ಸತ್ಕಾರ್ಯಗಳ ಮೂಲಕ ಸನ್ಮಾರ್ಗದಲ್ಲಿ ಸಾಗುವ ಮಾನವೀಯತೆಯ ಪಾಠವನ್ನು ಕಲಿಸಿದ ರಾಮಕೃಷ್ಣ ಮಿಷನ್ನ ಪರಮಪೂಜ್ಯ ಜಿತಕಾಮಾನಂದಜಿ ಮಹಾರಾಜ್ ಅವರ ಆಶೀರ್ವಾದಗಳನ್ನು ಕೇಳಿಕೊಂಡು ಅಖಂಡ ಭಾರತದ ಆದಿದೇವಿ, ಭಾರತೀಯರ ಮನೆದೇವಿ ತಾಯಿ ಭಾರತೀಯ ಪಾವನ ಪಾದಪದ್ಮ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿಕೊಂಡು ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆರಂಭಗೊಳಿಸ್ತಾ ಇದ್ದೇವೆ. ಪೂರ್ವ ದಿಗಂತಗಳ ನಡುವೆ ಮುಸುಗಿದ್ದ ಮಂಜಿನ ತೆರೆಯನ್ನು ಸರಿಸಿ ಬಾನಂಗಳದಲ್ಲಿ ಮೇಲೆದ್ದು ಬಂದ ಭಾಸ್ಕರನ ಕಿರಣಗಳು ಮೋಡಗಳ ನಡುವೆ ಇಣುಕುವ ಈ ಸುಂದರ ಈ ಸಂಭ್ರಮದ ಕ್ಷಣಗಳಲ್ಲಿ ಭವಿಷ್ಯದ ಭವ್ಯ ಭಾರತವನ್ನು ಬೆಳಗುವ ಪ್ರೇರಕ ಶಕ್ತಿಗಳಿಗೆ ಸ್ಫೂರ್ತಿಯನ್ನು ನೀಡುವ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸರ್ವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಪರವಾಗಿ ಅಧ್ಯಕ್ಷರು, ನಿರ್ದೇಶಕ ಮಂಡಳಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರಿಕೊಂಡು, ದುಡ್ಡನ್ನು ಇಟ್ಕೊಂಡು ಲಾಭ ಗಳಿಸುವಂಥದ್ದು ವ್ಯಾಪಾರ, ಸಮಾಜದಲ್ಲಿ ಬದಲಾವಣೆ ತರಬೇಕು ಅನ್ನುವಂಥ ಸಂಕಲ್ಪವನ್ನು ಇಟ್ಕೊಂಡು ವ್ಯಾಪಾರವನ್ನು ಮಾಡುವಂಥದ್ದು ಸಂಸ್ಕಾರ. ಈ ಎರಡನ್ನು ಕೂಡ ತನ್ನೊಳಗೆ ಅಂತರ್ಗತವನ್ನಾಗಿಸಿಕೊಂಡಂಥ ಒಂದು ಸಂಸ್ಥೆ ಶ್ರೀಶಾ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ಈ ಸಹಕಾರಿ ಚಳುವಳಿ 30 ಸೆಕೆಂಡ್ಸಲ್ಲಿ ನಾನು ಕಾರ್ಯಕ್ರಮವನ್ನು ವೇದಿಕೆಗೆ ಅತಿಥಿಗಳನ್ನು ಬರಮಾಡಿಕೊಳ್ತೀನಿ. ಅದಕ್ಕೂ ಮುಂಚೆ 1 ಶತಮಾನದ ಇತಿಹಾಸದ ಪರಂಪರೆಯನ್ನು ಈ ಸಹಕಾರಿ ಚಳುವಳಿ ಹೊಂದಿದೆ. ಕೈಗಳು ಜೊತೆಯಾಗಿ ಸೇರಿದಾಗ ಸಹಕಾರ ಅಂತ ಆಗುತ್ತೆ. ಅದೇ ರೀತಿಯಲ್ಲಿ ಒಳ್ಳೆಯ ಮನಸ್ಸುಗಳ ಸಹಕಾರಿಗಳು ಜೊತೆಯಾಗಿ ಸೇರಿದಾಗ ಶ್ರೀಶಾ ಅನ್ನತಕ್ಕಂಥ ಸೊಸೈಟಿಯ ನಿರ್ಮಾಣ ಆಗತ್ತೆ ಅನ್ನೋದನ್ನ ಸಮಾಜಕ್ಕೆ ಸಾರಿ ಹೇಳ್ತಿರುವಂಥ ಸಂಸ್ಥೆ. ಕೇವಲ 7 ವರ್ಷಗಳ ಅವಧಿಯಲ್ಲಿ ಎಷ್ಟು ಲಾಭ ಗಳಿಸಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಬಂದ ಲಾಭದಲ್ಲಿ ಎಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ರು ಅನ್ನುವಂಥದ್ದು ಬಹುಶಃ ಎಲ್ಲರ ಹೃದಯ ಮುಟ್ಟುವಂಥ ಒಂದು ವಿಷಯ. ಅದನ್ನ ಮುಂದಿನ ಹಂತಗಳಲ್ಲಿ ಒಂದೊಂದಾಗಿ ನಾನು ಪ್ರಸ್ತಾಪಿಸ್ತೀನಿ. ಯಾಕಂದ್ರೆ ನೀವೆಲ್ಲ ಬೆಳೆಯುವ ಮಕ್ಕಳ ಮನಸ್ಸಲ್ಲಿ ದೇಶ ಹಾಗೆ ದೇಶದ ಬಗೆಗಿನ ನಿಷ್ಠೆ, ಭಕ್ತಿ ಜೊತೆಯಾಗಿರಲಿ ಅನ್ನತಕ್ಕಂಥ ಆಶಯದೊಂದಿಗೆ ಈ ಕಾರ್ಯಕ್ರಮದ ಆಯೋಜನೆ ಇಲ್ಲಾಗಿದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆಯ ಮೂಲಕ ಆರಂಭವನ್ನ ನೀಡಲಿಕ್ಕೆ ನಮ್ಮೆಲ್ಲರ ಜೊತೆಗಿದ್ದಾರೆ. ಯಾವಾಗಲೂ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಮಾಜವನ್ನ ಮುನ್ನಡೆಸುವಂತ ಒಳ್ಳೆಯವರನ್ನ ದೇವರ ಸ್ವರೂಪದಲ್ಲಿ ಕಾಣುವಂತ ಪರಂಪರೆ ನಮ್ಮ ಭಾರತ. ರಾಮಕೃಷ್ಣ ಪರಮಹಂಸರಿಂದ ಹಿಡಿದು ಭಾರತದ ಸಂತ ಶ್ರೇಷ್ಠರ ಪರಂಪರೆಯನ್ನು ಬೆಳಗಿದ ರಾಷ್ಟ್ರ ಸಂತ ಸ್ವಾಮಿ ವಿವೇಕಾನಂದರಿಂದ ನಾವು ಕಲಿತ ಪಾಠ ಮಾನವೀಯತೆ ಅನ್ನುವಂಥ ಧರ್ಮವನ್ನ ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು. ಅಂತಹ ರಾಮಕೃಷ್ಣ ಮಿಷನ್ನ ಮಂಗಳೂರು ಮಠದ ಅಧ್ಯಕ್ಷರಾದಂಥ ಪರಮಪೂಜ್ಯ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ, ನಮ್ಮ ಜೊತೆಗೆ ಶರವ್ ಮಹಾಗಣಪತಿ ಸನ್ನಿಧಾನದಲ್ಲಿ ಆಡಳಿತ ಮುಖ್ಯಸ್ಥರಾಗಿ ಶ್ರೀ ಕ್ಷೇತ್ರವನ್ನ ಮುನ್ನಡೆಸ್ತಾ ಇರುವಂತ ಶ್ರೀ ರಾಘವೇಂದ್ರ ಶಾಸ್ತ್ರಿಗಳು ಆಗಮಿಸಿದ್ದಾರೆ. ಹಾಗೆಯೇ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನ ಸನ್ನಿಧಾನದ ಆನುವಂಶಿಕ ಪ್ರಧಾನ ಅರ್ಚಕರು ಪೂಜ್ಯ ಹರಿನಾರಾಯಣದಾಸ ಅಸ್ರಣ್ಣರ ಉಪಸ್ಥಿತಿ ಕೂಡ ನಮ್ಮ ಜೊತೆಗಿದೆ. ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ಉತ್ತರ ವಲಯ ಶ್ರೀ ಜೇಮ್ಸ್ ಕುಟಿನ್ಹಾ ಅವರು, ಹಾಗೆ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ HR ಈಶ್ವರ್ ಅವರು, ಹಾಗೆ ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇದರ ಅಧ್ಯಕ್ಷರಾದ ಶ್ರೀ ಜಿ ನಂಜನಗೌಡ. ಇವರೆಲ್ಲರನ್ನು ಕೂಡ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ MS ಗುರುರಾಜ್ ಅವರು, ಉಪಾಧ್ಯಕ್ಷರಾದ ಶ್ರೀ ಉದಯ್ ಶಾಸ್ತ್ರಿಗಳು, ಹಾಗೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ರೀಮತಿ ಚಿತ್ರಾ ಡಿಸೋಜಾ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ವಿನಮ್ರಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾನವೀಯತೆಯ ತತ್ವದ ಅಡಿಯಲ್ಲಿ ಭವ್ಯವಾಗಿ ಬೆಳೆದು ನಿಂತಿರುವಂಥ ಸಂಸ್ಥೆ 7 ವರ್ಷಗಳ ಚಿಕ್ಕ ಅವಧಿಯಲ್ಲೇ ಸಹಸ್ರಾರು ಜನರ ಬದುಕಲ್ಲಿ ಬದಲಾವಣೆಗಳನ್ನು ತರ್ತಕ್ಕಂತಹ ಶ್ಲಾಘನೀಯ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರುವಂತಹ ಸಂಸ್ಥೆ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟರ್ಡ್. ಇವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸಹಾಯಧನ ವಿತರಣೆ, ಅದು ಕೂಡ ಕನ್ನಡ ಮೀಡಿಯಂನಲ್ಲಿ 90% ಹೆಚ್ಚು ಅಂಕಗಳನ್ನು ಪಡೆದಂಥ SSLC ಹಾಗೆ PU ವಿದ್ಯಾರ್ಥಿಗಳಿಗೆ
ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವನ್ನು ನೀಡತಕ್ಕಂಥ ಕಳಕಳಿಯೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಮತ್ತೊಮ್ಮೆ ಸರ್ವಧರ್ಮದ ದೈವದೇವರುಗಳ ಪ್ರಾರ್ಥನೆಯನ್ನು ಮಾಡಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು, ಸಮಾಜದ ಎಲ್ಲ ಗಣ್ಯಮಾನ್ಯರ ಹಾರೈಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಗೊಳಿಸ ನಮ್ಮ ಪರಂಪರೆ ಹಾಗೆ ನಮ್ಮ ಸಂಸ್ಕಾರ ಯಾವುದೇ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಆರಂಭಿಸುವಂಥದ್ದು, ಪಂಚಮಹಾಭೂತಗಳಲ್ಲಿ ನೆಲೆಯಾಗಿರ್ತಕ್ಕಂಥ ಅಗೋಚರ ಶಕ್ತಿಗಳ ಸ್ಮರಣೆಯೊಂದಿಗೆ ಅವರ ಆಶೀರ್ವಾದವನ್ನು ಬೇಡ್ಕೊಳ್ಳುವಂಥ ಪರಂಪರೆ ನಮ್ಮದು. ಹಾಗಾಗಿ ಪ್ರಾರ್ಥನೆಗಾಗಿ ಶ್ರೀಮತಿ ರಂಜನಾ ಹೆಗಡೆಯವರು ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜಯ ಜಯ ಹೇ ಭಗವತಿ ಸುರಭಾರತಿ, ತವ ಚರಣಂ ಪ್ರಣಮಾಮ್ಯಹಂ. ನಾದ ಬ್ರಹ್ಮಮಯಿ ಜಯ ವಾಗೇಶ್ವರಿ, ಶರಣಂ ತೇ ಗಚ್ಛಾಮಃ. ಜಯ ಜಯ ಹೇ ಭಗವತಿ ಸುರಭಾರತಿ, ತವ ಚರಣಂ ಪ್ರಣಮಾಮ್ಯಹಂ. ತವ ಚರಣಂ ಪ್ರಣಮಾಮ್ಯಹಂ. ಧನ್ಯವಾದಗಳು. ದೇವರ ಅನುಗ್ರಹ ತಮ್ಮೆಲ್ಲರ ಬದುಕು ಸದಾ ಬೆಳಗಲಿ. ಸುಖ, ಸಂತೋಷ, ಸನ್ಮಂಗಳ, ಸದ್ಬುದ್ಧಿ, ಒಳ್ಳೆಯ ಸಂಸ್ಕೃತಿ, ಸಂಸ್ಕಾರದ ಮೂಲಕ ಕಂಡ ಭಾರತ ವರ್ಷವನ್ನು ಬೆಳಗಿಸುವ ಪ್ರೇರಣೆ ತಮ್ಮೆಲ್ಲರಿಗೂ ಸಿಗಲಿ ಅನ್ನತಕ್ಕಂಥ ಆಶಯದೊಂದಿಗೆ ಬಂದಿರತಕ್ಕಂಥ ಸರ್ವರನ್ನು ಸ್ವಾಗತಿಸುವಂಥದ್ದು. ಈ ಸೊಸೈಟಿಯ ಅಧ್ಯಕ್ಷರು ಕಳೆದ ವಾರ ಈ ಕಾರ್ಯಕ್ರಮದ ನಿರೂಪಣೆ ಬಗ್ಗೆ ಒಂದಷ್ಟು ಡಿಸ್ಕಷನ್ಗೆ ನನ್ನನ್ನು ಕರೆದಿದ್ರು. ನನ್ನ ಹೆಸರು RJ ಪ್ರಸನ್ನ ಅಂತ. 93.5 ರೆಡ್ FM ಅಲ್ಲಿ ನನ್ನ ಧ್ವನಿಯನ್ನು ನೀವು ಕೇಳಿರ್ಬೋದು. ಅವ್ರ ಜೊತೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡಬೇಕಾದ್ರೆ 7 ವರ್ಷಗಳ ಅವಧಿಯಲ್ಲಿ ಸಂಸ್ಥೆ ಮಾಡಿರುವಂಥ ಸಾಮಾಜಿಕ ಕಾರ್ಯಗಳನ್ನು ಕೇಳಿ ಬಹಳ ಖುಷಿಯಾಯಿತು. ಈ ಬದಲಾವಣೆ ಬಗ್ಗೆ ನಾವೆಲ್ಲ ಭಾಷಣ ಮಾಡ್ತೀವಿ. ಬದಲಾವಣೆ ಅನ್ನೋದು ಭಾಷಣದಲ್ಲ, ಜನರ ಬದುಕಲ್ಲಿ ಕಾಣಬೇಕು ಅನ್ನೋವಂಥದ್ದು ಅವರ ಹೃದಯದಲ್ಲಿತ್ತು. ಹಾಗಾಗಿ ಈ ಸಂಸ್ಥೆ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದೆ. ನಮ್ಮ ಅಧ್ಯಕ್ಷರಾದಂಥ ಶ್ರೀ MS ಗುರುರಾಜ್ ಅವರು ಸ್ವಾಗತದ ಮೂಲಕ ತಮ್ಮೆಲ್ಲರನ್ನ ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಸರ್ ತಮ್ಮಲ್ಲಿ ರಿಕ್ವೆಸ್ಟ್ ಅನ್ನು ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ನಮ್ಮ RJ ಪ್ರಸನ್ನವರು ಹೇಳಿದಾಗೆ 2019 ಆಗಸ್ಟ್ 4ನೇ ತಾರೀಕು ಈ ಒಂದು ಸಂಸ್ಥೆ ನಾವು ಆರಂಭ ಮಾಡಿದ್ವಿ. ಈ ಸಂಸ್ಥೆ ಆರಂಭ ಮಾಡಿದ ಮೂಲ ಉದ್ದೇಶವೇ ಅತ್ಯಂತ ಶಿಸ್ತುಬದ್ಧವಾಗಿ ಆಡಳಿತ ನಡೆಸೋದು, ವ್ಯವಹಾರ ಮಾಡೋದು, ನ್ಯಾಯಯುತವಾಗಿ ಲಾಭವನ್ನು ಗಳಿಸಿದಂಥ ಲಾಭವನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ದಾಸರ ಮಾತಿನಂತೆ ಮರಳಿ ಸಮಾಜಕ್ಕೆ ಈ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ನೀಡಿ ಸಮಾಜದ ಋಣವನ್ನು, ನಮ್ಮ ಮೇಲೇನು ಸಮಾಜದ ಋಣ ಇದೆ ಅದನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ 2019ರಲ್ಲಿ ನಾವು ನಮ್ಮ ಸಮಾನ ಮನಸ್ಕರು ಕೆಲವರು ಸೇರಿ ಇದನ್ನು ಆರಂಭ ಮಾಡಿದ್ದೀವಿ. ಬಂಧುಗಳೇ, ಈ ಒಂದು ನೂರಾರು ಸಮಾಜ ಸೇವಾ ಕಾರ್ಯಕ್ರಮಗಳು ನಾವೇನು ಮಾಡ್ಕೊಳ್ತಾ ಬಂದಿದ್ದೇವೆ. ಅದರಲ್ಲಿ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದರೆ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ಸಹಾಯಧನ ವಿತರಣೆ ಮತ್ತು ಸನ್ಮಾನ ಸಮಾರಂಭ. ಇದರ ಮಾಹಿತಿಯನ್ನು ಮತ್ತಕ್ಕೆ ನಾನು ಪ್ರಾಸ್ತಾವಿಕ ಮಾತುಗಳಲ್ಲಿ ಹೇಳ್ತೇನೆ. ಈ ಒಂದು ಅಭೂತಪೂರ್ವವಾದಂಥ ವಿಶೇಷವಾದಂಥ ನಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ನಮ್ಮೆಲ್ಲರಿಗೂ ಹೆಮ್ಮೆ ತರ್ತಾ ಇರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಅತಿಥಿ ಅಭ್ಯಾಗತರು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಅತ್ಯಂತ ಸುಂದರವಾದ ಡಿವೈನಿಟಿ ಇರುವಂಥ ಈ ಒಂದು ಸಭಾಂಗವನ್ನು ನಮಗೆ ಉಚಿತವಾಗಿ ನೀಡಿ ನಮ್ಮ ಎಲ್ಲ ಸಮಾಜ ಸೇವಾ ಕಾರ್ಯಗಳಿಗೆ ಸಂಪೂರ್ಣ ಸಹಕಾರವನ್ನು, ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ಈ ರಾಮಕೃಷ್ಣ ಮಠದ ಅಧ್ಯಕ್ಷರಾದಂಥ ಪರಮಪೂಜ್ಯ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಅದಕ್ಕೆ ವೇದಿಕೆಯಲ್ಲಿರುವಂಥ ಪೂಜ್ಯರಾದ ರಾಘವೇಂದ್ರ ಶಾಸ್ತ್ರಿಗಳು ಮತ್ತು ಅಸುನರು ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಣೆ ಮಾತ್ರ ಈ ಸ್ವಾಗತ ಮಾತುಗಳನ್ನು ಕೆಲವು ಮಾತುಗಳನ್ನು ಆಡಲಿಕ್ಕಿದ್ದೇನೆ. ಬಂಧುಗಳೇ, ನಾನು ಆರಂಭದಲ್ಲಿ ಹೇಳಿದ ಹಾಗೆ ನಾವು ನೂರಾರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಆರೋಗ್ಯ ಮತ್ತು ಶಿಕ್ಷಣ ಈ ಎರಡು ವಿಷಯಗಳಲ್ಲಿ ಹೆಚ್ಚಿನ ಒತ್ತನ್ನು ನೀಡಿ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಅದರ ಬಗ್ಗೆ ಮತ್ತೆ ನಾನು ಮಾಹಿತಿ ನೀಡ್ತೇನೆ. ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಎಲ್ಲ
ವಿಶೇಷ ಹೆಚ್ಚಿನ ಮುಖ್ಯವಾಗಿ ಸಾಹಿತ್ಯಿಕ ಸೇವಾ ಕಾರ್ಯಕ್ರಮಗಳಿಗೆ ಇದೇ ಸಭಾಂಗಣವನ್ನು ಉಚಿತವಾಗಿ ನೀಡಿ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ರಾಮಕೃಷ್ಣ ಮಠದ ಅಧ್ಯಕ್ಷರಾದಂಥ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್ ಅವರು ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲದ ಮೂಲಕ ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ. ಅವರಿಗೆ ನಮ್ಮ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷರಾದ ಶ್ರೀ ಉದಯ ಶಾಸ್ತ್ರಿಯವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಂತೇಳಿ ಕೇಳ್ಕೊಳ್ತೇನೆ. ಬಂಧುಗಳೇ, ನಮ್ಮ ಮಂಗಳೂರಿನ ಶಾಸಕರಾದ ಶ್ರೀ ವೇದವ್ಯಾಸ ಕಾಮತ್ ಇನ್ನು ಕೆಲವೇ ನಿಮಿಷಗಳಲ್ಲಿ ನಮಗೆ ಈಗ ಬರಲಿಕ್ಕಿದ್ದಾರೆ. ಅವರನ್ನು ಮತ್ತೆ ನಾನು ಸ್ವಾಗತ ಮಾಡಲಿಕ್ಕಿದ್ದೇನೆ. ಹಾಗೆ ನಾನು ಅನೇಕ ಸಂದರ್ಭಗಳಲ್ಲಿ ಅನೇಕ ವೇದಿಕೆಗಳಲ್ಲಿ ನಾನು ಹೇಳ್ತಾ ಬಂದಿದ್ದೆ. ಏನಂತ ಹೇಳಿದರೆ, ಈ ಸೊಸೈಟಿ ಆರಂಭ ಮಾಡೋಕ್ಕಿಂತ ಮುಂಚೆ ನಾನು ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಇದರ ರಾಜ್ಯಾಧ್ಯಕ್ಷನಾಗಿದ್ದೆ ಮತ್ತು ಅಖಿಲ ಭಾರತ ಫೆಡರೇಷನ್ನಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಆಗ ಮಂಗಳೂರಿನಲ್ಲಿ ನೂರಾರು ಪಂದ್ಯಾವಳಿಗಳನ್ನ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಚೆಸ್ ಪಂದ್ಯಾವಳಿಗಳನ್ನು ಮಂಗಳೂರಲ್ಲಿ ಆಯೋಜನೆ ಮಾಡಿದ್ದು ತಮ್ಮಲ್ಲಿ ಅನೇಕರಿಗೆ ಗೊತ್ತಿರ್ಬೋದು. ಅದಕ್ಕೆ ಎಲ್ಲ ರೀತಿಯ ನೀವು ಅರ್ಥ ಮಾಡ್ಕೋಬೇಕು ಏನೆಲ್ಲ ಅಂತೇಳಿ. ಎಲ್ಲ ರೀತಿಯವನ್ನು ಸಹಕಾರವನ್ನು ನೀಡಿ ಮಾರ್ಗದರ್ಶನವನ್ನು ನೀಡಿ ನಮಗೆ ಸಹಕಾರ ನೀಡಿದಂಥ ಶ್ರೀ ಕ್ಷೇತ್ರ ಶರವು ಮಹಾಗಣಪತಿ ದೇವಸ್ಥಾನದ ಶಿಲೆ ಮುಕ್ತೇಶ್ವರರು ಅರ್ಚಕರು ಆದಂಥ ಶ್ರೀ ರಾಘವೇಂದ್ರ ಶಾಸ್ತ್ರಿಗಳು ನಮ್ಮ ಸೊಸೈಟಿಗೆ ವಿಶೇಷ ಅನುಗ್ರಹವನ್ನು ನೀಡ್ತಾ ಬಂದಿದ್ದಾರೆ. ಒಂದು ಮಾತು ಇಲ್ಲಿ ಹೇಳಬೇಕು. ಅವರು ಈಗ ಶ್ರೀಲಕ್ಷ್ಮಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರು. ಕಳೆದ 13-14 ವರ್ಷಗಳಿಂದ ಅದರ ಅಧ್ಯಕ್ಷರಾಗಿ, 13 ಇನ್ನೂ ಜಾಸ್ತಿ ಆಯ್ತಲ್ವ, ಸುಮಾರು 15 ವರ್ಷಗಳಿಂದ ಅಧ್ಯಕ್ಷರಾಗಿ ಅದಕ್ಕೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಆ ಶ್ರೀಲಕ್ಷ್ಮಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಾನು 20 ವರ್ಷಗಳ ಕಾಲ ನಾನು ನಿರ್ದೇಶಕನಾಗಿ ಇವರ ಅಡಿಯಲ್ಲಿ ಕೆಲಸ ಮಾಡಿದ್ದೆ. ಆ ಅನುಭವ ನನಗೆ ದೊಡ್ಡ ಮಟ್ಟದಲ್ಲಿ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಶುರು ಮಾಡಿದಾಗ ನನಗೆ ಸಹಾಯ ಆಯಿತು. ಇವರ ಮಾರ್ಗದರ್ಶನ ಮತ್ತು ಇವರಲ್ಲಿ ನಾವು ಏನಾದರೂ ಕೇಳಿದಾಗ ಇವರು ಗಣಪತಿ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿ ಪ್ರಸಾದ ಕೊಟ್ಟರು ಅಂತಂದರೆ ನಾವು ಏನು ಸಂಕಲ್ಪ ಮಾಡಿರ್ತೇವೆ ಅದು ಸಂಪೂರ್ಣ ಯಶಸ್ವಿ ಅಂತಲೇ ಅರ್ಥ. ಇದು ನನ್ನ ಸ್ವಂತ ಅನುಭವ. ಇಂಥ ಹಿರಿಯರು ಇವತ್ತಿನ ದಿವಸ ಅತಿಥಿಗಳಾಗಿ ಆಗಮಿಸಿದ್ದಾರೆ. ನಮ್ಮೆಲ್ಲರನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನಿಮಗೆ ಸನ್ಮಾನವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಅವರನ್ನು ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಿರ್ದೇಶಕರಲ್ಲಿ ಓರ್ವಾದಂಥ ಶ್ರೀ ಪ್ರಸನ್ನ ಕುಮಾರ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಂತೇಳಿ ಕೇಳ್ಕೊಳ್ತೇನೆ. ಬಂಧುಗಳೇ, ಶ್ರೀ ಕ್ಷೇತ್ರ ಕಟೀಲ್ ಯಾರು ಕೇಳಿಲ್ಲ, ಯಾರು ಅಲ್ಲಿಗೆ ಹೋಗಿಲ್ಲ, ಯಾರು ಆ ದೇವಿ ಹತ್ರ ನೀವು ಪ್ರಾರ್ಥನೆ ಮಾಡಿಲ್ಲ, ಅವರ ಆ ದೇವಿಯ ಅಮ್ಮನ ಅನುಗ್ರಹವನ್ನು ಪಡೆದಿಲ್ಲ. ನಾವೆಲ್ಲ ಅವಳ ಅನುಗ್ರಹವನ್ನು ಪಡೆದಿರೋರೆ. ಅಂತ ಕಟೀಲ್ ಶ್ರೀ ಕ್ಷೇತ್ರ ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕವಾಗಿರುವಂಥವ್ರು ನಮ್ಮ ಹರಿನಾರಾಯಣ ದಾಸ ಅಸಣ್ಣರು. ನಿಜವಾಗ್ಲೂ ಅವ್ರ ಬಗ್ಗೆ ಮಾತಾಡೋದಿದ್ರೆ ನಾನು 1 ಗಂಟೆ ಮಾತಾಡ್ಬೋದು. ಅಷ್ಟು ಅದ್ಭುತವಾದಂಥ ಒಂದು PR. ಇಡೀ ಒಂದು ಕ್ಷೇತ್ರ, ಒಂದು ದೇವಸ್ಥಾನ ಹೇಗಿರ್ಬೋದು, ಏನೆಲ್ಲ ಕಾರ್ಯಕ್ರಮಗಳು ಸಾಮಾಜಿಕವಾಗಿ ಮಾಡ್ಬೋದು ಅಂತ ತಿಳ್ಕೊಬೇಕಾದ್ರೆ ಅವ್ರ ಬಗ್ಗೆ ನೀವು ಒಂದು ಅರ್ಧ ಗಂಟೆ ಮಾತಾಡಬೇಕು. ನಾನು ಇತ್ತೀಚೆಗೆ ಕಟೀಲ್ಗೆ ಹೋಗಿದ್ದೆ, ಇನ್ವಿಟೇಷನ್ ಕೊಡೋಕ್ಕೆ ಅಂತ ಹೋಗಿದ್ದೆ ಅನ್ಸುತ್ತೆ. ಐ ವಾಸ್ ಶಾಕ್ಡ್. ಅಲ್ಲಿ ಬರೋ ದೇವಸ್ಥಾನಕ್ಕೆ ಬರುವಂಥ ಇಷ್ಟು ಏನೋ ಒಂದು ಇನ್ಕಮ್ ಇದೆ, ಭಕ್ತರು ಸೇವೆ ಏನು ಮಾಡಿಸ್ತಾರೆ ಆ ದುಡ್ಡು, ಅದರಲ್ಲಿ ಅರೌಂಡ್ 40%, 40-45% ಏನು ದೇವಸ್ಥಾನಕ್ಕೆ ಹಣ ಬರುತ್ತೆ, ಅಲ್ಲಿ ಶಾಲೆಗಳನ್ನ, ಕಾಲೇಜ್ಗಳನ್ನ, ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸ್ಗಳನ್ನು ಅವರು ಉಚಿತವಾಗಿ ನೀಡ್ತಾ ಬಂದಿದ್ದಾರೆ. ಅದ್ಭುತವಾದಂಥ ಕಾಲೇಜ್. ಆ ಹೈಸ್ಕೂಲಲ್ಲಿ PU ಕಾಲೇಜಲ್ಲಿ ಓದಿದಂಥ 90% ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥ ಅನೇಕ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಬಂದಿದ್ದಾರೆ ಹಾಸನ್ನವರೇ. ಇದು ನಮ್ಗೆ ಬಹಳ ದೊಡ್ಡ ಗೌರವ ಇದು. ಇಂಥ ಅವರ ಮಾರ್ಗದರ್ಶನ ಕೂಡ ನಮ್ಮ ಅನೇಕ ಸೇವಾ ಕಾರ್ಯಕ್ರಮಗಳಿಗೆ ನಾವು ನೀಡ್ತಾ ಬಂದಿದ್ದಾರೆ. ಅವರನ್ನು
ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರಲ್ಲಿ ಓರ್ವರಾದಂಥ ಶ್ರೀಮತಿ ರಾಧಾ ಅವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಂತೇಳಿ ಕೇಳ್ಕೊಳ್ತೇನೆ. ಸ್ನೇಹಿತರೆ, ನಮ್ಮ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಅಂತ ತಮಗೆ ಹೇಳಿದ್ದೆ. ಕಳೆದ ವರ್ಷ ಗಮನವಿಟ್ಟು ಕೇಳಿ, ಕಳೆದ ವರ್ಷ ಸರ್ಕಾರಿ ಕನ್ನಡ ಮಾಧ್ಯಮದ ಪ್ರೌಢಶಾಲೆಗಳ ಲೈಬ್ರರಿಗಳಿಗೆ, ಗ್ರಂಥಾಲಯಗಳಿಗೆ 100 ಶಾಲೆಗಳಿಗೆ ನಾವು ತಲಾ 100 ಪುಸ್ತಕಗಳಂತೆ ಒಟ್ಟು 10,000 ಪುಸ್ತಕಗಳನ್ನು ನಾವು ಉಚಿತವಾಗಿ ನೀಡಿದ್ದೇವೆ ಕಳೆದ ವರ್ಷ. ಅದನ್ನು ಆ ಒಂದು 100 ಯಾರು ನಿಮ್ಮ ಯಾವ್ಯಾವ ಶಾಲೆಗೆ ಕೊಡಬೇಕು ಅಂಥೇಳಿ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜೇಮ್ಸ್ ಡಿಕುನಾ ಮತ್ತು HR ಈಶ್ವರ್ ಅವರಲ್ಲಿ ಕೇಳ್ಕೊಂಡಾಗ ಅವರು ಸೆಲೆಕ್ಟ್ ಮಾಡಿ ನಮಗೊಂದು ಲಿಸ್ಟ್ ಕಳಿಸಿದ್ದಾರೆ. ಹಾಗಾಗಿ ಅವರ ನೀಡಿದಂಥ ಲಿಸ್ಟಿನ ಪ್ರಕಾರ ನಾವು 100 ಶಾಲೆಗಳಿಗೆ ತಲಾ 100 ಪುಸ್ತಕ ಪ್ರಕಾರ ನಾವು ಕೊಟ್ಟಿದ್ದೇವೆ, ಲೈಬ್ರರಿಗೆ ಕೊಟ್ಟಿದ್ದೇವೆ. ಲೈಬ್ರರಿಗೆ ಕೊಡಬೇಕಾದ್ರೆ ನಮ್ಮದೊಂದು ಕಂಡೀಷನ್ ಇತ್ತು. ನಾವೇನು ಪುಸ್ತಕ ಕೊಟ್ಟಿದ್ದೇವೆ ಯಾವುದೋ ಕಾದಂಬರಿ ದೊಡ್ಡ ಪುಸ್ತಕಗಳಲ್ಲವೆಲ್ಲ ಆ ವಯಸ್ಸಿನ, ಆ ಶಾಲೆಯ, ಆ ವಯಸ್ಸಿನ ಮಕ್ಕಳುಗಳು ಓದಬೇಕಾದಂಥ ಪುಸ್ತಕಗಳಿಗೆ, ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ದೇಶ ಭಕ್ತರಿಗೆ ಸಂಬಂಧಪಟ್ಟಿದ್ದು, ಈ ರೀತಿ ಅವರೊಂದು ಸಾಮಾಜಿಕ ಮತ್ತು ದೇಶದ ಬಗ್ಗೆ ಜಾಗೃತಿ ಮೂಡಿಸುವಂಥ ಪುಸ್ತಕಗಳನ್ನೇ ನಾವು ಕೊಟ್ಟಿದ್ದು 100 ಪುಸ್ತಕಗಳು. ಶಾಲೆ ಮುಖ್ಯಸ್ಥರಿಗೆ ನಮ್ಮ ವಿನಂತಿ ಏನಂತ ಹೇಳಿದರೆ, ಈ ಪುಸ್ತಕಗಳನ್ನ ನೀವು ವಾರದಲ್ಲಿ 2 ದಿನ ಮಕ್ಕಳಿಗೆ ಕೊಟ್ಟು ಅವರತ್ತ ಓದಿಸಿ ಮರಳಿ ವಾಪಸ್ಸು ಪಡೆದು ನಿಮ್ಮ ಗ್ರಂಥಾಲಯದಲ್ಲಿ ಮರಳಿ ಇಡಬೇಕು. ಪ್ರತಿ ವಾರನೂ ಹೀಗೆ ಮಾಡಬೇಕು ಅಂತ ಕಂಡೀಷನ್ ಪ್ರಕಾರ ಈ 10,000 ಪುಸ್ತಕಗಳನ್ನು ಕಳೆದ ವರ್ಷ ನಾವು ನೀಡಿದ್ವಿ. ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದವರು ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದಂಥ ಶ್ರೀಯುತ ಜೇಮ್ಸ್ ಡಿಕುನಾ ಅವರಿಗೆ ನಮ್ಮ ನಿರ್ದೇಶಕರಲ್ಲಿ ಓರ್ವರಾದಂಥ ಶ್ರೀ ಅನಿಲ್ ಪ್ರಶಾಂತ್ ಡಿಸೋಜ ದಯವಿಟ್ಟು ವೇದಿಕೆಗೆ ಬರೆದು ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಹಾಗೆ ಇನ್ನೋರ್ವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಾನು 2-3 ಬಾರಿ ಅವರ ಆಫೀಸ್ಗೆ ಹೋದಾಗ ಕೂಡ ಅವ್ರು ಎಷ್ಟು ಬ್ಯುಸಿ ಇರ್ತಾರೆ ಅಂದರೆ ಮೀಟಿಂಗ್ಸ್ ಮೇಲೆ ಮೀಟಿಂಗ್ಸ್. ಅವರ ಸ್ಟಾಫ್ ಹತ್ರ ಅವ್ರ ಫೋನ್ ನಂಬರ್ ತೊಗೊಂಡು ನಾನು ದೂರವಾಣಿಯಲ್ಲಿ ಮಾತಾಡಿದ್ದೆ. ಪೂರ್ಣ ಸ್ಪಂದನೆಯನ್ನು ನೀಡಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಶ್ರೀಯುತ HR ಈಶ್ವರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಅವರನ್ನು ನಮ್ಮ ಸೊಸೈಟಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ನಿರ್ದೇಶಕರಲ್ಲಿ ಓರ್ವಾದಂಥ ಶ್ರೀ ರಾಜೇಶ್ ಪುಂಜಲ್ಕಟ್ಟೆ ಅವರು ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಂತೇಳಿ ಕೇಳ್ಕೊಳ್ತೇನೆ. ಬಂಧುಗಳೇ, ತಮಗೆಲ್ಲ ಇನ್ನೊಬ್ಬರು ವಿಶೇಷ ವ್ಯಕ್ತಿಯನ್ನು ನಾನು ಬೇಕಂತ ಕೊನೆಗೆ ಇಟ್ಕೊಂಡೆ ಪರಿಚಯ ಮಾಡಿಕೊಡೋಕ್ಕೆ ಅಂತೇಳಿ. ಹೀ ಈಸ್ ನನ್ ಅದರ್ ದ್ಯಾನ್ ನಮ್ಮವರೇ ಆದಂಥ, ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು ಆದಂಥ ಶ್ರೀಯುತ ಜಿ ನಂಜನಗೌಡ ಅವರು ನಮ್ಮ ಸೌಹಾರ್ದ ಸೊಸೈಟಿಗಳಿದೆ. ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೇನೆ. ಈ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಹೇಗೆ ಮಂಗಳೂರಲ್ಲಿ ಇದೆಯೋ ಈ ರೀತಿಯ ಸೌಹಾರ್ದ ಸೊಸೈಟಿಗಳು 6,500ಕ್ಕಿಂತ ಹೆಚ್ಚಿನ ಸೌಹಾರ್ದ ಸೊಸೈಟಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಈ 6,500 ಕೋಆಪರೇಟಿವ್ ಸೊಸೈಟಿಗಳಿಗೆ ಅದರ ನೇತೃತ್ವವನ್ನು ವಹಿಸಿಕೊಂಡು ಮಾರ್ಗದರ್ಶನವನ್ನು ಕಳೆದ 3 ವರ್ಷಗಳಿಂದ ಮಾರ್ಗದರ್ಶನ ನೀಡ್ತಾ ಇರುವಂಥವರು. ಇದರ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇದರ ಅಧ್ಯಕ್ಷ ಆದಂಥ, ನಮ್ಮ ಮಾತೃ ಸಂಸ್ಥೆಯಾದಂಥ ಇದರ ಅಧ್ಯಕ್ಷ ಆದಂಥ ಶ್ರೀ ಜಿ ನಂಜನಗೌಡ ಅವರು. ಬಂಧುಗಳೇ, ದೂರದ ಬೆಂಗಳೂರಿನಿಂದ ನಿಮಗೆ ಸನ್ಮಾನ ಮಾಡೋ ಉದ್ದೇಶದಿಂದ ದೂರದ ಬೆಂಗಳೂರಿನಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ಅಭಿಮಾನಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ, ಸೊಸೈಟಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ನಿರ್ದೇಶಕರಲ್ಲಿ ಓರ್ವಾದಂಥ ಶ್ರೀಯುತ MS ಮಾಧವ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊತೇನೆ.
ವಿಶೇಷ ಅಂತ ಹೇಳಿದರೆ ಅದಕ್ಕೆ ನೋಡಿ, ಸಮಯಕ್ಕೆ ಸರಿಯಾಗಿ ಬರೋರು ಅಂದರೆ ಹೀಗೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂಥ ಕಲ್ಕುರ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ನನ್ನ ಆತ್ಮೀಯ ಸ್ನೇಹಿತರು ಬಂಧುಗಳಾದಂಥ ಶ್ರೀ ಪ್ರದೀಪ್ ಕುಮಾರ ಕಲ್ಕುರ ಅವರು ಆಗಮಿಸಿದ್ದಾರೆ. ಅವರಿಗೆ ಒಂದು 2 ಗಂಟೆ ಸ್ಪೇರ್ ಮಾಡಲಿಕ್ಕೆ ಅವಕಾಶ ಇದ್ದರೆ ಕಲ್ಕುರ್ರೆ ತಾವು ವೇದಿಕೆಗೆ ಬರಬೇಕು. ಆಗತ್ತಾ? ಬನ್ನಿ. ಶ್ರೀ ಪ್ರದೀಪ್ ಕುಮಾರ್ ಕಲ್ಕುರ ಅವ್ರನ್ನ ನಮ್ಮ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ CEO ಆದಂಥ ಶ್ರೀಮತಿ ಚಿತ್ರ ಡಿಸೋಜ ಅವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಂತೇಳಿ ಕೇಳ್ಕೊಳ್ತೇನೆ. ಸ್ನೇಹಿತರೆ, ಈ ಮೊದಲೇ ಹೇಳಿದಂತೆ ಈ ಕೋಆಪರೇಟಿವ್ ಸೊಸೈಟಿ ಆರಂಭದ ಮೂಲ ಉದ್ದೇಶವೇ ಇದು. ನಾವು ನ್ಯಾಯಯುತವಾಗಿ ವ್ಯವಹಾರ ನಡೆಸಿ ಹೆಚ್ಚಿನ ಲಾಭವನ್ನು ಗಳಿಸಿ, ಎಷ್ಟು ಸಾಧ್ಯವೋ ಅಷ್ಟು ಲಾಭವನ್ನು ಗಳಿಸಿದಂಥ ಲಾಭದ ಬಹುದೊಡ್ಡ ಭಾಗವನ್ನು ಮರಳಿ ಸಮಾಜಕ್ಕೆ ಈ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ನೀಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿತ್ತು. ಆ ಉದ್ದೇಶದಿಂದ ಆರಂಭಗೊಂಡಂಥ ಈ ಕೋಆಪರೇಟಿವ್ ಸೊಸೈಟಿ ನೂರಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊತ ಬಂದಿದೆ. ಅವುಗಳಲ್ಲಿ ಇದು ಒಂದು. ಇದರಲ್ಲಿ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಪ್ರತಿ ತಿಂಗಳು ಕೂಡ 2 ಕಾರ್ಯಕ್ರಮ ನಮ್ಮ ಸೊಸೈಟಿ ವತಿಯಿಂದ ಇದು ಫಿಕ್ಸ್ ಆಗಿದೆ, ನಾವು ಮಾಡ್ತೇವೆ. ಒಂದು, ನಾನು ಈ ಮೊದಲೇ ಹೇಳಿದಂತೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನಾವು ನೀಡ್ತಿದ್ದೇವೆ. ಇದರಲ್ಲಿ ಒಂದು ವಿಶೇಷ ಅಂತಂದರೆ, ಕೇವಲ ಶ್ರೀಶಾ ಸೊಸೈಟಿ ಒಂದೇ ಮಾಡಿದ್ರೆ ಇದು ದೊಡ್ಡ ಹೊರೆ ಆಗ್ಬೋದು. ನಾವೇನು ಯೋಚನೆ ಮಾಡ್ತಾ ಇದ್ದೇವೆ ಅಂತಂದರೆ, ಸ್ಥಳೀಯ ಸಂಘ ಸಂಸ್ಥೆಗಳನ್ನ, ಇತರೆ ಇದೇ ಆಸಕ್ತಿ ಶ್ರದ್ಧೆ ಇರುವಂಥ ಕೆಲವು ಆಸ್ಪತ್ರೆಗಳನ್ನ ಜೊತೆಗೆ ಸೇರಿಸ್ಕೊಂಡು ಜಂಟಿಯಾಗಿ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಮಂಗಳೂರು ತಾಲೂಕಿನ ವಿವಿಧ ಸ್ಥಳಗಳಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಅತ್ತವರ KMC ಆಸ್ಪತ್ರೆಯ ವೈದ್ಯರ ತಂಡದೊಂದಿಗೆ ಬೃಹತ್ ವೈದ್ಯಕೀಯ ಶಿಬಿರಗಳನ್ನು ಪ್ರತಿ ತಿಂಗಳು ಆಯೋಜನೆ ಮಾಡ್ಕೊತ ಬಂದಿದ್ದೇವೆ. ಇದು ಮುಂದಿನ ತಿಂಗಳು ಆಯೋಜನೆ ಮಾಡುವಂಥದ್ದು 39ನೇ ಬೃಹತ್ ವೈದ್ಯಕೀಯ ಶಿಬಿರದ ಆಯೋಜನೆ. ಈ ಶಿಬಿರದ ಆಯೋಜನೆ ಏನು ವಿಶೇಷ ಅಂತ ಹೇಳಿದರೆ, ಎಲ್ಲ ಉಚಿತವಾಗಿ ನೀಡಲಾಗತ್ತೆ. ಹೆಡ್ ಟು ಟೋ ಅಂತ ಹೇಳ್ತೀವಲ್ಲ, ಹಾರ್ಟು, ಲಂಗ್ಸು, ಕಿಡ್ನಿ, ಕಣ್ಣು, ಕಿವಿ ಎಲ್ಲಕ್ಕೆ ಸಂಬಂಧಪಟ್ಟಂಥ ಸೀನಿಯರ್ ಡಾಕ್ಟರ್ಸ್ ಬರ್ತಾರೆ, ಫ್ರೀ ಚೆಕ್ ಮಾಡ್ತಾರೆ. 15 ದಿನಕ್ಕೆ ಬೇಕಾದಂಥ ಔಷಧಿಗಳನ್ನು ಉಚಿತವಾಗಿ ನಮ್ಮ ಸೊಸೈಟಿ ಪರವಾಗಿ ಹೊತ್ತಲ್ಲಿ ನೀಡ್ತೇವೆ. ವಿಶೇಷ ಅಂತ ಹೇಳಿದರೆ, ಕಣ್ಣಿನ ಪೊರೆಯ ಆಪರೇಷನ್ ಸರ್ಜರೀಸ್ ಏನಿದೆ ಅದನ್ನು KMC ಆಸ್ಪತ್ರೆ, ಅತ್ತಾವರ KMC ಆಸ್ಪತ್ರೆಯಲ್ಲಿ ಸಂಪೂರ್ಣ ಉಚಿತವಾಗಿ ನಾವು ಸರ್ಜರೀಸನ್ನು ಮಾಡ್ತಾ ಬಂದಿದ್ದೇವೆ. ಸುಮಾರು 350ಕ್ಕೂ ಮಿಕ್ಕಿ ಈ ಕಣ್ಣು ಪೊರೆಯ ಶಸ್ತ್ರಚಿಕಿತ್ಸೆಗಳನ್ನು ನಾವು KMC ಆಸ್ಪತ್ರೆಯ ಸಹಯೋಗದಲ್ಲಿ ಇದು ಮಾಡಿದ್ದೇವೆ. ಇದು ಭಾಳ ನಮಗೆಲ್ಲ ದೊಡ್ಡ ಹೆಮ್ಮೆಯ ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನ ಸುಮಾರು ಒಂದು 30-32 ಬ್ಲಡ್ ಡೊನೇಷನ್ ಕ್ಯಾಂಪ್ ನಾವು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು ತುಂಬ ಲಿಸ್ಟ್ ಹೇಳಕ್ಕೆ ಹೋಗೋದಿಲ್ಲ, ಆದರೆ 8 ಅರ್ಹ ವಿದ್ಯಾರ್ಥಿಗಳಿಗೆ, ಅಂದರೆ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಬಡ ವಿದ್ಯಾರ್ಥಿಗಳಿಗೆ, ಬಟ್ ಮೆರಿಟೋರಿಯಸ್ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ 8 ವಿದ್ಯಾರ್ಥಿಗಳನ್ನ ನಾವು ನಮ್ಮ ಸೊಸೈಟಿ ದತ್ತು ತೊಗೊಂಡ್ಬಿಟ್ಟಿದೆ. ವಿ ಅಡಾಪ್ಟೆಡ್. ಅದರಲ್ಲಿ 3 ಜನ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ, ಒಬ್ಬರು ಡಿಪ್ಲೊಮಾ ಓದ್ತಾ ಇದ್ದಾರೆ, ಇನ್ನುಳಿದು PUC SLC ಓದ್ತಾ ಇದ್ದಾರೆ. ಅವ್ರನ್ನ ದತ್ತು ತೊಗೊಂಡಿದ್ದಾರೆ. ಅವರಿಗೆ ಅದಕ್ಕೇನು ಫೀಸ್ ಕಟ್ಟಲಿಕ್ಕೆ ಅವಶ್ಯಕತೆ ಬೇಕು ಅದು ಸೊಸೈಟಿ ಭರಿಸ್ತಾ ಇದೆ. ಜೊತೆಗೆ ಕಳೆದ ವರ್ಷ ನಾವು ನಮ್ಮ ಸೌಹಾರ್ದ ಕಾಯ್ದೆ ನಮ್ಮ ರಾಜ್ಯಕ್ಕೆ ಬಂದು 25 ವರ್ಷಗಳಾಯಿತು. ಅದರ ಒಂದು ಸ್ಮರಣಾರ್ಥವಾಗಿ ಆ ಒಂದು ಉದ್ದೇಶದಿಂದ ಇದೇ ಸಭಾಂಗಣದಲ್ಲಿ 25 ಪ್ರತಿಭಾವಂತ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಾವು ತಲಾ 7,500 ಮತ್ತು 5,000, ಈ SLC ಆದರೆ 5,000 ಮತ್ತು 7,500 PUC ವಿದ್ಯಾರ್ಥಿಗಳಿಗೆ ನಾವು ಸಹಾಯಧನವನ್ನು ನೀಡಿದ್ವಿ ಕಳೆದ ವರ್ಷ 25 ವಿದ್ಯಾರ್ಥಿಗಳಿಗೆ. ಹಾಗೆ 25 ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳ ಗ್ರಂಥಾಲಯಗಳಿಗೆ ಮತ್ತೆ 100 ಪುಸ್ತಕಗಳನ್ನು ಕಳೆದ ವರ್ಷ ನೀಡಿದ್ವಿ. ಇದರ ಜೊತೆಗೆ ನಮ್ಮ ಜಿಲ್ಲೆಯ ಅತ್ಯಂತ ಬಡ ಆರ್ಥಿಕವಾಗಿ ಹಿಂದುಳಿದಂಥ
ಸೊಂಟದ ಕೆಳಗೆ ಅವರಿಗೆ ಬಲ ಇಲ್ಲ, ಪೂರ್ತಿ ಏನೂ ಇಲ್ಲ ಅವರಿಗೆ. ಅದು ದೆ ಕೆನಾಟ್ ವಾಕಲ್ಲ, ಎದ್ದೇಳೋಕ್ಕೆ ಆಗಲ್ಲ ಅವರಿಗೆ. ಅಂಥ ಬೆಡ್ಡೆಡನ್ ಆಗಿರುವಂಥ ಕೆಲವು ಬಡ ರೋಗಿಗಳಿಗೆ ಅತ್ಯಂತ ಗುಣಮಟ್ಟದ 25 ವೀಲ್ ಚೇರ್ಗಳನ್ನು ಅವತ್ತಿನ ದಿವಸ ನಾವು ಇದೇ ಸಭಾಂಗಣದಲ್ಲಿ ಕಳೆದ ವರ್ಷ ನೀಡಿದ್ವಿ. ಹೀಗೆ ಹೇಳ್ತಾ ಹೋದರೆ ತುಂಬ ದೊಡ್ಡ ಇದೆ, ನಾನು ಹೆಚ್ಚಿಗೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಇಂದಿನ MC ಆದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಸ್ಟೀಲ್ ವಾಯ್ಸ್ ಅಂತೇಳಲ್ಲ, ಕಂಚಿನ ಕಂಠದ ನನ್ನ ಸ್ನೇಹಿತ RJ ಪ್ರಸನ್ನ ಅವರು ಮತ್ತೆ ಅವರು ಆ ವಿಷಯದಲ್ಲಿ ಮಧ್ಯೆ ಮಧ್ಯೆ ಹೇಳಲಿಕ್ಕಿದ್ದಾರೆ. ಈ ರೀತಿಯ ಕಾರ್ಯಕ್ರಮಗಳಿಗೆ ನೀವು ನಮಗೆ ಸಹಾಯಧನವನ್ನು ನೀಡಿ. ಇಲ್ಲಿ ಒಂದು ವಿಷಯನ ಸ್ಪಷ್ಟನೆ ಹೇಳಬೇಕು, ಈ ಕೇವಲ ಇಷ್ಟು ಸಣ್ಣ ಒಂದು ಸೊಸೈಟಿ ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಮಾಡಲಿಕ್ಕೆ ಸಾಧ್ಯವಾ? ಹಣ ಇಲ್ಲಿಂದ ಬರುತ್ತೆ. ಎಷ್ಟು ಕಳೆದ ವರ್ಷ ನಾವು ಭಾಳ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಕಳೆದ ವರ್ಷ ನಮ್ಮ ಸೊಸೈಟಿ 2,16,00,000 ನಿವ್ವಳ ಲಾಭವನ್ನು ಗಳಿಸಿತ್ತು ಕಳೆದ ವರ್ಷ. ಅಷ್ಟನ್ನು ನಾವು ಖರ್ಚು ಮಾಡಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಅದಕ್ಕೆ ನಾವು ಅದರೇ ಆದ ನಿಬಂಧನೆಗಳಿದೆ. ಇಷ್ಟು ಪರ್ಸೆಂಟೇಜ್ ಮಾತ್ರ ಈ ಸಾಮಾಜಿಕ ಕಾರ್ಯಗಳಿಗೆ ನೀಡ್ಬೋದು ಅಂತಿದೆ. ನಾವೇನು ಮಾಡ್ತಿದ್ದೇವೆ, ನಮ್ಮದೇ ಒಂದು ದೊಡ್ಡದೊಂದು ಪಡೆ ಇದೆ, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾನು ನಮ್ಮ ಸ್ನೇಹಿತರು ಒಳಗೊಂಡಂತೆ ಒಂದೇ ಒಂದು ಪಡೆ ಇದೆ, ನನ್ನ ಹತ್ರ ಸ್ನೇಹಿತರು ಇದ್ದಾರೆ. ಅವ್ರಿಗೆ ನಾನು ಈ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಹೇಗೆ ಅಂತ ನಾನು ನಾವು ಮಾಡಿದಾಗ ಅವರು ಶೇರ್ ಮಾಡ್ಕೊತಾರೆ. ಏನು ಶಾರ್ಟ್ ಫಾಲ್ ಬರುತ್ತೆ 50% ಎಷ್ಟು ಶಾರ್ಟೇಜ್ ಬರುತ್ತೆ ಸೊಸೈಟಿ ಕೊಡುತ್ತೆ. ಆದರೆ ಯಾರ ಹೆಸರು ಎಲ್ಲೂ ಬರೋದಿಲ್ಲ, ಹೆಸರು ಬರೋದು ಶ್ರೀಶ ಮಾತ್ರ. ಈ ದಿಕ್ಕಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊತ ಬಂದಿದ್ದೇವೆ. ಮತ್ತು ಪ್ರತಿ ತಿಂಗಳು 2 ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ವಿ. ಒಂದು ಮೆಡಿಕಲ್ ಕ್ಯಾಂಪು, ಇನ್ನೊಂದು ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನ ಅಂತ ಇದೆ ಮಂಗಳೂರಲ್ಲಿ. ಅದು ಕೂಡ ನಾವೇ ಶುರು ಮಾಡಿದ್ದು. ಇದೇ ಸಭಾಂಗಣದಲ್ಲಿ ಪ್ರತಿ ತಿಂಗಳು ಒಂದು ಭಾನುವಾರದ ದಿನ ನಮ್ಮ ನಾಡಿನ ಹೆಸರಾಂತ ಗಾಯಕರು ಮಂಗಳೂರಿಗೆ ಕರೆಸಿ ಅವರಿಂದ ಈ ಒಂದು ಮ್ಯೂಸಿಕ್ ಕನ್ಸರ್ಟ್, ಸಂಗೀತ ಕಚೇರಿಗಳನ್ನು ನಾವಿಲ್ಲಿ ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಹರಿದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅದು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರವಚನಗಳು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಬಹುಶಃ ಇದು 38-39 ಕಾರ್ಯಕ್ರಮ ಆಯ್ತಿದ್ದು. ಅದು ಸಂಪೂರ್ಣ ಉಚಿತವಾಗಿರುತ್ತೆ. ಸುಮಾರು 250-300 ಜನ ಪ್ರತಿ ಕಾರ್ಯಕ್ರಮಕ್ಕೂ ಇಲ್ಲಿ ಬರ್ತಾರೆ. ಸುಮಾರು 2.5-3 ಗಂಟೆಗಳ ಕಾಲ ನಡೆಯುವಂಥ ಆ ಒಂದು ಸಂಗೀತ ಕಾರ್ಯಕ್ರಮ ನಮ್ಮನ್ನು ಒಂದು ಬೇರೆಯೇ ಲೋಕಕ್ಕೆ ಕೊಂಡೋಗುವಂಥ ಅದ್ಭುತವಾದಂಥ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮಗಳಿಗೂ ತಾವೆಲ್ಲ ಬರಬೇಕು ಅಂತೇಳಿ ಕೇಳ್ತಾ, ಬಂಧುಗಳೇ, ಇಂಥ ಒಂದು ಉನ್ನತ ಧ್ಯೇಯವನ್ನು ಇಟ್ಕೊಂಡು ನಮ್ಮ ಸೊಸೈಟಿ ಏನು ಕಾರ್ಯಕ್ರಮಗಳು ಮಾಡ್ತಾ ಇದೆ, ವ್ಯವಹಾರ ನಡೆಸ್ತಾ ಇದೆ, ಈ ರೀತಿಯ ಸೊಸೈಟಿಗೆ ನಿಮ್ಮ ಸಹಕಾರ ಬೇಕು. ನಮ್ಮ ಮಂಗಳೂರಲ್ಲಿ 5 ಶಾಖೆಗಳು ಮಂಗಳೂರಲ್ಲಿ ಇದೆ. ಒಂದು ಹಂಪನಘಟ್ಟ ಹೆಡ್ ಆಫೀಸ್ ಇದೆ. ಈ ನಮ್ಮ ರಾಮಕೃಷ್ಣ ಮಠದ ಎದುರುಗೇನೆ ಮಂಗಳದೇವಿ ಬ್ರಾಂಚ್ ಇದೆ, ಕಂಕನಾಡಿ ಇದೆ, ದೇರಳಕಟ್ಟೆ ಇದೆ ಮತ್ತು ಉರ್ವ ಸ್ಟೋರ್ಸಲ್ಲಿ ಇದೆ. ಇನ್ನೆರಡು 2-3 ಶಾಖೆಗಳನ್ನು ಸದ್ಯದಲ್ಲಿ ಆರಂಭ ಮಾಡಲಿಕ್ಕಿದ್ದೇವೆ. ಈ ಶಾಖೆಗಳಿಗೆ ನೀವು ಯಾವಾಗ ಈ ಮಕ್ಕಳ ಹೆತ್ತವರು ಏನು ಬಂದಿದ್ದಾರೆ, ಹಿತೈಷಿಗಳು, ನೀವು ಕೂಡ ಯಾವಾಗಾದರೂ ಸಮಯ ಸಿಕ್ಕಾಗ ನಮ್ಮ ಶಾಖೆಗೆ ಬನ್ನಿ. ನಿಮ್ಮ ಸಲಹೆ ಸೂಚನೆಗಳನ್ನ ನೀಡಿ. ನೀವು ನಮ್ಮಲ್ಲಿ ಅಕೌಂಟ್ ಓಪನ್ ಮಾಡಿ. ನೀವು ಸೊಸೈಟಿಗೆ ಸಾಲ ಕೊಡ್ಬೋದು ಬೇಕಾದ್ರೆ, ಅಥವಾ ಸೊಸೈಟಿಯಿಂದ ನೀವು ಸಾಲ ತೊಗೋಬೋದು. ಸೊಸೈಟಿಗೆ ಸಾಲ ಕೊಡೋದು ಅಂದರೆ ಏನು, ಡೆಪಾಸಿಟ್ ಇಡ್ಬೋದು ಅಂತ ಅರ್ಥ. ಹಾಗೆ ಲೋನ್ ಬೇಕಾದ್ರೆ ನೀವು ಬೇಕಾದಾಗ ಅವಶ್ಯಕತೆ ಇದ್ದಾಗ ನಮ್ಮ ಕಾನೂನು ಬದ್ಧವಾಗಿ ಏನು ಕೊಡ್ಲಿಕ್ಕೆ ಸಾಧ್ಯನೋ ನಾವು ಸಾಲ ಕೂಡ ಖಂಡಿತ ನಿಮ್ಮ ಅವಶ್ಯಕತೆ ತಕ್ಕಂತೆ ಸಮಯಕ್ಕೆ ಸರಿಯಾಗಿ ಕೊಡ್ತೇವೆ. ಈ ರೀತಿಯಾಗಿ ನೀವು ನಮ್ಮ ಸೊಸೈಟಿಗೆ ಸಹಕಾರವನ್ನು ನೀಡ್ಬೋದು. ಈ ವಿಷಯ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ನೆರೆಕೆರೆಯವರಿಗೆ ಈ ಮಾಹಿತಿಯನ್ನು ನೀಡಿ ನಮಗೆಲ್ಲ ಸಹಕಾರ ನೀಡಿ ಅಂತೇಳಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಸ್ವಾಗತ ಮಾತುಗಳು ಮತ್ತು ಪ್ರಾಸ್ತಾವಿಕವಾಗಿ ಈ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದಂಥ ಸರ್, ತಮಗೂ ಕೂಡ ಆಧಾರದ ಸ್ವಾಗತ. ಒಂದು ಹಡಗು ಸಮುದ್ರದಲ್ಲಿ ಸರಾಗವಾಗಿ ಸೇಫಾಗಿ ಸಾಗಬೇಕು ಅಂತ ಹೇಳಿದ್ರೆ ಕ್ಯಾಪ್ಟನ್ ಯಾರು, ಹೇಗಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದೇ ಥರ ಈ ಸಂಸ್ಥೆಯ ಕ್ಯಾಪ್ಟನ್ ಆಗಿ ಸಂಸ್ಥೆಯನ್ನು ಬಹಳ ಯಶಸ್ವಿಯಾಗಿ ಮುನ್ನಡೆಸ್ತಾ ಇರುವಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ. ಸರ್, ನಿಮ್ಮ ಈ ಪ್ರಾಸ್ತಾವಿಕ ಮಾತುಗಳ ಮೂಲಕ ಒಂದು ವಿಷಯ ಗೊತ್ತಾಯಿತು. ನೀವು ಹಾಗೆ ನಿಮ್ಮ ಬಳಗದವರ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಹಾರ್ಟಲ್ಲಿ ಒಳ್ಳೆಯತನದ ಬ್ಯಾಲೆನ್ಸ್ ಅನ್ನೋದು ಬಹಳ ಜಾಸ್ತಿ ಇದೆ ಅನ್ನೋದು ಈ ಕಾರ್ಯಕ್ರಮದ ಮೂಲಕ ಅರ್ಥ ಆಗ್ತಿದೆ. ನಾವು ನೇರವಾಗಿ ಉದ್ಘಾಟನಾ ಸಮಾರಂಭದತ್ತ ಬರ್ತಾ ಇದ್ದೇವೆ. ಪರಮಪೂಜ್ಯ ಸ್ವಾಮಿ ಜತಕಾಮಾನಂದಜಿ ಮಹಾರಾಜ್ ಅವರು ಹಾಗೆ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರು, ಪೂಜ್ಯರು ಜೊತೆಯಾಗಿ ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಊರ್ಧ್ವಮುಖವಾಗಿ ಬೆಳಗುವ ಜ್ಯೋತಿ ಎಲ್ಲರ ಬದುಕನ್ನು ಬೆಳಗಿಸಲಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಗೌರವಾನ್ವಿತ ಶ್ರೀ ಶಿವಪ್ರಕಾಶ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗೌರವಾನ್ವಿತರಾದಂತಹ ಶ್ರೀ ಶಿವಪ್ರಕಾಶ್ ಅವರು ದಯವಿಟ್ಟು ವೇದಿಕೆಗೆ ತಾವು ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಂಡು ದೀಪ ಪ್ರಜ್ವಲನೆಯ ಮೂಲಕ ನಿರ್ದೇಶಕ ಮಂಡಳಿಯವರು ಹಾಗೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ರೀಮತಿ ಚಿತ್ರಾ ಡಿಸೋಜಾ ಅವರು ಎಲ್ಲ ನಿರ್ದೇಶಕರುಗಳು ಜೊತೆಯಾಗಿ ದೀಪ ಪ್ರಜ್ವಲನೆಯ ಮೂಲಕ ಜ್ಞಾನ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಶಿಕ್ಷಣದ ದೀವಿಗೆಯನ್ನು ಬೆಳಗುವಂಥ ಒಂದು ಕಾರ್ಯವನ್ನು ಇಲ್ಲಿ ಆರಂಭಿಸಿದಂಥ ಚಾಲನೆಯನ್ನು ನೀಡಿದಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೆ, ಪೂಜ್ಯರಿಗೆ ಹೃದಯ ತುಂಬಿದ ವಂದನೆಗಳನ್ನು ಸಲ್ಲಿಸಿಕೊಂಡು ಬೆಳಗುವ ದೀಪದ ಹಾಗೆ ತಮ್ಮೆಲ್ಲರ ಬದುಕು ಬೆಳಗಲಿ. ಈ ಕಾರ್ಯಕ್ರಮ ನಿಮಗೆ ಇನ್ನಷ್ಟು ಸ್ಫೂರ್ತಿಯನ್ನು, ಸಾಧನೆಗೆ ಹೊಸ ಹುರುಪನ್ನು ನೀಡಲಿ ಅನ್ನತಕ್ಕಂಥ ಆಶಯದೊಂದಿಗೆ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆಯ ಮೂಲಕ ಚಾಲನೆಯನ್ನು ನೀಡಿದಂಥ ಪರಮಪೂಜ್ಯರು ರಾಮಕೃಷ್ಣ ಮಠ ಮಂಗಳೂರು. ರಾಮಕೃಷ್ಣ ಮಿಷನ್ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಸ್ವಾಮಿ ವಿವೇಕಾನಂದರ ಬಗ್ಗೆ ಬಹುಶಃ ನಾನು ಮಾತಾಡಬೇಕು ಅಂತ ಏನೂ ಇಲ್ಲ. ಮಂಗಳೂರಿನಲ್ಲಿ ರಾಮಕೃಷ್ಣ ಮಠ ಬೇರೆ ಬೇರೆ ಕಾರ್ಯಗಳನ್ನು ನಡೆಸಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕಳೆದ ಹಲವಾರು ದಶಕಗಳಿಂದ ಸ್ವಚ್ಛ ಸುಂದರ ಮಂಗಳೂರಿಗಾಗಿ ರಾಮಕೃಷ್ಣ ಮಿಷನ್ ನಡೆಸಿದಂಥ ಒಂದು ಅಭಿಯಾನ, ಸ್ವಚ್ಛ ಮಂಗಳೂರು ಕ್ಯಾಂಪೇನ್ ಏನಿದೆ, ಬಹುಶಃ ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ನಡೆಯದಿದ್ದಷ್ಟು ಅದ್ಭುತವಾಗಿ ಅಷ್ಟು ಜನ ಪಾಲ್ಗೊಳ್ಳುವಿಕೆಯ ಮೂಲಕ ಸುಂದರ ಮಂಗಳೂರಿನ ಕನಸಿಗಾಗಿ ಅವರು ಆರಂಭ ಮಾಡಿದಂಥ ಕಾರ್ಯಗಳು, ಶಿಕ್ಷಣ, ಸಾಮಾಜಿಕ, ಆರೋಗ್ಯ ಎಲ್ಲ ಕ್ಷೇತ್ರಗಳಲ್ಲೂ ರಾಮಕೃಷ್ಣ ಮಠ ಸಮರೋಪಾದಿಯಲ್ಲಿ ಸಮಾಜವನ್ನು ಇನ್ನಷ್ಟು ಬೆಳಗಿಸುವ ಕಾರ್ಯವನ್ನು ಮಾಡ್ತಾರೆ. ಆ ಎಲ್ಲ ಕಾರ್ಯಗಳ ಹಿಂದೆ ಪ್ರೇರಕ ಶಕ್ತಿಯಾಗಿ ಮಾರ್ಗದರ್ಶನವನ್ನು ನೀಡ್ತಾ ಇರುವವರು ರಾಮಕೃಷ್ಣ ಮಠ ಮಂಗಳೂರಿನ ಅಧ್ಯಕ್ಷರಾದ ಪರಮಪೂಜ್ಯ ಸ್ವಾಮಿ ಜಿತಕಾಮಾನಂದ ಶ್ರೀ ಮಹಾರಾಜ್. ಪರಮಪೂಜ್ಯ ಗುರುಗಳು ಅನುಗ್ರಹ ಸಂದೇಶವನ್ನು ನಮಗೆ ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅವರಿಂದ ಆಯೋಜಿಸಲ್ಪಟ್ಟಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರದ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ಪ್ರತಿಭಾ ಪುರಸ್ಕಾರಕ್ಕೆ ಸನ್ಮಾನ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿಗಳ ಪಾಲಕರೇ ಹಾಗೂ ಶ್ರೀಶಾ ಸೌಹಾರ್ದ ಸೊಸೈಟಿಯ ಎಲ್ಲ ಬಾಂಧವರೇ, ಆರ್ಥಿಕ ಸಂಸ್ಥೆ ಅದೇನು ಹಣವನ್ನು ತಗೊಂಡು ಹಣವನ್ನು ಜನರಿಗೆ ಕೊಟ್ಟು ಅದ್ರಲ್ಲಿ ಬರ್ತಕ್ಕಂಥ ಲಾಭದ ಒಂದು ಭಾಗವನ್ನು ಸಮಾಜ ಸೇವೆಗೋಸ್ಕರ ಮೀಸಲಾಗಿಡ್ತಿದೆ ಅಂತಂದರೆ ಚಪ್ಪಾಳೆ ಜೋರಾಗಿ ಕಟ್ಬೇಕು ನಾವು. ಈಗಾಗಲೇ ಹೇಳಿದ ಹಾಗೆ ಸುಮಾರು 1,000ಕ್ಕೂ ಹೆಚ್ಚು ಸೌಹಾರ್ದ ಸೊಸೈಟಿಗಳು 1,000 ಅಲ್ಲ 6,500 ಸೌಹಾರ್ದ ಸೊಸೈಟಿಗಳು ಶ್ರೀಶಾ ಸೌಹಾರ್ದ ಸೊಸೈಟಿ ಹಾಗೆ ನಮ್ಮ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸ್ತಾ ಇದೆ. ನಾನು ಸೇವೆ ಸಲ್ಲಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ.
ಎಲ್ಲ ಸೌಹಾರ್ದ ಸಂಸ್ಥೆಗಳು ಸಹ ಗಳಿಸ್ತಕ್ಕಂಥ ಲಾಭದ ಒಂದು ಭಾಗ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಮೀಸಲಾಗಿಟ್ಟು ಅವರನ್ನು ಪುರಸ್ಕರಿಸಿ ಅವ್ರಿಗೆ ಬೆನ್ನು ತಟ್ಟಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದರೆ ಕರ್ನಾಟಕ ಎಲ್ಲಿರುತ್ತೆ ಹೇಳಿ? ಹಾಗಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದು ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಈಗಾಗಲೇ ನಮ್ಮ ಗುರುರಾಜ್ ಅವರು ಹೇಳಿದ ಹಾಗೆ ವೈದ್ಯಕೀಯವಾಗಿ ಅವಶ್ಯಕ ಇರತಕ್ಕಂಥ ಅನೇಕರಿಗೆ ಪ್ರತಿ ತಿಂಗಳು ಸಹ ಒಂದು ಕ್ಯಾಂಪ್ ಮಾಡಿ ಅಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಉಚಿತವಾಗಿರ್ತಕ್ಕಂಥ ಪರೀಕ್ಷಣಾ ಶಿಬಿರವನ್ನು ಸಹ ಮಾಡಿ, ಜೊತೆಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಔಷಧಿಯನ್ನು ಸಹ ಉಚಿತವಾಗಿ ಕೊಡ್ತಕ್ಕಂಥದ್ದು. ಹಾಗೆ ನನಗೆ ಗೊತ್ತಿದೆ, ಹೋದ ವರ್ಷ ಇದೇ ನಮ್ಮ ಸಭಾಂಗಣದಲ್ಲಿ ಅನೇಕ ಅವಶ್ಯಕ ಇರತಕ್ಕಂಥ ನಿಜವಾಗ್ಲೂ ಅವಶ್ಯಕ ಇರತಕ್ಕಂಥ ನಾನು ಫಿಸಿಕಲಿ ಚಾಲೆಂಜ್ ಆಗಿದ್ದಾರೆ ಅವರಿಗೆ ಒಳ್ಳೆಯ ವೀಲ್ ಚೇರನ್ನು ಕೊಟ್ಟಿದ್ದಾರೆ ಇದರಲ್ಲೇ ಫ್ರೀಯಾಗಿ. ಅದ್ರ ಜೊತೆಗೆ ಇನ್ನೂ ವಿದ್ಯಾಭ್ಯಾಸ ರಂಗದಲ್ಲಿ ಈಗಾಗಲೇ ಹೇಳಿದ್ದಾರೆ ಭಾಳಷ್ಟು ಮಾಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಸಹ ಪ್ರತಿ ತಿಂಗಳು ಸಹ ದಾಸವಾಣಿ ಕಾರ್ಯಕ್ರಮವನ್ನು ಇದೇ ಸಭಾಂಗಣದಲ್ಲಿ ಆಯೋಜನೆ ಮಾಡ್ತಾರೆ, ಒಟ್ಟಿಗೆ ಸೇರಿ ಮಾಡ್ತಾಯಿದ್ದಾರೆ. ಅವರು ಮುಖ್ಯವಾಗಿ ಅವರೇ ಪಾತ್ರ. ನಾವು ಆಶ್ರಮದ ಈ ಹಾಲನ್ನು ಅದಕ್ಕೆ ನಾವು ಒಂದು ಸೇವೆ ಅನ್ನುವ ಭಾವದಿಂದ ಅವರಿಗೆ ನಾವು ಎಷ್ಟು ಕೈ ತೋರಿಸ್ತೀವಿ. ಅಳಿದ ಸೇವೆ ಅಂತ ಹೇಳ್ತೀನಿ, ನಮ್ಮ ಆಶ್ರಮದ ಅಳಿದ ಸೇವೆ ನಿಮ್ಮ ಕಾರ್ಯಕ್ರಮಕ್ಕೆ ಇದನ್ನು ನಡೆಸ್ಕೊಂಡು ಬರ್ತಾ ಇದೆ. ನಾನು ಹೆಚ್ಚು ಹೇಳಲ್ಲ, ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಈಗಾಗಲೇ ನಾವು ಈ ಶ್ರೀ ಸೇವಾ ಸಮಿತಿ ಏನು ಕೆಲಸ ಮಾಡ್ತಾ ಇದೆ, ಈಗ ಏನು ಮಾಡ್ತಾ ಇದ್ದಾರೆ ಅಂಥೇಳಿ ಅವರು ಅದನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ನಾನು ವಿದ್ಯಾರ್ಥಿಗಳಿಗೆ ಒಂದು 2 ಕಿವಿ ಮಾತು ಹೇಳಬೇಕು ಅಂತ ಇದ್ದೇನೆ. ವಿದ್ಯಾರ್ಥಿಗಳೇ, ನಿಜವಾಗ್ಲೂ ಓದುವ ವಿದ್ಯಾರ್ಥಿಗಳಿಗೆ ಹಣದ ಕೊರತೆ ಇಲ್ಲ. ನಿಜವಾಗಲೇ ಓದುವ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳಿಗೆ ಇದೆ. ಆದರೆ ಒಳ್ಳೆ ಮಾರ್ಕ್ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಖಂಡಿತವಾಗೂ ಸಹ ಬೇರೆ ಬೇರೆ ಕಡೆಯಿಂದ ಸಹಾಯ ಸಿಕ್ಕತ್ತೆ. ಆದರೆ ಗ್ರಾಮೀಣ ಪ್ರದೇಶ ಹುಡುಗರಿಗೆ, ಮಕ್ಕಳಿಗೆ ಪಾಪ ಎಲ್ಲಿ ಸಿಕ್ಕತ್ತೆ ಅಂತ ಗೊತ್ತಿಲ್ಲ. ಅದೊಂದು ಸಮಸ್ಯೆ. ಎಲ್ಲಿ ಸಿಕ್ಕತ್ತೆ, ಹೇಗೆ ಅಪ್ಲೈ ಮಾಡಬೇಕು, ಯಾರನ್ನ ಸಂಪರ್ಕಿಸಬೇಕು ಅನ್ನೋದು ಪಾಪ ತಿಳಿದಿಲ್ಲ. ಅದು ಆಗಬೇಕಾಗಿದೆ ಅಂತ ಆಗಬೇಕಾಗಿದೆ. ಎರಡನೇ ಕಿವಿ ಮಾತು, ಇವತ್ತು ನಿಮಗೆ ಚೆಕ್ ಕೊಡ್ತಾರೆ ಅಲ್ಲ, ಚೆಕ್ ಕೊಡ್ತೀರಾ? ಅಲ್ಲಲ್ಲ, ಆ ಹಣನೇ ಕೊಟ್ಬಿಡ್ತಾರ, ಹಣನೇ ಕ್ಯಾಶ್ ಕೊಟ್ಬಿಡ್ತಾರೆ. ನೆನಪಿಟ್ಕೊಳ್ಳಿ, ಇದನ್ನು ನಿಮಗೆ ಕೊಡ್ತಾ ಇರೋದು ವಿದ್ಯಾರ್ಥಿಗಳಿಗೆ ಸಹಾಯಧನ. ಮೊಬೈಲ್ ತೊಗೊಳಕ್ಕಲ್ಲ, ಆಮೇಲೆ ಆ ಮೊಬೈಲಿಗೆ ರೀಚಾರ್ಜ್ ಮಾಡೋದಕ್ಕಲ್ಲ. ಇದು ನೆನ್ಪಿಟ್ಕೊಳ್ಳಿ, ಐಸ್ ಕ್ರೀಮ್ ತಿನ್ನಕ್ಕಲ್ಲ. ಇದು ಯಾತಕ್ಕೆ ಹೇಳಿ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸ್ಬೇಕು ಅಂತ, ಫೀಸ್ ಕಟ್ಟೋದಕ್ಕೆ ಉಪಯೋಗಿಸ್ಬೇಕು, ನಾನು ಅನೇಕ ಕಡೆ ನನಗೆ ಕಂಪ್ಲೇಂಟ್ ಏನು ಅಂತ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ಅದು ತಕ್ಷಣ ಹೋಗೋದು ಅದು ಎಲ್ಲಿಗೆ ಅಂತಂದರೆ, ಈಗಾಗಲೇ ಹೇಳಿದ್ದೀನ, ಎಲ್ಲಿ ಹೇಳಿ, ಮೊಬೈಲ್ ಶಾಪ್ಗೆ. ಹಾಗಾಗಬಾರ್ದು. ಅದನ್ನು ಸರಿಯಾಗಿ ಉಪಯೋಗಿಸ್ಬೇಕು. ನಿಮ್ಮ ಮುಂದೆ ಬರುವುದಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯಧನ ಅದು. ನೀವು ಮುಂದೆ ಓದಿ ವಿದ್ಯಾವಂತರಾಗಿ ಕೆಲಸಕ್ಕೆ ಸೇರಿ ಅಥವಾ ಕೆಲಸ ಕೊಡುವ ಒಂದು ಸಂಸ್ಥೆಯನ್ನು ನೀವು ಹುಟ್ಟು ಹಾಕಿ ಇನ್ನೂ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಕ್ಕಂಥ ಮನೋಭಾವವನ್ನು ಈಗ ಕಲಿಬೇಕು. ನಮಗೆಲ್ಲರಿಗೂ ಸಹ ಒಂದು ದೊಡ್ಡ ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ ಇದೆ ಅಂತಂದರೆ, ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಇಲ್ಲಿ, ಒಂದು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳೋದು. ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯ ಚ ಅನ್ನುವ ಒಂದು ಧ್ಯೇಯ ವಾಕ್ಯವನ್ನು ಶ್ರೀರಾಮಕೃಷ್ಣರು, ಸ್ವಾಮಿ ವಿವೇಕಾನಂದರು, ಶ್ರೀರಾಮಕೃಷ್ಣರ ಉಪದೇಶದಂತೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ಗೆ ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಜಗತ್ತಿನ ಸರ್ವರಿಗೂ ಸಹ ಕೊಟ್ಟಿರ್ತಕ್ಕಂಥ ಒಂದು ಮಹಾನ್ ಒಂದು ಅವರ ಒಂದು ಏನು ಹೇಳ್ತಾರೆ, ಮೋಟೋ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಅದು ಏನು ಅಂತಂದರೆ, ನಿಮ್ಮ ವ್ಯಕ್ತಿತ್ವವನ್ನು ನಾವೇ ಬೆಳವಣಿಗೆ ಮಾಡ್ಕೊಬೇಕು. ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವ, ನಮ್ಮ ಒಳಗಡೆ ಇರ್ತಕ್ಕಂಥ ಏನೆಲ್ಲ ಭಗವದ್ದತ್ತವಾಗಿರ್ತಕ್ಕಂಥ ಶಕ್ತಿಗಳಿದೆ
ಶರೀರ, ಮನಸ್ಸು, ಬುದ್ಧಿ, ಭಾವನೆಗಳು ಇದನ್ನು ಶಿಸ್ತುಬದ್ಧವಾದ ಜೀವನದ ಮುಖಾಂತರ ವಿಕಸನಗೊಳಿಸಿ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು. ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರಯುತವಾಗಿರ್ತಕ್ಕಂಥ ವ್ಯಕ್ತಿಗಳನ್ನಾಗಿ ಮೂಡಿ ಬರುವುದು, ಅದು ವಿದ್ಯಾಭ್ಯಾಸದ ಗುರಿ, ಅದು ಮನುಷ್ಯನ ಗುರಿ. ಜೀವನದಲ್ಲಿ ನಾವೇನು ಹುಡುಕ್ತಾ ಇದ್ದೀವಿ ಗೊತ್ತಾ? ಇನ್ನೇನೂ ಇಲ್ಲ, ಸುಖ ಮತ್ತು ಶಾಂತಿ. ಈ ಹಣ ಸಂಪಾದನೆ ಎಲ್ಲೂ ಸಹ ಕೊನೆಗೆ ಎಲ್ಲಿಗೆ ಬರುತ್ತೆ ಅಂತಂದರೆ, ಮನುಷ್ಯನಿಗೆ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ಸುಖ ಮತ್ತು ಶಾಂತಿಯನ್ನು ನಾವು ಹುಡುಕ್ತಾ ಇದ್ವಿ. ಅದು ಸಿಕ್ಕಬೇಕು ಅಂತಿದ್ರೆ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೆ ಆತ್ಮನೋ ಮೋಕ್ಷಾರ್ಥಂ. ಎರಡನೇದಿದೆ, ನಾವು ಮನುಷ್ಯರಲ್ಲಿ ಈ ಪ್ರಪಂಚದಲ್ಲಿ ಜೀವಿಸಬೇಕಾದ್ರೆ ನಾವು ಬೇರೆಯವರ ಪರಿಶ್ರಮದ ಫಲವನ್ನು ಉಪಯೋಗಿಸಿ ನಾವು ಜೀವಿಸ್ತಾ ಇದ್ದೀವಿ. ನಾವು ಊಟ ಮಾಡ್ತಕ್ಕಂಥ ಅದು ಆಹಾರ ಸಾಮಗ್ರಿಗಳಾಗಿರ್ಬೋದು, ನಾವು ಉಪಯೋಗಿಸ್ತಕ್ಕಂಥ ಎಲ್ಲ ವಸ್ತು ಸಹ ನೀವು ವಿಶ್ಲೇಷಿಸಿ ನೋಡಿದ್ರೆ ಬೇರೆಯವರ ಪರಿಶ್ರಮದ ಫಲ. ಫ್ಯಾನ್ ತಿರುಗ್ತಾ ಇದೆ ಇಲ್ಲಿ ಅಲ್ವಾ, ಬೆಳಗ್ತಾ ಇದೆ ಇಲ್ಲಿ, ಎಲೆಕ್ಟ್ರಿಕ್ ಬೆಳಕು. ಇದು ನಮ್ಗೆ ಇಲ್ಲಿ ಸಿಕ್ಕಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲೆಕ್ಟ್ರಿಸಿಟಿ ಎಲ್ಲಿ ಬರ್ತಾ ಇದೆ ಅಂತಂದರೆ, ಎಲ್ಲೋ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಕ್ಕಂಥ ಆ ಸ್ಥಾವರದಿಂದಲೇ ನಮಗೆ 24 ಗಂಟೆಗೆ ನಮಗೆ ಅರಿವಿಲ್ಲದೆ ಯಾರೋ ಕೆಲಸ ಮಾಡ್ತಾ ಇದ್ದಾರಲ್ವಾ. ಹಾಗೆ ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ, ಬಸ್ಸಲ್ಲಿ ಬಂದಿರ್ಬೋದು ನೀವು, ಅಥವಾ ನೀವು ನಿಮ್ಮ ವೆಹಿಕಲಲ್ಲಿ ಬಂದಿರ್ಬೋದು. ಆದರೆ ಅದಕ್ಕೆ ಬೇಕಾಗಿದ್ದ ಇಂಧನಕ್ಕೆ ಯಾರೋ ಅನೇಕರು ಅದಕ್ಕೋಸ್ಕರ ಪರಿಶ್ರಮ ಪಡ್ತಾ ಇದ್ದಾವೆ. ನಮ್ಮ ಜೀವನ ಎಲ್ಲವೂ ಸಹ ಬೇರೆಯವರ ಪರಿಶ್ರಮದ ಮೇಲೆ ನಿಂತಿದೆ, ನೆನ್ಪಿಟ್ಕೊಳ್ಳಿ. ಅದು ಏನೋ ಪರಿಶ್ರಮ ಎಲ್ಲಿಂದ ಬರುತ್ತೆ? ಸೊಸೈಟಿ ಅಥವಾ ದೇಶದಿಂದ ನಮಗೆ ಸಿಗ್ತಾ ಇದೆ. ನಮ್ಮ ದೇಶ ನಮಗೆ ಕೊಡ್ತಾ ಇದೆ. ಬೇರೆಯವರ ವ್ಯಕ್ತಿಯಿಂದ ನಮ್ಮ ದೇಶ ಆಯಿತು. ಆ ದೇಶದ ಎಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯಿಂದ ನಾವು ಏನನ್ನು ನಾವು ಪಡ್ಕೊಂಡಿದ್ದೀವಿ, ಅದನ್ನು ವಾಪಸ್ ತಿರುಗಿಸೋ ಋಣ ಇದೆಯಲ್ಲ, ಅದು ನಮ್ಮ ಮೇಲಿದೆ, ವಾಪಸ್ ಕೊಡಲೇಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದ ಎರಡನೇದನ್ನು ಜಗದ್ಧಿತಾಯ ಚ ಅಂತ ಹೇಳಿದ್ರು. ಜಗತ್ತಿಗೆ ಹಿತ ಅಂತಂದ್ರೆ ಸೇವೆ ಮಾಡೋದು ಅಂತ. ನಿಮ್ಗೆ ಯಾರ್ಯಾರು ಹಣ ಕೊಟ್ಟಿದ್ದರೆ, ಸಾಲ ತಗೊಂಡಿದ್ದರೆ ಅದು ವಾಪಸ್ ಕೊಡೋದೊಂದು ಕರ್ತವ್ಯ ಅಲ್ವಾ, ಅದೊಂದು ಋಣ. ಆ ಋಣವನ್ನು ನಾವು ತೀರಿಸಬೇಕು, ವಾಪಸ್ ತೀರಿಸಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬಹಳ ಸುಂದರವಾಗಿ ಹೇಳ್ತಾನೆ, ಪ್ರಕೃತಿಯಿಂದ ಎಲ್ಲವನ್ನೂ ಸ್ವೀಕರಿಸಿದ ಮೇಲೆ ಯಾರು ಪ್ರಕೃತಿಗೆ ವಾಪಸ್ ಕೊಡೋದಿಲ್ವೋ ಅವನನ್ನು ಸ್ಥೇನ ಏವ ಸಹ. ಸ್ಥೇನ ಅಂತಂದರೆ ಸಂಸ್ಕೃತದಲ್ಲಿ ಕಳ್ಳ ಅಂತ ಅರ್ಥ. ಕಳ್ಳ. ಯಾವಾಗ ನಾವು ಸಮಾಜಕ್ಕೆ ಅಥವಾ ರಾಷ್ಟ್ರಕ್ಕೆ ವಾಪಸ್ಸು ಏನೇನು ಕೊಡೋದಿಲ್ವೋ ನೆನಪಿಟ್ಕೊಳ್ಳಿ, ನಾವು ಕಳ್ಳರಾಗ್ತೀವಿ. ಹಾಗಾಗಿ ಸಮಾಜಕ್ಕೆ ಅಥವಾ ದೇಶಕ್ಕೆ ಏನು ಕೊಡಲೇಬೇಕು. ಹೇಗೆ ಕೊಡ್ತೀರಾ ನೀವು? ಹಾಗೆ ವಿದ್ಯಾರ್ಥಿಗಳಾಗಿರುವವರು ನಿಷ್ಠೆಯಿಂದ ನಾನು ಉತ್ತಮನಾಗಿರ್ತಕ್ಕಂಥ ವಿದ್ಯಾರ್ಥಿ ಆಗಬೇಕು ಅನ್ನೋದ್ರಿಂದ ವಿದ್ಯಾಭ್ಯಾಸ ಸಮಯದಲ್ಲಿ ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಬೇಕು. ಆಮೇಲೆ ಅದಾದ ಮೇಲೆ ಮುಂದೆ ಹೋದ ಮೇಲೆ ನಿಮ್ಮ ಜೀವನದ ಸ್ವಲ್ಪ ಸಮಯವನ್ನು ಸಮಾಜ ಸೇವೆಗೋಸ್ಕರ ಉಪಯೋಗಿಸಿ, ರಾಷ್ಟ್ರ ಸೇವೆಗೆ ಉಪಯೋಗಿಸಿ. ಹಾಗೆ ಜೀವನದಲ್ಲಿ ಅಳಿಸ್ತಕ್ಕಂಥ ಹಣದಲ್ಲಿ ಸ್ವಲ್ಪ ಹಣವನ್ನು ಸಮಾಜಕ್ಕೆ ಅಥವಾ ದೇಶಕ್ಕೆ ಕೊಡಿ. ಇನ್ನೂ ಯಾರೋ ಬಡ ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿ ನೀವು ಓದಿ ವಿದ್ಯಾವಂತರಾದ ಮೇಲೆ ನೀವು ಗಳಿಸ್ತಕ್ಕಂಥ ಏನು ಆದಾಯ ಇದೆ ಅದರಲ್ಲಿ ಸ್ವಲ್ಪ ಕೊಡಿ. ಇನ್ನೇನು ಆಗದೇ ಇದ್ದರೆ ಇನ್ನೊಬ್ಬ ವಿದ್ಯಾರ್ಥಿಗೆ ಹೇಳ್ಕೊಡಿ, ಪಾಠ ಹೇಳ್ಕೊಡಿ. ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಅನೇಕ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಸಂಜೆ ಇಲ್ಲಿ ಟ್ಯೂಷನ್ ಕ್ಲಾಸ್ ಮಾಡ್ತಾಯಿದ್ದೀವಿ. ಅನೇಕ ವರ್ಷಗಳಿಂದ ಮಾಡ್ತಾಯಿದ್ದೀವಿ. ಅನೇಕ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾರೆ 4ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ. ಆ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಇವತ್ತು ಸಂಜೆ ಅದನ್ನು ವಿತರಣೆ ಮಾಡೋ ಕಾರ್ಯಕ್ರಮ ಇದೆ, ಹಾಲಲ್ಲಿದೆ. ಕೊಡೆ, ಬ್ಯಾಗು ಆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕೊಡ್ತೀವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆ ಮಕ್ಕಳು ಹಿಂದೆ ಆ ಬಡ ವಿದ್ಯಾರ್ಥಿಗಳು SLC ಪಾಸ್ ಮಾಡಿದ್ರೆ ದೊಡ್ಡದು. ಈಗ ಆಶ್ರಮದ ಒಂದು ಮಾರ್ಗದರ್ಶನದಲ್ಲಿ ಸಹಾಯದಿಂದ ವಿದ್ಯಾರ್ಥಿಗಳು ಮಾಸ್ಟರ್ ಡಿಗ್ರಿ ಮಾಡಿಬಿಟ್ಟು ನಮ್ಮ ದೇಶದಲ್ಲ ವಿದೇಶದಲ್ಲೂ ಸಹ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನೇ ಹೇಳಿದ್ರು, ಸಮಾಜಕ್ಕೆ ನೀವೇನು ಮಾಡ್ತೀರಾ? ಜಗದ್ಧಿತ ಅಂತ ಹೇಳಿದ್ರಲ್ಲ ಇದು. ಈಗ ಶ್ರೀಸಾ ಸೌಹಾರ್ದ ಸಂಸ್ಕೃತಿ ಏನು ಮಾಡ್ತಾ ಇದೆ ಗೊತ್ತಾ? ಎರಡೂ ಕೆಲಸ ಮಾಡ್ತಾ ಇದೆ. ಆತ್ಮನೋ ಮೋಕ್ಷಾರ್ಥಕ್ಕೆ ಬೇಕಾಗಿರ್ತಕ್ಕಂಥ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಅನೇಕ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಹಾಗೆ ಜಗದ್ಧಿತಾಯ ಚ ವೈದ್ಯಕೀಯ ರಂಗದಲ್ಲಿ
ಹಾಗೆಯೇ ನಿಮ್ಮ ವಿದ್ಯಾಭ್ಯಾಸ ರಂಗದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಸೇವಾ ರೂಪದಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಗೊತ್ತಾ? ಸ್ವಾಮಿ ವಿವೇಕಾನಂದ, ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದರಿಗೆ ವಿದ್ಯಾರ್ಥಿ ಆಗಿರ್ತಕ್ಕಂಥ ನರೇಂದ್ರನಾಥ್, ಸ್ವಾಮಿ ವಿವೇಕಾನಂದರ ಹಿಂದಿನ ಹೆಸರು ನರೇಂದ್ರನಾಥ್, ಅವರಿಗೆ ಹೇಳಿದ್ರು ಹೇಗೆ ಸೇವೆ ಮಾಡಬೇಕು ಅಂತಂದರೆ ಶಿವಜ್ಞಾನೇ ಜೀವ ಸೇವಾ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ಭಗವಂತನಿದ್ದಾನೆ ಎನ್ನುವ ಭಾವನೆಯಿಂದ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಸೇವೆಯೂ ಸಹ ಭಗವಂತನ ಆರಾಧನೆ. ಆ ಉದ್ದೇಶದಿಂದ ಶ್ರೀಸಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಎಲ್ಲರೂ ಸಹ ಒಟ್ಟಿಗೆ ಒಂದೇ ಮನಸ್ಸಿನಿಂದ, ಈಗಾಗಲೇ ಹೇಳಿದ್ರು, ಇನ್ನು ಕಡಿಮೆ ಆದರೆ ಎಲ್ಲರೂ ಒಟ್ಟಿಗೆ ಸೇರಿ ಅದನ್ನು ತುಂಬಿಸಿ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡತಕ್ಕಂಥ ಶ್ರೀತಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಎಲ್ಲ ಮಿತ್ರರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿದ್ಯಾರ್ಥಿಗಳೇ ನೆನಪಿಟ್ಕೊಳ್ಳಿ, ನೀವು ಜೀವಿಸ್ತಾ ಇರೋದು ಭಾರತದಲ್ಲಿ. ಇನ್ನೇನು ಮಾಡಬೇಡಿ. ಸ್ವಾಮಿ ವಿವೇಕಾನಂದರು ಹೇಳಿದ್ರು ಲವ್ ಇಂಡಿಯಾ ಅಂತ, ಲವ್ ಯುವರ್ ಮದರ್ ಲ್ಯಾಂಡ್. ಜಯರಾಮಕೃಷ್ಣ. ಪರಮಪೂಜ್ಯ ಗುರುಗಳ ಪಾದಪದ್ಮ ಕಮಲಗಳಿಗೆ ಶಿರಭಾಗಿ ವಂದಿಸಿಕೊಂಡು ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ವೇದವ್ಯಾಸ್ ಕಾಮತ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಆದರದಿಂದ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ, ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ MS ಗುರುರಾಜ್ ಅವರು ಗೌರವದ ಸ್ವಾಗತವನ್ನು ನಮ್ಮೆಲ್ಲರ ಪ್ರೀತಿಯ ಶಾಸಕರು, ಕರ್ನಾಟಕ ವಿಧಾನಸಭೆಯಲ್ಲಿ ನಮ್ಮೆಲ್ಲರ ಧ್ವನಿಯಾಗಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ MS ಗುರುರಾಜ್ ಅವರು ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪರಮಪೂಜ್ಯ ಜಿತಕಾಮಾನಂದ ಶ್ರೀ ಮಹಾರಾಜ್ ಅವರು ಬಹಳ ಅದ್ಭುತವಾದ ಮಾತುಗಳನ್ನು ಹೇಳಿದರು. ನಮ್ಮ ಸೆಲ್ಫೋನಲ್ಲಿ ಬ್ಯಾಟ್ರಿ ಖಾಲಿಯಾದಾಗ ನಾವು ಚಾರ್ಜರ್ ಎಲ್ಲಿದೆ ಅಂತ ಹುಡುಕ್ತೀವಿ. ಅದೇ ಥರ ಮನಸ್ಸಲ್ಲಿ ಸ್ಫೂರ್ತಿ ಅನ್ನುವಂಥ ಚಾರ್ಜ್ ಖಾಲಿಯಾದಾಗ ಅವರ ಮಾತುಗಳು ಅನ್ನುವಂಥ ಚಾರ್ಜರ್ ನಮಗೊಂದಿಷ್ಟು ಎನರ್ಜಿಯನ್ನು, ಹೊಸ ಚೈತನ್ಯವನ್ನು ಕೊಡಲಿ ಅನ್ನತಕ್ಕಂಥ ಆಶಯದೊಂದಿಗೆ ಕಾರ್ಯಕ್ರಮದ ಮುಂದೆ ನಮ್ಮ ಜೊತೆಗೆ ಉಪಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಶ್ರೀ ಮಹಾಗಣಪತಿ ನೆಲೆಯಾದ ಶರವು ಶ್ರೀ ಮಹಾಗಣಪತಿ ಸನ್ನಿಧಾನದ ಶಿಲೆ ಆಡಳಿತ ಮುಕ್ತೇಶ್ವರರು, ಈ ಸಂಸ್ಥೆಯ ಮಾರ್ಗದರ್ಶಕರು, ನಮ್ಮೆಲ್ಲರ ಪಾಲಿಗೆ ಹಿರಿಯರು ಪೂಜ್ಯರು ಆಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಶಾಸ್ತ್ರಿಗಳು ಆಶೀರ್ವಾದದ ನುಡಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಶರವು ಮಹಾಗಣಪತಿ ಸನ್ನಿಧಾನದಿಂದ ತಂದಿರತಕ್ಕಂಥ ಪ್ರಸಾದವನ್ನು ಸಂಸ್ಥೆಗೆ ನೀಡ್ತಿದ್ದಾರೆ. ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ, ಆ ಮೂಲಕ ಸಮಾಜಕ್ಕೆ ಇನ್ನಷ್ಟು ಕೊಡುಗೆಗಳು ಈ ಸಂಸ್ಥೆ ನೀಡಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಅದನ್ನು ಹಸ್ತಾಂತರ ಮಾಡಿದ್ದಾರೆ. ಪೂಜ್ಯ ಏಕದಂತಾಯ ವಿದ್ಮಹಿ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಮೊದಲಿಗೆ ನಮ್ಮ ಆರಾಧ್ಯ ದೇವರಾದ ಶರವು ಮಹಾಗಣಪತಿ ಶರಬೇಶ್ವರ ದೇವರಿಗೆ ನಮಸ್ಕರಿಸುತ್ತಾ, ಇವತ್ತು ವಿಶೇಷ ದಿನ. ಶ್ರೀ ಸೌಹಾರ್ದ ಕೋಆಪರೇಟಿವ್ ಅವರು ಮಕ್ಕಳಿಗೆ ಸಹಾಯ ಮಾಡುವ ಜೊತೆಗೆ ಅವರ ವಿದ್ವತ್ತಿನ ಬಗ್ಗೆ ಅವರನ್ನು ಗೌರವಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಮಕ್ಕಳಿಗೋಸ್ಕರ ಮಾಡೋದಲ್ಲ, ಇದು ಸಮಾಜಕ್ಕೋಸ್ಕರ ನಾವು ಮಾಡುವಂಥ ಕೆಲಸ, ಶ್ರೀಶದವರು ಮಾಡುವಂಥ ಕೆಲಸ. ಯಾಕಂತ ಹೇಳಿದರೆ, ನಾವು ಮಕ್ಕಳಲ್ಲಿರುವಾಗ ಪಾಂಡಿತ್ಯವನ್ನು ಗುರುತಿದ್ದು ಗೌರವಿಸಿದರೆ ಬೇರೆ ಮಕ್ಕಳಿಗೆ ಅದೊಂದು ಆದರ್ಶ ಆಗ್ತದೆ. ಅದನ್ನು ನೋಡಿ ತಾನು ಮುಂದೆ ಒಳ್ಳೆಯ ವಿದ್ಯೆ ಕಲಿಬೇಕು, ಮುಂದೆ ಬರಬೇಕು ಅಂತ. ಹಾಗೆ ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳಿಗೆ ನಾವು ಧನ ಸಹಾಯ ಮಾಡಿದರೆ ಅವರು ಇನ್ನೂ ಹೆಚ್ಚಿನ ವಿದ್ಯೆ ಕಲಿಯುವಂಥ ಅವಕಾಶ ಅವರಿಗೆ ದೊರಕುತ್ತೆ. ಈಗಾಗಲೇ ಸ್ವಾಮೀಜಿಗಳು ಹೇಳಿದರು, ಇಲ್ಲಿ ಉಚಿತ ಶಿಕ್ಷಣ ಕೊಟ್ಟು ಎಷ್ಟೋ ಕನ್ನಡ ಮೀಡಿಯಂನ ಇವತ್ತು ಉನ್ನತ ವಿದ್ಯೆ ಕಲಿತು ಒಳ್ಳೊಳ್ಳೆ ಪ್ರದೇಶದಲ್ಲಿ ಕೆಲಸದಲ್ಲಿದ್ದಾರೆ ಅಂತ. ದಾನಗಳಲ್ಲಿ ವಿದ್ಯಾದಾನ ಅಂತ ಹೇಳಿದರೆ ಅದು ಶ್ರೇಷ್ಠ ಅಂತೆ. ಬೇರೆಲ್ಲ ದಾನಗಳಿದೆ, ಅನ್ನದಾನ, ಸ್ವರ್ಣದಾನ ಅಂತೆಲ್ಲ. ಅನ್ನದಾನ ಊಟ ಮಾಡಿ 10 ಗಂಟೆಯಲ್ಲಿ ಜೀರ್ಣ ಆಗಿ ಹೋದರೆ ಪುನಃ ನಿಮಗೆ ಹಸಿವಾಗ್ತದೆ, ಪುನಃ ನಾವು ಅನ್ನ ಹುಡ್ಕೊಂಡು ಹೋಗ್ಬೇಕಾಗ್ತದೆ. ಸ್ವರ್ಣ ಸಹ ಹಾಗೆ, ಕೊಟ್ಟಂಥ ಹಣ ಖಾಲಿಯಾದ ನಂತರ ಪುನಃ ಖರ್ಚಿಗೆ ಹಣ ಬೇಕಾಗ್ತದೆ. ಆದರೆ ವಿದ್ಯಾದಾನ ಹಾಗೆಲ್ಲ, ಮನುಷ್ಯನಿಗೆ ಶಿಸ್ತಿನ ವಿದ್ಯೆಯನ್ನು ಕೊಟ್ಟು ತನ್ನ ಕಾಲ ಮೇಲೆ ಇಟ್ಟುಕೊಂಡು ಇದನ್ನೆಲ್ಲ ಪಡೆಯುವಂಥ. ಯಾಕಂದರೆ ಒಳ್ಳೆ ವಿದ್ಯೆ ಇದ್ದವನಿಗೆ ಒಳ್ಳೆ ಉದ್ಯೋಗ ಸಿಗ್ತದೆ, ಆಗ ಎಲ್ಲ ಹಣ, ಒಳ್ಳೆ ಉದ್ಯೋಗದಿಂದಾಗಿ ಹಣ ಎಲ್ಲ ಸಂಪತ್ತು ಬರ್ತದೆ. ಆದ್ದರಿಂದ
ಇವತ್ತು ಎಲ್ಲ ಮಕ್ಕಳಿಗೆಲ್ಲ ಶ್ರೀರಾಸವಾದದವರು ಹಣದ ಮೂಲಕ ಹಾಗೆ ಅವರ ವಿದ್ಯಾ ಬಾಪತ್ತು ಅವರನ್ನು ಗೌರವಿಸುವ ಕೆಲಸ ಮಾಡಿದ್ದಾರೆ. ನಾವು ಸಹ ಹೋದ ವರ್ಷ ಶ್ರೀಶಾಸವಾದದೊಟ್ಟಿಗೆ ಹೆಲ್ತ್ ಕ್ಯಾಂಪ್ ನಮ್ಮಲ್ಲಿಯೂ ಮಾಡಿತ್ತು. ಯಾಕಂದರೆ ಅವರೊಟ್ಟಿಗೆ ಅದು ಆದರ್ಶ, ಶ್ರೀಶದವರು ಹಾಕಿಕೊಟ್ಟ ಆದರ್ಶ. ಇನ್ನು ಮುಂದೆ ಸಹ ನಾವು ಒಟ್ಟಿಗೆ ಮಾಡ್ತೇವೆ ಅಂತ ನಾವು ಹೋದ ವರ್ಷ ಡಿಸೈಡ್ ಮಾಡಿದ್ದೇವೆ. ಅಲ್ಲದೆ ನಮ್ಮ ದೇವಸ್ಥಾನದ ಅಂಗಸಂಸ್ಥೆ ಮಂಡಗುಡ್ಡೆ ಸೇವಾ ಸಮಿತಿ ಇದೆ. ಅಲ್ಲಿಂದ ಸಹ ನಾವು ಮಕ್ಕಳಿಗೆ, ಎಷ್ಟೋ ಮಕ್ಕಳಿಗೆ ವರ್ಷಕ್ಕೊಂದು 60-70 ಮಕ್ಕಳಿಗೆ ಹೀಗೆ ಗೌರವಿಸುವ ಜೊತೆಗೆ ಆರ್ಥಿಕ ಹಿಂದುಳಿದವರಿಗೆ ಸಹಾಯ ಮಾಡ್ತಾ ಇದ್ದೇವೆ. ಪುಸ್ತಕ ಕೊಡೋದು, ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು, ಪ್ರವಚನಗಳನ್ನು, ಎಲ್ಲ ಭಜನೆಗಳನ್ನು ಮಾಡಿಸುವಂಥ ಕೆಲಸ ಮಾಡ್ತಾಯಿದ್ದೆವು. ಈ ವರ್ಷ ಗುರುರಾಜರ ನೇತೃತ್ವದಲ್ಲಿ ಅವರ ಇದರಲ್ಲಿ ಧಾರ್ಮಿಕ ಹಾಗೂ ಸಮಾಜಮುಖಿ ಕೆಲಸಗಳು ತುಂಬ ನಡೀತಾ ಇದೆ. ಈಗಲೇ ಅದರ ವಿವರವನ್ನು ಕೊಟ್ಟಿದ್ದಾರೆ. ಅದರೊಟ್ಟಿಗೆ ನಾವು ಸಹ ಸೇರಿಕೊಳ್ಳೋಣ. ಸಮಾಜಮುಖಕ್ಕೆ ನಾವೆಲ್ಲರ ಒಟ್ಟಿಗೆ ಕೈ ಸೇರಿದರೆ ನಿಜವಾಗಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗ್ತದೆ. ಮಕ್ಕಳಿಗೆ ಏನು ಅಂತ ಹೇಳಿದರೆ ಇವತ್ತು ನೀವು ತಗೊಂಡ ಗೌರವ ಮತ್ತು ಸಹಾಯಧನದಿಂದಾಗಿ ನೀವು ನಿಮ್ಮ ಮುಂದಿನ ಜೀವನವನ್ನು ಒಳ್ಳೆಯದಾಗಿ ಉತ್ತಮವಾಗಿ ಮಾಡಿಕೊಂಡು ಮುಂದೆ ನಿಮ್ಮ ಕಾಲಿನ ಮೇಲೆ ನಿಲ್ಲುವಾಗ ಈ ತಾವು ಸಮಾಜದಿಂದ ತಗೊಂಡಂಥ ಆ ಏನು ಋಣ ಉಂಟಲ್ಲ ಅದನ್ನು ತಿರುಗಿಸುವಂಥ ಕೆಲಸವನ್ನು ನೆನಪಿಟ್ಟು ಮಾಡಬೇಕು. ಆಗ ಈ ಸಮಾಜದಲ್ಲಿ ಬಡತನ ಅಥವಾ ಕಷ್ಟಗಳು ಪರಿಹಾರ ಆಗಿ ಎಲ್ಲರೂ ವಿದ್ಯಾವಂತರಾಗಿ ತಮ್ಮ ತಮ್ಮ ಕಾಲಿನ ಮೇಲೆ ನಿಂತು ಒಂದು ದೇಶ, ಭಾರತ ದೇಶ ಒಂದು ಒಳ್ಳೆಯ ದೇಶ ಆಗುವುದರಲ್ಲಿ ಸಂಶಯ ಇಲ್ಲ ಅಂತ ಹೇಳಿಕೊಂಡು ಇವತ್ತು ಗಣಪತಿ ದೇವರ ಅನುಗ್ರಹ ಬೇಕು ಅಂತೇಳಿ ನನ್ನನ್ನು ಕರೆಸಿದ್ದಾರೆ. ಆ ಮಹಾಗಣಪತಿ ಶರವೇಶ್ವರ ದೇವರು ನಿಮ್ಮೆಲ್ಲರಿಗೆ ಸಹ ಆರೋಗ್ಯ ಭಾಗ್ಯ ಕೊಡಲಿ, ಮಕ್ಕಳಿಗೆ ವಿದ್ಯೆ ಬುದ್ಧಿ ಸದ್ಬುದ್ಧಿ ಕೊಡಲಿ. ಹಾಗೆ ನಾವು ಒಗ್ಗಟ್ಟಿನಿಂದ ಒಂದು ಒಳ್ಳೆ ದೇಶ ಕಟ್ಟುವಂಥ ಕೆಲಸದಲ್ಲಿ ತೊಡಗಿಸ್ಕೋಣ ಅಂತೇಳಿ ಶುಭಮಸ್ತು ಹೇಳಿ. ಪೂಜ್ಯ ರಾಘವೇಂದ್ರ ಶಾಸ್ತ್ರಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು, ಈ ಸಂಸ್ಥೆ ಈ ಲಾಭ ಅಥವಾ ನಷ್ಟದ ಮೇಲೆ ಒಂದು ಸಂಸ್ಥೆ ಯಶಸ್ಸನ್ನು ನಾವು ಹೇಳ್ತೀವಿ. ಇಲ್ಲಿ ದುಡ್ಡಿಟ್ಟರೆ ನಮಗೆ ಇಂಟ್ರೆಸ್ಟ್ ಸಿಗುತ್ತೆ, ಸಾಲ ತಗೊಂಡ್ರೆ ನಾವು ಇಂಟ್ರೆಸ್ಟನ್ನು ಬ್ಯಾಂಕಿಗೆ, ಸೊಸೈಟಿಗೆ ಕೊಡ್ತೀವಿ. ಆ ಎರಡೂ ಕೆಲಸ ಮಾಡಿದಾಗ ಒಂದು ವಿಷಯ ನಾವು ಗಮನಿಸಬೇಕು, ಇಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಕೂಡ ಇದೆ. ಸಾಮಾಜಿಕ ಕಳಕಳಿಯ ಕಾರ್ಯಗಳನ್ನು ಬಂದ ಲಾಭದಲ್ಲಿ ಮಾಡುವಂಥ ಉದಾತ್ತವಾದ ಮಾನವೀಯ ಮೌಲ್ಯ. ಹಾಗೆ ಸರ್ ಹೇಳಿದ ಹಾಗೆ ಒಂದು ವಿಷಯ ಪ್ರಸ್ತಾಪಿಸಲೇಬೇಕು, ಈ ಪುಸ್ತಕವನ್ನು ಕೊಟ್ಟಿದ್ದಾರೆ ಎಲ್ಲ ಅತಿಥಿಗಳಿಗೆ, ನಿಮಗೂ ಕೂಡ ಕೊಡ್ತಾರೆ. ಇದು ಬಹಳ ವಿಶೇಷವಾದದ್ದು. ಇದರಲ್ಲಿ ಒಂದು ಋಣ ನಮ್ಮೆಲ್ಲರಿಗೂ ಇದೆ. ಅದೇನು ಅನ್ನೋದನ್ನ ಮತ್ತೆ ನಾವು ಮುಂದಿನ ಹಂತದಲ್ಲಿ ಹೇಳಲಿಕ್ಕಿದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಜಗನ್ಮಾತೆ ದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ಆ ತಾಯಿಯ ಪೂಜೆಯನ್ನು ಮಾಡ್ತಾ ನಮ್ಮೆಲ್ಲರಿಗೆ ಸನ್ಮಾರ್ಗದಲ್ಲಿ ಸಾಗುವ ಧರ್ಮದ ಪಥವನ್ನ ತಿಳಿ ಹೇಳ್ತಾ ಇರುವಂಥ ಪರಮಪೂಜ್ಯ ಹರಿನಾರಾಯಣ ದಾಸ ಆಸ್ರಣ್ಣರು ಆಶೀರ್ವಚನವನ್ನು. ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾ ತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ. ಶೀಶಾ ಕೋಆಪರೇಟಿವ್ ಸೊಸೈಟಿ 7 ವರ್ಷ ಸಾಧನೆ ಮಾಡಿದ್ದಕ್ಕೆ ಇವತ್ತು ಸಪ್ತಮಿಯ ದಿವಸವೇ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅವರು. ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪ್ರತಿಭಾವಂತರು ಅಂತ ನಿಮ್ಮನ್ನು ಕರೆಸಿ ಇವತ್ತಿನ ದಿವಸ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಹಾಯಕ್ಕಾಗಿ ಕೈ ಚಾಚಿದ್ದಾರೆ. ನಾವೆಲ್ಲ ವಿದ್ಯಾರ್ಥಿಗಳು ಯೋಚನೆ ಮಾಡಲಿಕ್ಕೆ ಇರುವಂಥದ್ದು, ಮೊದಲು ವಿದ್ಯಾಭ್ಯಾಸ ಹೇಗಿತ್ತು, ಈಗ ಹೇಗಿದೆ ಅಂತ. ಯಾಕೇಳಿದರೆ ಈಗ 85%, 90%, 95%, 100% ಮಾರ್ಕ್ ತೆಗೆದಂತಹ ವಿದ್ಯಾರ್ಥಿಗಳು ನಮ್ಮ ಮುಂದೆ ಕಾಣಲಿಕ್ಕೆ ಸಿಗ್ತಾರೆ. ಯಾಕೆ ಕಾಣಲಿಕ್ಕೆ ಸಿಗ್ತಾರೆ ಕೇಳಿದರೆ, ಮೊದಲು ಇಷ್ಟು ಮಾರ್ಕ್ ಕೊಡ್ತಿರಲಿಲ್ಲ. ಅದನ್ನು ಯಾವುದನ್ನು ತಿಳ್ಕೊಳ್ಬೇಕು. ನಾನು ಕಲಿತಾ ಇರುವಂತಹ ವರ್ಷದಲ್ಲಿ 10ನೇ ತರಗತಿಯಲ್ಲಿ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್, ಪ್ರಥಮ ಸ್ಥಾನ ಪಡ್ಕೊಂಡವರಿಂದ ಮಾರ್ಕ್ ಎಷ್ಟು ಕೇಳಿದರೆ 87.92, ಅದು ಫಸ್ಟ್ ರ್ಯಾಂಕ್. ಈಗ 100ಕ್ಕೆ 100 ತೆಗೆದವ ಫಸ್ಟ್ ರ್ಯಾಂಕ್. ಹಾಗಾದರೆ ಈಗ ಮೊದಲಿಗಿಂತ ಹೆಚ್ಚು ಬುದ್ಧಿವಂತರಿದ್ದಾರೋ, ಹಾಗಾಗಿ ನಮಗೆ ಮಾರ್ಕ್ ಹೆಚ್ಚು ನಮ್ಮ ತಲೆಯಲ್ಲಿ ಹೋಗ್ಬೋದು.
ನಿಮ್ಮನ್ನು ಸಣ್ಣ ಮಾಡಲಿಕ್ಕೆ ಹೇಳೋದಲ್ಲ, ನೀವು ಇನ್ನೂ ಸಿದ್ಧರಾಗಬೇಕು ಹೇಳೋದಕ್ಕೆ ಹೇಳೋದು. ಮೊದಲಿನ ಪರಿಸ್ಥಿತಿ ನೋಡಿ, ಮೊದಲು ಹಳ್ಳಿಯಲ್ಲೇ ಹೆಚ್ಚು ಶಾಲೆಗಳಿದ್ದದ್ದು, ಪೇಟೆ ಎನ್ನುವುದು ಕಡಿಮೆ. ಮಂಗಳೂರಲ್ಲಿಯೂ ಪೇಟೆ ಎಂದು ಇರಲಿಲ್ಲ. ನಾನು ಸಣ್ಣದಿರುವಾಗ ಹಂಪನಕಟ್ಟೆಯಲ್ಲಿ ಸಾಯಂಕಾಲ ಆಡ್ತಿದ್ದೆ. ಅಲ್ಲಿ ಹತ್ತಿರ ದೊಡ್ಡಪ್ಪನ ಮಗಳ ಮದುವೆ ಇತ್ತು, ಮನೆ ಇತ್ತು ಶರವದ ದೇವಸ್ಥಾನದ ಹತ್ತಿರವೇ. ಆಗ ಅಷ್ಟೇನು ರಶ್ ಇರದಿರತಕ್ಕಂತಹ ಕಾಲ. ಕಟೀಲು ಶಾಲೆಗೆ ಬರುವ ವಿದ್ಯಾರ್ಥಿಗಳು ದಿವಸಕ್ಕೊಂದು 8 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ರು. ಆ ಕಾಲದಲ್ಲಿ ಇದ್ದಂತಹ ವಿದ್ಯಾಭ್ಯಾಸ ಹಾಗೆ. ಮನೆಯಲ್ಲಿದ್ದಂತಹ ತಂದೆ ತಾಯಿಗೆ ವಿದ್ಯಾಭ್ಯಾಸ ಇರಲಿಲ್ಲ, ತಂದೆ ತಾಯಿ ಹೇಳಿಕೊಡುವುದಿಲ್ಲ. ಗೊತ್ತಿದ್ದವರು ಇದ್ದರೂ ಸಹ ಒಂದು ಮನೆಯಲ್ಲಿ 5-6 ಮಕ್ಕಳು ಕನಿಷ್ಠ. ನಾನು ನನ್ನ ತಂದೆಗೆ 8ನೇವ. ಹಾಗಿರುವಾಗ ಅಮ್ಮ ಯಾರಿಗೆ ಅಂತ ಹೇಳಿಕೊಡೋದು. ಈ ಪರಿಸ್ಥಿತಿಯಲ್ಲಿ ಇದ್ದ ಕಾಲ. ಈಗಿನ ಹಾಗೆ ಇಮ್ಮಿಡಿಯೇಟ್ ಒತ್ತಿದ್ರೆ ಇಲ್ಲ, ಅಥವಾ ನಿಮಗೆ ಗೂಗಲಲ್ಲಿ ಬೇಕಾದಂತಹ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಸಿಗೋದಿಲ್ಲ. ಆಗ ಶಾಲೆಯಲ್ಲಿ ಒಳ್ಳೆಯ ಗ್ರಂಥಾಲಯ ಇದ್ದರೆ ಅದನ್ನು ಸ್ವಲ್ಪ ಉಪಯೋಗಿಸ್ಬೋದು, ಇಲ್ಲದ್ರೆ ಗುರುಗಳಲ್ಲೇ ಕೇಳಬೇಕು. ಅಷ್ಟು ಬಿಟ್ಟರೆ ಬೇರೆ ದಾರಿ ಇಲ್ಲದೇ ಇರತಕ್ಕಂತಹ ಕಾಲ. ಆ ಕಾಲದಲ್ಲಿ 8 ಕಿಲೋಮೀಟರ್ ನಡ್ಕೊಂಡು ಬಂದು 8 ಕಿಲೋಮೀಟರ್ ನಡ್ಕೊಂಡು ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೆಯ ನಮ್ಮ ಗುರುಗಳೇ ಕೊಟ್ಟಂತಹ ನೋಟ್ಸನ್ನು ಬರೆದ್ರು 4ರಲ್ಲಿ 3 ಮಾರ್ಕ್ 3.5 ಮಾರ್ಕ್ ಸಿಗೋದು. ಫುಲ್ ಕೊಡಲಿಕ್ಕಿಲ್ಲ ಅಂತಿರುವಂತಹ ನಿಯಮ ಇದ್ದ ಕಾಲ. ಆ ಕಾಲದಲ್ಲಿ ಸಿಲೆಬಸ್ ಹೇಗಿತ್ತು ಹೇಳಿದರೆ ತುಂಬ ದೊಡ್ಡದಿತ್ತು ಸಿಲೆಬಸ್. ಈಗಿನಷ್ಟು ಕಡಿಮೆ ಅಲ್ಲ. ನಾವು ಉಡುಪಿ ಸಂಸ್ಕೃತ ಕಾಲೇಜಿನಲ್ಲಿ ಸಂಸ್ಕೃತ ವಿದ್ವಾನ್ ಪದವೀಧರ ಸರ್ಟಿಫಿಕೇಟ್ ಕೊಡೋದು ಯಾರು ಹೇಳಿದರೆ SSLC ಬೋರ್ಡು. ವಿದ್ವಾನ್ ಪದವೀಧರನಿಗೆ SSLC ಸರ್ಟಿಫಿಕೇಟ್ ಬೋರ್ಡ್ ಸರ್ಟಿಫಿಕೇಟ್ ಕೊಟ್ಟು ಕೆಲಸ ಎಲ್ಲಿ ಸಿಗುತ್ತೆ? ಆಗ ಹೈಕೋರ್ಟ್ಗೆ ಹೋಗಿ ಯಾರೋ ಒಬ್ರದ್ದು ಈಕ್ವಲಿಟಿ MA ಮಾಡ್ಕೊಂಡು ಬಂದರೆ ನಮಗೆ ಸ್ವಲ್ಪ ಉಪಕಾರ ಆಯಿತು, ಅದು ಬೇರೆ. ಅದಕ್ಕೋಸ್ಕರ ಸಂಸ್ಕೃತ ಈ ಸರ್ಟಿಫಿಕೇಟ್ ಚೇಂಜ್ ಆಗಬೇಕು ಅಂಥೇಳಿ, MA ಆಗಬೇಕು ಅಂಥೇಳಿ, ಅದಕ್ಕೆ ಪ್ರತ್ಯೇಕ ಸಂಸ್ಕೃತ ಯೂನಿವರ್ಸಿಟಿ ಬೇಕು ಅಂತೇಳಿ ಹೋರಾಟ ಮಾಡಿದ್ದೇವೆ ನಾವು. ಹೋರಾಟ ಯಶಸ್ಸು ಗಳಿಸಿತು. ಸಂಸ್ಕೃತ ಈಗ ಸರ್ಟಿಫಿಕೇಟ್ ಸಿಗ್ತದೆ, ಸಂಸ್ಕೃತ MA ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಯೂನಿವರ್ಸಿಟಿ ಆಯಿತು. ಯೂನಿವರ್ಸಿಟಿ ಆದಮೇಲೆ ಸಿಲೆಬಸ್ ವ್ಯತ್ಯಾಸ ಆಗಬೇಕು ಅಂತಾಯಿತು. ಸಿಲೆಬಸ್ ನೋಡಿ ಇಷ್ಟು ಸಿಲೆಬಸ್ MAಗ, ಇಷ್ಟು ಸಿಲೆಬಸ್ BAಗ, ಅದು ಹೆವಿ ಆಯಿತು ಅಂತ ಕಂಡಿತ್ತು ಅವರಿಗೆ. ಸಂಸ್ಕೃತಕ್ಕೆ ಪ್ರಧಾನ ಬೇಕಾದದ್ದು ತರ್ಕ ಮತ್ತು ವ್ಯಾಕರಣ ಅಂತ ಎರಡನ್ನು ತೆಗೆದುಬಿಟ್ರು. ತುಂಬ ಹೆವಿ ಆಗ್ತದೆ ಅಂತ ತೆಗೆದು ಒಂದು ಸಿಲೆಬಸ್ ಕೊಟ್ಟರು. ಈಗ MA ಮಾಡಿದವರಿಗೆ ಏನು ಉಂಟು ಹೇಳಿದರೆ, ಸಂಸ್ಕೃತ ಸಿಲೆಬಸ್ಗಳಲ್ಲಿ MA ಇದು ಸಂಸ್ಕೃತ ತರ್ಕವಿಲ್ಲ, ನಾಟಕವಿಲ್ಲ, ಆದರೆ ಸರ್ಟಿಫಿಕೇಟ್ MA. ನಾವಿರುವಾಗ SSLC. ಇದೇ ಸಿಲೆಬಸ್ಸಿಗೆ ಕಾಶಿ ಯೂನಿವರ್ಸಿಟಿಯವರು PhD ಅಂತ ಕೊಡ್ತಾರೆ ಈಗ, ಮೊದಲಲ್ಲ ಈಗ. ಹೀಗೆ ಸಿಲೆಬಸ್ಗಳೆಲ್ಲ ಕಡಿಮೆ ಆಗಿದೆ. ಮೊದಲು ನಾವು ಕಲಿತಾ ಇರುವಾಗ ಶಾಲೆಯಲ್ಲಿ ಎಷ್ಟು ಸಿಲೆಬಸ್ ಇಷ್ಟೋ ಅಷ್ಟು ಸಿಲೆಬಸ್ ಈಗ ನಿಮಗಿಲ್ಲ. ಹಾಗಿರುವಾಗ ನಿಮಗಿರುವ 85% ಮಾರ್ಕ್ ಬಹಳ ದೊಡ್ಡದ. ಅಧ್ಯಾಪಕರು, ನಾವಿರುವಾಗ ನನ್ನ ಕಟೀಲಿನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 34 ಅಧ್ಯಾಪಕರು ಸರ್ಕಾರದಿಂದ ಅನುದಾನಿತವಾಗಿ ನಮಗೆ ಸಿಗ್ತಿತ್ತು. ನಮ್ಮ ಶಾಲೆ ಸಿಗ್ತದೆ, ಕಟೀಲಿ ಶಾಲೆ, ಅದರ ಮ್ಯಾನೇಜ್ಮೆಂಟ್. ಈಗಲೂ 7 ತರಗತಿಗಳು 7 ಉಂಟು, ಅದರ ಅಧ್ಯಾಪಕ ಒಬ್ಬರಿದ್ದಾರೆ. ಯಾರಿಗೆ ಪಾಠ ಮಾಡೋದು? ಕಟೀಲಿನಲ್ಲೇನೋ ದೇವಸ್ಥಾನದಿಂದ ಕೊಡ್ತೇವೆ, ಬೇರೆ ಕಡೆಯಲ್ಲಿ ಇಲ್ಲ. ಹಾಗಿರುವಾಗ ಏನೋ ಸ್ವಲ್ಪ ಸಿಲೆಬಸ್ ಕಡಿಮೆ ಮಾಡಿದರೆ ಶಾಲೆ ನಡೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಬ್ಬ ಎಷ್ಟು ಪಾಠ ಮಾಡ್ಯಾನು ಅಧ್ಯಾಪಕ. ಈಗಿರುವ ಇಂತಹ ಪರಿಸ್ಥಿತಿಯಲ್ಲಿ ನೀವು ಕಲಿತಾ ಇದ್ದೀರಿ ಅಂದರೆ ನೀವು ತುಂಬ ಕಡಿಮೆ ಕಲಿತಾ ಇದ್ದೀರಿ. ನೆನಪಲ್ಲಿ ಇಟ್ಕೊಳ್ಬೇಕು, ಪ್ರತಿಭಾವಂತ ವಿದ್ಯಾರ್ಥಿಗಳೇ ನೀವು ತುಂಬ ಕಡಿಮೆ ಕಲಿತಾ ಇದ್ದೀರಿ. ಒಂದಷ್ಟು ಮಾಹಿತಿಗಳು ಕೊಡ್ತದೆ, ನಿಮ್ಮ ಮೊಬೈಲ್ ಕೊಡ್ತದೆ, ಎಲ್ಲ ಕೊಡ್ತದೆ. ಒಂದೇ ಇನ್ಸ್ಟ್ರೂಮೆಂಟ್, ಒಂದು ಮೊಬೈಲ್ ಇಟ್ಕೊಂಡ್ರೆ ಆಯಿತು. ನಿಮಗೆ ವಾಚು ಉಂಟು, ಅದರಲ್ಲಿ ಕ್ಯಾಲ್ಕುಲೇಟರ್ ಉಂಟು, ರಾತ್ರಿಗೆ ಬೇಕಿದ್ರೆ ಬ್ಯಾಟ್ರಿ ಉಂಟು, ಎಲ್ಲ ಉಂಟು. ಮೊದಲಾಗೆ ಪ್ರತ್ಯೇಕ ಬೇಡ, ಲಾಭ ಉಂಟಲ್ಲ, ನಷ್ಟ ಅಂತಲ್ಲ. ಆದರೆ ಆ ಕ್ಯಾಲ್ಕುಲೇಟರ್ ಬಂದ ಮೇಲೆ ಯಾರಿಗಾದ್ರೂ ಗುಣಿಸ್ಲಿಕ್ಕೆ ಗೊತ್ತುಂಟಾ? ನಿಮ್ಮದಾದಂತಹ ಏನು ಸಾಮರ್ಥ್ಯ ಅದನ್ನು ಕಿತ್ಕೊಳ್ತಾ ಉಂಟು ಅದು. ನಾವೆಲ್ಲ ಶಾಲೆಯಲ್ಲಿ ಹೋಗುವಾಗ 20ರವರೆಗೆ ಮಗ್ಗಿ ಬಾಯ್ಪಾಠ ಬರೆದಿದ್ರೆ ಶಾಲೆಯಲ್ಲಿ ಪೆಟ್ಟು ತಿಂತಾ ಇದ್ದೆವು. ಅದನ್ನು ಇನ್ಪೊಸಿಷನ್ ಬರ್ಕೊಂಡು ಬರಬೇಕಿತ್ತು. ನಿಮಗೆ ಯಾರಿಗಾದ್ರೂ ಆ ಸಮಸ್ಯೆ ಉಂಟಾ? ಯಾಕೆ ಹೇಳಿದ್ರೆ ಮೊಬೈಲಲ್ಲೇ ಟಕ್ಕ ಓದ್ತಿದ್ರೆ ನಿಮಗೆ ಅದು ಎಷ್ಟು ಅಂತ ಹೇಳ್ತದೆ. 18 ಹೇಳಿದ್ರೆ 364 ಅಂತ ಹೇಳಬೇಕಂತಿಲ್ಲ, ಅದೇ ತೋರಿಸ್ತದೆ. ಅಷ್ಟು ಸುಲಭದಲ್ಲಿ ಲೆಕ್ಕ ಸಿಗುವಂತಹ ರೀತಿಯಲ್ಲಿ ನಿಮ್ಮ ಶಾಲೆಯನ್ನು ಮಾರ್ಪಾಡು ಮಾಡಿದ್ದಾರೆ. ಅದರಿಂದ ನಿಮಗೆ ಬೇಕಾದಷ್ಟು ಸವಲತ್ತು ಸಿಕ್ಕಿದೆ, ಆದರೆ ಇದರಲ್ಲಿ ತುಂಬಿಸಲಿಕ್ಕೆ ಏನೂ ಸಿಗ್ತಾ ಇಲ್ಲ. ಈ ಕಂಪ್ಯೂಟರ್ ಉಂಟಲ್ಲ, ಈ ಕಂಪ್ಯೂಟರ್ ಖಾಲಿ ಆಗ್ತಾ ಉಂಟು, ಎದುರಿನ ಕಂಪ್ಯೂಟರಲ್ಲಿ ತುಂಬಿಸ್ತಾ ಇದ್ದೀರಿ ನೀವು. ಹಾಗಿರುವಾಗ ಈ 85% 90% ದೊಡ್ಡದಲ್ಲ. ಹಾಗಾದರೆ ನಿಮ್ಮಲ್ಲಿ ಸಮಯ ಇದ್ದರೆ ನಿಮ್ಮಲ್ಲಿ ನಿಜವಾದ ಪ್ರತಿಭೆ ಉಂಟು.
ಹಾಗಾಗಿ ಈ ಪ್ರತಿಭೆಯನ್ನು ಉಪಯೋಗಿಸಬೇಕು. ಯಾಕಂದರೆ ಲೋಕದಲ್ಲಿ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ ಇರೋದು. ಅಯೋಗ್ಯ ಅಂತ ಲೋಕದಲ್ಲಿ ಮನುಷ್ಯ ಒಬ್ಬನೂ ಇಲ್ಲ. ಆದರೆ ಅದಕ್ಕೆ ಯೋಜನೆ ಮಾಡಿದ್ರೆ ಇರೋದು. ಯೋಜನೆ ಮಾಡ್ತಾ ಅವನನ್ನು ಒಂದು ದಾರಿಯಲ್ಲಿ ಕುತ್ಕೊಳಿಸಿದರೆ ಅವ ದೊಡ್ಡ ಜನ ಆಗ್ತಾರೆ. ಹಾಗಾಗಿ ಈ ವಿದ್ಯಾರ್ಥಿಗಳೇ, ನಿಮಗೆ ಯಾವ ವಿಚಾರದಲ್ಲಿ ಆಸಕ್ತಿ ಹೆಚ್ಚುಂಟು, ಒಳ್ಳೆಯ ವಿಚಾರವ ಕೆಟ್ಟ ವಿಚಾರವ ಅಂತ ಮೊದಲು ತಿಳ್ಕೊಳ್ಳಿ. ಒಳ್ಳೆಯ ವಿಚಾರವೇ ಹೌದು ಅಂತಾಗಿದ್ದರೆ ಅದನ್ನು ಪೂರ್ಣವಾಗಿ ಅದರಲ್ಲಿ ತೊಡಗಿಸಿಕೊಳ್ಳಿ. ಮೊಬೈಲ್ ನೋಡೋದು ಒಳ್ಳೆಯ ವಿಚಾರ ಅಲ್ಲ, ಸ್ವಾಮಿಗಳು ಈಗಾಗಲೇ ಹೇಳಿದರು. ಮೊಬೈಲ್ನಲ್ಲಿ ಒಳ್ಳೆಯ ವಿಚಾರಗಳಿದ್ದರೆ ನೋಡ್ಕೊಳ್ಬೋದು. ಆದರೆ ಮೊಬೈಲ್ ನೋಡೋದು ಒಳ್ಳೆಯ ವಿಚಾರಗಳಿದ್ರೆ ಬೇಡದ್ದೇ ಹೆಚ್ಚಿರುವುದರಿಂದ ಒಳ್ಳೆಯ ವಿಚಾರ ಅಲ್ಲ ಅಷ್ಟೇ. ಹಾಗಾಗಿ ಒಳ್ಳೆಯ ವಿಚಾರವೋ ಕೆಟ್ಟ ವಿಚಾರವೋ ಅಂತ ನೀವು ಯೋಚಿಸಿಕೊಳ್ಳಿ. ಮನೆಯ ಪೋಷಕರು ಮಗು ಒಳ್ಳೆಯ ವಿಚಾರದಲ್ಲೇ ಮುಂದೆ ಹೋಗ್ತಾ ಇದ್ರೆ ಅದ್ರ ಮುಂದೆ ಹೋಗಲಿಕ್ಕೆ ಬಿಡಿ. ಒಳ್ಳೆಯದಾದಂತಹ ಚಾಕಚಕ್ಯತೆಯಿಂದ ಹೋರಾಡುವವಿದ್ರೆ ಅವ ಸೈನಿಕ ಆಗ್ಬೋದು, ತುಂಬ ಓಡುವ ಒಳ್ಳೆಯ ಕ್ರೀಡಾಪಟು ಆಗ್ಬೋದು, ಸ್ವಲ್ಪ ಒಳ್ಳೆಯ ತಲೆ ಇದ್ದವರು ಗುರುರಾಜರಾಗಿ ಚೆಸ್ ಆಡ್ಬೋದು. ಹೀಗೆ ಎಲ್ಲವನ್ನು ಮಾಡುವ, ಎಲ್ಲದರಲ್ಲೂ ಮೇಲೆ ಬರಲಿಕ್ಕೆ ಆಗ್ತದೆ. ಹಾಗಾಗಿ ಶಾಲೆಯಲ್ಲಿ ಕಲಿಯುವುದೇ ಪ್ರಧಾನ, ಅದೇ ದೊಡ್ಡ ವಿಷಯ, ಅದರಲ್ಲೇ ನಾವು ಸಾಧನೆ ಮಾಡಿದ್ರೆ ದೊಡ್ಡ ಸಾಧನೆ ಅಂತ ನೀವು ಯಾರು ತಿಳ್ಕೊಳ್ಬೇಡಿ. ಅದೂ ಒಂದು ಸಾಧನೆ. ಶಾಲೆಯಲ್ಲಿ ಕಡಿಮೆ ಮಾರ್ಕ್ ತೆಗಿಬೇಕು ಅಂತಲ್ಲ, ಅದರೊಟ್ಟಿಗೆ ಮುಂದಿನ ಜೀವನದಲ್ಲಿ ನಾನೇನಾಗಬೇಕು ಎನ್ನುವಂತಹ ಗುರಿಯನ್ನು ಪಡೆಯುವಂತಹ ಮಕ್ಕಳು ನಮಗೆ ಬೇಕು. ಹಾಗಿದ್ರೆ ಇಲ್ಲಿ ಬರುವಂತಹ 120 ಮಕ್ಕಳು ಸಹ ಮತ್ತೆ ಒಬ್ಬ ಒಳ್ಳೆಯ ನಾಗರಿಕನಾಗಿ ಬರ್ಬೋದು. ಈಗೆಲ್ಲ ನಾವು ನೋಡ್ತೇವೆ, ಅವ IIT ಮಾಡಿದ್ದಾನೆ, ಏನಾಗಿದ್ದಾನೆ? ಗುಗ್ಗುರಗಾಮಿ ಆಗಿದ್ದಾನೆ. PhD ಮಾಡಿದ್ದಾನೆ, ಏನಾಗಿದ್ದಾನೆ? ದೇಶದ್ರೋಹಿ ಆಗಿದ್ದಾನೆ. ಇಂಥದ್ದಾಗಬಾರ್ದು. ನಮ್ಮ ಶಾಲೆಯಲ್ಲಿ ಇರತಕ್ಕಂಥ ಶಿಕ್ಷಣದಲ್ಲೂ ತಪ್ಪದೆ. ಮೊದಲು ಶಾಲೆಯಲ್ಲಿ ನಾವು ಓದ್ತಾ ಇರುವಾಗ ನಮ್ಮ ಶಾಲೆಯಲ್ಲಿ ದೇವರ ಪಾಠಗಳಿತ್ತು. ಪಾಠ ಇದ್ದರೆ ಅದು ಕೇಸರೀಕರಣವೋ ಅಥವಾ ಇನ್ನೊಂದು ಮತ್ತೊಂದು ಆಗ್ತಿರ್ಲಿಲ್ಲ. ಅಕ್ಬರ್ಗಳನ್ನು ಹೊಗಳುವಂತಹ ಇದಿತ್ತು, ಯಾವುದು ಅದರಲ್ಲಿ ಅಲ್ಪಸಂಖ್ಯಾತರನ್ನು ದೂರುವಂತಹ ಪಾಠಗಳಿರಲಿಲ್ಲ. ಆ ಪಾಠವನ್ನು ಹೇಗೆ ಅನ್ವಯ ಮಾಡ್ತಿದ್ರೆ ಅದು ದೇಶ ಪ್ರೇಮಿ ಅಂತ ಅನ್ವಯ ಮಾಡ್ತಾ ಇದ್ದೆವು. ದೇಶವೇ ದೇವರು ಅಂತ ಅನ್ವಯ ಮಾಡ್ತಿದ್ದೆವು. ನಾನೆಲ್ಲ ಕರೆಯುವಾಗ ನನ್ನ ಶಾಲೆ ನನ್ನ ಗುರುಗಳು ಪಾಠ ಮಾಡಿದ್ದು, ಕಟೀಲು ದೇವರು ಬೇರೆ ಅಲ್ಲ, ಭಾರತ ಮಾತೆ ಬೇರೆ ಅಲ್ಲ ಅಂತ. ಆ ಪಾಠವನ್ನು ಇದ್ರೆ ಯಾವುದು ಪಾಠ ಆದರೆ ಏನು? ಯಾಕೆ ಮನೆಯಲ್ಲಿ ಹೇಳಿಕೊಡೋದೇನು? ದೇವರು ದೇವರು ಅಂತ. ಆ ದೇವರು ಹೇಳಿದ್ರಿದ್ದು ಆ ಭಾರತ ಮಾತೆ ಅಂತ ತಲೆಗೆ ಹೋದರೆ ಆಗ ಭಾರತ ಮಾತೆಯನ್ನು ನಾವು ಪ್ರೀತಿಸ್ತೇವೆ. ಆ ಪಾಠಗಳಿಲ್ಲ ಈಗ ನಮ್ಮ ಶಾಲೆಯಲ್ಲಿ. ಹಾಗಾಗಿ ನೀವೆಲ್ಲ ಏನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ನಾವು ಶಾಲೆಯಲ್ಲಿ ಕಲಿಯುತ್ತೇನೆ. ಯಾಕೆ ಕಲಿತೇನೆ ಹೇಳಿದರೆ, ಇಲ್ಲಿದ್ದಾಗೆ ಆತ್ಮನೋ ಮೋಕ್ಷಾರ್ಥಂ, ನಾನು ಸ್ತರಕ್ಕೆ ಹೋಗಿ ಭಗವಂತನಲ್ಲಿಗೆ ಮುಟ್ಲಿಕ್ಕೆ ಕಲಿತೇನೆ, ಅಲ್ಲದೆ ಒಳ್ಳೆಯ ನಾಗರಿಕನಾಗ್ಲಿಕ್ಕೆ ಕಲಿತೇನೆ. ಅದರೊಟ್ಟಿಗೆ ಜಗದ್ಧಿತಾಯ ಅಂತ. ಜಗದ್ಧಿತ ಹೇಳಿದರೆ ಮೊದಲು ನನ್ನ ಊರು, ಆ ಊರನ್ನು ಅಭಿವೃದ್ಧಿ ಮಾಡಬೇಕು. ನಮ್ಮ ಊರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಿಡಿದವ ದೇಶ ಸೇವೆ ಅಂತ ಹೋಗಿ ಕೂತ್ಕೊಂಡು ಊರನ್ನೇ ನೋಡದಿದ್ರೆ ಏನು ಪ್ರಯೋಜನ? ಅದು ಇಲ್ಲ. ಹಾಗೆ ಮೊದಲು ನಮ್ಮ ಊರು, ನಮ್ಮ ಮನೆ, ನಮ್ಮ ಊರು, ನಮ್ಮದಾದಂತಹ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ. ದೇಶ ಆದಮೇಲೆ ವಿದೇಶ. ಈಗೇನು ಮಾಡ್ತೇವೆ ನಾವೆಲ್ಲ ಕಲ್ತ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೇವೆ. ಎಷ್ಟೋ ಜನ ಹೋಗಿ ಅಮೇರಿಕಾದಲ್ಲಿ ಹೋಗಿ ಅಲ್ಲಿಯ ಗ್ರೀನ್ ಕಾರ್ಡ್ ಕೊಂಡು ಅಲ್ಲಿಯೇ ನಂದು ಸಿಟಿಸನ್ಶಿಪ್ ಸಿಕ್ಕಿದ್ರೆ ಏನು ಅಂತ ಪ್ರಯತ್ನ ಮಾಡಿದರೆ ಇಲ್ಲಿ ಕಲ್ತದ್ದೇನು ಲಾಭ? ನಮ್ಮ ಭಾರತ ಮೇಲೆ ಬರುವುದು ಯಾವಾಗ? ಹಾಗಾಗಿ ಎಲ್ಲ ಮಕ್ಕಳೇ, ಮಕ್ಕಳ ಪೋಷಕರೇ, ನೀವೆಲ್ಲ ಚೆನ್ನಾಗಿ ಕಲಿಯಬೇಕು. ಶಾಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಫಸ್ಟ್ ರ್ಯಾಂಕ್ ಬರುವ ಹಾಗೆ ಪ್ರಯತ್ನ ಮಾಡಬೇಕು. ಎಲ್ರಿಗೂ ಆಗ್ತದೆ ಅಂತಲ್ಲ, ಪ್ರಯತ್ನ ಪಟ್ಟರೆ 100ಕ್ಕೆ ಪ್ರಯತ್ನ ಪಟ್ಟರೆ 90 ಆದರೂ ಸಿಗ್ತದೆ, 95 ಆದರೂ ಸಿಗ್ತದೆ. ಅದಕ್ಕೆ ಪ್ರಯತ್ನ ಪಡಿ, ಅದನ್ನು ಪಡೆಯಿರಿ. ಅದರೊಟ್ಟಿಗೆ ನೀವು ಏನೇ ಆಗಬೇಕು ಅಂತ ಮನಸ್ಸೆಲ್ಲ ಸಂಕಲ್ಪಿಸಿದ್ದೀರೋ ಅದರ ವಿಷಯದಲ್ಲಿ ಜ್ಞಾನವನ್ನು ಒಟ್ಟು ಸೇರಿಸ್ತಾ ಮುಂದೆ ಬನ್ನಿ. ಆವಾಗ ಭಾರತದ ಸತ್ಪ್ರಜೆಯಾಗಿರ್ತೀರಿ. ಭಾರತದ ಸತ್ಪ್ರಜೆಯಾಗಿದ್ದು ಎಲ್ಲೂ ಬೇಕಿದ್ರೆ ಹೋಗಿ, ಯಾಕೆ ಭಾರತಕ್ಕೆ ಆದಾಯ ಇಲ್ಲ ಅಂತ ಹೇಳುವುದಲ್ಲ, ಯಾವತ್ತೂ ಭಾರತೀಯನಾಗಿರಿ. ಅದನ್ನು ಮಾಡಿದರೆ ಶ್ರೀಶಾ ಸೌಹಾರ್ದ, ಸೌಹಾರ್ದ ಹೇಳಿದರೆ ಒಳ್ಳೆಯ ಹೃದಯ ಇದ್ದವರು ಅಂತ, ಸುಹೃತ್ ಹೇಳಿದರೆ ಒಳ್ಳೆಯ ಹೃದಯ ಇದ್ದವ ಅಂತ. ಒಳ್ಳೆಯ ಹೃದಯದಲ್ಲಿರತಕ್ಕಂಥವನ ಭಾವ ಸೌಹಾರ್ದ ಅಂತ ಅರ್ಥ. ನೀವೆಲ್ಲ ಸೌಹಾರ್ದಿಗಳಾಗಿ ಬೆಳೆಯಲಿ. ಆ ಸಾಮರ್ಥ್ಯ ನಿಮಗೆ ನಾವು ನಂಬಿದಂತಹ ಕಟೀಲ್ನ ದುರ್ಗಾ ಪರಮೇಶ್ವರಿ ಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಗದಂಬಾರ್ಪಣ. ಅಖಂಡವಾದ ಜ್ಞಾನ ಭಂಡಾರ, ಪ್ರಚಂಡವಾದ ವಾಕ್ಪಟುತ್ವದ ಮೂಲಕ ನಮ್ಮೆಲ್ಲರಿಗೆ ಸ್ಫೂರ್ತಿಯನ್ನು ನೀಡಿದ ಪರಮಪೂಜ್ಯ ಹರಿನಾರಾಯಣದಾಸ ಅಸ್ರಣ್ಣರಿಗೆ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು, ಮೊಬೈಲಲ್ಲಿ ನೆಟ್ವರ್ಕ್ ಇಲ್ಲದೆ ಇದ್ರೆ ಟವರಲ್ಲಿ ನಮಗೆ ಸಿಗುತ್ತೆ. ಹಾಗೆ ಲೈಫಲ್ಲಿ ಸಕ್ಸಸ್ ಅನ್ನೋ ನೆಟ್ವರ್ಕ್ ಸದಾ ನಮ್ಮ ಜೊತೆಗೆ ಇರಬೇಕು ಅಂತ ಹೇಳಿದರೆ ಒಳ್ಳೆಯ ಶಿಕ್ಷಣ ಬೇಕು ಅನ್ನೋದನ್ನು ಬಹಳ ಅದ್ಭುತವಾಗಿ ಪೂಜ್ಯರು ತಿಳಿಸಿದರು. ಕಾರ್ಯಕ್ರಮದ ಮುಂದೆ
ನಮ್ಮೆಲ್ಲರ ಜೊತೆಗೆ ಉಪಸ್ಥಿತರಿದ್ದಾರೆ. ಬಹಳ ಬ್ಯುಸಿ ಶೆಡ್ಯೂಲಲ್ಲಿ ಸಂಡೇ ಸಾಮಾನ್ಯವಾಗಿ ನಾವೆಲ್ಲ 8-9 ಗಂಟೆಗೆಲ್ಲ ಹೇಳ್ತೀವಿ. ಆದರೆ ರಾಜಕಾರಣಿಗಳು ಅಂತ ಹೇಳಿದಾಗ 24 ಗಂಟೆ ಸೆಲ್ ಫೋನ್ ಆನಲ್ಲೇ ಇರುತ್ತೆ. ಯಾವುದೇ ಘಟನೆಗಳು ನಡೀಲಿ ತಕ್ಷಣದಲ್ಲಿ ಬರಬೇಕಾಗತ್ತೆ. ಅದೆಷ್ಟೋ ತ್ಯಾಗಗಳನ್ನು ಮಾಡ್ತಾರೆ ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇವತ್ತು ಕರ್ನಾಟಕದ ರಾಜಕಾರಣದ ಪರಂಪರೆಯಲ್ಲಿ ಕಳಂಕವಿಲ್ಲದ ಪ್ರಾಮಾಣಿಕ ರಾಜಕಾರಣಿಗಳ ಸಾಲಲ್ಲಿ ಇವರು ಕೂಡ ಇದ್ದಾರೆ ಅನ್ನೋದು ನಮ್ಗೆ ಹೆಮ್ಮೆಯ ವಿಷಯ. ನಮ್ಮ ನೆಚ್ಚಿನ ವೇದವ್ಯಾಸ್ ಕಾಮತ್ ಅವರು ತಮ್ಮ ಮಾರ್ಗದರ್ಶನದ ಮಾತುಗಳನ್ನು ವಿದ್ಯಾರ್ಥಿಗಳಿಗೆ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾವು 10 ಕಡೆಗಳಲ್ಲಿ ಬೇರೆ ಬೇರೆ ಸೊಸೈಟಿ, ಕೋಆಪರೇಟಿವ್ ಬ್ಯಾಂಕ್ಗಳು ಅಥವಾ ಸೌಹಾರ್ದ ಸಹಕಾರಿ ನಿಯಮಿತಗಳನ್ನು ನೋಡ್ತೇವೆ. ಆದರೆ ಅವರು ಕೇವಲವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ತುಂಬುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ ಬಿಟ್ಟರೆ ಈ ರೀತಿಯ ಸಾಮಾಜಿಕ ಚಿಂತನೆ, ಈ ರೀತಿಯ ಶೈಕ್ಷಣಿಕವಾದ ಚಿಂತನೆ ಮಾಡುವಂಥದ್ದು ಬಹಳ ಕಡಿಮೆ. ಗುರುರಾಜ್ ಅವರೇ, ನಿಮ್ಮ ನೇತೃತ್ವದಲ್ಲಿ ಇದು ಬಹಳ ಅತ್ಯುತ್ತಮವಾದಂಥ ಅದ್ಭುತವಾದಂಥ ಕಾರ್ಯವನ್ನು ತಾವು ಆಯೋಜನೆ ಮಾಡಿಕೊಂಡಿರಿ. ಅದರಲ್ಲಿ ಕೂಡ ಇನ್ನಷ್ಟು ಬಹಳ ಸಂತೋಷ ಏನು ಅಂತ ಕೇಳಿದರೆ, ತಾವು ಆಯೋಜನೆ ಮಾಡಿಕೊಂಡಂಥ ಜಾಗ ನಮ್ಮ ರಾಮಕೃಷ್ಣ ಮಠ ಅಂತ ಹೇಳುವಂಥದ್ದು ನಮಗೆ ಇನ್ನಷ್ಟು ಖುಷಿ ತಂದಿದೆ, ಸಂತೋಷ ತಂದಿದೆ. ನಾನು ಮೊನ್ನೆ 1-2 ದಿವಸದ ಹಿಂದೆ ನಾನು ರಂಜನ್ರಿಗೆ ಫೋನ್ ಮಾಡಿದ್ದೆ. ಯಾರೋ ಒಬ್ಬರು ಎಲ್ಲಿಯೋ ದೂರದ ಯುವಕ ಅವರ ಹೆತ್ತವರೊಟ್ಟಿಗೆ ಬಂದರು. 6ನೇ ಕ್ಲಾಸೋ 7ನೇ ಕ್ಲಾಸ್ ಹುಡುಗ. ಇಲ್ಲಿ ಎಲ್ಲವೂ ಅಡ್ಮಿಷನ್ ಮುಗ್ದಿದೆ ರಾಮಕೃಷ್ಣ ಮಠದಲ್ಲಿ, ಆಶ್ರಮದಲ್ಲಿ. ಆದರೂ ಏನೋ ಒಂದು ನಾನು ಅವರು ಪಾಪ ಬಡವರು, ರಂಜನ್ರ ಏನಾದರೂ ಒಂದು ಸ್ವಾಮೀಜಿಗಳ ಹತ್ರ ಹೇಳಿ ಅವಕಾಶ ಮಾಡಿ ಕೊಡಿ ಅಂತ ಹೇಳಿದ್ರು. ಆಗ ರಂಜನ್ರು ಒಂದು ಮಾತು ಹೇಳಿದ್ರು, ಶಾಸಕರು ನೀವು ಕೇಳೋದೇ ಕಡಿಮೆ, ನೀವು ಕೇಳಿದಾಗ ನಾನು ಸ್ವಾಮೀಜಿಯವ್ರ ಹತ್ರ ಮಾತಾಡಿಸ್ಕೊಂಡು ಈ ಕೆಲಸವನ್ನು ಮಾಡಿಸುವಂಥ ಜವಾಬ್ದಾರಿ ಮಾಡ್ತೇನೆ ಅಂತ. ಯಾಕೆ ಅಂತ ಕೇಳಿದರೆ, ನೀವು ಆಯ್ಕೆ ಮಾಡಿದಂಥ ಜಾಗ ಈ ರಾಮಕೃಷ್ಣ ಮಠದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಉಚಿತವಾಗಿ ಕಲಿತು ಇವತ್ತು ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಅಂಥ ಒಂದು ರಾಮಕೃಷ್ಣ ಮಠದಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಶಕ್ತಿ ಕೊಡುವಂಥ ಕಾರ್ಯಕ್ರಮ ತಮ್ಮ ಮುಖಾಂತರ ನಡೀತಾ ಇದೆ. ನಾನು ಹೇಳ್ತೇನೆ, ಸರ್ಕಾರಗಳು, ಆಡಳಿತದ ವ್ಯವಸ್ಥೆ, ಇಲಾಖೆ ಅಧಿಕಾರಿಗಳು ನಾವೆಷ್ಟೇ ಕೆಲಸ ಮಾಡಬಹುದು, ಆದರೆ ರಾಮಕೃಷ್ಣ ಮಠದಂಥ ಒಂದು ಮಠ ಅಥವಾ ನಿಮ್ಮಂಥ ಸೊಸೈಟಿ, ಕೋಆಪರೇಟಿವ್ ಸೊಸೈಟಿಗಳು ಇವತ್ತು ಇರ್ತಿರ್ಲಿಲ್ಲ ಅಂತೇಳಿ ಆದರೆ ಸಮಾಜದ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಹೇಳುವಂಥದ್ದು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ನಾನು ವಿದ್ಯಾರ್ಥಿಗಳ ಹತ್ರ ಕೈ ಜೋಡಿಸಿ ಕೇಳ್ಕೊಳ್ತೇನೆ. ನಾನು ನಿಮ್ಮ ಹತ್ರ ಕೈ ಜೋಡಿಸಿ ಕೇಳುವಂಥದ್ದು ಏನು ಅಂತ ಕೇಳಿದ್ರೆ, ವೇದವ್ಯಾಸ ಕಾಮತ್ ಸಿಕ್ಕಿದ ಕೂಡಲೇ ಎಲ್ಲೋ ಒಂದು ಕಡೆ ಸರ್ ನಮಸ್ಕಾರ ಅಂತ ಹೇಳಿ ಅಂತ ಕೇಳಲ್ಲ. ನಿಮ್ಮ ಜೀವನದ ಏಳಿಗೆಗೆ ಯಾರು ಸಹಕಾರ ಕೊಟ್ಟಿದ್ದಾರೆ ಅದನ್ನು ನೆನಪಿಸಿಕೊಡ್ಬೇಕು. ನಿಮ್ಮ ಜೀವನದ ಏಳಿಗೆಗೆ ನಿಮ್ಮ ತಂದೆ ತಾಯಿಯವರು ಬಹಳ ಕಷ್ಟಪಟ್ಟಿದ್ದಾರೆ. ಒಂದು ತಂದೆ ತನಗೆ ಶಿಕ್ಷಣ ಸಿಕ್ಕಿಲ್ಲ, ಒಂದು ತಾಯಿ ತನಗೆ ಶಿಕ್ಷಣ ಸಿಕ್ಕಿಲ್ಲ, ತನ್ನ ಮಕ್ಕಳು ಕಲಿಬೇಕು ಅಂತೇಳಿ ಸಾಲವ ಮೂಲವ ಮಾಡಿ ಕಷ್ಟಪಟ್ಟು ದುಡಿದು ಮಕ್ಕಳನ್ನು ಶಾಲೆಗೆ ಸೇರಿಸ್ತಾರೆ. ಹಾಗಿರುವಾಗ ಅಂತ ತಂದೆ ತಾಯಿಯ ಋಣ ಈ ನಮಗೆ 7 ಜನ್ಮದಲ್ಲಿ ತೀರಿಸಲಿಕ್ಕಾಗಲ್ಲ. ಅದೇ ರೀತಿಯಲ್ಲಿ ತನ್ನ ಶಿಕ್ಷಣಕ್ಕೆ ಸಹಕಾರ ಮಾಡಿದಂಥ ಸಂಸ್ಥೆಗಳು ಯಾವುದು? ಇವತ್ತು ತನಗೇನೋ ಸಹಾಯಧನವನ್ನು ಮಾಡ್ತಾರೆ ಶ್ರೀಶಾ ಅವರು. ನನ್ನ ಜೀವಿತಾವಧಿಯಲ್ಲಿ ಶ್ರೀಶಾ ಸಂಸ್ಥೆಯನ್ನು ನೆನಪಿಸಿಕೊಳ್ಬೇಕು. ಇನ್ನು ಮುಂದೆ ನಾವು ಜೀವನದಲ್ಲಿ ಈ ದೇಶದಲ್ಲಿ, ವಿದೇಶದಲ್ಲಿ ಉತ್ತಮ ಸ್ಥಾನದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಲಕ್ಷಗಟ್ಟಲೆ ಗಳಿಸುವಂತ ಸ್ಥಾನಮಾನಕ್ಕೆ ಹೋದ್ರೂ ಕೂಡ ನಾವು ಹಿಂದೆ ತಿರುಗಿ ನೋಡ್ತಾ ನಮ್ಮ ಏಳಿಗೆಗಾಗಿ ಸಹಕಾರ ಮಾಡಿದವರನ್ನ ಯಾವತ್ತೂ ಮರಿಬಾರದು. ಯಾವ ದಿವಸ ನಾವು ಮರಿತೇವೆ ಅವತ್ತು ನಮಗೆ ಹಿನ್ನಡೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳೋದು ಇದು ಎಲ್ಲ ಜಗತ್ತಿನ ಎಲ್ಲ ವ್ಯವಸ್ಥೆಗಳಲ್ಲಿ ಎಲ್ಲ ಹಿರಿಯರ ಮಾತಲ್ಲಿ ಹೇಳುವಂಥದ್ದು. ಹಾಗಾಗಿ ಇವತ್ತು ಅಸರಣ್ಣರು ಹೇಳಿದಂಥ ಕೆಲವಾರು ವಿಚಾರಗಳು ನಾನು ಹೇಳಿಕೊಂಡ್ರೆ, ಇವತ್ತಿನದು ಜಗತ್ತಿನಲ್ಲಿ ಬಹಳ ಫಾಸ್ಟ್, ಎಲ್ಲವೂ ಫಾಸ್ಟ್, 2 ಮಿನಿಟ್ಸ್ ಮ್ಯಾಗಿ ಹಾಗೆ ಎಲ್ಲವೂ ಫಾಸ್ಟ್. ಆ ರೀತಿಯ ವಾತಾವರಣಗಳು ಇವತ್ತು ನಮ್ಮ ವಿದ್ಯಾರ್ಥಿಗಳ ಮಧ್ಯದಲ್ಲಿದ್ದಾವೆ. ವಿದ್ಯಾರ್ಥಿಗಳು ಕೂಡ ಅತ್ಯಧಿಕವಾಗಿ ಲೈಫ್ ಈಸ್ ಕಾಂಪಿಟಿಷನ್, ಲೈಫ್ ಈಸ್ ರೇಸ್ ಅಂತೇಳಿ ಆ ರೇಸಿನಲ್ಲಿ ಓಡ್ಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನ ಮಾಡ್ತೇವೆ. ಕೊನೆಯದಾಗಿ
ನಾವು ಏನು ಮಾಡ್ತೇವೆ ಅಂತ ಕೇಳಿದ್ರೆ ಓಡಿ 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 ನಾವು ಯಾವ ದಿಕ್ಕಿಗೆ ಓಡಿದ್ದೇವೆ ಅಂತೇಳಿ ಕೆಲವೊಮ್ಮೆ ಗೊತ್ತಾಗಲ್ಲ ನಮಗೆ. ನಾನು ಮಂಗಳೂರಿನಿಂದ ಉಡುಪಿಗೆ ಓಡಬೇಕಿತ್ತು, ನಾನು ಮಂಗಳೂರಿನಿಂದ ಕಾಸರಗೋಡಿಗೆ ಓಡುವಂತ ಪರಿಸ್ಥಿತಿಗಳು ಕೂಡ ಬರುವಂತದ್ದು ಉಂಟು ವಿದ್ಯಾರ್ಥಿಗಳಿಗೆ. ತುಂಬಾ ಕಡೆ ನಾನು ನೋಡ್ತೇನೆ. ನಾವು ಶಾಲೆಗೆ ಹೋಗುವಾಗ, ರಸ್ತೆಯಲ್ಲಿ ಹೋಗುವಾಗ ಯಾರೋ ಒಬ್ಬ ಹುಡುಗವೋ ಯಾರೋ ಒಬ್ಬ ತಾಯಿ ತಲೆ ತಿರುಗಿ ಬಿದ್ದರೆ ಬೇಗ ಹೋಗಿ ಎತ್ತಿ ಅವರಿಗೆ ನೀರು ಹಾಕಿಯೋ ಅಥವಾ ಅವರನ್ನ ರಿಕ್ಷಾದಲ್ಲಿ ಕುತ್ಕೊಳಿಸಿಯೋ ಅವರನ್ನು ಡಾಕ್ಟರ್ ಹತ್ರ ಕೊಂಡೋಗ್ತಿದ್ವಿ. ಇದು ನಮ್ಗೆ ಯಾರು ಕಲಿಸಿಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಹಿರಿಯರು ಕಲಿಸಿಕೊಟ್ಟಿದ್ದಾರೋ ಅಥವಾ ಅಧ್ಯಾಪಕರು ಕಲಿಸಿಕೊಟ್ಟಿದ್ದಾರೆ. ಇವತ್ತು ನೀವು ಯಾರೋ ಒಂದು ಕಡೆಗಳಲ್ಲಿ ಒಂದು ಆಗುವಂತ ಘಟನೆಗಳನ್ನ ಆದ ಕೂಡಲೇ ಇವತ್ತು ಎಲ್ಲ ಮಕ್ಕಳ ಮೊಬೈಲ್ ಮೇಲೆ ಬರುತ್ತೆ, ವಿಡಿಯೋ ಮಾಡ್ತಾರೆ, ಬಿಟ್ರೆ ಅವರನ್ನು ಎತ್ತಿಕೊಂಡು ಕೊಂಡೋಗುವುದು ಯಾರು ಅಂತ ಗೊತ್ತಿಲ್ಲ. ಅಂತ ಹೇಳಿದ್ರೆ ನಮಗೆ ಎಜುಕೇಶನ್ ಒಟ್ಟಿಗೆ ಕಾಮನ್ ಸೆನ್ಸ್ಗಳು ಅಥವಾ ಎಜುಕೇಶನ್ ಒಟ್ಟಿಗೆ ವಸ್ತುಸ್ಥಿತಿಯನ್ನು ಅರಿತುಕೊಳ್ಳುವಂತ ವಿಚಾರಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮಗೆ ಡಿಗ್ರಿ ಬೇಕೇ ಬೇಕು, ಉತ್ತಮ ಮಾರ್ಕ್ ಅಂಕ ಬೇಕೇ ಬೇಕು. ಅದರ ಒಟ್ಟಿಗೆ ಇದು ಕೂಡ ಬಹಳ ಅಗತ್ಯದ್ದು. ಇದು ನಮಗೆ ಅಗತ್ಯ ಸಿಕ್ಕಿಲ್ಲ, ಮಾಡಿಲ್ಲ ಅಂತೇಳಿ ಆದ್ರೆ ನಾವು ಜೀವನದಲ್ಲಿ ಎಲ್ಲವೂ ಕಳ್ಕೊಳ್ತೇವೆ. ನಾಳೆ ಸ್ವಾಮೀಜಿಯವರು ಅಥವಾ ಶಾಸ್ತ್ರಿಗಳು ಅಥವಾ ಅಚ್ಚರಣ್ಣವರು ನಿಮ್ಮ ಮನೆಗೆ ಬಂದಾಗ ನೀವು ಟಿವಿ ನೋಡ್ತಾ ಕೂತ್ಕೊಂಡು ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಅವರಿಗೆ ಕೂತ್ಕೊಳ್ಳಿ ಅಂತ ಹೇಳಿಲ್ಲ, ಅವರಿಗೆ ಒಂದು ಲೋಟ ನೀರು ತಂದು ಕೊಟ್ಟಿಲ್ಲ ಅಂತೇಳಿ ಆದ್ರೆ ನಿಮ್ಮ ಡಿಗ್ರಿ ಬಹಳ ದೊಡ್ಡ ಸಾಧನೆ ಮಾಡಲ್ಲ. ಹಾಗಾಗಿ ಆ ಡಿಗ್ರಿಯ ಒಂದಿಗೆ ಈ ವ್ಯವಸ್ಥೆಗಳನ್ನ ಕೂಡ ಜೋಡಿಸಿಕೊಳ್ಳುವಂತ ಕೆಲಸ ಕಾರ್ಯಗಳು ಮಾಡಬೇಕು. ಅವಾಗ ಜೀವನದಲ್ಲಿ ಯಶಸ್ಸು ನೋಡಿ. ಅದಕ್ಕಾಗಿ ಇವತ್ತು ನಾನು ನಿಮ್ಗೆ ಹೇಳ್ತೇನೆ, ಬಹಳ ದೊಡ್ಡ ರೀತಿಯಲ್ಲಿ ತಂದೆ ಏನ್ ಹೇಳ್ತಾರೆ, ತಾಯಿ ಏನ್ ಹೇಳ್ತಾರೆ, ನಾನು ಆ ರೀತಿಯಲ್ಲಿ ಇಂಜಿನಿಯರ್ ಆಗಬೇಕು, ಇನ್ನೊಂದಾಗಬೇಕು. ನನಗೆ ಒಬ್ಬರು ಅರ್ಚಕರು ಹೇಳಿದ್ರು, ಸರ್ ನಿಮ್ಮ ಸಣ್ಣ ಮಗನನ್ನ ಅವನಿಗೆ ಮೆಡಿಕಲ್ ಫೀಲ್ಡ್ ಹತ್ತುತ್ತದೆ, ಮೆಡಿಕಲ್ಗೆ ಹಾಕಿ ಅಂತ ಹೇಳಿದೆ. ನಾನು ಅವನ ಹತ್ರ ಕೇಳಿದೆ, ಈ ಎಂಚಿನ ಅಪ್ಪ ಮಾರ ಯಾನು ಬಿ.ಕಾಮ್ ಪಾಪ ಎಂಕ್ ಮೆಡಿಕಲ್ ಬುಡ್ಕಿ ಅಂತ ಹೇಳಿದೆ. ಅವ ಮಾರ ಬಿ.ಕಾಮಿಗೆ ಹೋಗು ಅಂತ ಹೇಳಿದೆ. ನಾನು ಅರ್ಚಕರು ಹೇಳಿದಾರೆ ಅಥವಾ ಅಪ್ಪ ಹೇಳಿದಾರೆ ಅಂತ ಅವನು ಹೋಗಿ ಅಲ್ಲಿಗೆ ಹೋದ್ರೆ ಅವನಿಗೆ ಇಂಟ್ರೆಸ್ಟ್ ಇಲ್ಲದ ಸಬ್ಜೆಕ್ಟ್ಗಳಿಗೆ ಹೋದ್ರೆ ಮತ್ತೆ ಮನಸ್ಸು ಕಲಿಯುವುದರಲ್ಲಿ ಹತ್ತುವುದಿಲ್ಲ. ಹಾಗಾಗಿ ನಾವು ಮಾಡುವಂತ ಕೆಲಸವನ್ನ ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು, ಸಂತೋಷ ಪಡಬೇಕು. ಅವಾಗ ಆ ಕೆಲಸ ಅಥವಾ ಓದಾಗಲ್ಲ, ಯಶಸ್ಸಾಗತ್ತೆ. ಅದಕ್ಕಾಗಿ ನಾನು ವಿದ್ಯಾರ್ಥಿಗಳ ಹತ್ರ ಕೇಳುವಂಥದ್ದು, ಇವತ್ತು ಶ್ರೀಶ ಸಂಸ್ಥೆ ಬಹಳಷ್ಟು ಪ್ರತಿ ವರ್ಷ ಬೇರೆ ಬೇರೆ ರೀತಿಯ ಕೊಡುಗೆಗಳು ಕೊಡ್ತಾ ಇದೆ ಅಂತ ಹೇಳಿದ್ರು. ಮಾಜಿ ಸೈನಿಕರ ಸಂಘಕ್ಕೆ 1% ಕೊಡಬೇಕು, ಅಥವಾ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ವಿದ್ಯಾರ್ಥಿ ವೇತನಗಳೊಂದಿಗೆ ಮೆಡಿಕಲ್ ಕ್ಯಾಂಪ್, 16 ವಿದ್ಯಾರ್ಥಿಗಳನ್ನ ತಾವು ದತ್ತು ತಗೊಳ್ಳುವಂತ ಕೆಲಸ ಕಾರ್ಯಗಳು, ಅದರ ಒಟ್ಟಿಗೆ ಪ್ರತಿ ಒಂದು 100 ಶಾಲೆಗಳಿಗೆ 100ರ ಹಾಗೆ ಪುಸ್ತಕಗಳು, ಸರಿಯಲ್ಲ? ಹಾಗೆ ಪ್ರತಿ ವರ್ಷ ದಾಸವಾಣಿ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ, ಸಂಕೀರ್ತನಾ ಕಾರ್ಯಕ್ರಮದ ರೀತಿಯ ಕಾರ್ಯಕ್ರಮಗಳು, 25 ವಿಕಲಾಂಗರಿಗೆ ವೀಲ್ ಚೇರ್ ಕೊಡುವಂತ ಕಾರ್ಯಕ್ರಮಗಳು. ಹಾಗಾಗಿ ಇದೊಂದು ಬಹಳ ವಿಶೇಷವಾದಂತ ವಿನೂತನವಾದಂತ ಕಾರ್ಯ. ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ಅಂತ ಹೇಳುವಂತ ದೃಷ್ಟಿಯಲ್ಲಿ ಈ ಕಾರ್ಯ ನಾನು ನಿಮಗೆ ಅದ್ಭುತವಾಗಿ ನಿಮ್ಮ ಈ ಕೊಡುಗೆಯನ್ನು ನಾನು ಸ್ಮರಿಸ್ತೇನೆ. ಕೊನೆಯದಾಗಿ ನಾನು ಇಷ್ಟೇ ಹೇಳಬೇಕು, ಬಹಳಷ್ಟು ಕಾರ್ಯಕ್ರಮ ನಿಮ್ಮ ಸಂಸ್ಥೆ ಮೇಲೆ ಗುರುರಾರ್ಜನೆ ಬಹಳ ಆತ್ಮೀಯವಾಗಿ ಬಹಳ ಪ್ರೀತಿ ಇದೆ. ಹಾಗಾಗಿ ರಾಮಕೃಷ್ಣ ಮಠದ ಸ್ವಾಮೀಜಿಯವರು, ಶರವಿನ ಶಾಸ್ತ್ರಿಗಳು, ಕಟೀಲ್ನ ಅಚ್ಚರಣ್ಣವರು, ಇಲ್ಲದಿದ್ರೆ ಹೀಗೆ 3 ಜನ, ಈ 3 ಜನರು ಈ ರೀತಿಯ ಸಮಾಜದ ವ್ಯವಸ್ಥೆಯಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಅವರಿಗೆ ಬೇರೆ ಬೇರೆ ಕಾರ್ಯದ ಒತ್ತಡ ಇರ್ಬೋದು. ಆದ್ರೆ ನಿಮ್ಮ ಸಂಸ್ಥೆಯ ಮೇಲೆ ಅವರು ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರ ಆಶೀರ್ವಾದ, ಅವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ, ನಿಮ್ಮ ಸಂಸ್ಥೆಯ ಮೇಲೆ ನಿರಂತರವಾಗಿ ಇರಲಿ. ಅದರ ಮುಖಾಂತರ ನಿಮ್ಮ ಸಂಸ್ಥೆ ಇನ್ನಷ್ಟು ಬೆಳಗಲಿ, ಬ್ರಾಂಚ್ಗಳು ಹೆಚ್ಚಾಗ್ತಾವ ಇರಲಿ, NPA ಕಡಿಮೆ ಆಗಲಿ, ಸರಿಯಲ್ಲ? NPA ಕಡಿಮೆ ಆಗಲಿ, ಗ್ಯಾರಂಟಿ ಇಲ್ಲದೆ ಲೋನುಗಳು ತೆಗೆದುಕೊಳ್ಳುವಂತ ವಾತಾವರಣಗಳು ಇಲ್ಲದೆ, ಗ್ಯಾರಂಟಿ ಇಲ್ಲದೆ ತೆಗೆದುಕೊಳ್ಳ, ನಾನು ಹೇಳಿದೆ ಅಂತೇಳಿ ಎಲ್ಲರಿಗೂ, ನನಗೆ ಕೋಆಪರೇಟಿವ್ ಸೆಕ್ಟರ್ ಅಂದ್ರೆ ಬಹಳ ಖುಷಿ. ಯಾವುದೇ ಕೋಆಪರೇಟಿವ್ ಸೆಕ್ಟರ್ ಯಾಕೆ ಬೆಳಿಬೇಕು ಅಂತ ಹೇಳಿದ್ರೆ, ಜನರು ನೋಡುವುದೇನು? ಸೇಫ್ಟಿ, ಲಿಕ್ವಿಡಿಟಿ, ಪ್ರಾಫಿಟಬಿಲಿಟಿ, ಇದು 3 ಇದ್ರೆ ನಿಮ್ಮ ಒಟ್ಟಿಗೆ ಬರ್ತಾರೆ.
ನನ್ನ ಹಣಕ್ಕೆ ಸೇಫ್ಟಿ ಇದೆಯಾ? ನನಗೆ ಕೇಳಿದಾಗ ಹಣ ಸಿಗುತ್ತಾ? ಲಿಕ್ವಿಡಿಟಿ ಆಗುತ್ತಾ? ಅಥವಾ ನಾನು ಇಟ್ಟಂತ ಹಣಕ್ಕೆ ಲಾಭ ಇದೆಯಾ? ಶೇರ್ ಹೋಲ್ಡರ್ಸ್ ಆದ್ರೆ ಅವರಿಗೆ ಡಿವಿಡೆಂಡ್ಗಳು ಎಷ್ಟು ಬರುತ್ತೆ? ಇದನ್ನೆಲ್ಲ ಮನೆ ಲೆಕ್ಕಾಚಾರ ಹಾಕೊಂಡು ಮಾಡ್ತಾರೆ. ಹಾಗಾಗಿ ನಿಮ್ಮ ಸಂಸ್ಥೆ ಇನ್ನಷ್ಟು ಬೆಳಗಲಿ, ನಿಮ್ಮ ಸಂಸ್ಥೆ ಇನ್ನಷ್ಟು ಯಶಸ್ವಿಯಾಗಿ ಮುನ್ನಕ್ಕೆ ಹೋಗಿ ಇನ್ನು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಕ್ತಿ ಕೊಡುವಂತ ಒಂದು ಸಂಸ್ಥೆಯಾಗಿ ಹೊರಹೊಮ್ಮಿ ಬರಲಿ ಅಂತ ಹೇಳೋದು ಹೇಳ್ತಾ, ನಾನು ಪೂಜ್ಯ ಸ್ವಾಮೀಜಿಯವರಿಗೆ ನನ್ನ ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತೇನೆ. ಅವರ ಮಾರ್ಗದರ್ಶನ, ಅವರ ನಿತ್ಯ ನಿರಂತರವಾದಂತಹ ಕೊಡುಗೆ. ಇವತ್ತು ರಾಮಕೃಷ್ಣ ಆಶ್ರಮದಲ್ಲಿ, ಮಠದಲ್ಲಿ ಸಂಸ್ಕಾರ ಕೊಡುವಂತ ಕೇಂದ್ರ. ಇಲ್ಲಿ ದಿನನಿತ್ಯ ಯಾವ ವಿದ್ಯಾರ್ಥಿಗಳಿಗೆ ಯಾವ ಸಬ್ಜೆಕ್ಟ್ ಕಷ್ಟ ಆಗತ್ತೆ, ಈ ಪರಿಸರದ ಈ ಗ್ರಾಮದ ವಿದ್ಯಾರ್ಥಿಗಳಿಗೆ ಇಲ್ಲಿ ಫ್ರೀ ಟ್ಯೂಷನ್ ರೀತಿಯಲ್ಲಿ ಅವರು ಅಧ್ಯಾಪಕರನ್ನ ಹಾಕಿ ಕೊಡ್ತಾರೆ. ಯಾವ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಬೇಕು, ಭಜನೆ ಕಲಿಸಬೇಕು, ಇನ್ನಿತರ ವ್ಯವಸ್ಥೆ ಆಗಬೇಕು, ಅದನ್ನ ಕೂಡ ಉಚಿತವಾಗಿ ಇಲ್ಲಿ ಕಲಿಸುವಂತ ವ್ಯವಸ್ಥೆಗಳಾಗತ್ತೆ. ಹಾಗಾಗಿ ಒಂದು ವಿಶೇಷವಾಗಿ ಇಂಥ ಒಂದು ಮಠದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಂಡಿದೆ ಅಂತ ಹೇಳುವಂತ ಮಾತನ್ನು ಹೇಳ್ತಾ, ನಾನು ಶ್ರೀಶ ಇವರು ಗುರುರಾಜಣ್ಣ, ತಪ್ಪು ತಿಳ್ಕೊಳ್ಬೇಡಿ, ನಾನು ಮೆಲ್ಲ ಈಚೆಯಿಂದ ಹೋಗ್ತೇನೆ. ಯಾಕೆ ಹೋಗ್ತೇನೆ ಅಂತ ಕೇಳಿದ್ರೆ, ಈ ರಾಜಕಾರಣಿಗಳು ಯಾವತ್ತೂ ದೇ ಡೂ ದ ಮಿಸ್ಟೇಕ್, ಬಟ್ ದ ಮಿಸ್ಟೇಕ್ ಇಸ್ ನಾಟ್ ಇಂಟೆನ್ಷನಲ್. ಇಟ್ ವಿಲ್ ಹ್ಯಾಪನ್. ಬಿಕಾಸ್ ಇವತ್ತು ಆದಿತ್ಯವಾರ ಮರವಳ್ಳಿಯಲ್ಲಿ ಮಾರಿಕಮ್ಮ ದೇವಸ್ಥಾನ ಜೀರ್ಣೋದ್ಧಾರದ ಮೀಟಿಂಗ್ ಆಗ್ತಾ ಇದೆ. ನಾನು ಅಧ್ಯಕ್ಷ. ನೀವು ಶುರು ಮಾಡ್ಕೊಳ್ಳಿ ಮತ್ತೆ ಜಾಯಿನ್ ಆಪ ಅಂತ ಹೇಳಿದ್ದೇನೆ. ನಿಮಗೆ ಕೂಡ ಇಲ್ಲಿ ಫೋನ್ ಮಾಡಿದಾಗ ನಾನು ಅದೇ ಹೇಳಿದೆ, ನೀವು ಶುರು ಮಾಡಿ ನಾನು ಬರ್ತೇನೆ ಅಂತ ಹೇಳಿದೆ. ಹಾಗೆ ಅದಾದ ನಂತರ ಈ ರೀತಿ 5 ವಾರದ ಕಾರ್ಯಕ್ರಮ, 2 ದೇವಸ್ಥಾನದ ಜೀರ್ಣೋದ್ಧಾರ ಮೀಟಿಂಗ್, ನಾನೇ ಅಧ್ಯಕ್ಷ. ಅದಕ್ಕೆ ಜೀರ್ಣೋದ್ಧಾರಕ್ಕೆ ಅಧ್ಯಕ್ಷ ನಾನೇ. ಇನ್ನೊಂದು ಸೂಟರ್ಪೇಟೆಯಲ್ಲಿ ಕೋರ್ದಬ್ಬು ದೇವಸ್ಥಾನ ಇದೆ ಮಜಿಲದಲ್ಲಿ, ಅದರದ್ದು ಸಹ ಜೀರ್ಣೋದ್ಧಾರ ಮೀಟಿಂಗ್ ಆಗ್ತಾ ಉಂಟು. ಮತ್ತೊಂದು ಮರವಳ್ಳಿ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಒಂದು ಮೀಟಿಂಗ್ ಆಗ್ತಾ ಉಂಟು, ಯಾಗಶಾಲೆಯ ಪ್ರಾರಂಭದ 6 ಕೋಟಿಯ ವ್ಯವಸ್ಥೆ. ಇದು 3 ಮುಗಿಸಿ ಮತ್ತೆ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಹಾಗಾಗಿ ನಾನು ಹೋದ್ರೆ ತಪ್ಪು ತಿಳ್ಕೊಳ್ಬೇಡಿ. ಹೋಗುವಷ್ಟು ಧೈರ್ಯ ನನಗೆ ಮಾಡ್ಕೊಳ್ಳಿಕ್ಕೆ ಅಸಾಧ್ಯ. ಯಾಕೆಂದ್ರೆ 3 ನನ್ನ ಮಾರ್ಗದರ್ಶಕರು ಇರುವಾಗ, ಆದ್ರೆ ಏನೋ ಒಂದು ಕಡೆ ಹೋಗ್ಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಅವರು ನಮ್ಮವರಾದ ಕಾರಣ ವೇದವ್ಯಾಸರಿಗೆ ಇರ್ಪೋಲೆ ಅಂತ ಹೇಳಿ ಹೇಳ್ತಾರಂತ ವಿಶ್ವಾಸ ಇದೆ. ಹಾಗಾಗಿ ತಪ್ಪು ತಿಳ್ಕೊಳ್ಳದೆ ನೀವು ಮುಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ, ಸದಾ ನಾನು ನಿಮ್ಮೊಂದಿಗೆ ಇದ್ದೇನೆ, ನಿಮ್ಮ ಸಂಸ್ಥೆಯೊಂದಿಗೆ ಇದ್ದೇನೆ, ಯಾವತ್ತೂ ಇರ್ತೇನೆ ಅಂತ ಹೇಳುವಂತ ಮಾತನ್ನು ಹೇಳ್ತಾ, ತಪ್ಪು ತಿಳ್ಕೊಳ್ಳದೆ ಇಡೀ ವೇದಿಕೆಯಲ್ಲಿ ಇರುವಂತ ಎಲ್ಲ ಗೌರವಾನ್ವಿತರಿಗೂ ಕೆಳಗಡೆ ಇರುವಂತವ್ರ ಕ್ಷಮೆ ಯಾಚಿಸ್ತಾ ನನ್ನ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತೇನೆ ಅಂತ ಹೇಳುವಂತ ಹೇಳ್ತಾ ಶುಭವನ್ನ ಕೊಡ್ತೀನಿ. ಧನ್ಯವಾದಗಳು ಸರ್. ನಿಮ್ಮ ಮಾರ್ಗದರ್ಶನದ ಮಾತುಗಳು ನಮಗೆ ಸದಾ ಸ್ಫೂರ್ತಿಯಾಗುತ್ತೆ. ನಮಗೂ ಕೂಡ ಗೊತ್ತಿದೆ ನಿಮ್ಮ ಸ್ಕೆಡ್ಯೂಲ್ ಎಷ್ಟು ಬ್ಯುಸಿ ಇದೆ ಅನ್ನೋದು. ಸೊ ತಾವು ಬಂದದ್ದು ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನ ಕೊಟ್ಟಿದೆ ಅನ್ನತಕ್ಕಂಥ ಆಶಯ. ಮುಂದಿನ ದಿನಗಳಲ್ಲಿ ಶ್ರೀಶ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಜೊತೆಗೆ ನಿಮ್ಮ ಮಾರ್ಗದರ್ಶನ ಪ್ರೋತ್ಸಾಹ ಸದಾ ಇರಲಿ ಅಂತ ಹೇಳ್ತಾ, ಕಾರ್ಯಕ್ರಮದ ಮುಂದಕ್ಕೆ ಅವರನ್ನ ನಾವು ಬಹಳ ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೇವೆ. ಈ ಸಂಸ್ಥೆ ಮಾಡುವಂತ ಎಲ್ಲ ಕಾರ್ಯಗಳಿಗೂ ನಿಮ್ಮ ಉಪಸ್ಥಿತಿಯ ಪ್ರೋತ್ಸಾಹ ನಮಗೆ ಇನ್ಸ್ಪಿರೇಷನ್ ಆಗಿರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸರ್. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಸರ್, ಗ್ಯಾರಂಟಿ ಬಗ್ಗೆ ಹೇಳಿದ್ರು. ಈ ಸಂಸ್ಥೆಯಲ್ಲಿ ದುಡ್ಡಿಟ್ಟವರಿಗೆ ಒಳ್ಳೆ ರಿಟರ್ನ್ಸ್ ಗ್ಯಾರಂಟಿಯನ್ನ ಕೊಡ್ತಾರೆ, ಮೆಂಬರ್ಸ್ಗೆ ಡಿವಿಡೆಂಡ್ ನ ಗ್ಯಾರಂಟಿಯನ್ನ ಕೊಡ್ತಾರೆ. ಹಾಗೆ ಬಂದ ಲಾಭದಲ್ಲಿ ಸಮಾಜಕ್ಕೆ ಒಳ್ಳೆಯ ಕೆಲಸಗಳಿಗೆ ಖರ್ಚು ಮಾಡುವ ಗ್ಯಾರಂಟಿಯನ್ನ ಕಳೆದ 7 ವರ್ಷಗಳಿಂದ ಕೂಡ ಈ ಸಂಸ್ಥೆ ಕೊಡ್ತಾ ಬಂದಿದೆ. ಇನ್ನು ಮುಂದೆ ಕೂಡ ಅದನ್ನ ನಿತ್ಯ ನಿರಂತರವಾಗಿ ನೀಡಲಿಕ್ಕಿದೆ. ವೇದಿಕೆಯಲ್ಲಿ ನಮ್ಮ ಜೊತೆಗೆ ಉಪಸ್ಥಿತಿಯನ್ನ ಕಾಣ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕೂರ ಸರ್ ತಮ್ಮ ಮಾತುಗಳ ಮೂಲಕ, 1-2 ಮಾತುಗಳ ಮೂಲಕ ಶುಭಾಶಯವನ್ನ ಹಾರೈಸಬೇಕು ಅಂತ ಕೇಳಿಕೊಳ್ತಾ, ಯಾರಿಗಾದ್ರೂ ಹಸಿವಾಗ್ತಿದ್ಯಾ? ಸುಸ್ತಾಗ್ತಾ ಇದೆಯಾ? ಇಲ್ಲ ಅಲ್ಲ, ಹಾಗಲ್ಲ. ಒಮ್ಮೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಎಲ್ಲ ಗಣ್ಯರಿಗೆ. ಸೊ ಯಾಕೆ ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ಲಂಡನ್ನ ಒಂದು ಯೂನಿವರ್ಸಿಟಿ ಮಾಡಿದಂತ ಸರ್ವೆಯಲ್ಲಿ ಗೊತ್ತಾದ ವಿಷಯ ಏನು ಅಂತ ಹೇಳಿದ್ರೆ, ದಿನಕ್ಕೆ 10 ನಿಮಿಷ ನಾವು ಕ್ಲಾಪ್ ಮಾಡಿದ್ರೆ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಫ್ಲೋ ಏನಿದೆ ಅದು ತುಂಬಾ ಚೆನ್ನಾಗಾಗತ್ತೆ. ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆಗಳು ಬಹಳ ಕಡಿಮೆ ಅಂತೆ. ಹಾಗಾಗಿ ಗಣ್ಯರ ಮಾತುಗಳು ಮುಗಿದಾಗ ಒಂದಷ್ಟು ಸ್ಫೂರ್ತಿಯನ್ನ ಕಿವಿಯಲ್ಲಿ ತಕೊಂಡು ಅದು ನಮ್ಮನ್ನ ತಲುಪಿದೆ ಅನ್ನೋದನ್ನ ನಿಮ್ಮ ರೆಸ್ಪಾನ್ಸ್ ಹೇಗಿರ್ಬೇಕು ಅಂದ್ರೆ ಚಪ್ಪಾಳೆ ಮೂಲಕ ಬರ್ಲಿ ಅಂತ ಹೇಳ್ತಾ, ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ ಸರ್. ಓಂ ಶ್ರೀ ಮಂಜುನಾಥಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೋರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಮುಂದೆ ಜಗತ್ತು. ಶ್ರೀ ಗುರುಭ್ಯೋ ನಮಃ.
ನಹಿ ಜ್ಞಾನೇನ ಸದೃಶಂ ಅಂತ ಹಿರಿಯರು ನಮಗೆ ಕೊಟ್ಟಂಥ ಒಂದು ಧ್ಯೇಯವಾಕ್ಯ, ಬದುಕಿನ ಮಾರ್ಗಸೂಚಿ ಅದು. ಜ್ಞಾನ ಅಂದ ತಕ್ಷಣ ಕೇವಲ ಇವತ್ತಿನ ನಮ್ಮ ಯೋಚನಾ ಪರಿಧಿಯ 100% ಅಂಕದ ಚಿಂತನೆ ಅಲ್ಲ, ಅಥವಾ ರ್ಯಾಂಕ್ ಅಲ್ಲ, ಅಥವಾ ಟಾಪರ್ಸ್ ಅಲ್ಲ. ಸರ್ವಾಂಗೀಣವಾದಂಥ ಈ ಜಗತ್ತಿನ ಎಲ್ಲ ಸಾಧನೆ, ಸಾಧ್ಯತೆ ಮತ್ತು ವಾಸ್ತವದ ಮತ್ತು ಹಿರಿಯರಿಂದ ಹಿಂದಿನಿಂದ ಬಂದಂಥ ಪರಂಪರೆಗಳ ಜ್ಞಾನವನ್ನು ನಮ್ಮದಾಗಿರಿಸಿಕೊಳ್ಳುವಂಥದ್ದು. ಆ ನೆಲೆಯಲ್ಲಿ ಬಹುಶಃ ಪ್ರಸ್ತುತ ನಾವು ಆಯ್ದುಕೊಂಡಂತಹ ಪ್ರಾಥಮಿಕ ಅಥವಾ ಪೂರ್ವ ಪ್ರಾಥಮಿಕದ ನಂತರದ ಶಿಕ್ಷಣ ಪದ್ಧತಿಯ ಒಂದು ಭಾಗ, ಜ್ಞಾನಾರ್ಜನೆ ಒಂದು ಭಾಗ, ಅದು ಇವತ್ತಿನ ಶಿಕ್ಷಣದ ವ್ಯವಸ್ಥೆ. ಆ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ನನಗೆ ತುಂಬ ಬೇಸರ ಆಗ್ತದೆ. ಇವತ್ತು ಪರಮ ಪೂಜ್ಯ ಗುರುಗಳು ಬಹಳ ಚೆನ್ನಾಗಿ ಅದನ್ನು ವಿಶ್ಲೇಷಣೆ ಮಾಡಿದರು. ಅವರು ವಿದ್ಯಾಭ್ಯಾಸ ಆಗಲಿ, ವಿದ್ಯೆ ಆಗಲಿ, ಇದರ ಬಗೆಗೆ ಅವಲಂಬನೆಗಳು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದರು. ಒಂದರ್ಥದಲ್ಲಿ ತುಕ್ಕು ಹಿಡಿದಂಥ ವ್ಯವಸ್ಥೆಗೆ ನಾವು ಸಾಣೆ ಹಾಕುವುದಂತ ಹೇಳ್ತೇವೆ. ಸಾಣೆ ಹಾಕಿದ ರೀತಿಯಲ್ಲಿ ಆ ಸಣ್ಣರು ಹಿಂದಿನ ಬದುಕಿ ನಮ್ಮ ಶಿಕ್ಷಣದ ವ್ಯವಸ್ಥೆಯನ್ನು ನಮ್ಮ ಮುಂದೆ ತೆರೆದಿಟ್ಟರು. ಸರಿ ತಪ್ಪಿನ ವಿಮರ್ಶೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಶಾಸ್ತ್ರಿಗಳು ವಿಮರ್ಶೆ ಮಾಡ್ತಾ ವೇದವ್ಯಾಸರು ಇವತ್ತಿನ ಶೀಶಾ ಸೊಸೈಟಿಯ ವ್ಯವಸ್ಥೆಯ ಬಗೆಗೆ ಶ್ಲಾಘನೆ ಮಾಡಿದರು. ಒಳಗಡೆ ಬರ್ತಾ ಗುರುರಾಜರು ಶೀಶಾ ಸೊಸೈಟಿಯ ವ್ಯವಸ್ಥೆಗಳ ಚಿಂತನೆಗಳನ್ನು ಅಥವಾ ಅಪೇಕ್ಷೆಯನ್ನು, ಆಶಯವನ್ನು ನಮ್ಮ ಮುಂದೆ ತೆರೆದಿಡುವಾಗ ನನಗೆ ಅನಿಸಿದ್ದು 100% ಇವತ್ತೇನು ಪೂಜ್ಯ ಗುರುಗಳು ಹೇಳಿದರು, ದೇಶದ ಎಲ್ಲ ಸಂಸ್ಥೆಗಳು ಕೇವಲ ವಿತ್ತ ಸಂಸ್ಥೆಗಳಲ್ಲ, ತಮ್ಮ ತಮ್ಮ ಪರಿಧಿಯಲ್ಲಿ ತಮ್ಮ ತಮ್ಮ ಒಂದು ವ್ಯವಸ್ಥೆಯ ಒಳಗೆ ಇಂತಹ ಸೇವಾ ಹಿ ಪರಮೋ ಧರ್ಮ ಅಂತ, ಕೇವಲ ಶಿಕ್ಷಣ ಅಂತ ಎಲ್ಲದರಲ್ಲಿ ತೊಡಗಿಸಿಕೊಂಡ್ರೆ ಯಾವತ್ತೂ ದುರ್ಭಿಕ್ಷೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅದರ ಜೊತೆಗೆ ಜ್ಞಾನವನ್ನು, ಒಳ್ಳೆಯ ತನವನ್ನು ನೀಡಿದರೆ ಯಾವತ್ತೂ ನಮ್ಮೊಳಗೆ ಇನ್ನೋರ್ವ ಭಯೋತ್ಪಾದಕ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಗೌರವಾನ್ವಿತ ನಮ್ಮ ಶಿಕ್ಷಣಾಧಿಕಾರಿಗಳ ಹತ್ರ ಹೇಳ್ತಾ ಇದ್ದೆ, ರಾಮನ ಮಹತ್ವ ಗೊತ್ತಾಗಬೇಕಾದ್ರೆ ನಮಗೆ ರಾವಣನ ನಾವು ಸುರಿಗೆ ಅರ್ಥಕೊಳ್ಬೇಕು, ಆವಾಗ ರಾಮನ ಮಹತ್ವ ಗೊತ್ತಾಗ್ತದೆ. ಅಂದರೆ ಯಾವುದೇ ಧರ್ಮ ಆ ಧರ್ಮ ಅಂತ ನಾವು ಅದನ್ನು ವಿಶ್ಲೇಷಣೆ ಮಾಡಬೇಕಾದ ಅಗತ್ಯ ಇಲ್ಲ. ನಾವೆಲ್ಲ ಹೋಗ್ತಾ ಇದ್ದದ್ದು ಶಾಲೆಗೆ. ಆವಾಗ ಇಲ್ಲಿರುವ ಮೇಲ್ಗಡೆ ಇರುವಂಥ ಇಷ್ಟೂ ಜನ ಇರ್ಬೋದು, ಶಾಸ್ತ್ರಿಗಳು ನಾವೆಲ್ಲರೂ ಶಾಲೆಗೆ ಹೋಗ್ತಾ ಇದ್ದದ್ದು ನಾವು. ನಮಗೆ ಇಂಗ್ಲಿಷ್ ಮಾಧ್ಯಮ, ಕನ್ನಡ ಮಾಧ್ಯಮ, ಏನೋ ಒಂದು ಕಾನ್ವೆಂಟ್ ಅಂತ ಕೆಲವು ಕಡೆಗಳಲ್ಲಿ, ಒಂದು ನಗರಗಳಲ್ಲಿ 1-2 ಇದ್ದದ್ದು ವಿನಃ ಸರ್ವಾಂಗೀಣವಾದಂಥ ಶಿಕ್ಷಣ ನಮಗೆ ಅಲ್ಲಿ ದೊರಕುತ್ತಾ ಇದ್ದದ್ದು. ಬಂಧುಗಳೇ, ನನ್ನದು ಶೈಕ್ಷಣಿಕ ವಿಶ್ಲೇಷಣೆ ಅಲ್ಲ, ಸರ್ವಾಂಗೀಣವಾದದ್ದು. ನಾನು ಇಂಜಿನಿಯರಿಂಗ್ ಪದವೀಧರ, PUCಯನ್ನು ನಾನು PC MBA ಮಾಡಿದವ, ಇಂಗ್ಲಿಷ್ ಮಾಧ್ಯಮ ಇದೆಲ್ಲ ವ್ಯವಸ್ಥೆಗಳ ಜೊತೆಗೆ ಆರಂಭದ ಶಿಕ್ಷಣ ಕನ್ನಡ ಮಾಧ್ಯಮ ಅಂತ ಈಗದ ಭಾಷೆಯಲ್ಲಿ ಕಲಿತವ. ಆದರೆ ಸಾಹಿತ್ಯ ವ್ಯವಸ್ಥೆಗೆ ಹೇಗೆ ತೆರೆದುಕೊಂಡೆ? ಜ್ಞಾನ ನಮಗೆ ನಮ್ಮ ಸುತ್ತಮುತ್ತಲಿನ ಸಹವಾಸ, ಇಂತಹ ಒಂದು ವ್ಯವಸ್ಥೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು, ನಮ್ಮನ್ನು ನಾವು ಯಾವುದೇ ರೀತಿಯ ಬಹುಶಃ ಇವತ್ತಿನ ಬದುಕು ಹೇಗಾಗಿದೆ ಅಂತೇಳಿ ಸಿದ್ಧಗಂಗಾ ಶ್ರೀಗಳದೊಂದು ಮಾತು ನನಗೆ ನೆನಪಾಗ್ತದೆ, ಯಾವತ್ತೂ ನಾನು ನೆನಪಿಸಿಕೊಳ್ಳುಂಟು. ನಮ್ಮ ದಾಸರು ಅದನ್ನೇ ಹೇಳಿದ್ದಾರೆ. ಅವರು ದೇವರನ್ನು ಸ್ತುತಿಸ್ತಾ ಹೇಳಿದ್ದವರು, ಮಲಗೆ ಪರಮಾದರದೆ ಪಡೆದದ್ದು ಅನುಗ್ರಹ ನೆಲೆಯಲ್ಲಿ. ಆದರೆ ಅವರು ಬರೆದದ್ದು ಬಹಳ ಮಾರ್ಮಿಕ. ನಾವು ಹಿಂದೆ ನಮ್ಮ ಶಾಲೆಯಲ್ಲಿ ಓದುವಾಗಲೂ ಬಸವಣ್ಣರ ವಚನಗಳು ಅದು ಎಲ್ಲ ನಾವು ಓದ್ತಾ ಇತ್ತು. ಸಾಧ್ಯವಾದರೆ ಓಡು ಅಂದ್ರೆ ಸಾಧನೆಯತ್ತ. ಯಾವುದೇ ನಮ್ಮ ಮನಸ್ಸಿನ ಯಾವುದೇ ಸಾಧನೆ, ಯಾವುದು ಕೀಳಲ್ಲ, ಯಾವುದು ಮೇಲಲ್ಲ, ಇದು ಕೇವಲ ಭ್ರಮೆ ನಮಗೆ. ಇದು ಮೇಲ್ಜಾತಿ, ಅದು ಕೀಳ್ಜಾತಿ, ಅದು ಮೇಲ್ವರ್ಗದ ಒಂದು ಉದ್ಯೋಗ, ಇದು ಕೆಳವರ್ಗದ ಉದ್ಯೋಗ. ಕಸ ತೆಗೆದರೆ ಮಾತ್ರ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಆಗುವಂಥದ್ದು. ಕಸ ತೆಗೆದರೆ ನಮ್ಮ ನಗರ ಅದು ಬೆಳಕಾಗ್ತದಂತ ಹೇಳುವಂತ ತೋರಿಸಿಕೊಟ್ಟಂತ ಪವಿತ್ರ ಆಶ್ರಮದಲ್ಲಿ ನಾವು ಇವತ್ತು ನಮ್ಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಾವು ಅದನ್ನು ನಾವು ಮಾಡ್ತೇವೆ. ಇದನ್ನು ಅರ್ಥಕೊಳ್ಬೇಕು. ಅವರು ಹೇಳಿದಿಷ್ಟೇ, ಸಾಧ್ಯವಾದರೆ ಓಡು ನಿನ್ನ ಸಾಧನೆ ಹತ್ರ. ಇಲ್ಲ, ಸಾಧ್ಯವಾಗ್ಲಿಲ್ಲ, ನಡೆದುಕೊಂಡಾದ್ರೂ ಹೋಗು. ನೀನು ಅಪೇಕ್ಷಿಸಿದಂತ, ನಿಮ್ಗೆ ಹಿರಿಯರಿಂದ ಬಂದಂತ, ಅಥವಾ ನಿನಗೆ ಯಾವುದೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಶುಚಿಮಂತ, ಅದರ ಸಾಧ್ಯವಾದ್ರೆ ನಡೆದುಕೊಂಡಾದ್ರು, ಇಲ್ಲ ಸಾಧ್ಯ ಆಗ್ಲಿಲ್ಲ, ತೆವಳಿಕೊಂಡಾದ್ರೂ ಹೋಗು.
ತೆಪ್ಪಗೆ ಮಲಗಿರಬೇಡ, ನೀ ಮಲಗಿದ ಹಾಸಿಗೆ ಹೇಸಿಗೆಯಾಗುವ ತನಕ ಅಂತ. ಎಂಥ ವೇದವಾಕ್ಯ ನೋಡಿ. ತೆಪ್ಪಗೆ ಮಲಗಿರಬೇಡ, ನೀ ಮಲಗಿದ ಹಾಸಿಗೆ ಹೇಸಿಗೆ ಆಗುವ ತನಕ ಅಂತ ಶತಾಯುಷ ಸ್ವಾಮಿಗಳವರು. ಇವತ್ತು ನಮ್ಮ ಸ್ಥಿತಿ, ನನ್ನ ಮನೆಯ ದೋಸೆ ತೂತೆ, ನಿಮ್ಮ ಮನೆಯ ದೋಸೆ ತೂತೆ. ನಾವು ಅವರಿವರು ಸಂಬೋಧನೆ ಅಲ್ಲ, ನಾವಾಗಲಿ ಹಿರಿಯರನ್ನೂ ಒಳಗೊಂಡಂತೆ ನಮ್ಮನ್ನೂ ಒಳಗೊಂಡಂತೆ ಕೆಲವೊಮ್ಮೆ ನಾವು ಭ್ರಮೆಗೊಳಗಾಗ್ತೇವೆ ಅಥವಾ ಔದಾಸೀನಗೊಳಗ. ಮಲಗಿದ ಹಾಸಿಗೆಯಲ್ಲಿಯೇ ಕೆಲವರಿಗೆ ಇನ್ನೂ ಮುಂಜಾನೆ ಆಗಿರುವುದಿಲ್ಲ, ಕನ್ನಡಕ್ಕೂ ಅಲ್ಲೇ ಇರ್ತದೆ. ಅದೇ ಮೊಬೈಲಲ್ಲಿ ತೆಪ್ಪಗೆ ಮಲಗಿದುಕೊಂಡು ಪ್ರಪಂಚದ ಜ್ಞಾನವನ್ನು ಅರಸುವಂಥ ಕೆಲಸವು, ಅನುಭವಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮಲಗಿದ ಹಾಸಿಗೆ ಹೇಸಿಗೆ ಆದದ್ದೇ ಗೊತ್ತಾಗುವುದಿಲ್ಲ. ಜೀವನಾನುಭವದಿಂದ ಜ್ಞಾನ ಸಂಪಾದನೆಯ ನೆಲೆಯ ಶಿಕ್ಷಣದ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ನಾವು ತಯಾರಿರುವುದಿಲ್ಲ. ಇವತ್ತು ಮೇಲ್ಗಡೆ ಆಗಲಿ ಕೆಳಗಡೆ ಆಗಲಿ ಕುಳಿತ ಎಲ್ಲರೂ ನಾವು ಜೀವನಾನುಭವದಿಂದ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಜೀವನಾನುಭವದಿಂದ ಅದರ ಜೊತೆಗೆ ಶೈಕ್ಷಣಿಕವಾದ ಸರ್ಟಿಫಿಕೇಟ್ ಕೋರ್ಸ್, ಇದು ಬದುಕಿಗೋಸ್ಕರ ಈ ಶಿಕ್ಷಣ. ಈ ಬದುಕಿನ ವ್ಯವಸ್ಥೆಯ ನೆಲೆಯಲ್ಲಿ ಈ ರೀತಿಯ ಏನು ಶಿಕ್ಷಣದ ಪದ್ಧತಿಗಳಿದೆ, ಆ ಮೀಡಿಯಮ್, ಈ ಮೀಡಿಯಮ್, ಇಂಗ್ಲಿಷ್ ಕಲ್ತಗಳು ದೊಡ್ಡವನಾಗ್ತಾನೆ, ಫ್ರೆಂಚ್ ಕಲ್ತಗೊಳ್ಳೆ 100ಕ್ಕೆ 100. ಸಂಸ್ಕೃತ ಅಂದರೆ ಸಂಸ್ಕೃತಿಗೋಸ್ಕರ, ಅದು ಒಂದು ಭಾಷೆ, ಪುರಾತನವಾದ ಭಾಷೆ, ಎಲ್ಲ ಜ್ಞಾನಗಳ ಒಳಗಿನ ಭಾಷೆ. ಇವತ್ತು ಜರ್ಮನಿಯಲ್ಲಿದ್ದವರು, ಇದರಲ್ಲಿ ಹೋದವರು, ಅವರಿಗೆ ಸಂಸ್ಕೃತದ ಜ್ಞಾನ ಇದೆ, ನಾವು ಬಿಡ್ತಾ ಇದ್ದೇವೆ. ನಾವು ಇವತ್ತು ಸಂಸ್ಕೃತ ಹೇಳ್ಕೊಂಡು ಒಂದು ಧರ್ಮಕ್ಕೆ ನೀಡ್ತೇವೆ. ಭಾಷೆಗಳು ಯಾವುದೇ ಧರ್ಮಕ್ಕೆ ಸೀಮಿತವಾದುದಿಲ್ಲ. ಕನ್ನಡ ಅಂತ ಹೇಳಿದರೆ ಕುವೆಂಪು ಅವರು ಹೇಳಿದ್ದು, ಕನ್ನಡಕ್ಕಾಗಿ ನಡೆ ನಿನ್ನ ಕೈ ಅದು ಕಲ್ಪವೃಕ್ಷವಾಗ್ತದೆ ಅಂತ. ಕನ್ನಡ ಅಂದ್ರೆ ಏನು? ನಮ್ಮ ಮಾತೃ ಸಂಸ್ಕೃತಿ, ನಮ್ಮ ಬದುಕು, ನಮ್ಮ ಆಹಾರ ಪದ್ಧತಿ, ನಮ್ಮ ಆಚಾರ ವಿಚಾರ, ನಮ್ಮ ಧಿರಿಸು. ಇಷ್ಟೇ ಬಂಧುಗಳೇ, ನಾನು ಹೆಚ್ಚೇನು ಹೇಳಿಕ್ಕೆ ಹೋಗುವುದಿಲ್ಲ. ಬಹುಶಃ ಶೀಶಾ ಸೊಸೈಟಿ ಆ ನೆಲೆಯಲ್ಲಿ ಇದು ಒಂದು ರಂಗ ಅಲ್ಲ, ಬದುಕಿನ ಹಲವಾರು ರಂಗಗಳ ವ್ಯವಸ್ಥೆಗಳಲ್ಲಿ ಕೆಲವು ಆಯ್ದ ವ್ಯವಸ್ಥೆಗಳನ್ನು ಮುಂದಿಟ್ಟುಕೊಂಡು ಏನು ಸಂಪಾದನೆಗಳು ಆಗ್ತದೆ ನ್ಯಾಯಯುತವಾಗಿ ನಮ್ಮ ಸಂವಿಧಾನದ ಚೌಕಟ್ಟಿನೊಳಗೆ, ಅದರ ಒಂದು ಅಂಶವನ್ನು ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು, ಸಮಾಜ ಬೆಳಕಾಗಬೇಕು ನೆಲೆಯಲ್ಲಿ ಅದು ಮಾಡ್ತಾ ಇದೆ. ಆ ರೀತಿಯ ವ್ಯವಸ್ಥೆಗಳಲ್ಲಿ ನಾವು ಪಾಲುದಾರರಾಗಿದ್ದೇವೆ. ಪೂಜ್ಯ ಪೇಜಾವರ ಶ್ರೀಗಳು ಹೇಳ್ತಿದ್ದ ಒಂದು ಮಾತು ನೆನಪಿರ್ತದೆ, ನನಗೆ ನೆನಪಾಗ್ತದೆ. ಕೂಡಿಟ್ಟ ನೀರು, ಕೂಡಿಟ್ಟ ಹಣ, ಕೂಡಿಟ್ಟ ಜ್ಞಾನ. ಯೋಚನೆ ಮಾಡಿ, ಕೂಡಿಟ್ಟ ನೀರು ಅದು ಸ್ವಚ್ಛವೇ ಕಾಣಬಹುದು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಂದು ಹೇಳ್ತಾರೆ ಕೂಡಲೇ, ಅದು ಕೂಡಲೇ ತೆಗೀರಿ, ಡೆಂಗ್ಯೂ ಬರ್ತದೆ ಅಂತ. ಕೂಡಿಟ್ಟ ನೀರು ಆಗಲಿ, ಕೂಡಿಟ್ಟ ಹಣವಾಗಲಿ, ಕೂಡಿಟ್ಟ ಜ್ಞಾನವೇ ಆಗಲಿ, ಅದು ವಿತರಣೆ ಆಗಬೇಕು. ಜ್ಞಾನ ವಿತರಣೆ ಆದಷ್ಟು ಇವತ್ತು ದೊಡ್ಡ ದೊಡ್ಡ ಪ್ರವಚನಕಾರರು ಅಥವಾ ಆಸರಣರು ಇವತ್ತು ಯಾರು ಮಾತನಾಡೋದಿದ್ರು ಅದು ಮಾತನಾಡಿ ಜೀವನಾನುಭವದ ಒಳಗಿನ ಅಂತರ್ಗತವಾದಂಥ ಒಂದು ಅನುಭವವನ್ನು ನಮಗೆ ಧಾರೆ ಎರೆಯುವಂಥ ವ್ಯವಸ್ಥೆ. ಅದು ಅಂತಹ ಚಿಂತನೆಗಳು ನಿಮ್ಮ ಪಾಲಿಗಾಗಲಿ, ಗುರುಗಳನ್ನು ಗೌರವಿಸುವಂಥ ನೆಲೆ ನಿಮ್ಮದಾಗಲಿ. ಇವತ್ತು ನಮಗೆ ಬರ್ತಾ ಒಂದು ಪುಸ್ತಕ ಕೊಟ್ಟರು, ವೀರಗಾಥೆ ಅಂತ. ನನಗೆ ವೀರಗಾಥೆಯನ್ನು ಕೊಟ್ಟಾಗ ನನ್ನ ತಲೆಗೆ ಬಂದದ್ದು ಬೇರೆ ಯಾರಲ್ಲ, ಇದೇ ಊರಿನಲ್ಲಿ ಹುಟ್ಟಿ ಬೆಳೆದಂಥ ಪ್ರಾಂಜಲನ್ನು. ದೇಶಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡ. ನಿಮ್ಮಲ್ಲಿ ಯಾರು ಯಾಕೆ ಅಂಥ ಒಬ್ಬ ವ್ಯಕ್ತಿ ಆಗಬಾರದು? 100ಕ್ಕೆ 100 ಶೇಕಡ ಪದ ಪಡೆದವರು ಯಾವುದೇ ರಂಗದಲ್ಲಿ. ಅಬ್ದುಲ್ ಕಲಾಂ ಅವರು ರಾಮೇಶ್ವರದಲ್ಲಿ ಆ ಒಂದು ಕಡಲ ತಡಿಯಲ್ಲಿ ಪುನಃ ಬಡವರು ಶ್ರೀಮಂತರು ಅದನ್ನು ಬದಿಗಿಡಿ, ಅದು ಇವತ್ತಿನ ಭಾಷೆ. ಸಮಾಜದೊಂದಿಗೆ ಬದುಕುವಾಗ ಅವರು ಪ್ರಪ್ರಥಮವಾಗಿ ರಾಷ್ಟ್ರಪತಿಗಳಾದಾಗ ರಾಷ್ಟ್ರಪತಿಯ ಭವನಕ್ಕೆ ಆ ಊರಿನ ಎಲ್ಲ ತನಗೆ ವಿದ್ಯೆಯನ್ನು ಅಥವಾ ತಾನು ವಿಜ್ಞಾನಿ ಆಗ್ಲಿಕ್ಕೆ ಸಾಧನೆ ಕಾರಣಕರ್ತರಾದಂಥ ಎಲ್ಲ ಬಂಧುಗಳನ್ನು ಪುನಃ ಆ ಧರ್ಮ ವಿಶ್ಲೇಷಣೆ ಬೇಡ ಕರೆಸಿಕೊಂಡ್ರಂತೆ. ಯಾವತ್ತೂ ಅಧ್ಯಾಪಕರಿಗೆ, ಜ್ಞಾನವನ್ನು ಕೊಡುವವರಿಗೆ ನಾವು ಯಾವುದೇ ಸ್ತರದಲ್ಲಿ ನಾವು ಎಲ್ಲೇ ಇರಲಿ ನಮಗೆ ಕೀಳರಿಮೆ ಬೇಕಾಗಿಲ್ಲ. ನಾನು ಸರಕಾರಿ ಅನುದಾನಿತ ಆ ಶಾಲೆಯಲ್ಲಿ ಕಲ್ತವ, ನಾನು ಇಷ್ಟು ದೊಡ್ಡದಾದಂಥ ಎಂಥದ್ದು ಇವತ್ತೇನು ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದಲಿಕ್ಕೆ ನನಗೆ ಅವಕಾಶ ಆಗಲಿಲ್ಲ. ಮೇಲರಿಮೆ ಕೀಳರಿಮೆ ಯಾವತ್ತಲ್ಲ. ನಾನು ಶಾರದಾ ವಿದ್ಯಾಲಯದಲ್ಲಿ ಒಬ್ಬ ಕಾರ್ಯದರ್ಶಿಯಾಗಿ ನಮ್ಮ ಸಮೂಹ ಸಂಸ್ಥೆಗಳು 9,000 ವಿದ್ಯಾರ್ಥಿಗಳಿದ್ದಾರೆ. ನನಗೇನು ವಿಶೇಷ ಕಾಣುವುದಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲೂ 5 ಅವಧಿಯಲ್ಲಿ ಚಾಕರಿ ಮಾಡುವಾಗ ನಾನಿವತ್ತು ಹೇಳಿದೆ, ನಾನು ನಮ್ಮ ಅಧ್ಯಾಪಕರು ಒಂದೇ, ಸರ್ಕಾರಿ ಶಾಲೆಯಲ್ಲಿ ಇರುವಂಥ ಅಧ್ಯಾಪಕರು ಬಹುಶಃ ಹೆಚ್ಚು ಜ್ಞಾನವಂತರು, ಅಕಾಡೆಮಿಕ್ ಪರ್ಸನ್ಸ್ ಅವರು. ಆದರೆ ಸರ್ಕಾರದ ಧೋರಣೆ ಅದು ನಮ್ಮ ದುರ್ದೈವ್ಯ. ಇವತ್ತು ಯಾವುದೇ ಸರ್ಕಾರಗಳಿರಲಿ, ನಮಗೆ ವಿತ್ತ ನೀತಿ ಇದೆ, ರಕ್ಷಣಾ ನೀತಿ ಇದೆ, ಎಲ್ಲ ನೀತಿಗಳಿದೆ. ಆದರೆ
ಸಾಂಸ್ಕೃತಿಕ ನೀತಿ ಮತ್ತು ಶಿಕ್ಷಣ ನೀತಿಯಲ್ಲಿ ನಮ್ಮ ದೇಶ ಯೋಚಿಸುವಂಥ ರೀತಿ ಸ್ವಲ್ಪ ಅದು ಕಡಿಮೆಯಾಗಿದೆ. ಅದು ಯೋಚಿಸಿದರೆ ಎಲ್ಲರಿಗೂ ಸಮಾನವಾದ ರೀತಿಯ ಶಿಕ್ಷಣ ದೊರೀಲಿಕ್ಕೆ ಅದು ಸಾಧ್ಯವಾದೀತು. ಆದರೆ ಇಷ್ಟೇ ಹೇಳಿಕ್ಕೆ ಬಯಸ್ತೇನೆ, ಆ ಭ್ರಮೆಯಿಂದ ಹೊರಗಿಡೋಣ. ನಾವು ಕಲಿಯುವಂಥ ಶಾಲೆಯೇ ಶ್ರೇಷ್ಠವಾದ ಶಾಲೆ, ನಮಗೆ ಕಲಿಸುವ ಗುರುಗಳೇ ಶ್ರೇಷ್ಠವಾದಂಥ ಗುರುಗಳು, ನಮ್ಮ ತಂದೆ ತಾಯಿಗಳೇ ಅದು ಶ್ರೇಷ್ಠವಾದಂಥ, ನಮ್ಮ ಪರಂಪರೆ ಶ್ರೇಷ್ಠವಾದದ್ದು. ಆ ನೆಲೆಯಲ್ಲಿ ನೀವು ಜ್ಞಾನವನ್ನು ಸಂಪಾದಿಸುವ ವ್ಯವಸ್ಥೆಯಲ್ಲಿ ಯಾವಾಗ ನೀವು ಮುಂದೆ ಹೋಗ್ತೀರಿ, ಇವತ್ತೇನು ಶೀಶಾ ಸೊಸೈಟಿ ಈ ಪವಿತ್ರ ರಾಮಕೃಷ್ಣ ಆಶ್ರಮದಲ್ಲಿ ಇದನ್ನು ಅದು ನಿಮಗೆ ಕೊಡಮಾಡುವಂಥ ಗೌರವ ಅದು ಸಾರ್ಥಕ್ಯವನ್ನು ಪಡೀತದೆ. ಅದರ ಜೊತೆಗೆ ಇಂಥದೇ ಒಂದು ಚಿಂತನೆಗೆ ನೀವು ಮುಂದೆ ಹೋಗ್ಲಿಕ್ಕೆ ಅದು ಸಾಧ್ಯವಾಗ್ತದೆ. ನಾಳೆ ಮುಂದೆ ನೀವು ದೊಡ್ಡದಾದಂಥ ಸ್ತರದಲ್ಲಿದ್ದಾಗ ಎಲ್ಲರನ್ನೂ ಸಮಾನವಾಗಿ ಗುರುತಿಸುವಂಥ ಮನೋಭೂಮಿಕೆಯು ಅದು ನಿಮ್ಮ ಪಾಲಿಗೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಶುಭಾಶಯಗಳ ನುಡಿಯೊಂದಿಗೆ ನನಗೂ ಒಂದು ಅಧಿಕ ಮಾಸದ ಸಂದರ್ಭದಲ್ಲಿ, ಅಧಿಕ ಮಾಸದಲ್ಲಿ ಒಳ್ಳೆಯ ಜೊತೆ ಇದ್ದರೆ ಅಧಿಕ ಫಲ ಅಂತೆ, ಒಳ್ಳೆಯ ಜನರೊಂದಿಗೆ ಇತ್ತಲ್ಲ ಅದು ಅಧಿಕ ಫಲ ನಮಗೂ ನಿಮಗೂ ಪ್ರಾಪ್ತವಾಗಲಿ ಅಂತ ಪ್ರಾರ್ಥಿಸುತ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರಿಗೆ. ಕಾರ್ಯಕ್ರಮದ ಮುಂದೆ ನಾವು ವಿದ್ಯಾರ್ಥಿ ವೇತನವನ್ನ ವಿತರಿಸಲಿಕ್ಕಿದೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಸಮಾಪನವನ್ನ ಸಭಾ ಕಾರ್ಯಕ್ರಮ ಕಾಣಲಿಕ್ಕಿದೆ. ನಮ್ಮ ಜೊತೆಗೆ ಮಂಗಳೂರು ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀ ಜೇಮ್ಸ್ ಕುಟಿನ್ ಸರ್ ಒಂದೆರಡು ಮಾತುಗಳ ಮೂಲಕ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಬೇಕು ಅಂತ ಕೇಳಿಕೊಳ್ಳಿ. ಮೊಟ್ಟ ಮೊದಲನೇದಾಗಿ ಈ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದಕ್ಕೋಸ್ಕರ ನಾನು ಮತ್ತೆ ನನ್ನ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಈ ಸೊಸೈಟಿಯವರನ್ನು ಅಭಿನಂದಿಸ್ತೇವೆ, ಗೌರವಿಸ್ತೇವೆ ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಇದರ ಜೊತೆಗೆ ಇವತ್ತು ಯಾರು ಸಹಾಯಧನವನ್ನು ಪಡೆಯಲಿಕ್ಕಿದ್ದೀರಿ, ಯಾರು ಸನ್ಮಾನಗೊಳ್ಳಿಕ್ಕಿದ್ದೀರಿ, ಅವ್ರಿಗೆಲ್ರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇತ್ತೀಚೆಗೆ ತಮ್ಗೆಲ್ರಿಗೂ ಗೊತ್ತಿರುವಂತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ 2ನೇ ವರ್ಷವು ಇಡೀ ರಾಜ್ಯದಲ್ಲೇ SSLC ಫಲಿತಾಂಶದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ಕಳೆದ ವರ್ಷವೂ ಪ್ರಥಮ ಸ್ಥಾನವನ್ನು ಪಡೆದಿತ್ತು. ಈ ವರ್ಷವೂ 2ನೇ ವರ್ಷದಲ್ಲಿ ನಾವು ಪ್ರಥಮ ಸ್ಥಾನವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮನ್ನು ಹಲವಾರು ಜಿಲ್ಲೆಯವರು ಗಮನಿಸ್ತಾ ಇದ್ದಾರೆ. ಯಾವುದೋ ಒಂದು ಜಿಲ್ಲೆಯವರು ಇದನ್ನು ಗಮನಿಸಿ ಕೇಳಿದ್ರು, ಇದರ ಗುಟ್ಟೇನು ಅಂತ. ಅಂದ್ರೆ ಕೆಲವು ಸಂದರ್ಭದಲ್ಲಿ ಕೆಲವು ಜಿಲ್ಲೆಯವರು ಅನ್ಯ ಮಾರ್ಗಗಳಿಂದ ಪ್ರಥಮ ಸ್ಥಾನ ಅಥವಾ ವಿವಿಧ ಸ್ಥಾನಗಳನ್ನು ಸಂಪಾದಿಸಿದ್ದು ಸಹ ನಾವು ಪತ್ರಿಕೆಯಲ್ಲಿ ಓದಿದ್ದೇವೆ ಅಥವಾ ತಿಳ್ಕೊಂಡಿದ್ದೇವೆ. ಅಂತ ಸಂದರ್ಭದಲ್ಲಿ ಅವರು ಕೇಳಿದ್ರು, ಮಿತ್ರರೇ ಆದ್ದರಿಂದ ಒಳ ಪ್ರಶ್ನೆಗಳನ್ನು ಕೇಳಿದ್ರು. ಯಾವ ಕಾರಣಕ್ಕೋಸ್ಕರ ಕಳೆದ ವರ್ಷವೂ ನೀವು ಪ್ರಥಮ ಸ್ಥಾನವನ್ನು ಪಡೆದಿದ್ದೀರಿ, ಈ ವರ್ಷವೂ ಪ್ರಥಮ ಸ್ಥಾನವನ್ನು ಪಡೆದಿದ್ದೀರಿ ಅಂತ. ಆಗ ಸಹಜವಾಗಿ ನಾವು ಕೊಡುವಂತ ಉತ್ತರ ಅಂತ ಹೇಳಿದ್ರೆ, ಅದು ವಿದ್ಯಾರ್ಥಿಗಳ ಪ್ರಯತ್ನ, ಅದು ಶಿಕ್ಷಕರ ಪ್ರಯತ್ನ. ಆದರೆ ಇಲ್ಲಿ ವಿದ್ಯಾರ್ಥಿಗಳ ಪ್ರಯತ್ನ, ಶಿಕ್ಷಕರ ಪ್ರಯತ್ನ ಮಾತ್ರವಲ್ಲದೆ ನಮ್ಮ ಪ್ರತಿಯೊಂದು ಶಾಲೆಗೆ ಸಂಬಂಧಪಟ್ಟಂತ ಸರ್ಕಾರಿ ಶಾಲೆಗಳಾದ್ರೆ ಅಲ್ಲಿರುವಂತ SDMC ಅವರಾಗಿರ್ಬಹುದು, ಖಾಸಗಿ ಶಾಲೆಯವರಾದ್ರೆ ಅಲ್ಲಿರುವಂತ ಆಡಳಿತ ಮಂಡಳಿಯವಾಗಿರಾಗಿರ್ಬಹುದು, ಮತ್ತೆ ಪ್ರತಿಯೊಂದು ಶಾಲೆಗೆ ಸಂಬಂಧಪಟ್ಟಂತ ಉದಾರ ದಾನಿಗಳು ಏನಿದ್ದಾರೆ ಅವರ ಕೊಡುಗೆಯಿಂದ ಈ ಒಂದು ಸಾಧನೆ ಸಾಧ್ಯ ಆಗಿದೆ ಎನ್ನುವಂತ ಉತ್ತರವನ್ನು ಅವರಿಗೆ ನಾನು ಸೇರಿಸಿ ಕೊಡ್ಬೇಕಾಯ್ತು. ಜೊತೆಗೆ ನಮ್ಮ ಹೊಸದಾಗಿ ಆಯ್ಕೆಯಾದಂತ ಮುಖ್ಯಮಂತ್ರಿ ಅವರು ನಿನ್ನೆ ನಮಗೆ ಒಂದು ಸೂಚನೆ ಕೊಟ್ಟು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ವರ್ಷಕ್ಕೆ ಸಾಧಾರಣ 1,000 ಕೋಟಿ ರೂಪಾಯಿ CSR ಅನುದಾನ ವಿವಿಧ ಕಂಪನಿಗಳು ಕೊಡ್ತಾ ಇವೆ. ಅದರದ್ದು ಲೆಕ್ಕಾಚಾರ ಬೇಕಂತ ಕೇಳಿದಾಗ ನನ್ನ ಮಂಗಳೂರು ಉತ್ತರ ವಲಯದ 76 ಶಾಲೆಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಈ CSR ಫಂಡ್ ಅಲ್ಲಿ ಬಂದಿದೆ. ಸೊ ಈ CSR ಫಂಡ್ ಅವರಿಗೆ ಬರುವಂತ ಲಾಭದಲ್ಲಿ ಅವರು ಕಡ್ಡಾಯವಾಗಿ ಸರ್ಕಾರದ ನಿಯಮದಂತೆ ಇಷ್ಟು % ಅನ್ನು ವಿವಿಧ ಶೈಕ್ಷಣಿಕ ಉದ್ದೇಶಕ್ಕೋಸ್ಕರ, ವಿವಿಧ ಸಾಮಾಜಿಕ ಉದ್ದೇಶಕ್ಕೋಸ್ಕರ ಅವರು ಮೀಸಲಿಡಬೇಕಾಗ್ತದೆ. ಆದರೆ ಒಂದು ಬ್ಯಾಂಕಿಂಗ್ ಸಂಸ್ಥೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಅಥವಾ ಇಂಥ ಒಂದು ಸಹಕಾರವನ್ನು ಕೊಡ್ತಾ ಇದ್ದ ಅಂತ ಹೇಳಿದ್ರೆ ಅದೊಂದು ಶ್ಲಾಘನೀಯ ಅಂಶ. ಗುರುರಾಜ್ ಅವರು ಕಳೆದ ವರ್ಷವೂ ಅಂದ್ರೆ ನಮ್ಮ ಸಹಕಾರವನ್ನು ಕೇಳಿದ್ರು. ಈ ಸಲವೂ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಅವರದಕ್ಕೆ ಪೂರಕವಾಗಿ ಹೇಳಿದಂತ ಮಾತಂತ ಹೇಳಿದ್ರೆ, ನನ್ನಂತ ಹಲವಾರು ಸೊಸೈಟಿಗಳಿವೆ ಸರ್. ಈಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ನಾವು ಕೇಳಿದೆವು, 6,500 ಸೊಸೈಟಿಗಳಿದ್ರು ಸಹ ಅದರಲ್ಲಿ ಈ ರೀತಿಯಲ್ಲಿ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂತದ್ದು ಬೆರಳೆಣಿಕೆಯಷ್ಟು ಸಂಸ್ಥೆಗಳು ಮಾತ್ರ.
ಇಂಥ ಒಂದು ಸಂಸ್ಥೆ ಕಳೆದ ವರ್ಷ ನಮ್ಮ ಮಂಗಳೂರು ಉತ್ತರ ಮತ್ತು ದಕ್ಷಿಣದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮುಂದೆ ಇವರಿಂದ ಇಂಥ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗುವಂತ ಕಾರ್ಯಕ್ರಮಗಳು ನಡೀತಾ ಇರಲಿ. ಜೊತೆಗೆ ಕಳೆದ ವರ್ಷ ಇನ್ನೊಂದು ಸೂಚನೆಯನ್ನು ಕೊಟ್ಟಿದ್ದೆ ನಾನು ಅವರಿಗೆ. ನಾವು ಇಂಥ ಒಂದು ಇಡೀ ಜನರಲ್ ಕಾರ್ಯಕ್ರಮ ಮಾಡುವುದರ ಮೂಲಕ ನಾವು ಹಲವಾರು ಶಾಲೆಗಳಲ್ಲಿ ಈಗಲೇ ನಮ್ಮ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಗುರುತಿಸಿದಂತೆ ನಮ್ಮ ಹಲವಾರು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಅಂತ ಒಂದು ಶಿಕ್ಷಕರ ಕೊರತೆಯನ್ನು ಎಲ್ಲಾದ್ರೂ ತುಂಬಿಸ್ಲಿಕ್ಕೆ ತಾವು ನಿಮ್ಮ ಸಹಾಯ ಹಸ್ತವನ್ನು ಚಾಚಿದ್ರೆ ಒಳ್ಳೇದು. ಜೊತೆಗೆ ಒಂದೊಂದು ವಲಯದಲ್ಲಿ ಒಂದಾದ್ರೂ ಶಾಲೆಯನ್ನು ದತ್ತು ತಗೊಳ್ಳುವ ಮೂಲಕ ಆ ಒಂದು ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ್ರೆ ಅದರ ಪೂರ್ಣ ಪ್ರಗತಿಗೆ ನೀವೇ ಕಾರಣ ಅಂತ ಮುಂದೆ ಸಮಾಜಕ್ಕೆ ತೋರಿಸಿಕೊಡ್ಬಹುದು. ಇಂಥ ಒಂದು ಕಾರ್ಯಕ್ರಮಗಳು ತಮ್ಮ ಸೊಸೈಟಿಯಿಂದ ಅಥವಾ ಬೇರೆ ಹಲವಾರು ದಾನಿಗಳ ಮೂಲಕ ನಮ್ಮ ಈ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಮೂಡುವಂತಾಗ್ಲಿ ಎನ್ನುವ ಒಂದು ಶುಭ ಹಾರೈಕೆಯೊಂದಿಗೆ ಅವಕಾಶಕ್ಕೋಸ್ಕರ ವಂದಿಸ್ತಾ ಎಲ್ರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಸಾಮಾಜಿಕ ಕಳಕಳಿಯನ್ನ ತಮ್ಮ ಬದ್ಧತೆಯನ್ನಾಗಿಟ್ಕೊಂಡಂತಹ ಸಂಸ್ಥೆ ಇದು. ಹಾಗಾಗಿ ತಾವು ಹೇಳಿದ ಮಾತುಗಳು ಅವರ ಗಮನದಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಮುಂದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ ಶ್ರೀ HR ಈಶ್ವರ್ ಅವರು. ಇವತ್ತು ಏನಾದರೂ ನಮ್ಮ ಮಂಗಳೂರಿನಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಮಂಗಳೂರು ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದೇವೆ ಅಂತ ಅಂದ್ರೆ ಇಂಥ ಗೌರವಾನ್ವಿತ ಸಂಸ್ಥೆಗಳಿಂದ ಮಾತ್ರ ಸಾಧ್ಯ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಶ್ರೀ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ. ಅವರು ಹೇಳುವಂತ ಮಾತಿನಲ್ಲೇ ನಮ್ಗೆ ಅರ್ಥ ಆಗ್ತದೆ. ನಮ್ಮ ಮೊದಲ ಉದ್ದೇಶ ಶಿಕ್ಷಣ ಮತ್ತು ಆರೋಗ್ಯ. ಮನುಷ್ಯನಿಗೆ ಬೇಕಾಗಿರೋದು ಮೊದಲನೇದಾಗಿ ಶಿಕ್ಷಣ ಮತ್ತು ಆರೋಗ್ಯ. ಹಾಗಾಗಿ ತಮ್ಮ ಸಹಾಯ ಹಸ್ತವನ್ನು ನೀಡಿ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳುಗಳಿಗೆ ಅವರ ಬಾಳು ಬಂಗಾರವಾಗಲಿಕ್ಕೆ ಸಹಕಾರವನ್ನು ನೀಡ್ತಿದ್ದಾರೆ ಸರ್. ನಿಮ್ಮ ಸೊಸೈಟಿ ವತಿಯಿಂದ ಮೊದಲು ನಿಮಗೆ ನಿಮ್ಮ ಸೊಸೈಟಿಗೆ ನನ್ನ ವೈಯಕ್ತಿಕವಾಗಿ, ಇಲಾಖೆಯ ಪರವಾಗಿ, ನಿಮ್ಮೆಲ್ಲ ನಮ್ಮ ಮಕ್ಕಳ ಪರವಾಗಿ, ಪೋಷಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ ಸರ್. ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಮುಂದುವರಿಲಿ ಅಂತ ನಾನು ನಿಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ನಾನು ಒಂದೇ ಮಾತಲ್ಲಿ ನನ್ನ ಮಾತನ್ನ ಮುಗಿಸ್ತೀನಿ. ಮಹನೀಯರೆಲ್ಲ ಹೇಳಿದ್ರು, ನೀವು ಓದುವುದರ ಜೊತೆಗೆ ಮಕ್ಕಳೇ ಉತ್ತಮ ಸಂಸ್ಕಾರವನ್ನು ಕಲಿಬೇಕು. ಇವತ್ತೇನು ನಮ್ಮ ಕೋಆಪರೇಟಿವ್ ಸೊಸೈಟಿ ನಿಮ್ಗೆ ಗೌರವಧನವನ್ನು ಕೊಡ್ತಾ ಇದೆ, ಅದನ್ನ ಪಡೆದುಕೊಂಡು ಮಕ್ಕಳೇ ನೀವು ಉತ್ತಮ ಪ್ರಜೆಗಳು, ಉತ್ತಮ ನೌಕರರು, ಉತ್ತಮ ಸೇವೆ ಸಲ್ಲಿಸುವಂತ ವ್ಯಕ್ತಿಗಳಾಗಿ ತಾವುಗಳು ಕೂಡ ಮುಂದಿನ ದಿನಗಳಲ್ಲಿ ತಮಗೆ ಬಂದಂತಹ ಒಂದು ವೇತನದಲ್ಲಿ ಇತರರಿಗೆ ಸಹಾಯ ಮಾಡುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಇನ್ನೊಂದು ಅತಿ ಮುಖ್ಯ ಸಂಸ್ಕಾರವನ್ನ ಕಲಿಬೇಕು. ನಮ್ಮ ಶಾಸಕರು ಹೇಳಿದ್ರು, ಒಂದು ರಸ್ತೆ ಬದಿಯಲ್ಲಿ ಯಾರಾದ್ರೂ ಬಿದ್ದಿದ್ರೆ ಇವತ್ತೆಲ್ಲ ನಮ್ಮ ಮೊಬೈಲ್ ವಾಟ್ಸಪ್ನಲ್ಲಿ ಫೋಟೋ ಹೊಡೆದು ಎಲ್ಲರಿಗೂ ಮೆಸೇಜ್ ಮಾಡ್ತೀವಿ. ನಮ್ಮಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ತಾರೆ, ಖಂಡಿತ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನೀವುಗಳು ಮೊದಲು ಸಂಸ್ಕಾರವನ್ನ ಕಲಿಬೇಕು, ಎಲ್ಲರನ್ನೂ ಪ್ರೀತಿಸ್ಬೇಕು, ಎಲ್ಲರನ್ನೂ ಗೌರವಿಸ್ಬೇಕು. ಮೊದಲು ತಂದೆ ತಾಯಿಯವರನ್ನ ಗೌರವಿಸ್ಬೇಕು, ಪೂಜಿಸ್ಬೇಕು. ಅವರೇ ನಿಮಗೆ ದಾರಿದೀಪಗಳು. ನಿಮ್ಮ ಪ್ರಯತ್ನ, ನಿಮ್ಮ ಏಳಿಗೆಗೆ ಸದಾ ಶ್ರಮಿಸುತ್ತಿರುವವರು ನಿಮ್ಮ ತಂದೆ ತಾಯಿಗಳು, ನಿಮ್ಮ ಬಂಧು ಬಳಗದವರು. ಅವರನ್ನು ಪ್ರೀತಿಸ್ಬೇಕು. ನೆರೆ ಅಕ್ಕಪಕ್ಕದ ಮನೆಗಳವರನ್ನು ಕೂಡ ತಾವುಗಳು ಗೌರವದಿಂದ ಕಾಣಬೇಕು. ನಾನು ಇಲ್ಲಿ ಕುತ್ಕೊಂಡು ಕೆಲವು ಮಕ್ಕಳನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಮಕ್ಕಳು ಅದರಲ್ಲಿ ಕಡಿಮೆ ಅಂದ್ರೆ ಒಂದು 10 ಮಕ್ಕಳು ಇಲ್ಲೂ ಕುತ್ಕೊಂಡು ಸಹ ಮೊಬೈಲ್ ನೋಡ್ತಾ ಇದ್ದೀರಾ. ದಯಮಾಡಿ ಬಿಡಿ. ಮೊಬೈಲನ್ನ ನೋಡಿದ್ರೆ ನಮ್ಮ ಕತೆ ಮುಗೀತು. ಮೊಬೈಲಲ್ಲಿ ಏನೂ ಇಲ್ಲ. ಇಲ್ಲೂ ನಾನು ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಮಹನೀಯರು ಹೇಳುವಂತ ವಿಷಯಗಳನ್ನ ಕೇಳ್ತಾರ ಅಂತ. ಕೆಲವರು 10 ಮಕ್ಕಳು ಕೇಳ್ತಿಲ್ಲ, ಮೊಬೈಲ್ ನೋಡ್ತಾ ಕೂತಾರೆ. ದಯಮಾಡಿ ಮೊಬೈಲನ್ನ ಮೊದಲು ಬಿಡಿ. ಮೊಬೈಲು ಖಂಡಿತವಾಗ್ಲೂ ನಮ್ಮ ಬಾಳನ್ನ ಹಾಳು ಮಾಡ್ತದೆ. ಖಂಡಿತವಾಗ್ಲೂ ನಿಮ್ಮ ಈಗಿನ ಜೀವನ ಏನಿದೆ, ಬರೀ ಓದಬೇಕು. ನೀವು 3 ಕೆಲಸ ಮಾಡಬೇಕು. ಒಂದು, ಹಸುವಾದ್ರೆ ಊಟ ಮಾಡಬೇಕು. 2ನೇದು, ನಿದ್ದೆ ಬಂದ್ರೆ ನಿದ್ದೆ ಮಾಡಬೇಕು. 3ನೇದು, ಓದಬೇಕು. ನಿದ್ದೆ ಬರಲಿಲ್ಲ, ಓದಬೇಕು. 3 ಕೆಲಸವನ್ನ ಮಾಡಬೇಕು. ಸ್ನೇಹಿತರ ಜೊತೆ ಮಾತಾಡ್ಕೊಂಡು ಸಮಯವನ್ನ ಕಳಿಬೇಡಿ. ನೀವು ತಪಸ್ಸಿಗೆ ಕುತ್ಕೋಬೇಕು. ವಿದ್ಯಾರ್ಥಿಗಳು ನಿಮ್ಮ ಜೀವನದಲ್ಲಿ 5-6 ವರ್ಷ ತಪಸ್ಸು, ಓದು.
ಯಾವಾಗಲೂ ನಿರಂತರ ಓದಿದ್ರೆ ಮಾತ್ರ ನೀವು ಯಶಸ್ಸನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಯಶಸ್ಸನ್ನ ಗಟ್ಟೀಕರಣ ಮಾಡ್ಲಿಕ್ಕೋಸ್ಕರ ನಮ್ಮಂತ ಸೊಸೈಟಿಗಳು, ವಿವಿಧ ಸಂಘ ಸಂಸ್ಥೆಗಳು ನಿಮ್ಗೆ ಸಹಾಯ ಹಸ್ತವನ್ನು ನೀಡ್ತಾ ಇದ್ದಾರೆ. ಅದರ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಸಮಾಜ, ನಮ್ಮ ನಾಡು ಒಳ್ಳೆಯದಾಗ್ಲಿ ಎಂಬಂತ ಒಂದು ಉತ್ತಮ ಉದ್ದೇಶವನ್ನು ಇಟ್ಕೊಂಡು ಇಂತಹ ಕಾರ್ಯಕ್ರಮಗಳ ಮುಖಾಂತರ ತಮಗೆ ಸಹಾಯ ಹಸ್ತವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಅದನ್ನ ಮನಗಂಡು ತಾವುಗಳು ಚೆನ್ನಾಗಿ ಓದಬೇಕು. ನಾನು ಯಾವಾಗಲೂ ಶಾಲಾ ತರಗತಿಗಳಲ್ಲಿ ಒಂದು ವಿಷಯ ಹೇಳ್ತಾ ಇರ್ತೀನಿ, ಮಕ್ಕಳೇ, ಯಾರು ಈಗ ಕಷ್ಟಪಟ್ಟು ಓದ್ತೀರಾ ಮುಂದೆ ಸುಖವಾಗಿರ್ತೀರ. ಯಾರು ಈಗ ಸುಖವಾಗಿರ್ತಾರೆ ನೀವು ಮುಂದೆ ಕಷ್ಟಪಡಬೇಕಾಗ್ತದೆ. ಕಷ್ಟಪಡ್ಬೇಕಾಗಿ ಸೂತ್ರವನ್ನು ತಿಳ್ಕೊಬಿಡಿ. ಯಾವಾಗಲೂ ಸುಖ ಅಂದ್ರೆ ಏನು? ಸುಮ್ಮನೆ ಕಾಲಹರಣ ಮಾಡೋದು, ಫ್ರೆಂಡ್ಸ್ಗಳ ಜೊತೆ ಮಾತಾಡೋದು, ಟಿವಿ ನೋಡೋದು, ಮೊಬೈಲ್ ನೋಡೋದು, ಅಪ್ಪ ಅಮ್ಮ ಮಾತಾಡ್ತಿದ್ರೆ ನಾವು ಎಂಟ್ರಿ ಕೊಟ್ಟು ಸುಮ್ಮನೆ ಮಾತನಾಡೋದು, ಚೆನ್ನಾಗಿ ಗಟ್ಟಿ ಊಟ ಮಾಡ್ಬಿಟ್ಟು ಜೋರ್ ಫ್ಯಾನ್ ಹಾಕೊಂಡು ಮಲ್ಕೊಳ್ಳೋದು, ಒಳ್ಳೆ ಮೇಕಪ್ ಮಾಡ್ತಾ ಕೂತ್ಕೊಳ್ಳೋದು, ಆಟ ಆಡೋದು, ಕ್ರಿಕೆಟು, ವಾಲಿಬಾಲು, ಶಟ್ಲ್ ಕಾಕ್ ಆಟ ಆಡೋದು. ನೋ, ನೀವೀಗ ಆಡಬಾರ್ದು ಅವನ್ನೆಲ್ಲ. ನೀವು ಫ್ರೆಂಡ್ಸ್ ಜೊತೆ ಮಾತಾಡಬಾರ್ದು. ಎಷ್ಟು ಬೇಕು ಅಷ್ಟು ಮಾತಾಡಬೇಕು, ಎಷ್ಟು ಮೊಬೈಲ್ ನೋಡ್ಬೇಕು ಅಷ್ಟು ನೋಡ್ಬೇಕು. ಇವೆಲ್ಲ ಇನ್ಯಾವಾಗ ಮಾಡ್ಬೇಕು ಸರ್? ನಮ್ಮ ವಯಸ್ಸಿಗೆ ಬಂದಾಗ ಮಾಡ್ಬೇಕು ನೀವು. ನಮಗೀಗ ಮೊಬೈಲ್ ನೋಡ್ಬೋದು, ಟಿವಿ ನೋಡ್ಬೋದು, ಫ್ರೆಂಡ್ಸ್ಗಳ ಜೊತೆ ಮಾತಾಡ್ಬೋದು. ಎಲ್ಲವನ್ನು ಕೂಡ ನಮ್ಮ ವಯಸ್ಸಿಗೆ ಬಂದಾಗ ನೀವು ನೋಡಬೇಕು. ಇವಾಗ ಮಕ್ಕಳೇ ನಿಮ್ಮ ಕೆಲಸ ಬರೀ ಓದು 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 ಆಗ್ಬೇಕು. ಇವೆಲ್ಲವನ್ನ ಬದಿಗಿಡಿ. ನಿಮ್ಗೆಲ್ಲ ಒಳ್ಳೆ ಭವಿಷ್ಯವಿದೆ. ಒಳ್ಳೆ ತಂದೆ ತಾಯಿಗಳಿರ್ತಾರೆ, ಒಳ್ಳೆ ಸಹಕಾರವನ್ನ ಮಾಡ್ತಾರೆ, ವಿವಿಧ ಸಂಘ ಸಂಸ್ಥೆಗಳು ಸಹಕಾರವನ್ನ ಮಾಡ್ತಾರೆ. ಅದರ ಸದುಪಯೋಗವನ್ನ ಪಡೆದುಕೊಂಡು ಒಳ್ಳೆ ವಿದ್ಯಾರ್ಥಿಗಳಾಗ್ಲಿ, ನಿಮ್ಗೆ ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ನಮ್ಮ ಮಠದ ವತಿಯಿಂದ, ರಾಮಕೃಷ್ಣ ಮಠದ ವತಿಯಿಂದಲೂ ಕೂಡ ತಮಗೆ ಹಲವಾರು ಕಾರ್ಯಕ್ರಮಗಳು, ಸಹಾಯ ಹಸ್ತಗಳು ಕೂಡ ನಮ್ಮ ಶಾಲೆಗಳಿಗೆ ತಲುಪ್ತಾ ಇದೆ. ಅವ್ರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡ್ಲಿ ಅಂತ ನಾನು ಸ್ಮರಿಸುತ್ತಾ, ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಬಹುಶಃ ಈ ಮಕ್ಕಳಲ್ಲಿ ಸಂಸ್ಕಾರದ ಬಗ್ಗೆ ಹೇಳಿದ್ರಿ ಸರ್. ಒಂದು ಕ್ಲಾಸ್ ರೂಮ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮಕ್ಕಳೆಲ್ಲ ಮಾತಾಡ್ತಾ ಇರ್ತಾರೆ, ಮಧ್ಯೆ ಮಧ್ಯೆ ನಾವು ಹೇಳ್ತಾ ಇರ್ಬೇಕಾಗತ್ತೆ, ಸೈಲೆಂಟ್ ಆಗಿರಿ, ಸೈಲೆಂಟ್ ಆಗಿರಿ. 2 ಗಂಟೆಯಿಂದ ಎಲ್ಲರೂ ಕೂತ್ಕೊಂಡಿದ್ದಾರೆ, ಪಿನ್ ಡ್ರಾಪ್ ಸೈಲೆನ್ಸ್. ಬಹುಶಃ ಇಂಥ ಒಂದು ಅದ್ಭುತವಾದ ಸಂಸ್ಕಾರ ನಿಮ್ಮಲ್ಲಿ ಇದ್ದುದ್ರಿಂದ ನೀವು ಇವತ್ತು ಈ ವೇದಿಕೆಯ ಮೇಲೆ ಬಂದು ಸನ್ಮಾನ ಪಡೀಲಿಕ್ಕೆ ಸಾಧ್ಯ ಆಗಿದೆ. ಇದು ಉಳಿಲಿ ಬೆಳಿಲಿ ಅಂತ ಹೇಳ್ತಾ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ 7 ವರ್ಷಗಳಲ್ಲಿ ಮಾಡಿದ ಬೇರೆ ಬೇರೆ ಸಾಧನೆಗಳನ್ನ, ಬೇರೆ ಬೇರೆ ವಿಷಯಗಳನ್ನ ಭಾಷಣದಲ್ಲಿ ಹೇಳಿದ್ರು. ಇನ್ನೊಂದನ್ನ ಪ್ರಸ್ತಾಪಿಸಲೇಬೇಕು. 7 ವರ್ಷದ ಅವಧಿಯಲ್ಲಿ ಈ ಸಂಸ್ಥೆಯ ಒಂದು ಕೆಲಸ ಹೇಗಿದೆ, ಸಕ್ಸಸ್ ಹೇಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ರೀತಿಯಲ್ಲಿ ಅಧ್ಯಕ್ಷರು, ಪದಾಧಿಕಾರಿಗಳು ಕಾರ್ಯನಿರ್ವಹಿಸಿದ್ದಾರೆ, ಯಾವುದೇ ಸಿಟ್ಟಿಂಗ್ ಫೀಸ್ ಅನ್ನ ತಗೊಳ್ಳದೆ. ಒಂದು ಸಂಸ್ಥೆಯಲ್ಲಿ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆದ್ರೆ ನಮ್ಗೆ ಏನಾದ್ರೂ ಒಂದು ಪ್ರಾಫಿಟ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದ್ರೆ ಸಿಟ್ಟಿಂಗ್ ಫೀಸ್ ಅನ್ನ ತಗೊಳ್ಳದೆ ಇವರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದನ್ನ ಸ್ಟಡಿ ಮಾಡ್ಲಿಕ್ಕೆ, ಕೇಸ್ ಸ್ಟಡಿಯನ್ನ ಮಾಡ್ಲಿಕ್ಕೆ ಇಷ್ಟು ಚಿಕ್ಕ ಪ್ರಾಯದಲ್ಲಿ, ಅಂದ್ರೆ ಅವಧಿಯಲ್ಲಿ ಈ ತರದ ಒಂದು ಯಶಸ್ಸು ಹೇಗೆ ಸಿಕ್ಕಿದೆ ಅನ್ನೋದನ್ನ ಕೇಸ್ ಸ್ಟಡಿ ಮಾಡೋದಕ್ಕೆ 25ಕ್ಕೂ ಹೆಚ್ಚು ಬೇರೆ ಬೇರೆ ಸೊಸೈಟಿಗಳಿಂದ ಟೀಮ್ ಬಂದು ಇಲ್ಲಿ ಕೇಸ್ ಸ್ಟಡಿಯನ್ನ ಮಾಡಿದ್ದಾರೆ. ಇದು ಈ ಸಂಸ್ಥೆ ಯಶಸ್ಸು ಯಾವ ಪಾತಲ್ಲಿ ಸಾಕ್ತಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಕೊನೆಯ ಹಂತಕ್ಕೆ ನಾವು ಬರ್ತಿದ್ವಿ. ಬಹಳ ಮುಖ್ಯವಾದ ಅಂಗ ನಮ್ಮ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು. ಸರ್ ಹೇಳಿದ ಹಾಗೆ ಎಷ್ಟು 6,000 ಸೊಸೈಟಿ, 5,000ಕ್ಕೂ ಹೆಚ್ಚು ಸೊಸೈಟಿಗಳು, ಅದೆಲ್ಲದರ ಒಂದು ಸಂಯುಕ್ತವಾಗಿ ಅದನ್ನ ಮುನ್ನಡೆಸ್ತಾ ಇರೋರು, ಸರಿ ತಪ್ಪುಗಳನ್ನ ಗಮನಿಸ್ತಾ ಮಾರ್ಗದರ್ಶನವನ್ನ ನೀಡ್ತಾ ಇರುವಂತ ಶ್ರೀ ಜಿ ನಂಜನಗೌಡ ಸರ್. ಅಧ್ಯಕ್ಷೀಯ ಮಾತುಗಳು. ಇದು ಕೊನೆಯ ಭಾಷಣ ಆಗಿರುತ್ತೆ. ಅದಾದ ನಂತರ ನೀವೆಲ್ಲ ಕಾತರದಿಂದ ಕಾಯ್ತಾ ಇರುವಂತ ಸನ್ಮಾನ ಸಮಾರಂಭ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ಸರ್, ತಮ್ಮ ಮಾತುಗಳಿಗಾಗಿ ವೇದಿಕೆ. ಬಹುಶಃ ಎಲ್ಲರೂ ಈಗಾಗಲೇ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಇದೊಂದು ಸಾಮಾಜಿಕ ಚಟುವಟಿಕೆ. ಬಹುಶಃ ನಮ್ಮ ಜವಾಬ್ದಾರಿಗಳನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ನಮ್ಮ ಮುಖ್ಯ ಕಾರ್ಯದ ಜೊತೆಗೆ ಬೇರೆಲ್ಲ ಯಾವುದು ಮುಖ್ಯ ಈ ಸಮಾಜಕ್ಕೆ, ಈ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಲಿಕ್ಕೆ, ನಮ್ಮ ಜೊತೆಗೆ ಸಮಾಜವನ್ನ ಕೊಂಡೊಯ್ಲಿಕ್ಕೆ ಅಥವಾ ಸಮಾಜದ ಜೊತೆಗೆ ನಾವು ಹೋಗ್ಲಿಕ್ಕೆ ಅತ್ಯವಶ್ಯಕವಾದ ಕೆಲವು ಕೆಲಸಗಳನ್ನ ನಾವೆಲ್ಲ ಮಾಡ್ಬೇಕಾಗುತ್ತೆ. ಅಂತ ಒಂದು ಕೆಲಸವನ್ನ ನಮ್ಮ ಶ್ರೀಶಾ ಸೌಹಾರ್ದ ಸೊಸೈಟಿ ಮಾಡ್ತಾ ಇದೆ. ಅದನ್ನ ಕಟ್ಟಿ ಬೆಳಗಿಸಿ
ಒಂದು ವ್ಯವಸ್ಥಿತ ದಾರಿಯಲ್ಲಿ ಕೊಂಡೊಯ್ದಿರ್ತಕ್ಕಂಥ MS ಗುರುರಾಜ್ ಅಂಡ್ ಟೀಮ್ ಏನಿದೆ ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಬಂಧುಗಳೇ. ಪೂಜ್ಯರು ತಮ್ಮ ಆಶೀರ್ವಚನ ನೀಡುವಾಗ ನಾನು ಅದನ್ನ ಭಾವಿಸ್ಕೊಂಡಿದ್ದೆ, ನನಗೆ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ಹೇಳಿದ್ದಾರೆ ಅಂತ. ಏನದು ಅಂತಂದ್ರೆ, ಈ ಶ್ರೀಶಾ ಸೌಹಾರ್ದ ಏನ್ ಕೆಲಸ ಮಾಡ್ತಾ ಇದೆಯೋ ಅದೇ ಕೆಲಸವನ್ನ 6500 ಸೊಸೈಟಿಗಳು ಮಾಡಿದ್ರೆ ಹೇಗಿರುತ್ತೆ ಸಮಾಜ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದರು. ಖಂಡಿತ ಕಣ್ಣು ತರಿಸ್ತಕ್ಕಂಥ ಮಾತು, ನಮ್ಮ ಜವಾಬ್ದಾರಿಯನ್ನ ಇನ್ನಷ್ಟು ಜಾಸ್ತಿ ಮಾಡಿರ್ತಕ್ಕಂಥ ಮಾತು. ಬೇರೆ ಬೇರೆ ಸಂಸ್ಥೆಗಳು ಕೇವಲ ತಮ್ಮ ಮೂಲ ಉದ್ದೇಶ ಏನು ಆರ್ಥಿಕ ವ್ಯವಹಾರ ನಡೆಸತಕ್ಕಂಥ ಕಾರ್ಯ ಏನಿದೆ ಅದು ಒಂದು ಸಮಾಜ ಉದ್ಧಾರದ ಕೆಲಸನೇ, ಇಲ್ಲ ಅಂತ ಹೇಳೋದಿಲ್ಲ. ಅದ್ರ ಜೊತೆಗೆ ಈ ತರದ ಕಾರ್ಯಕ್ರಮಗಳನ್ನ ಮಾಡಿದಾಗ ಒಟ್ಟಾರೆ ಸಮಾಜ ಅಭಿವೃದ್ಧಿ ಹೊಂದುತ್ತೆ ಅಂತಕ್ಕಂಥ ಮಾತನ್ನ ಪೂಜ್ಯರು ತಮ್ಮ ಆಶೀರ್ವಚನದ ಮೂಲಕ ಹೇಳಿದ್ದಾರೆ. ಖಂಡಿತ ಬುದ್ಧಿ ತಮ್ಮ ಆಶೀರ್ವಾದವನ್ನ ಬೇರೆ ಬೇರೆ ಕಡೆನೂ ಕೂಡ ತಗೊಂಡೋಗಿ ನೀವು ಕೂಡ ಈ ತರದ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಖಂಡಿತ ಸರ್ವತೋಮುಖ ಅಭಿವೃದ್ಧಿಗೆ ದಾರಿ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಖಂಡಿತ ಮಾಡ್ತೀನಿ ಬುದ್ಧಿ. ನಮ್ಮ DVG ಅವರು ಒಂದು ಮಾತು ಹೇಳಿದ್ದಾರೆ, ಒಂದು ನೆನಪಿಗೆ ಬಂತು. ಇಳೆಯಿಂದ ಮೊಳಕೆಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿ ಇಲ್ಲ, ಬೆಳಕಿವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತಕ್ಕಂಥ ಮಾತನ್ನ. ಬಹುಶಃ ಒಂದು ಮರ, ಮಾವಿನ ಮರ ಇರ್ಬೋದು, ಗಿಡ ಇರ್ಬೋದು, ಫಲ ಇರ್ಬೋದು, ಯಾವುದೇ ಆಗ್ಲಿ ಅದು ತಾನು ಏನನ್ನ ಕೊಡ್ತಿದೆ ಈ ಸಮಾಜಕ್ಕೆ ಅಂತ ಹೇಳಿದಾಗ ಅದು ಉದಯ ಸಂದರ್ಭದಲ್ಲಿನೇ ಅದಕ್ಕೆ ಯಾರು ತಮಟೆಗಳನ್ನ ಬಾರಿಸೋದಿಲ್ಲ. ಹಾಗೇನೆ ಆ ಹಣ್ಣು ಬಂದಾಗ ಫಲವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಯಾರು ಅದನ್ನ ಹೊಗಳೋದಿಲ್ಲ. ಇಡೀ ವಿಶ್ವಕ್ಕೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯ ಚಂದ್ರರು ಕೂಡ ಸುಮ್ಮನೆ ತಮ್ಮ ಕೆಲಸ ಮಾಡ್ಕೊಂತ ಹೋಗ್ತಾ ಇದಾವೆ. ಆದ್ರೆ ನಾವು ರಾತ್ರಿ ಹೊತ್ತಿನಲ್ಲಿ ಬೆಳಕು ಬೇಕಂದ್ರೆ ಎಷ್ಟು ಕಷ್ಟ ಪಡ್ತೀವಿ, ವಿದ್ಯುತ್ ಬೇಕು, ಅದು ಬೇಕು, ಇದು ಬೇಕು, ಏನೆಲ್ಲ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ. ಹಗಲು ಪೂರ್ಣ ನಮಗೆ ಬೆಳಕನ್ನು ಕೊಡ್ತಕ್ಕಂಥ, ರಾತ್ರಿ ಅನೇಕ ಸಂದರ್ಭದಲ್ಲಿ ನಮ್ಗೆ ಬೆಳಕು ಕೊಡ್ತಕ್ಕಂಥ ಸೂರ್ಯ ಚಂದ್ರರ ಉಪಕಾರವನ್ನ ನಾವು ಸ್ಮರಿಸೋದೇ ಇಲ್ಲ. ಹಾಗೇನೆ ನಮ್ಮ ಕೆಲಸವನ್ನು ನಾವು ಮಾಡಿದಾಗಲೂ ಕೂಡ ಆ ಒಂದು ನಮ್ಮ ಹೊಗಳಿಕೆ ನಮಗೆ ಇರಬಾರ್ದು ಅನ್ನತಕ್ಕಂಥ ದೃಷ್ಟಿಯಿಂದ ಇವತ್ತು ಶ್ರೀಶಾ ಸೌಹಾರ್ದದ ನಿರ್ದೇಶಕ ಮಿತ್ರರು ಏನಿದ್ದಾರೆ ಅದರ ಹೊಗಳಿಕೆ ತಟ್ಟಿ ಅದನ್ನ ನಮ್ಮನ್ನ ಹೊಗಳಿಕೆ ಒನ್ನ ಶೂಲ ಅಂತ ಬಸವಣ್ಣನವ್ರು ಹೇಳ್ತಾ ಇದ್ದಾರೆ. ಅದು ನಮಗೆ ಬರೋದ್ ಬೇಡ. ಅದರ ಶ್ರೇಯಸ್ ಏನಿದ್ರು ಆ ಸಂಸ್ಥೆಗೆ ಬರಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಸಾಮಾಜಿಕ ಕೆಲಸವನ್ನು ಅದು ಆ ಸಂಸ್ಥೆಯಿಂದಲೇ ನಾವು ಮಾಡ್ತಾ ಇದೀವಿ ಅಂತಕ್ಕಂಥ ಎಲೆಮರೆಯ ಕಾಯಾಗಿ ಆ ಒಂದು ನಿರ್ದೇಶಕ ಮಂಡಳಿಯವರು ಸನ್ಮಾನ್ಯ ಗುರುರಾಜ್ ಮತ್ತು ಅವರ ಮಿತ್ರ ಮಂಡಳಿ ಏನಿದೆ ಅಲ್ಲ, ಅದು ಈ ಪ್ರಪಂಚಕ್ಕೆ ಬೆಳಕು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದು ನಾವು ಕೊಡ್ತಾ ಇದೀವಿ ಅಂತಕ್ಕಂಥದ್ದನ್ನ ತೋರಿಸ್ಕೊಳ್ತಿಲ್ಲ. ಬಹುಶಃ DVG ಅವರ ಕಗ್ಗವನ್ನ ಬಹಳ ಅರ್ಥಪೂರ್ಣವಾಗಿ ಅಧ್ಯಯನ ಮಾಡಿ ಅನುಸರಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಬಂಧುಗಳೇ. ಹಾಗೇನೆ ಅನೇಕ ಹಿರಿಯರು ನಮಗೆ ಈ ಒಂದು ಶಿಕ್ಷಣದ ಬಗ್ಗೆ ಅನೇಕ ವಿಚಾರಗಳ ಬಗ್ಗೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಈ ಕೋಆಪರೇಟಿವ್ ಸೊಸೈಟಿ ಅಂತಕ್ಕಂಥ ಕಾನ್ಸೆಪ್ಟ್ ನಮಗೆ ಬ್ರಿಟಿಷರು ಸ್ವಾತಂತ್ರ್ಯ ತಂದು ಕೊಡೋದಕ್ಕಿಂತ ಮುಂಚೆನೆ 1904 ನಮ್ಮ ಭಾರತದಲ್ಲಿ ಒಬ್ಬ ಶ್ರೇಷ್ಠ ಸಹಕಾರಿ ಸಿದ್ದನಗೌಡ ಸಣ್ಣರಾಮನಗೌಡ ಪಟೇಲ್ ಅಂತಕ್ಕಂಥವ್ರು, ಅವತ್ತು ಯಾರು ಇವತ್ತಿನಂಗೆ ಬ್ಯಾಂಕ್ಗಳು ಇದ್ದಿಲ್ಲ, ಸೊಸೈಟಿ ಇದ್ದಿಲ್ಲ, ಯಾವ್ದು ಇದ್ದಿಲ್ಲ. ಊರಿಗೆ ಒಬ್ಬರು ಇಬ್ರು ಸಾಹುಕಾರಗಳು ಇರ್ತಿದ್ರು. ಅವ್ರದ ಸಾಲ ತಗೋಬೇಕಾಗಿತ್ತು, ಜೀವನ ಪೂರ್ತಿ ಅವ್ರ ಮನೆಗೆ ದುಡಿಬೇಕಾಗಿತ್ತು. ಅದೇನ್ ಬಡ್ಡಿ ಕೊಡ್ತಕ್ಕಂಥದ್ದಲ್ಲ. ಒಂದು 500-1000 ರೂಪಾಯಿ ಸಾಲ ಕೊಟ್ಟಂದ್ರೆ ಅವ್ರ ವಂಶಜರೆಲ್ಲ ಅವ್ರ ಮನೆಗೆ ಹೋಗಿ ದುಡಿತಕ್ಕಂಥ ನಾವೈತೆ ಹರಿಯಾಣಕ್ಕೆ ಹಿರಿಯರು ನಾವು ನೋಡಿದ್ದೀವಿ. ಅಂತ ವ್ಯವಸ್ಥೆಯನ್ನು ಕಂಡು ಈ ಸಮಾಜಕ್ಕೆ ಸಮಾನತೆ ತರಬೇಕು. ಈ ಸಮಾನತೆಯಿಂದ ಮಾತ್ರ ನಾವು ಈ ಮನುಕುಲದ ಉದ್ಧಾರ ಸಾಧ್ಯ. ಈ ಅಂತರ ಬೆಳೀತಾ ಹೋದ್ರೆ ಕೆಳಗಿನವರು ಮೇಗಳವರು ಅಂತ ಬೆಳೀತಾ ಹೋದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ. ಬಹುಶಃ ಎಲ್ಲರೂ ನೆಮ್ಮದಿಯಿಂದ ಬರಬೇಕು. ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಮನಾಗಿ ನಾವೆಲ್ಲರೂ ಹೋಗ್ಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಅಲ್ಲಿರ್ತಕ್ಕಂಥ ಕೆಲವು ಶ್ರೀಮಂತಲ್ಲಿರ್ತಕ್ಕಂಥ ಹಣವನ್ನ ಡಿಪಾಸಿಟ್ ರೂಪದಲ್ಲಿ ತಗೊಂಡು ಅದನ್ನ ಇಲ್ದೇ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಲ ರೂಪದಲ್ಲಿ ಕೊಟ್ಟು ತಾವು ಮಾಡ್ತಕ್ಕಂಥ ಕೂಲಿ ಕೆಲಸನೋ ಕೃಷಿ ಕೆಲಸನೋ ಜೊತೆಗೆ ಇನ್ನೊಂದೇನಾದ್ರೂ ವ್ಯವಹಾರ ಮಾಡ್ಲಿ, ಸಣ್ಣ ಮಾಡಿ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿಕೊಳ್ಳಿ. ಅದ್ರ ಜೊತೆಗೆ
ಜೊತೆಗೆ ಸಾಮಾಜಿಕವಾಗಿ ಎಲ್ಲರೊಂದಿಗೆ ಬೆಳೀಲಿ ಅಂತಕ್ಕಂಥ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಸಹಕಾರ ಕ್ಷೇತ್ರ ಇವತ್ತು ಇಡೀ ದೇಶದಲ್ಲಿ ಭಾರತದ ಮಟ್ಟಿಗೆ ನಾವು ಹೇಳೋದಾದ್ರೆ ಇವತ್ತು ಸಹಕಾರ ಸಂಘ ಒಕ್ಕದ ಇರ್ತಕ್ಕಂಥ ಜಾಗನೇ ಇಲ್ಲ. ಬೆಳಿಗ್ಗೆ ಎದ್ದುಳ ನಮಗೆ ಕಾಫಿ ಕುಡಿಬೇಕಪ್ಪ ಅಂದ್ರೆ KMF ಹಾಲೇ ಬೇಕು. ನಮ್ಮ ರೈತರು ಸುಮಾರು ಭಾರತ ಇವತ್ತು ಕೂಡ 70% ಕೃಷಿಯನ್ನೇ ಅವಲಂಬಿರ್ತಕ್ಕಂಥ ದೇಶ ಅಂತ ಹೇಳ್ತಾ ಇದೀವಿ. ಈ ಒಂದು ಕೃಷಿಗೆ ಬೇಕಾಗಿರ್ತಕ್ಕಂಥ ಬೀಜ ಗೊಬ್ಬರವನ್ನ ಕೊಡ್ತಕ್ಕಂಥ ಅನೇಕ ಇಫ್ಕೋದಂತ ಅನೇಕ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿದೆ. ಮಂಗಳೂರು ಅಂದ್ಕೊಳ್ಳೆ ಯಾವ್ದಾದ್ರು ಒಂದು ಬ್ಯಾಂಕ್ ನಮ್ಮ ದೇಶದಲ್ಲಿ ಹುಟ್ಟಿತು ಅಂತಂದ್ರೆ ಅದು ಮಂಗಳೂರು ಕಡೆ ಎಲ್ಲರೂ ನೋಡ್ತಕ್ಕಂಥ. ಇಲ್ಲಿರ್ತಕ್ಕಂಥ ಕರ್ನಾಟಕ ಬ್ಯಾಂಕ್ ಆಗಿರ್ಲಿ, ಕೆನರಾ ಬ್ಯಾಂಕ್ ಆಗ್ಲಿ, ಸಿಂಡಿಕೇಟ್ ಬ್ಯಾಂಕ್ ಆಗ್ಲಿ, ಇಡೀ ನಮ್ಮ ದೇಶಕ್ಕೆ ಹಣಕಾಸಿನ ವ್ಯವಹಾರವನ್ನ ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಕ್ಷೇತ್ರ ಈ ಉತ್ತರ ಕನ್ನಡ ಜಿಲ್ಲೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಅಂತ ಪರಂಪರೆಯಲ್ಲಿ ನಾವು ಬೆಳೀತಾ ಇದ್ದೇವೆ. ಆ ಕಾರಣಕ್ಕೋಸ್ಕರ ಈ ಬ್ಯಾಂಕಿಂಗ್ ಕ್ಷೇತ್ರ ಅಂತಕ್ಕಂಥದ್ದೇನಿದೆ ಇವತ್ತು ದೇಶದ ಆರ್ಥಿಕವಾಗಿ ಪ್ರಬಲವಾಗಿ ಬೆಳೆದಿದೆ. ಇವತ್ತು ಒಂದು ಮುಂದುವರೆದ ಒಂದು ಅಮೆರಿಕದಂತ ದೇಶವನ್ನು ಕೂಡ ಒಂದು ಚಾಲೆಂಜ್ ಆಗಿ ನಿಂತು ತಗೊಂಡು ಎಲ್ಲೋ 11-12 ಇದ್ದದ್ದನ್ನ ಕೇವಲ 4ನೇ ಸ್ಥಾನಕ್ಕೆ ತಂದಿರ್ತಂತ ಕೀರ್ತಿ ನಮಗೇನಾದ್ರೂ ಇದೆ ಅಂದ್ರೆ ಅತ್ಯುತ್ತಮವಾದ ಆರ್ಥಿಕ ಚಟುವಟಿಕೆ ಈ ದೇಶದಲ್ಲಿ ನಡೀತಿದೆ ಅನ್ನೋ ಕಾರಣದಿಂದ. ಆ ಹಣಕಾಸಿನ ನೆರವಿನಿಂದ ದೊಡ್ಡ ದೊಡ್ಡ ಇಂಡಸ್ಟ್ರಿ ಬಂದು, ಕೃಷಿ ಅಭಿವೃದ್ಧಿ ಆಯ್ತು, ವಿದ್ಯಾರ್ಥಿಗಳು ಕೂಡ ಬಂದ್ರು, ವಿದ್ಯಾಸಂಸ್ಥೆಗಳು ಬಂದವು. ಹೀಗೆ ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕೋ ಅವೆಲ್ಲವನ್ನು ಕೂಡ ಬೆಳೆಸಲಿಕ್ಕೆ ನಮಗೆ ಇವತ್ತು ಹಣಕಾಸಿನ ವ್ಯವಹಾರ ತುಂಬಾ ಮುಖ್ಯ. ಆ ಕಾರಣಕ್ಕೋಸ್ಕರ ನಮ್ಮಲ್ಲಿ ಏನು ಬ್ಯಾಂಕುಗಳು ಇದ್ರೂ ಕೂಡ, ಸಾವಿರಾರು ಬ್ಯಾಂಕ್ಗಳು ನಮ್ಮ ದೇಶದಲ್ಲಿ ಇದ್ರೂ ಕೂಡ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಅನೇಕ ಬಡ ಜನರಿಗೆ ಇವತ್ತು ಕೂಡ ಸಾಲ ಸೌಲಭ್ಯ ಸಿಗೋದಿಲ್ಲ. ಅದಕ್ಕೆ ಕಾರಣ ನಮ್ಮಲ್ಲಿ ಇರ್ತಕ್ಕಂಥ ನಾವೇನೆ ನಮ್ಮ ಹಳ್ಳಿನಲ್ಲಿ ಒಂದು ಮಾಡಿ ಯಾರ ಹಣ ಇದೆ ತಗೊಂಡು ಇಲ್ದವ್ರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಸಹಕಾರ ಸಂಸ್ಥೆಗಳಲ್ಲಿ ಮಾಡಬೇಕು. ಅದ್ರ ಬಡ್ಡಿ ಆದಷ್ಟು ಕಡಿಮೆ ಇರಬೇಕು. ಆ ತರ ಮಾಡಿದಾಗ ಈ ಒಂದು ವ್ಯವಸ್ಥೆ ಸುಧಾರಿಸುತ್ತೆ ಅಂತಕ್ಕಂಥ ಈ ಕೋಆಪರೇಟಿವ್ ಸೊಸೈಟಿ ಬಂತು. ನಮ್ಮಲ್ಲಿ 1959 ಕಾಯ್ದೆನಲ್ಲಿ ಸುಮಾರು 45,000 ಸೊಸೈಟಿಗಳಿದಾವೆ. ಈ ಸೌಹಾರ್ದ ಕಾಯ್ದೆನಲ್ಲಿ ಕೂಡ 6,600ಕ್ಕಿಂತ ಹೆಚ್ಚು ಸಂಸ್ಥೆಗಳಿದಾವೆ ಬಂಧುಗಳು. ಈ ರೀತಿ ಮಾಡಿರ್ತಕ್ಕಂಥ ಈ ಸಂಸ್ಥೆಗಳು ತಮ್ಮ ಲಾಭದಲ್ಲಿ ಕೆಲವು ಅಂಶವನ್ನ ಇಂಥ ಒಂದು ಮಹೋನ್ನತವಾದ ಕೆಲಸಕ್ಕೆ ವಿದ್ಯಾಭ್ಯಾಸವನ್ನ ಕೊಡ್ತೀವಿ ಅಂತಂದ್ರೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ನೇನು ಇಲ್ಲ. ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸ, ಆ ಕೆಲಸವನ್ನ ನಮಗೆ ಬಹಳ ವರ್ಷಗಳಿಂದ ಮಾಡ್ಕೊತಾ ಬಂದಿದೆ. ರಾಮಕೃಷ್ಣ ಮಠ ಇವತ್ತು ಇಡೀ ಜಗತ್ತಿಗೆ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ಸಂಸ್ಥೆ. ಭಾರತವನ್ನು ಮೂಗು ಮುರಿದು ನೋಡುತ್ತಾ ಭಾರತದ ಒಂದು ದೇಶನೇ ಅಲ್ಲ ಅಂತಕ್ಕಂಥ ಇಡೀ ಪ್ರಪಂಚದನ್ನ ನಂಬಿದಾಗ ಈ ರಾಮಕೃಷ್ಣ ಮಠದಲ್ಲಿ ಬೆಳೆದಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರ ಶಿಷ್ಯ ಸ್ವಾಮಿ ವಿವೇಕಾನಂದವರು ಇಡೀ ವಿಶ್ವಕ್ಕೆ ಭಾರತ ಅಂದ್ರೆ ಏನು, ಭಾರತದ ಯಾವ ವ್ಯವಸ್ಥೆ ಇದೆ, ಅದರ ಸಾಂಸ್ಕೃತಿಕ ಪ್ರತಿಭೆ ಹೇಗಿದೆ ಅಂತಕ್ಕಂಥದ್ದನ್ನ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂತ ಸ್ವಾಮಿ ವಿವೇಕಾನಂದರು ನಮ್ಮೆಲ್ಲರಿಗೂ ಆದರ್ಶ ಬಂಧುಗಳೇ. ಅಂತ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ರಾಮಕೃಷ್ಣ ಮಠದಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ರಾಮಕೃಷ್ಣ ಮಠ ಮಾಡ್ತಾ ಇದೆ. ನೈತಿಕ ಪಾಠಗಳನ್ನ ಹೇಳ್ಕೊಡೋದೆಲ್ಲ ನಮ್ಮನ್ನ ನಡೆಸ್ಕೊಂಡು ಹೋಗ್ತಾ ಇದೆ. ನಾವು ವಿದ್ಯಾರ್ಥಿಗಳಿಗೆ ಆಗ್ಲೇ ಅನೇಕ ನಮ್ಮ ಹಿರಿಯರು ಹೇಳಿದ್ರು, ಕೇವಲ 100ಕ್ಕೆ 100 ಕಲಿಯೋದಷ್ಟೇ ವಿದ್ಯಾದ ಒಂದು ಕ್ಷೇತ್ರದ ಸಾಧನೆ ಅಲ್ಲ, ಅದರ ಜೊತೆಗೆ ಅನೇಕ ನಮ್ಮ ನಡವಳಿಕೆಗಳನ್ನು ಹೇಳ್ಕೊಡ್ತಕ್ಕಂಥದ್ದು ಇಂಥ ಸಂಸ್ಥೆಗಳು. ನಾವು ಕಷ್ಟಪಟ್ಟು ಓದ್ಬೇಕು, ತಂದೆ ತಾಯಿಯನ್ನ ಗೌರವಿಸ್ಬೇಕು, ಗುರುಗಳನ್ನ ಗೌರವಿಸ್ಬೇಕು, ನಾವು ಎಲ್ಲಿಂದ ಬಂದು ಅದನ್ನ ಹಿಂತಿರುಗಿ ನೋಡ್ಬೇಕು. ಅದನ್ನ ನೋಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತಕ್ಕಂಥ ಅನೇಕ ಒಂದು ಉಪದೇಶವನ್ನ ಇವತ್ತು ನಮ್ಮ ಮುಂದೆ ನೀಡಿದ್ದಾರೆ ಬಂಧುಗಳು. ಅಂತ ಒಂದು ರಾಮಕೃಷ್ಣ ಪರಂಪರೆಯಲ್ಲಿ ಅದೇ ಸ್ವಾಮಿ ವಿವೇಕಾನಂದರು ನಮಗೆ ಹೇಳಿದ್ದಾರೆ, ನಾವು ಒಂದು ದೊಡ್ಡ ಯಾವ್ದಾದ್ರು ಒಂದು ಸಾಧನೆ ಹಾದಿಯಲ್ಲಿ ನಡೆಯುವಾಗ ಅನೇಕ ಎಡೆರು ತೊಡರುಗಳು ಬರ್ತವೆ, ಅನೇಕ ಸವಾಲುಗಳು ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳು ಬಂದಾಗ ಯಾರಾದ್ರೂ ಆ ಕಷ್ಟಕ್ಕೆ ನಮ್ಮ ಜೊತೆಗೆ ನಾವು ಬರ್ತೀವಿ ಅಂದ್ರೆ ಕರ್ಕೊಂಡು ಹೋಗಿ, ಬರೋದಿಲ್ಲ ಅಂತಂದ್ರೆ ಅವ್ರನ್ನ ಒತ್ತಾಯ ಮಾಡಕ್ ಹೋಗಿ ಬಿಟ್ಟು ಹೋಗ್ರಿ, ಯಾರಾದ್ರೂ ಅಡ್ಡಿಪಡಿಸಿದ್ರೆ ಅವ್ರನ್ನ ತಳ್ಳಿ ಹೋಗಿ ಅಂತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ನಮಗೆ ಕರೆ ಕೊಟ್ಟಿದ್ದಾರೆ ಬಂಧುಗಳೇ. ಅವರ ಒಂದು ದೇಹ, ಅವರ ಒಂದು ಧೈರ್ಯ, ಸಾಹಸ, ಅವ್ರಿಗಿರ್ತಕ್ಕಂಥ ಜ್ಞಾನ
ಒಂದು ಪುಸ್ತಕವನ್ನು ನೋಡಿದ ಕೂಡಲೇ ಅದ್ರೊಳಗೆ ಏನಿದೆ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಅದನ್ನ ತಿಳ್ಕೊಳ್ತಕ್ಕಂಥ ಶಕ್ತಿ ವಿದ್ಯಾರ್ಥಿಗಳಿಗೆ ಬರಬೇಕು ಅಂತಂದ್ರೆ ಅವರ ಒಂದು ಅಪ್ರತಿಮ ಒಂದು ಹೋರಾಟ ಬೇಕು, ಅದರಲ್ಲಿ ಇನ್ವಾಲ್ವ್ ಆಗಬೇಕು, ತಲ್ಲೀನರಾಗಬೇಕು, ಓದಬೇಕು, ಅದ್ರ ಕಡೆ ಗಮನ ಇರಬೇಕು. ನಮ್ಮ ದೇಶದಲ್ಲಿ ಇವತ್ತು ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಇನ್ನೂ ಬಡತನ, ಶ್ರೀಮಂತಿಕೆ ಅದೆಲ್ಲ ಇದೆ. ಶ್ರೀಶಾ ಸಂಸ್ಥೆ ನನಗೆ ಹೆಚ್ಚು ಇದು ಆಗ್ತಕ್ಕಂಥದ್ದು ಬರೀ ಪ್ರತಿಭೆಗಳನ್ನ ಗೌರವಿಸೋದಷ್ಟೇ ಅಲ್ಲ, ಪ್ರತಿಭೆಗಳು ತಯಾರು ಮಾಡಿ ಬಂದಿರ್ತಕ್ಕಂಥ ಪ್ರತಿಭೆಗಳು ಇರ್ತವೆ, ಸಹಜವಾಗಿ ಬಂದಿರ್ತಕ್ಕಂಥ ಪ್ರತಿಭೆಗಳು ಇರ್ತವೆ. ಯಾರು ಸಾರ್ವಜನಿಕವಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವೇನಿದಾವಲ್ಲ ಆ ಪ್ರತಿಭೆಗಳು ಸಹಜವಾಗಿ ಬೆಳೆದ ಪ್ರತಿಭೆಗಳು. ಯಾರು ನಮ್ಮಲ್ಲಿ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಸಂಸ್ಥೆಗಳಿದಾವೆ, ಅದನ್ನ ನಾನು ಹೀಗೆ ಹೇಳಿತಾ ಇಲ್ಲ, ಆದ್ರೆ ಅವ್ರಿಗೆ ಸಾಕಷ್ಟು ಮಾರ್ಗದರ್ಶನ ಸಿಗುತ್ತೆ, ಅವ್ರಿಗೆ ಸಾಕಷ್ಟು ತಯಾರಿ ಮಾಡ್ತಾರೆ. ಎಕ್ಸ್ಪರ್ಟ್ ಇರ್ಬೋದು, ಮೂಡುಬಿದಿರೆ ಶಾಲೆ ಇರ್ಬೋದು, ಮಂಗಳೂರಿನಲ್ಲಿ ಇಂಥ ಅನೇಕ ನೂರಾರು ಶಾಲೆಗಳಿರ್ಬೋದು. ಅಲ್ಲಿ ಕಲಿತು 100ಕ್ಕೆ 100, 100ಕ್ಕೆ 90 ದೊಡ್ಡದಲ್ಲೇ ಅಲ್ಲ. ಇವತ್ತು ಒಂದು ಸರ್ಕಾರದಲ್ಲಿ ಎಲ್ಲರೂ ಮೂಗು ಮುರಿಯುವಂತ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನೀವು 90ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದು, ನಾವೇನು ಕಮ್ಮಿ ಇಲ್ಲ, ನಮ್ಮಲ್ಲಿ ಕೂಡ ವಿದ್ವತ್ತಿದೆ, ನಮ್ಮ ಹತ್ರ ಹಣ ಇಲ್ಲದೆ ಇರ್ಬೋದು, ಸಿರಿತನ ಇಲ್ಲದೆ ಇರ್ಬೋದು, ನಮ್ಮ ಹತ್ರ ಓದ್ತಕ್ಕಂಥ ಸಾಮರ್ಥ್ಯ ಇದೆ ಅಂತಕ್ಕಂಥ ಒಂದು ಚಾಲೆಂಜ್ ತಗೊಂಡು ನೀವು ಸರ್ಕಾರಿ ಸ್ಕೂಲ್ನಲ್ಲಿ ಬೆಳೆದಿದ್ದೀರಿ. ನಿಮ್ಮಲ್ಲಿ ಅನೇಕರಲ್ಲಿ ಬಡತನ ಇದೆ. ಈ ಬಡತನ ಎಲ್ಲರಿಗೂ ಇರ್ಲಿಕ್ಕಿಲ್ಲ, ಕೆಲವ್ರಿಗಾದ್ರೂ ಇದೆ. ಆದ್ರೆ ಪ್ರತಿಭೆ ಅಂತಕ್ಕಂಥದ್ದು ಏನಿದೆಯಲ್ಲ ಅದನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯವಾದ ಕೆಲಸ. ನೀವು ಒಂದು ಬಡತನ, ಸಿರಿತನ ಎರಡನೇದು, ಅದನ್ನ ಪ್ರೋತ್ಸಾಹಿಸಬೇಕು ಅಂತಕ್ಕಂತ ಹೇಳಿ ನಮ್ಮ ಶ್ರೀಶಾ ಸೊಸೈಟಿಯವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದು ತುಂಬಾ ಪ್ರಶಂಸನೀಯ ಕಾರ್ಯಕ್ರಮ. ಇಂಥ ಅನೇಕ ಸಮಾಜಮುಖ ಕಾರ್ಯಕ್ರಮಗಳನ್ನ ನಮ್ಮ ಗುರುರಾಜ್ ಅವರು ಮಾಡಿದ್ದಾರೆ. ನಾನೇ ಇವರ ಪ್ರತಿ ವರ್ಷ ಒಂದು 3-4 ವರ್ಷ ನಾನೇ ಇಲ್ಲಿ ಬಂದು 4-5 ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇನೆ. ಒಂದ್ಸಲ 10,000 ಜನಕ್ಕೆ ಹಿಂದಿನ ವರ್ಷ ಹೋದ ವರ್ಷ ಪುಸ್ತಕಗಳನ್ನ ವಿತರಣೆ ಮಾಡಿರ್ತಕ್ಕಂಥದ್ದು ಗ್ರಂಥಾಲಯಕ್ಕೆ. ಹಿಂದಿನ ವರ್ಷ ಏನು ನಮ್ಮ ಯುದ್ಧದಲ್ಲಿ ಒಬ್ಬ ಅತ್ಯಂತ ವ್ಯವಸ್ಥಿತವಾದ ಕುಟುಂಬ, ತುಂಬಾ ಚೆನ್ನಾಗಿ ಆರ್ಥಿಕವಾಗಿ ಸಬಲ ಇರೋ ಕುಟುಂಬ, ಅವ್ರ ಮಗ ನಾನು ಮಿಲಿಟರಿ ಸೇರಿಸ್ತೀನಿ, ನಾನು ದೇಶ ಸೇವೆಗೆ ಹೋಗ್ತೀನಿ ಅಂತ ಅಂದಾಗ ಬಹಳ ಖುಷಿಯಿಂದ ಕಳಿಸ್ಕೊಡ್ತಿರ್ತಕ್ಕಂಥ ತಂದೆ ತಾಯಿಗಳು. ಅವ ಪಾಪ ಯುದ್ಧದಲ್ಲಿ ತನ್ನ ಪ್ರಾಣವನ್ನ ದೇಶಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಪಾಂಜಲ್ ಅಂತಕ್ಕಂಥ ವಿದ್ಯಾರ್ಥಿ ಮತ್ತು ಅವರ ಪೋಷಕರನ್ನ ಕರೆಸಿ ಇಲ್ಲಿ ಅವ್ರಿಗೆ ಸನ್ಮಾನ ಮಾಡಿದ್ರು. ಇಡೀ ಸಭೆಯಲ್ಲಿ ಎಲ್ಲರ ಇದರಲ್ಲಿ ಕೂಡ ಕಣ್ಣೀರ್ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಅದು. ಅಂಥವ್ರನ್ನ ಪ್ರೋತ್ಸಾಹಿಸ್ತಕ್ಕಂಥ, ನಮ್ಮೆಲ್ಲ ಸುಖ ಸಂಪತ್ತನ್ನು ತ್ಯಾಗ ಮಾಡಿ ದೇಶ ಸೇವೆನೆ ಪ್ರಥಮ ಅಂತ ಹೇಳ್ಕಂತ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಈ ಒಂದು ಸಂಸ್ಥೆಗೆ ಸಲ್ಲುತ್ತೆ. ಅಂತ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಆಮೇಲೆ ಅನೇಕ ರೋಗ ರುಜಿನಗಳಿಗೆ ಒಳಗಾದಂಥವ್ರು, ಈಗ ಅಂಗವಿಕಲರು, ದೇವರ ಅವಕೃಪೆಗೆ ಒಳಗಾದಂತ ಕೆಲವರಿಗೆ ಆ ಸೈಕಲ್ ಕೊಡ್ತಕ್ಕಂತ ಇನ್ನೂ ಅನೇಕ ವಿಚಾರಗಳನ್ನ ಅವ್ರಿಗೆ ಸಹಾಯ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಇಲ್ಲಿ ಬಂದಿದ್ದೇನೆ. ಈ ವರ್ಷ ಸರ್ಕಾರಿ ಶಾಲೆ ಓದಿದಂತ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕು. ಅವ್ರು ಇನ್ನೂ ಕೂಡ ಸರ್ಕಾರಿ ಶಾಲೆ ಮುಚ್ಚೋದಲ್ಲ, ಸರ್ಕಾರಿ ಶಾಲೆಗಳಲ್ಲೇ ನಾವು ಓದ್ಬೇಕು ಅಂತಕ್ಕಂತ ಒಂದು ಚಾಲೆಂಜ್ ಅನ್ನು ತೆಗೆದುಕೊಳ್ತಕ್ಕಂಥ ಮನಸ್ಥಿತಿ ನಮ್ಮ ವಿದ್ಯಾರ್ಥಿಗಳು ಬರ್ಬೇಕಾಗಿದೆ ಬಂಧುಗಳೇ. ಎಲ್ಲರಿಗೂ ಕೂಡ 1 ಲಕ್ಷ, 2 ಲಕ್ಷ, 3 ಲಕ್ಷ ಡೊನೇಷನ್ ಕೊಡ್ತಕ್ಕಂಥ ಸಾಮರ್ಥ್ಯ ಇರೋದಿಲ್ಲ. ಕೆಳಮಟ್ಟದ ಜನ ಇನ್ನೂ ಅನೇಕರಿದ್ದಾರೆ. ಅವರೆಲ್ಲರಿಗೂ ಕೂಡ ಇದು ತಲುಪಬೇಕು ಅಂತಕ್ಕಂಥ ಉದ್ದೇಶದಿಂದ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಒಂದು ಆರ್ಥಿಕ ಸಂಸ್ಥೆ ಅದರ ಲಾಭದಲ್ಲಿ ಮತ್ತು ಸಮಾಜದಲ್ಲಿ ಅವ್ರ ಸ್ನೇಹಿತರೊಟ್ಟಿಗೆ ಒಂದು ಕೆಲವು ಹಣವನ್ನ ಸಂಪಾದನೆ ಮಾಡಿ ಇಂಥ ಒಂದು ಅತ್ಯುತ್ತಮವಾದ ಕಾರ್ಯ ಮಾಡ್ತಕ್ಕಂಥ ಶ್ರೀಶಾ ಸೌಹಾರ್ದ ನಮ್ಮ ಫೆಡರೇಷನ್ಗೆ ಇದೆ ಅಂತಕ್ಕಂಥ ಹೇಳ್ಕೊಳ್ಳೋದೇ ನನಗೊಂದು ದೊಡ್ಡ ಹೆಮ್ಮೆಯ ಕೆಲಸ. ಆ ರೀತಿನಲ್ಲಿ ಈ ಶ್ರೀಶಾ ಸೌಹಾರ್ದದ ಜೊತೆ ಇನ್ನು ಮುಂದೆ ಬರುವ ದಿನಗಳಲ್ಲಿ ಅನೇಕ ಸಂಸ್ಥೆಗಳು ಬೇರೆ ಬೇರೆ ಮಾಡ್ತಾ ಇದಾವೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇದು ಕಂಟಿನ್ಯೂಸ್ ಆಗಿ ಇದು ಒಂದು ನನ್ನ ಮುಖ್ಯ ಉದ್ದೇಶಗಳಲ್ಲಿ ಒಂದು ಅಂತ ತಿಳ್ಕೊಂಡು ಮಾಡ್ತಕ್ಕಂಥ ಸಂಸ್ಥೆ ಈ ಶ್ರೀಶಾ ಸೌಹಾರ್ದ. ಇಂಥ ಸಂಸ್ಥೆಗಳನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು. ನೀವು ಏನು ಆಗ್ಲೇ ಹಿರಿಯರು ಹೇಳಿದ್ರು, ತಾವು ಏನು ಈ ಸಂಸ್ಥೆಯಿಂದ ಆರ್ಥಿಕ ಸಹಾಯ ತಗೊಳ್ಳೋದನ್ನ ಯಾವ್ದಕ್ಕೂ ಉಪಯೋಗಿಸ್ಬೇಕು ಅಂತಕ್ಕಂಥದ್ದನ್ನ ಗುರುಗಳು ಹೇಳಿದ್ರು, ಹಿರಿಯರು ಹೇಳಿದ್ರು. ಮೊಬೈಲ್ ಮತ್ತೊಂದು ಕಲ್ಲ, ಶಾಲಾ ಫೀಸ್ ಕಟ್ಲಿ, ನಿಮ್ಮ ಬದುಕಿಗೋಸ್ಕರ ಹಾಸ್ಟೆಲ್ ಫೀಸ್ ಕಟ್ಟಕ್ಕೆ ಅದಕ್ಕೆ ಉಪಯೋಗ ಮಾಡ್ಕೊಡ್ರಿ. ಇದನ್ನ ಋಣ ಹ್ಯಾಕ್ ತೀರಿಸ್ಬೇಕು? ನಾವು ಈ ಸಮಾಜದಲ್ಲಿ ಅನೇಕ ಸೌಲಭ್ಯಗಳ ತೆಗೆದು ಬೆಳ್ಕೊಂಡು ಬಂದಿರ್ತೀವಿ, ಸಮಾಜಕ್ಕೆ ನಾವು ವಾಪಸ್ ಯಾವಾಗ ಕೊಡ್ಬೇಕಂತಂದ್ರು ನನ್ನ
ನಾನು ಬಹುಶಃ ಶ್ರೀಸಾ ಸಂಸ್ಥೆಯನ್ನು ನೀವು ಅದನ್ನು ವಾಪಸ್ ಕೊಡ್ರಿ ಅಂತ ಕೇಳೋದಿಲ್ಲ. ನಿಮ್ಮ ಮುಂದಿನ ನೀವು ನಿಮ್ಮ ಬದುಕನ್ನ ಸೃಷ್ಟಿಸಿಕೊಂಡಾಗ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಾಗ, ಅವತ್ತಿನ ಸಮಾಜ ಆಗಿರುತ್ತಲ್ಲ, ಅಲ್ಲಿ ತುಳಿತಕ್ಕೊಳಪಟ್ಟ ಸಮಾಜಕ್ಕೆ ನೀವೇನಾದ್ರೂ ಇದನ್ನ ಕೊಟ್ರೆ ಅದು ಇವತ್ತಿನ ಕಾರ್ಯಕ್ರಮ ಸಾರ್ಥಕ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದೆಗಳು ಈ ರೀತಿಯ ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸುವಂತ ಭಾಗ್ಯ ನನ್ನದು. ಇವತ್ತು ಈ ಒಂದು ನಮ್ಮ ಮಠದಲ್ಲಿ ಏನು ರಾಮಕೃಷ್ಣ ಪರಂಪರೆ ಅಂತಕ್ಕಂಥದ್ದು ಹೇಳಿದೆಲ್ಲ, ಇವತ್ತು ನಮಗೆ ಕೊನೆಯವರೆಗೂ ಒಂದು ಸ್ಫೂರ್ತಿಯ ಸೆಲೆ ಏನಾದ್ರೂ ಈ ದೇಶದಲ್ಲಿ ಉಳಿದಿದೆ ಅವತ್ತಿಂದ ಇವತ್ತಿನವರೆಗೂ, ಮುಂದೆನೂ ಕೂಡ ನಮ್ಮನ್ನ ಆಧ್ಯಾತ್ಮಿಕದತ್ತ, ಚಿಂತನೆಯತ್ತ, ವಿದ್ಯಾ ಕಡೆಯತ್ತ ಕರೆದೊಯ್ತಕ್ಕಂಥ ಯಾವ್ದಾದ್ರು ಒಂದು ವ್ಯವಸ್ಥೆ ಇದೆ ಅಂದ್ರೆ ಅದು ನಮ್ಮ ಇದು ರಾಮಕೃಷ್ಣಾಶ್ರಮ ಅಂತಕ್ಕಂಥ ಮಾತನ್ನ, ಅಲ್ಲಿಯ ರಿಮ್ಸೆಯಲ್ಲಿ ಕೂಡ ನಾವು ಅನೇಕ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತೀವಿ. ನಮ್ಮೆಲ್ಲರಿಗೂ ಕೂಡ ಬದುಕನ್ನ ಅರ್ಥಪೂರ್ಣವಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ, ನಮ್ಮ ಜೊತೆಗಿದ್ದವ್ರಿಗೂ ಕೂಡ ಅಕ್ಕಪಕ್ಕದವ್ರಿಗಿದ್ದವ್ರಿಗೂ ಹಿಂದಿದ್ದವ್ರಿಗೂ ಸ್ವಲ್ಪ ನೋಡಿ ಮುಂದಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಮಾರ್ಗದರ್ಶನ ನೀಡತಕ್ಕಂತ ಒಂದು ಶ್ರೇಷ್ಠ ಸಂಸ್ಥೆಯ ಒಂದು ಆ ಜಗದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟೋದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಾಕಾರ. ಬಹಳ ಅರ್ಥಗರ್ಭಿತವಾಗಿ ತಮ್ಮ ಜ್ಞಾನದ ಸುಧೆಯನ್ನ ನಮಗೆ ಉಣಬಡಿಸಿದಂಥ ಶ್ರೀಜಿ ನಂಜನಗೌಡ ಸರ್ ತಮಗೆ ಧನ್ಯವಾದಗಳನ್ನ ಸಲ್ಲಿಸಿಕೊಂಡು, ಕನ್ನಡ ಮಾಧ್ಯಮ ಅಂತ ಹೇಳಿದ್ರು ನಾವು ಎಲ್ಲಿ ಹುಟ್ಟಿದ್ವಿ, ಎಲ್ಲಿ ಓದಿದ್ವಿ ಅನ್ನೋದು ಮುಖ್ಯ ಅಲ್ಲ, ಸಮಾಜ ನಮ್ಮನ್ನ ಗುರುತಿಸೋದು ನಾವು ಎಲ್ಲಿ ಮುಟ್ಟಿದ್ವಿ ಅನ್ನೋದರ ಮೇಲೆ. ಆ ಸಾಧನೆ ಸಾಕಾರ ಆಗ್ಲಿ ಅಂತ ಹೇಳ್ತಾ ಈ ಸಂಸ್ಥೆಗೆ ನಮ್ಮ ಸಂಯುಕ್ತ ಸಹಕಾರಿ ನಿಯಮಿತದ ಪರವಾಗಿ ಒಂದು ಗೌರವ ಸನ್ಮಾನವನ್ನ ಸಲ್ಲಿಸಲಿಕ್ಕಿದ್ದಾರೆ ಮಾನ್ಯ ಅಧ್ಯಕ್ಷರಾದ ಗುರುರಾಜ್ MS ಅವರಿಗೆ. ಶ್ರೀ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಸಾಧನೆಗೆ ನಮ್ಮ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಯಮಿತ ಮಾನ್ಯ ಅಧ್ಯಕ್ಷರಾದಂತಹ ಶ್ರೀಜಿ ನಂಜನಗೌಡ ಅವರು ಈ ಗೌರವ ಸನ್ಮಾನವನ್ನ ಸಲ್ಲಿಸಬೇಕು. ಸರ್, ದಯಮಾಡಿ ತಾವು ವೇದಿಕೆ ಆಸನವನ್ನ ಸನ್ಮಾನಕ್ಕಾಗಿ ಅಥವಾ ಪಬ್ಲಿಸಿಟಿಗಾಗಿ ಈ ಕಾರ್ಯಕ್ರಮವನ್ನ ಶ್ರೀಶ ಸೌಹಾರ್ದ ಸಹಕಾರಿ ಸಂಘ ಮಾಡ್ತವೇ ಇಲ್ಲ. ಎಲ್ಲಿಯೂ ಕೂಡ ಯಾರು ಮಾಡಿದ್ದಾರೆ ಅನ್ನುವಂಥದ್ದು ವ್ಯಕ್ತಿ ಅಲ್ಲ, ಸಂಸ್ಥೆಯನ್ನ ಮಾತ್ರ ಗುರುತಿಸಿಕೊಂಡಿದ್ದಾರೆ. ಆದ್ರೆ ಇವತ್ತು ಇವರ ಸಾಧನೆಯನ್ನ ಕಂಡು ಈ ಗೌರವಾರ್ಪಣೆ ಮಾನ್ಯ ಪೂಜ್ಯ ಗುರುಗಳು ಈ ಸನ್ಮಾನ ಸಮಾರಂಭದಲ್ಲಿ ಜೊತೆಯಾಗಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಕಳೆದ 7 ವರ್ಷಗಳ ಅವಧಿಯಲ್ಲಿ ಬಿಸ್ನೆಸ್ ಅಲ್ಲಿ ಲಾಭವನ್ನ ಗಳಿಸುವಂಥದ್ದು ಒಂದಾದ್ರೆ, ಮತ್ತೊಂದು ಕಡೆಯಲ್ಲಿ ನಂಬಿಕೆಯನ್ನ ಇಟ್ಟು ಹಣವನ್ನ ಇಟ್ಟಂತಹ ಸದಸ್ಯರುಗಳಿಗೆ ಆಕರ್ಷಕವಾದ ರಿಟರ್ನ್ಸ್ ಅನ್ನ ಕೊಡೋದರ ಮೂಲಕ ಬಂದ ಲಾಭವನ್ನ ಸಮಾಜಕ್ಕೆ ಶಿಕ್ಷಣ, ಆರೋಗ್ಯ, ಧಾರ್ಮಿಕ, ಸಾಮಾಜಿಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಮಾಜಿ ಸೈನಿಕರ ಸಂಘಕ್ಕೆ ಬಂದ ಲಾಭದಲ್ಲಿ 1% ಅನ್ನ ಪ್ರತಿ ವರ್ಷ ಕೂಡ ಕೊಡುವಂತ ಉದಾತ್ತವಾದ ರಾಷ್ಟ್ರಭಕ್ತಿಯ ಚಿಂತನೆಯನ್ನ ಕೂಡ ಈ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ನಿರ್ದೇಶಕರು ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಮಾನವೀಯತೆಯ ತಳಹದಿಯ ಮೇಲೆ ಭವ್ಯವಾಗಿ ಸಂಸ್ಥೆ ಬೆಳಗಲಿ ಅನ್ನತಕ್ಕಂಥ ಆಶಯದೊಂದಿಗೆ ಈ ಗೌರವ ಸನ್ಮಾನವನ್ನ ಮಾನ್ಯ ಅಧ್ಯಕ್ಷರಾದ ಶ್ರೀ MS ಗುರುರಾಜ್ ಅವರಿಗೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಸಂಯುಕ್ತ ನಿಯಮಿತ ಬೆಂಗಳೂರು ಇದರ ಅಧ್ಯಕ್ಷರು ಸಲ್ಲಿಸ್ತಾ ಇದ್ದಾರೆ. ಅಂಡ್ ಈಗ ನಿಮ್ಮೆಲ್ಲರಿಗೂ ವಿದ್ಯಾರ್ಥಿ ವೇತನವನ್ನ ವಿತರಿಸುವಂತ ಸಮಾರಂಭಕ್ಕೂ ಮುಂಚೆ ಒಂದೇ ಒಂದು ನಿಮಿಷ, ಬಹಳ ಪೂಜ್ಯರಿಗೆ ಬಹುಶಃ ಸಮಯ ಬಹಳ ಅಮೂಲ್ಯವಾದದ್ದು, ಆದ್ರೂ ಇವತ್ತು ಎಲ್ರಿಗೂ ಈ ಒಂದು ಪುಸ್ತಕವನ್ನು ಕೊಡ್ತಿದ್ದಾರೆ, ವೀರಗಾಥೆ ಅನ್ನುವಂಥದ್ದು. ನಮ್ಮ ಭಾರತದ ಸೂಪರ್ ಸ್ಟಾರ್ಗಳು ಯಾರು ಹೇಳಿ? ಯಾರು? ಸಿನಿಮಾಗಳಲ್ಲಿ ಸಾಹಸವನ್ನ ಮಾಡೋರನ್ನ ನಾವು ಸೂಪರ್ ಸ್ಟಾರ್ಗಳು ಅಂತ ಆರಾಧಿಸ್ತೀವಿ. ನಮ್ಮ ಯೂತ್, ಜೆನ್ಜಿ ಸಿನಿಮಾ ಸ್ಟಾರ್ಗಳ ದೇವಸ್ಥಾನಗಳನ್ನ ತಮಿಳುನಾಡಲ್ಲಿ ಕೆಲವರ ಟೆಂಪಲ್ಗಳನ್ನು ಕೂಡ ಕಟ್ಟಿದ್ದಾರೆ. ಆದ್ರೆ ಭಾರತದ ನಿಜವಾದ ಸೂಪರ್ ಸ್ಟಾರ್ಗಳು ಯಾರು ಅಂತ ಹೇಳಿದ್ರೆ ಇಬ್ರು. ಒಬ್ರು ನಮಗಾಗಿ, ನಮ್ಮ ನಾಳೆಗಳಿಗಾಗಿ ದೇಶದ ಗಡಿಯನ್ನ ಕಾಯ್ತಿರುವಂತ ಸೈನಿಕರಾದ್ರೆ, ಇನ್ನೊಬ್ರು ಯಾವುದೇ ಟೆಕ್ನಾಲಜಿ, AI ಇರಲಿ, ನಮ್ಮ ಟೆಕ್ನಾಲಜಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ಅಲ್ಲಿಂದ ನಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೊಟ್ಟೆ ತುಂಬಬೇಕು ಅಂತ ಹೇಳಿದ್ರೆ ಆಹಾರವನ್ನ ಬೆಳೆಯುವಂತ ರೈತರು, ಇವರಿಬ್ರು ಮಾತ್ರ ನಿಜವಾದ ಈ ಮಣ್ಣಿನ ಸೂಪರ್ ಸ್ಟಾರ್ಗಳು. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ರಾಷ್ಟ್ರಭಕ್ತಿ ನಮ್ಮ ಹೃದಯದಲ್ಲಿರುತ್ತೆ. ಈ ವೀರಗಾಥೆ ಅನ್ನುವಂಥ ಒಂದು ಪುಸ್ತಕವನ್ನ ಬರೆದವರ ಬಗ್ಗೆ ನಮ್ಗೆ ಗುರುರಾಜ್ ಸರ್ ಹೇಳಿದ್ರು, ಬಹಳ ಖುಷಿ ಆಯ್ತು ನನಗೆ. 17 ವರ್ಷ ರೇಡಿಯೋದಲ್ಲಿ ನಾನು ಸುಮಾರು 300ಕ್ಕೂ ಹೆಚ್ಚು ಬೇರೆ ಬೇರೆ ನಿವೃತ್ತ ಸೈನಿಕರ ಜೊತೆ ಇಂಟರಾಕ್ಟ್ ಮಾಡಿದ್ದೀನಿ. ಈ ಪುಸ್ತಕದಲ್ಲಿ 50 ಜನರ ಕಥೆಗಳಿದೆ. ಇದು ಫಿಕ್ಷನಲ್ ಸ್ಟೋರಿ ಅಲ್ಲ, ಅವ್ರು ಇಮ್ಯಾಜಿನ್ ಮಾಡ್ಕೊಂಡು ಬರೆದಂತ ಕಥೆ ಅಲ್ಲ. ಇದರಲ್ಲಿ ಬರೆದಂತ ಪ್ರತಿಯೊಂದು ಆರ್ಟಿಕಲ್ಗಳು ಏನಿದೆ
ಸತ್ಯ ಕಥೆಗಳು, ಆ ಸೈನಿಕರ ಮನೆಗೆ ಹೋಗಿ ಅಥವಾ ಅವರು ಸೈಟೇಷನ್ ಅವರಿಗೆ ಏನು ಕೊಟ್ಟಿದ್ದಾರೆ ಆ ಸರ್ಟಿಫಿಕೇಟ್ ಅಲ್ಲಿರುವಂತಹ ವಿಷಯಗಳನ್ನ ಅಧ್ಯಯನ ಮಾಡಿ ತಮ್ಮ ವೈಯಕ್ತಿಕ ಕೆಲಸಗಳನ್ನ ಬದಿಗಿಟ್ಟು ತಾವು ದುಡಿದ ಹಣದಲ್ಲಿ ಅವರ ಕಥೆಗಳನ್ನ ಜನಮಾನಸದ ಹೃದಯಕ್ಕೆ ತಲುಪಿಸಬೇಕು ಅನ್ನತಕ್ಕಂಥ ಅಪಾರವಾದ ನಿಷ್ಠೆಯನ್ನ, ಸೈನಿಕರ ಮೇಲೆ ಇರ್ತಕ್ಕಂಥ ಭಕ್ತಿಯನ್ನ ತಮ್ಮ ಪೆನ್ಗಳ ಮೂಲಕ ಹೃದಯದಿಂದ ಅಕ್ಷರದ ರೂಪಕ್ಕೆ ಇಳಿಸಿದಂಥ ಸಾಹಿತಿ ಇವ್ರನ್ನ ಇವತ್ತಿನ ಈ ವೇದಿಕೆಯಲ್ಲಿ ಈ ನಮ್ಮ ಸಂಸ್ಥೆ ಗೌರವಿಸ್ಲಿಕ್ಕಿದೆ. ಅವರು ಬರೆದಂತ ಪುಸ್ತಕದ ಬೆಲೆ 160 ರೂಪಾಯಿ. ಇಷ್ಟೂ ವಿದ್ಯಾರ್ಥಿಗಳಿಗೆ, ಇಷ್ಟೂ ಗಣ್ಯರಿಗೆ ದುಡ್ಡು ಕೊಟ್ಟು ಆ ಪುಸ್ತಕಗಳನ್ನ ಪರ್ಚೇಸ್ ಮಾಡಿ ನಿಮಗೆ ಕೊಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನೀವೆಲ್ಲ ದೊಡ್ಡವರಾದ್ಮೇಲೆ IAS IPS ಆಗಿ, ಪೊಲಿಟಿಷಿಯನ್ ಆಗಿ, ಸೂಪರ್ ಸ್ಟಾರ್ಗಳಾಗಿ, ಸಿನಿಮಾ ಸ್ಟಾರ್ಗಳಾಗಿ, ಸ್ಪೋರ್ಟ್ಸ್ ಮ್ಯಾನ್ ಆಗಿ, ಬಿಸ್ನೆಸ್ ಮ್ಯಾನ್ ಆಗಿ, ಸಾವಿರಾರು ಕೋಟಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿ ಎಲ್ಲ ಆಗಿ ಅದ್ರ ಜೊತೆಗೆ ರಾಷ್ಟ್ರಭಕ್ತರಾಗಿ ಆಗ ನಿಮ್ಮ ಹೃದಯದಲ್ಲಿ ಮೋಸ ಇರೋದಿಲ್ಲ ಅನ್ನತಕ್ಕಂಥ ಆಶಯದೊಂದಿಗೆ ಈ ಪುಸ್ತಕವನ್ನ ನಿಮ್ಗೆಲ್ಲ ಕೊಡ್ತಿದ್ದಾರೆ. ಇದನ್ನ ಬರೆದವರು ಡಾಕ್ಟರ್ ಸಿಂಧು ಪ್ರಶಾಂತ್. ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು. ಮೇಡಮ್, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಹಳ ವಿಶೇಷವಾದಂತ ಒಂದು ಗೌರವ ಅಭಿನಂದನೆಯನ್ನ ಇವತ್ತಿನ ವೇದಿಕೆಯಲ್ಲಿ ಈ ಪುಸ್ತಕವನ್ನ ಬರೆದಂತ ಡಾಕ್ಟರ್ ಸಿಂಧು ಪ್ರಶಾಂತ್ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಇದು ಯಾವುದೇ ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಪುಸ್ತಕ ಸೇಲ್ ಆದ್ರೆ ನನಗಿಷ್ಟು ದುಡ್ಡು ಬರುತ್ತೆ ಅನ್ನತಕ್ಕಂಥ ಯಾವುದೇ ಯೋಚನೆ ಇಲ್ಲದೆ, ಮನಸ್ಸಲ್ಲಿರ್ತಕ್ಕಂಥ ದೇಶಭಕ್ತಿ, ಸೈನಿಕರ ಬಗೆಗಿನ ಅಪಾರವಾದ ಅಭಿಮಾನವನ್ನ ಹೃದಯದಲ್ಲಿಟ್ಕೊಂಡು ಬರೆದಂಥ ಪುಸ್ತಕ ಇದು. ಮನೆಗೆ ಹೋದ ನಂತರ ಪುಸ್ತಕವನ್ನ ಕಪಾಟಲ್ಲಿ ಇಡಬೇಡಿ, ದಯವಿಟ್ಟು ಓದಿ. ಇಲ್ಲಿ ಬೇರೆ ಬೇರೆ ಜಾತಿ ಧರ್ಮ, ಎಲ್ಲ ಜಾತಿಯ ಎಲ್ಲ ಧರ್ಮದ ಸೈನಿಕರ ಕಥೆಗಳಿವೆ. ಯಾವ ಜಾತಿ ಯಾವುದಂತಲ್ಲ, ಜಾತಿ ಧರ್ಮಗಳ ಎಲ್ಲಿಯನ್ನ ಮೀರಿದಂಥ ನಾವೆಲ್ಲ ಭಾರತೀಯರು ಅನ್ನತಕ್ಕಂಥ ಧರ್ಮ ಈ ಪುಸ್ತಕದ ಪ್ರತಿಯೊಂದು ಶಬ್ದಗಳಲ್ಲಿದೆ. ಹಾಗಾಗಿ ಇದು ನಿಮ್ಮೆಲ್ಲರ ಹೃದಯವನ್ನ ಮುಟ್ಲಿ ಅನ್ನತಕ್ಕಂಥ ಆಶಯದೊಂದಿಗೆ ಡಾಕ್ಟರ್ ಸಿಂಧು ಪ್ರಶಾಂತ್ ಅವರು, ಅವರ ಈ ಬರವಣಿಗೆ ಹಿಂದೆ ಸ್ಫೂರ್ತಿಯಾಗಿರ್ತಕ್ಕಂಥವರ ಹೆತ್ತವರು ಹಾಗೆ ಅವರ ಮನೆಯವರು, ಅವರ ಹಸ್ಬೆಂಡ್ ಕೂಡ ಬಹುಶಃ ಬಂದಿದ್ದಾರೆ ಅಂತ ಅಂದ್ಕೊಳ್ತೀನಿ. ಎಸ್, ಓಕೆ. ಅವರ ಕಳಕಳಿಗೆ, ಈ ಅಭಿಮಾನಕ್ಕೆ ಹೃದಯ ತುಂಬಿದ ವಂದನೆಗಳನ್ನ ಸಲ್ಲಿಸಿಕೊಂಡು ಈ ಗೌರವ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ಅಜ್ಞಾತ ಯೋಧರ ಸಾಹಸ ಕಥನ ವೀರಗಾಥೆ ಅನ್ನತಕ್ಕಂಥ ನಾಮಾಂಕಿತದಲ್ಲಿ ಈ ಒಂದು ಪುಸ್ತಕ ಪ್ರಕಟವಾಗಿದೆ. ಸಮನ್ವಿತ ಈ ಒಂದು ಪುಸ್ತಕವನ್ನ ಪ್ರಕಟಿಸಿದ್ದಾರೆ ಸಿಂಧು ಪ್ರಶಾಂತ್ ಅವರು. ಹಿಂದೂ ಮಹಾಸಾಗರದ ಅಲೆಗಳ ಬುಡದಿಂದ ಹಿಮಾಲಯದ ಕಾಂಚನಗಂಗಾ ಗಿರಿಯವರೆಗೆ ಬೆಳೆದು ನಿಂತ ಭವ್ಯ ಭಾರತದ ಗಡಿಯನ್ನ ಕಾಯ್ತಾ ಇರುವಂತ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅವರ ಬದುಕು ಯಾವತ್ತೂ ಸುಖದಿಂದ ಸಮೃದ್ಧಿಯಿಂದ ಕೂಡಿರ್ಲಿ ಅನ್ನತಕ್ಕಂಥ ಆಶಯದೊಂದಿಗೆ ಸಿಂಧು ಪ್ರಶಾಂತ್ ಅವರ ಮೂಲಕ ಇನ್ನಷ್ಟು ಪುಸ್ತಕಗಳು ಬರಲಿ, ರಾಷ್ಟ್ರಭಕ್ತಿಯನ್ನ ಸದಾ ಜಾಗೃತವಾಗಿಸೋ ಕೆಲಸವನ್ನ ಡಾಕ್ಟರ್ ಸಿಂಧು ಪ್ರಶಾಂತ್ ಅವರು ಮಾಡ್ತಾ ಇರಲಿ. ಒಮ್ಮೆ ತಾವೆಲ್ಲರೂ ಎದ್ದು ನಿಂತು ಗೌರವವನ್ನ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರು ಪುಸ್ತಕ ಬರೆದದ್ದು ನೀವು ಓದಿ ನೋಡಿ. ಕೆಲವೊಬ್ಬರ ಕಥೆಗಳನ್ನ ಕೇಳಬೇಕಾದ್ರೆ ನಮಗೆ ಅರಿವಿಲ್ಲದೆ ನಮ್ಮ ಕಣ್ಣಲ್ಲಿ ಕಣ್ಣೀರಿನ ಹನಿಗಳು ಖಂಡಿತವಾಗ್ಲೂ ಬರುತ್ತೆ. ಯಾಕಂದ್ರೆ ಅವರಿಗೂ ಹೆಂಡತಿ ಮಕ್ಕಳಿದ್ದಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇದ್ದಾರೆ. ಅವರೆಲ್ಲ ಇದ್ರೂ ಕೂಡ ಜನ್ಮ ಕೊಟ್ಟ ಈ ತಾಯ್ನಾಡಿನ ಋಣವನ್ನ ತೀರಿಸುವಂತ ಒಂದು ಕೆಲಸವನ್ನ ಮಾಡಿದರೆ ಅವರ ಕಥೆಗಳು ನಮ್ಮ ದಿನನಿತ್ಯದಲ್ಲಿ ಮನಸ್ಸಲ್ಲಿರ್ಲಿ, ಹೃದಯದಲ್ಲಿರ್ಲಿ ಅಂತ ಹೇಳ್ತಾ ಡಾಕ್ಟರ್ ಸಿಂಧು ಪ್ರಶಾಂತ್ ಅವರು ಬಹುಶಃ ಮುಂದೆ ಕ್ಯಾಪ್ಟನ್ ಪ್ರಾಂಜಲ್ ಅವರ ಬಗೆಗಿನ ಒಂದು ಪುಸ್ತಕವನ್ನ ಬರೆಯೋ ಸಿದ್ಧತೆಯಲ್ಲಿದ್ದಾರೆ. ಅದು ಕೂಡ ಆದಷ್ಟು ಬೇಗ ಪ್ರಕಟ ಆಗ್ಲಿ ಅನ್ನತಕ್ಕಂಥ ಆಶಯದೊಂದಿಗೆ ಈ ಅಭಿನಂದನೆಗಳನ್ನ ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ. ಇದನ್ನ ಸಂಸ್ಥೆಯ ನಿರ್ದೇಶಕರಾದಂತ ಶ್ರೀ ಪ್ರಸನ್ನರಾವ್ ಅವರು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಇವತ್ತು ನಮ್ಮಂತೆಯೇ ಇರುವಂತಹ ಎಲ್ಲ ಮಹನೀಯರು, ನಮ್ಮ ಗೆಳೆಯ ವರ್ಗದವರು ಮತ್ತು ಸ್ಟೇಜಲ್ಲಿರುವಂಥ ಎಲ್ಲ ವಿಶೇಷ ವ್ಯಕ್ತಿಗಳು, ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸ್ನೇಹಿತರೆ, ನಮಗೆ ಜೀವನದಲ್ಲಿ ಒಂದು ಪದ ತುಂಬ ಬಲು ಮುಖ್ಯ ಅಥವಾ ತುಂಬ ಪ್ರಾಮುಖ್ಯತೆ ಬರ್ತದೆ. ಆ ಪದ ಏನಂತ ಹೇಳಿದ್ರೆ ಸಾರ್ಥಕತೆ ಅಂತ. ನಮ್ಮ DVG ಅವರು ಒಂದು ಹೇಳಿದ್ದಾರೆ, ಬದುಕು ಸಾರ್ಥಕ ಮಾಡಲು ಬಲು ಕಷ್ಟವೇನಿಲ್ಲ, ಒದಗಿ ಬಂದ ಕೆಲಸವನ್ನು ಶ್ರದ್ಧೆಯಿಂದಿಪ್ಪುದು ಅಂತ. ನಾವು ಶ್ರೀಶಾ ಸೌಹಾರ್ದ ಸೊಸೈಟಿ
ಯಾವಾಗ ಅದರ ಫಾರ್ಮೇಷನ್ ಆಯಿತು ಆವತ್ತಿನ ದಿನದವೇ ನಾವೊಂದು ನಮ್ಮ ಧ್ಯೇಯವನ್ನು ಇಟ್ಕೊಂಡಿದ್ದೇವೆ. ಅಂತಂದರೆ ಏನೇ ಆಗಲಿ ನಾವು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಬೇಕು. ನಮ್ಮ ಈ ಸಂಸ್ಥೆಯ ಒಂದು ಮೇನ್ ಉದ್ದೇಶ ಏನಂತಂದರೆ ಬರೀ ಬಿಸ್ನೆಸ್ ಮಾಡೋದು ಮಾತ್ರ ಅಲ್ಲ, ನಮ್ಮ ಕಾರ್ಯದಿಂದ ಸಮಾಜಕ್ಕೆ ಉದ್ಧಾರ ಆಗಬೇಕು, ಹೆಲ್ಪ್ ಆಗಬೇಕು ಅಂತ ಹೇಳುವಂಥದ್ದು. ಅಂತಹ ಒಂದು ಸಾರ್ಥಕತೆಯ ಅನುಭವ ಬರಲಿಕ್ಕೆ ನಾವು ಸುಮಾರು ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ಅಂಥದ್ದೇ ಇನ್ನೊಂದು ವಿಶೇಷ ಕಾರ್ಯಕ್ರಮ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಈ ಸಾರ್ಥಕತೆಯಲ್ಲಿ ನಿಮ್ಮ ಪಾಲು ತುಂಬ ದೊಡ್ಡದಿದೆ. ನೀವು ಆಸ್ ಅ ಕಸ್ಟಮರ್ ಇರ್ಬೋದು ಅಥವಾ ನಮ್ಮ ಹಿತಚಿಂತಕರಾಗಿರ್ಬೋದು, ಇವತ್ತು ಬಂದಿದ್ದೀರಿ, ನಿಮ್ಮ ಪಾಲು ದೊಡ್ಡದಿದೆ. ಸ್ಟೇಜ್ ಮೇಲೆ ಇರುವಂತಹ ಗಣ್ಯ ವ್ಯಕ್ತಿಗಳು ಇಂಥ ಹಲವಾರು ಕಾರ್ಯಕ್ರಮಕ್ಕೆ ಮೊದಲು ನಮ್ಮೊಂದಿಗೆ ಬಂದಿದ್ದಾರೆ. ನಮ್ಮ ಬೆನ್ನ ಹಿಂದೆ, ನಮ್ಮ ಬೆನ್ನಿನ ಎಲುಬಾಗಿ ನಿಂತುಕೊಂಡು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸೊ ಆದ ಕಾರಣ ಈಗ ನಾನು ಧನ್ಯವಾದ ಕೊಡುವಂತ ಒಂದು ವಿಶೇಷ ಸಂದರ್ಭದಲ್ಲಿ ನಾನು ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಇವತ್ತಿನ ಮಾತ್ರ ಅಂತಲ್ಲ, ಈವರೆಗೆ ಬಂದಂತಹ ಎಲ್ಲ ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಆಶ್ರಮದ ಒಂದು ಸಹಕಾರ ಇಲ್ಲದಿರ್ತಿದ್ರೆ ನಮಗೆ ತುಂಬಾ ಕಷ್ಟ ಆಗ್ತಿತ್ತು ಅಂತ ನಾನು ಇವತ್ತು ಧೈರ್ಯದಿಂದ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ಡೇ 1 ಇಂದ ನಾವು ಯಾವುದೇ ಕಾರ್ಯಕ್ರಮ ಆಗಲಿ, ಒಳ್ಳೆ ಕಾರ್ಯಕ್ರಮ ಮಾಡೋದಾದ್ರೆ ನಾವು ಅದಕ್ಕೆ ಸ್ಪೆಷಲ್ ಪರ್ಮಿಷನ್ ಕೇಳಬೇಕಾಗಿಲ್ಲ. ಅವ್ರ ಹತ್ರ ಬಂದು ಬರೀ ಡೇಟ್ ಫಿಕ್ಸ್ ಮಾಡೋದು ಮಾತ್ರ, ಮತ್ತೆ ಅವರ ಅವೈಲೇಬಿಲಿಟಿ, ಅವ್ರು ಇದ್ದಾರೆ ನಮ್ಮೊಂದಿಗೆ ಆ ದಿನದಕ್ಕಿಂತ ಮಾತ್ರ ಕೇಳಬೇಕೆ ಹೊರತಾಗಿ ನಾವು ಮಾಡಬಹುದಾ ಅಂತಕ್ಕೆ ಒಂದು ಪ್ರಶ್ನೆ ಇರಲಿಲ್ಲ. ಯಾಕಂದ್ರೆ ಯಾವಾಗಲೂ ಬಂದಾಗಲೂ ಸ್ವಾಮಿ ಜಿತಕಾಮಾನಂದಜಿ ಇವರು ನಮ್ಮೊಟ್ಟಿಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ, ಇವತ್ತು ಕೊಡ್ತಾ ಇದ್ದಾರೆ, ಮುಂದೆಯೂ ಕೊಡ್ತಾ ಇದ್ದಾರೆ ಅಂತ ನಾನು ಆಶಿಸ್ತೇನೆ. ಆದ ಕಾರಣ ಇವತ್ತು ನಾನು ತುಂಬ ಹೃದಯದಿಂದ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಇನ್ನೊಂದು ತುಂಬಾ ಗಣ್ಯ ವ್ಯಕ್ತಿ ನಮ್ಮೊಟ್ಟಿಗೆ ಇವತ್ತು ಇದ್ದಾರೆ. ನಮ್ಮ ಶ್ರೀ ಕ್ಷೇತ್ರ ಶರವ ಮಹಾಗಣಪತಿ ದೇವಸ್ಥಾನದ ಮುಕ್ತೇಶ್ವರರು. ಇವರು ಹಾಗೆ ನಮ್ಮ ಒಂದು ದೊಡ್ಡ ಬೆನ್ನೆಲುಬು. ನಮ್ಮ ಪ್ರತಿ ಕಾರ್ಯಕ್ರಮಕ್ಕೆ ಇವರು ಬಂದಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ದೊಡ್ಡ ಗೈಡಿಂಗ್ ಫೋರ್ಸ್, ಗುರುರಾಜ್ ಸರ್ ಹೇಳಿದಾಗೆ, ಅವರ ಭಾಷಣದಲ್ಲಿ ಹೇಳಿದ್ದಾರೆ, ಗೈಡಿಂಗ್ ಫೋರ್ಸ್ ಆಗಿದ್ದಾರೆ ನಮಗೆ. ನಮ್ಮ ನಿಜವಾಗ್ಲೂ ನಾವು ಅವರನ್ನ ಮೇಲೆ ನೋಡುವಂತಹ ಒಂದು ವ್ಯಕ್ತಿ. ಇವರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ಇನ್ನೊಬ್ರು ವಿಶೇಷ ವ್ಯಕ್ತಿ ಇವತ್ತಿನ ದಿನ ಈ ಕಾರ್ಯಕ್ರಮ ಬಂದಿದ್ದಾರೆ. ಇದರಿಂದ ನಮ್ಮ ಕಾರ್ಯಕ್ರಮದ ಮೆರುಗು ನಮ್ದು ಹೆಚ್ಚಾಗಿದೆ. ಹರಿನಾರಾಯಣ ಆಸಣ್ಣರು, ನಮ್ಮ ಕಟೀಲು ಕ್ಷೇತ್ರದ ಆನುವಂಶಿಕ ಪ್ರಧಾನ ಅರ್ಚಕರು. ಇವರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಾವು ಸುಮಾರು ಎಜುಕೇಶನ್ ಬೇಸ್ಡ್ ಆಕ್ಟಿವಿಟೀಸ್ ತುಂಬಾ ಮಾಡಿದ್ದೇವೆ, ತುಂಬಾ ಇಂಥ ಕಾರ್ಯಕ್ರಮ ಮೊದಲು ಮಾಡಿದ್ದೇವೆ. ಇದಕ್ಕೆ ತುಂಬಾ ಪೂರಕವಾಗಿ ಅವರ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಟ್ಟು ನಮ್ಮೊಟ್ಟಿಗೆ ಇದ್ದವರು ಜೇಮ್ಸ್ ಕೋಟೀನ್ ಅವರು, ಕ್ಷೇತ್ರದ ಶಿಕ್ಷಣಾಧಿಕಾರಿ ಮಂಗಳೂರು ಉತ್ತರ ವಲಯ. ಮತ್ತೆ ಇವರೊಂದಿಗೆ ಇನ್ನೊಬ್ಬರು ಶ್ರೀ HR ಈಶ್ವರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳೂರು ದಕ್ಷಿಣ ವಲಯ. ಇವರಿಬ್ಬರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಂಜಣ್ಣಗೌಡರು ಇವರು ಇವತ್ತು ನಿನ್ನೆ ಅಂತಲ್ಲ, ನಮ್ಮ ಯಾವತ್ತಿಂದ ಅವರು ಅವರ ಆ ಒಂದು ಸ್ಥಾನದಲ್ಲಿ ಇದ್ದಾರೆ ಆವತ್ತಿನ ದಿನದಿಂದ ಸಂಪೂರ್ಣ ಸಹಕಾರ, ಸಂಪೂರ್ಣ ನಿರ್ದೇಶನ. ನಮ್ಮ ಗುರುರಾಜ್ ಸರ್ಗೆ ಒಂದು ರೀತಿ ಅವರು ಫ್ರೀ ಇದ್ದಾಗ ಕಾಲ್ ಮಾಡೋದು ಅವರಿಗೆ. ಅಂದ್ರೆ ಯಾವುದೇ ನಿರ್ದೇಶನ ಬೇಕಿದ್ರು ಅವರೇ, ನಂಜನಗೌಡ ಸರ್ ಅವ್ರು ಬಂದಿದ್ದಾರೆ. ಮೊದಲು ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ. ತುಂಬಾ ಮೋಟಿವೇಟಿಂಗ್ ಸ್ಪೀಚ್, ಅಂದ್ರೆ ಅವರ ಮಾತುಗಳಿಂದ ನಮ್ಮನ್ನು ಮೋಟಿವೇಟ್ ಮಾಡ್ತಾರೆ. ಇವತ್ತು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಬರಲೇಬೇಕಿತ್ತು, ಅವ್ರು ಬಂದಿದ್ದಾರೆ. ನಮ್ಗೆ ತುಂಬಾ ಸಂತೋಷ ಆಗಿದೆ. ನಮ್ಮ ಸಂಸ್ಥೆ ಪರವಾಗಿ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಈವರೆಗೆ ನಮಗೆ ಮೀಡಿಯಾದವರ ಹೆಲ್ಪ್ ಇಲ್ಲದೆ ನಾವು ಯಾವುದನ್ನು ಸಾಧನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಪ್ರಚಾರ ನಮಗೆ ಬೇಕೇ ಬೇಕಾಗ, ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ, ಜನರಿಗೆ ಗೊತ್ತಾಗಬೇಕು, ಜನರು ನಮ್ಮೊಂದಿಗೆ ಕೂಡಬೇಕು ಅಂತ ಹೇಳುವುದಕ್ಕೆ ನಮಗೆ ಪೂರ್ವಕಿರುವವರು ನಮ್ಮ ಮೀಡಿಯಾದವರು. ಇವತ್ತು ಹಲವು ಮೀಡಿಯಾದವರು ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ನಾನು ನಮ್ಮ ಸಂಸ್ಥೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ನಮ್ಮೊಂದಿಗೆ ಇನ್ನೊಬ್ಬರು ವಿಶೇಷ ವ್ಯಕ್ತಿ ಈ ಕಾರ್ಯಕ್ರಮಕ್ಕೆ ಇಷ್ಟ ಕಳೆ ಬರಬೇಕಂತಾದ್ರೆ ನಮ್ಮ RJ ಪ್ರಸನ್ನ ಇವತ್ತು ನಮ್ಮೊಂದಿಗೆ ಬೇಕಿತ್ತು. ಇದು ಫಸ್ಟ್ ಇರ್ಬೋದು, ಮತ್ತೆ ಇನ್ನು ಮುಂದಿನ ಕಾರ್ಯಕ್ರಮಗಳು ಇವರು ನಮ್ಮೊಂದಿಗೆ ಇರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಅವ್ರಿಗೊಂದು ವಿಶೇಷ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಅವ್ರಿಗೊಂದು ಚಪ್ಪಾಳೆಯನ್ನು ನೀವು ಕೊಡಬೇಕಾಗಿ ಅಂತ ಕೇಳ್ತೇನೆ. ಇನ್ನೊಂದು, ನಾವು ಏನು ಸಾಧನೆ ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆಯಿಂದ, ಅದಕ್ಕೆ ನಮ್ಮ ಎಲ್ಲ ಪದಾಧಿಕಾರಿಗಳು, ನಮ್ಮ ಸ್ಟಾಫ್, ಇವರ ಇನ್ವಾಲ್ವ್ಮೆಂಟ್ ಇಲ್ಲದೆ ನಮ್ಮ ಈ ಕೆಲಸ ಆಗುವಂಥದ್ದಲ್ಲ. ಖಂಡಿತವಾಗಲೂ ಇವರು ನಮ್ಮ ಡೇ 1 ಇಂದ ನಮ್ಮೊಟ್ಟಿಗೆ ಇದ್ದಾರೆ, ಎಲ್ಲ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಏನು ಆಸ್ಪಿರೇಷನ್ ಇದೆ, ನಮ್ದೇನು ಒಂದು ಮೋಟಿವೇಶನ್ ಇದೆ, ಅದಕ್ಕೂ ಪೂರಕವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಾವಿನ್ನು ಮುಂದಿನ ಕಾರ್ಯಕ್ರಮ ಹೋಗ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಈಗ ಕಾರ್ಯಕ್ರಮದ ಮುಖ್ಯ ಅಂಗಕ್ಕೆ ನಾವು ಬರ್ತಾ ಇದ್ದೇವೆ.
ಮುಂದಿನ ಒಂದು 20 ನಿಮಿಷದಲ್ಲಿ 120 ವಿದ್ಯಾರ್ಥಿಗಳಿಗೆ ನಾವು ಸಹಾಯಧನ, ಸನ್ಮಾನ ಎಲ್ಲವನ್ನ ಕೂಡ ಮುಗಿಸ್ಲಿಕ್ಕಿದ್ದೇವೆ. 10 ಬ್ಯಾಚ್ಗಳಿದೆ. ಪ್ರತಿ ಬ್ಯಾಚ್ ಅಲ್ಲೂ 12 ಜನ ವಿದ್ಯಾರ್ಥಿಗಳು ವೇದಿಕೆಗೆ ನಾವು ಕರೀಲಿಕ್ಕಿದ್ದೀವಿ. ಈಗ ಫಸ್ಟ್ ಬ್ಯಾಚ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನಾನು ಹೇಳ್ತೀನಿ, ಅವರು ರೆಡಿ ಇರಬೇಕು. ಹಾಗೆ ಸೆಕೆಂಡ್ ಬ್ಯಾಚ್ ಅಲ್ಲಿ ಯಾರಿದ್ದಾರೆ ಅವರು ಅಲ್ಲಿ ನಿಂತ್ಕೊಂಡಿರ್ಬೇಕು, ಯಾಕಂದ್ರೆ ಆದಷ್ಟು ವೇಗವಾಗಿ ನಾವು ಈ ಕಾರ್ಯಕ್ರಮವನ್ನ ಮುನ್ನಡೆಸಲಿಕ್ಕಿದ್ದೇವೆ. ದಯಮಾಡಿ ಮೊದಲ ಗೌರವಾರ್ಪಣೆಯನ್ನ ಇವತ್ತು ಸಲ್ಲಿಸಲಿಕ್ಕಿದ್ದಾರೆ ಆನುವಂಶಿಕ ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ಪೂಜ್ಯ ಹರಿನಾರಾಯಣ ದಾಸ ಅಸ್ರಣ್ಣ ಅವರು. ಈಗ ಬ್ಯಾಚ್ 1 ಅಲ್ಲಿ ನಮ್ಮ ಜೊತೆಗೆ ಹರ್ಷನ್ ಸರ್ಕಾರಿ ಪ್ರೌಢಶಾಲೆ ಕಿನಿಕಂಬಳ ಮಂಗಳೂರು 625ರಲ್ಲಿ 617 ಮಾರ್ಕ್ಸ್ ಅನ್ನ ಪಡೆದಿರೋರು. ಹಾಗೆ ಮೇಘನಾ, ಶಾನ್ವಿ, ಸ್ವರ್ಣಿ, ದೇವಿಕಾ, ಕಾವೇರಿ, ಭಾಗ್ಯಲಕ್ಷ್ಮಿ, ತನುಶ್ರೀ, ಸಾದಿಯಾ ಮರಿಯಂ, ತನುಶ್ರೀ ಭಂಡಾರಿ, ಶ್ರದ್ಧಾ ಬಿ ಹೆಗಡೆ, ಫಾತಿಮಾ ಶಿಖಾ, ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು. ಹಾಗೆ ಸೆಕೆಂಡ್ ಬ್ಯಾಚ್ ಅಲ್ಲಿ ಇರೋರು ದಯವಿಟ್ಟು ಆ ಕಾರ್ನರ್ ಅಲ್ಲಿ ನಿಂತ್ಕೊಂಡಿರ್ಬೇಕು. ಸೆಕೆಂಡ್ ಬ್ಯಾಚ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅಂದ್ರೆ ಸಮೀಕ್ಷಾ, ಸ್ಕೂಲ್ ಹೆಸರು ಹೇಳ್ಬೇಕಾಗತ್ತಾ? ನಾನು ಮತ್ತೆ ಹೇಳ್ತೀನಿ ನಿಮ್ಗೆ. ಸಮೀಕ್ಷಾ ಪಂಚದಗುತ್ತು ಶಾಂತರಾಮ್ ಶೆಟ್ಟಿ ಪ್ರೌಢಶಾಲೆ ಕೆಂಬ್ರಾಲ್, ನಿವೇದಿತಾ ಆದ್ಯಪಾಡಿ, ಧರಿತ್ರಿ ಮಳಲಿ, ಲಾವಣ್ಯ ಮಳಲಿ, ವೀರಪ್ಪ ಸಿದ್ದಪ್ಪ ಕಿನಿಕಂಬಳ ಮಂಗಳೂರು, ಭವ್ಯ ಮುಚ್ಚೂರು, ಪೂಜಾ ಕೆಪಿಎಸ್ ಮುಟ್ಟೂರು, ಹರ್ಷಿತಾ ಕಿನಿಕಂಬಳ ಮಂಗಳೂರು, ಹನುಮವ್ವ ಸರ್ಕಾರಿ ಪ್ರೌಢಶಾಲೆ ರಥಬೀದಿ ಮಂಗಳೂರು, ಧಾತ್ರಿ ಎಸ್ ಜೈನ್, ನೇಹಾ ವೈಗೌಡ, ಸಿದ್ದವ್ವ ಮುತ್ತಪ್ಪ ಒಡೆಯರ್. ಇಷ್ಟು ಜನ ದಯವಿಟ್ಟು ರೆಡಿ ಇರಿ. ಈಗ ಪರಮ ಪೂಜ್ಯ ಹರಿನಾರಾಯಣ ದಾಸ ಅಸ್ರಣ್ಣ ಅವರು ಈ ವಿದ್ಯಾರ್ಥಿಗಳಿಗೆ ಈ ಗೌರವಾರ್ಪಣೆಯನ್ನ ಸಲ್ಲಿಸಲಿಕ್ಕಿದ್ದೇವೆ. ಮೊದಲನೇದಾಗಿ ಹರ್ಷನ್ ಸರ್ಕಾರಿ ಪ್ರೌಢಶಾಲೆ ಕಿನಿಕಂಬಳ ಮಂಗಳೂರು 625ರಲ್ಲಿ 617 ಮಾರ್ಕ್ಸ್ ಅನ್ನ ಅವ್ರು ಪಡೆದಿದ್ದಾರೆ. ಮೇಘನಾ ಸರ್ಕಾರಿ ಪ್ರೌಢಶಾಲೆ ಪೆರ್ಮನ್ನೂರು ಮಂಗಳೂರು 625ರಲ್ಲಿ 604 ಮಾರ್ಕ್ಸ್ ಅನ್ನ ಪಡೆಯೋದ್ರ ಮೂಲಕ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸನ್ಮಾನವನ್ನ ಸ್ವೀಕರಿಸಿದವರು ದಯವಿಟ್ಟು ಹೋಗಬೇಡಿ. ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಒಟ್ಟಾಗಿ ಊಟದ ವ್ಯವಸ್ಥೆಯನ್ನ ಮಾಡಿದರೆ ಅದನ್ನ ತಾವು ಸ್ವೀಕರಿಸಬೇಕು. ಮುಂದೆ ಮೇಘನಾ ಸರ್ಕಾರಿ ಪ್ರೌಢಶಾಲೆ ಪೆರ್ಮನ್ನೂರು ಮಂಗಳೂರು 604 ಮಾರ್ಕ್ಸ್ 625 ನಲ್ಲಿ. ನಂತರ ಶಾನ್ವಿ ಕಿಲೆಂಜಾರು ಅರಮನೆ ಸರ್ಕಾರಿ ಪ್ರೌಢಶಾಲೆ ಕುಪ್ಪೆಪದವು ಮಂಗಳೂರು ಶಾನ್ವಿ 625ರಲ್ಲಿ 600 ಮಾರ್ಕ್ಸ್ ಅನ್ನ ಪಡೆಯುವುದರ ಮೂಲಕ ಶೈಕ್ಷಣಿಕ ಸಾಧನೆಗೆ ಭಾಜನರಾಗಿದ್ದಾರೆ. ನಂತರ ಸ್ವರ್ಣಿ ಕಿಲೆಂಜಾರು ಅರಮನೆ ಸರ್ಕಾರಿ ಪ್ರೌಢಶಾಲೆ ಕುಪ್ಪೆ ಪದವು ಮಂಗಳೂರು 625 ನಲ್ಲಿ 600 ಮಾರ್ಕ್ಸ್ ಅನ್ನ ಪಡೆದಿದ್ದಾರೆ ಅವರು. ಸ್ವರ್ಣಿ ಕಿಲೆಂಜಾರು ಅರಮನೆ ಪ್ರೌಢಶಾಲೆ ಕುಪ್ಪೆ ಪದವು ಮಂಗಳೂರು, ನಿಮಗೆ ಅಭಿನಂದನೆಗಳು. ನೆಕ್ಸ್ಟ್ ದೇವಿಕಾ ಸರ್ಕಾರಿ ಪ್ರೌಢಶಾಲೆ ಪೆರ್ಮನ್ನೂರು ಮಂಗಳೂರು, ಇವರು ಕೂಡ 625ರಲ್ಲಿ 600 ಮಾರ್ಕ್ಸ್ ಅನ್ನ ಪಡೆಯೋದ್ರ ಮೂಲಕ SSLC ಯಲ್ಲಿ ಸಾಧನೆಯನ್ನ ಮಾಡಿದವರು, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಂತರ ಕಾವೇರಿ ದೇವಿಕಾ ಕಾವೇರಿ ಸರ್ಕಾರಿ ಪ್ರೌಢಶಾಲೆ ರಥಬೀದಿ ಮಂಗಳೂರು 625ರಲ್ಲಿ 593 ಮಾರ್ಕ್ಸ್ ಅನ್ನ ಪಡೆದಿದ್ದಾರೆ. ತನುಶ್ರೀ ಕಿಲೆಂಜಾರು ಅರಮನೆ ಸರ್ಕಾರಿ ಪ್ರೌಢಶಾಲೆ ಕುಪ್ಪೆ ಪದವು ಮಂಗಳೂರು, ಪರಮಪೂಜ್ಯ ಜಿತಕಾಮಾನಂದ ಜಿ ಮಹಾರಾಜ್ ಗುರುಗಳು ಈಗ ನೀಡ್ತಾ ಇದ್ದಾರೆ ಅಸ್ರಣ್ಣರ ಜೊತೆಗೆ. ತನುಶ್ರೀ ಕಿಲೆಂಜಾರು ಅರಮನೆ ಸರ್ಕಾರಿ ಪ್ರೌಢಶಾಲೆ ಕುಪ್ಪೆ ಪದವು ಮಂಗಳೂರು, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸಾದಿಯಾ ಮರಿಯಂ ಸರ್ಕಾರಿ ಪ್ರೌಢಶಾಲೆ ಆಮ್ಲಮೊಗರು ಮಂಗಳೂರು, ಸಾದಿಯಾ ಮರಿಯಂ ಮುಂದೆ
ನಂತರ ತನುಶ್ರೀ ಭಂಡಾರಿ, ಕಿಲೆಂಜಾರು ಅರಮನೆ ಸರ್ಕಾರಿ ಪ್ರೌಢಶಾಲೆ, ಕುಪ್ಪೆ ಪದವು, ಮಂಗಳೂರು. ತನುಶ್ರೀ ಭಂಡಾರಿ 625ರಲ್ಲಿ 589 ಮಾರ್ಕ್ಸ್ ಅನ್ನು ಪಡೆದಿದ್ದಾರೆ. ಸಾಧಿಯಾ ಮರಿಯಂ ಅವರು 625ರಲ್ಲಿ 590 ಮಾರ್ಕ್ಸ್ ಅನ್ನು ಪಡೆದಿದ್ರು. ಕಂಗ್ರಾಚುಲೇಷನ್ಸ್ ತನುಶ್ರೀ ಭಂಡಾರಿ. ಶ್ರದ್ಧಾ ಬಿ ಹೆಗ್ಡೆ, ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಕಾವೂರು, 589 ಮಾರ್ಕ್ಸ್ ಅನ್ನು 625ರಲ್ಲಿ ಪಡೆದಿದ್ದಾರೆ. ಹಾಗೆ ಫಾತಿಮಾ ಶಿಖಾ, ಸರ್ಕಾರಿ ಪ್ರೌಢಶಾಲೆ, ಕೊಣಾಜಿ ಪದವು, ಫಾತಿಮಾ ರಫೀದಾ ಹರೇಕಳ, ಅಭಿನಂದನೆಗಳು. ಅವರು 625ರಲ್ಲಿ 589 ಮಾರ್ಕ್ಸ್ ಅನ್ನ ಪಡೆದಿದ್ದಾರೆ. ಯಾರದೆಲ್ಲ ಕೈ ಫ್ರೀ ಇದೆ, ಮನಸ್ಸಲ್ಲಿ ಒಳ್ಳೆಯ ಮನಸ್ಸಿದೆ, ಜೋರಾದ ಚಪ್ಪಾಳೆ ಅಭಿನಂದನೆಯನ್ನ ಎಲ್ಲ ಮಕ್ಕಳಿಗೆ ಸಲ್ಲಿಸಬೇಕು. ನೆಕ್ಸ್ಟ್ ನ್ಯೂ ಸ್ಟೇಜ್ ಬಂದಾಗ ಇವ್ರ ಕೆಳಗಡೆಯಿಂದ ನಿಮಗೆ ಕ್ಲಾಪ್ ಮಾಡ್ತಾರೆ. ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡಿದಾಗ ಮಾತ್ರ ನಾವು ಬೆಳೆಯೋದಕ್ಕೆ, ದೇಶ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮ್ಮ ಪ್ರೋತ್ಸಾಹ ಇರಲಿ. ಸೊ ಈಗ ಎಲ್ಲ ವಿದ್ಯಾರ್ಥಿಗಳು ಒಂದು ಜೊತೆಗೆ. ಸೊ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಸಮೀಕ್ಷಾ, ನಿವೇದಿತಾ, ಧರಿತ್ರಿ, ಲಾವಣ್ಯ, ಬೀರಪ್ಪ, ಸಿದ್ದಪ್ಪ ಕುರಿ, ಭವ್ಯ, ಪೂಜಾ, ಹರ್ಷಿತಾ, ಹನುಮವ, ದಾತ್ರಿ ಎಸ್ ಜೈನ್, ನೇಹಾ ವೈಗೌಡ, ಸಿದ್ದವ್ವ ಮುತ್ತಪ್ಪ ಒಡೆ, ಇಷ್ಟು ಜನ ಯಾರೆಲ್ಲ ಇದ್ದೀರಾ ಓಕೆ. ಸೊ ಎಲ್ಲ ವಿದ್ಯಾರ್ಥಿಗಳ ಬದುಕು ಬೆಳಗಲಿ, ಮುಂದೊಂದು ದಿವಸ ಇವರು ಬೇರೆಯವರಿಗೆ ಸನ್ಮಾನ ಮಾಡುವ ಸಾಧನೆಯ ಸಾಕಾರ ಇವರ ಮೂಲಕ ಆಗಲಿ ಅನ್ನತಕ್ಕಂಥ ಆಶಯವನ್ನ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಪರವಾಗಿ ಅತ್ಯಂತ ಗೌರವದಿಂದ ಸಲ್ಲಿಸ. ಸಮೀಕ್ಷಾ, ನಿವೇದಿತಾ, ಧರಿತ್ರಿ, ಲಾವಣ್ಯ, ಬೀರಪ್ಪ, ಭವ್ಯ, ಪೂಜಾ, ಹರ್ಷಿತಾ, ಹನುಮವ್ವ, ದಾತ್ರಿ ಎಸ್ ಜೈನ್, ನೇಹಾ ವೈ ಗೌಡ. ಬಹುಶಃ ಸಿದ್ದವ್ವ ಅಂತ ಅವರು ಬಂದಿಲ್ಲ ಅನ್ಸುತ್ತೆ. ಸೊ ಸನ್ಮಾನವನ್ನು ಸ್ವೀಕರಿಸೋರು ದಯವಿಟ್ಟು ಇನ್ನೊಂದು 10 ನಿಮಿಷ ನಮ್ಮ ಜೊತೆಗೆ ಇಲ್ಲೇ ಕೂತ್ಕೊಳ್ಳಿ, ಯಾರು ಎದ್ದು ಹೋಗಬೇಡಿ. 120 ಜನರ ಸನ್ಮಾನ ಆದ ಕೂಡಲೇ ಊಟದ ವ್ಯವಸ್ಥೆ ಆರಂಭ ಆಗುತ್ತೆ. ಸೊ ನಮ್ಮ ಥರ್ಡ್ ಬ್ಯಾಚ್ ಅಲ್ಲಿ ಜ್ಯೋತಿ ಕಟ್ಟಿಕರ, ರಾಕೇಶ್, ಯಜ್ಞೇಶ್, ಯತಿರಾಜ್ ಸಿ ಕುಲಾಲ್, ರಶ್ಮಿ ಕೆ, ಸೂರಜ್, ಸಮೀಕ್ಷಾ, ಕಲ್ಪನಾ, ನಿಶಾಂತ್, ನಿತೀಶ್ ನಾಯಕ್, ಮೀರಾ ಅಂಡ್ ಹರ್ಷ. ಇಷ್ಟು ಜನ ದಯವಿಟ್ಟು ರೆಡಿ ಇದ್ದೀರಲ್ಲ? ಇನ್ನು ಮುಂದೆ ಶ್ರೀ ಜಿ ನಂಜನಗೌಡ ಅವರು ಔಟ್ ಆಫ್ 625. ನಿವೇದಿತಾ, ಸರ್ಕಾರಿ ಪ್ರೌಢಶಾಲೆ ಆದ್ಯಪಾಡಿ, 585 ಮಾರ್ಕ್ಸ್ ಅನ್ನು ಪಡೆದಿದ್ದಾರೆ. ಧರಿತ್ರಿ 584 ಮಾರ್ಕ್ಸ್ ಅನ್ನು ಪಡೆದಿದ್ದಾರೆ. ಅನಂತರ ಲಾವಣ್ಯ, ಸರ್ಕಾರಿ ಪ್ರೌಢಶಾಲೆ ಮಳಲಿ, 583 ಮಾರ್ಕ್ಸ್ ಅನ್ನ. ಸರ್ಕಾರಿ ಪ್ರೌಢಶಾಲೆ ಕಿನ್ನಿಕಂಬಳ ಮಂಗಳೂರು, ಇದರ ಬೀರಪ್ಪ ಸಿದ್ದಪ್ಪ ಅವರು 583 ಅಂಕಗಳನ್ನು ಪಡೆದಿದ್ದಾರೆ. ಹಾಗೆ ಸರ್ಕಾರಿ ಪ್ರೌಢಶಾಲೆ ಮುಚ್ಚೂರಿನ ಭವ್ಯ 583 ಮಾರ್ಕ್ಸ್ ಅನ್ನ. KPS ಮುಚ್ಚೂರಿನ ಪೂಜಾ 581 ಮಾರ್ಕ್ಸ್ ಅನ್ನು ಪಡೆದಿದ್ದಾರೆ. ಹರ್ಷಿತಾ ಅವರು ಸರ್ಕಾರಿ ಪ್ರೌಢಶಾಲೆ ಕಿನ್ನಿಕಂಬಳ 580 ಮಾರ್ಕ್ಸ್ ಅನ್ನು ಪಡೆದಿದ್ದಾರೆ. ಇಲ್ಲಿ ಹನುಮವ್ವ ಅವರು ಬರಲಿಲ್ಲ ಅನ್ಸುತ್ತೆ. ದಾತ್ರಿ ಎಸ್ ಜೈನ್, ಕಿಲೆಂಜಾರು ಅರಮನೆ ಸರ್ಕಾರಿ ಪ್ರೌಢಶಾಲೆ ಕುಪ್ಪೆ ಪದವು 576 ಮಾರ್ಕ್ಸ್ ಅನ್ನು ಪಡೆದರೆ, ನೇಹಾ ವೈ ಗೌಡ 576 ಮಾರ್ಕ್ಸ್ ಅನ್ನು ಪಡೆದಿದ್ದಾರೆ. ಹಾಗೆ ಸಿದ್ದವ್ವ ಮುತ್ತಪ್ಪ ಒಡೆಯರ್ 576 ಅಂಕಗಳನ್ನು ಪಡೆಯೋದರ ಮೂಲಕ ಇವತ್ತು ಈ ವೇದಿಕೆ ಆಸನವನ್ನು ಅಲಂಕರಿಸಿದ್ದಾರೆ. ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸ್ತಾ ಇರುವಂತಹ ಕೊಡುಗೆಯ ಭಾಗವಾಗಿ ಇವತ್ತು ಬರೋಬ್ಬರಿ 120 ವಿದ್ಯಾರ್ಥಿಗಳಿಗೆ ಶಾಲನ್ನ, ಮಾಲೆಯನ್ನ, ವೀರಗಾಥೆ ಪುಸ್ತಕವನ್ನ, ಜೊತೆಗೆ ನಗದು ಪುರಸ್ಕಾರವನ್ನ, ಅದರೊಳಗಡೆ ಎಷ್ಟು ಕ್ಯಾಶ್ ಇದೆ ಅನ್ನೋದು ಮುಖ್ಯ ಅಲ್ಲ, ದುಡ್ಡು ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಆಶಯದ ಜೊತೆಗೆ ಪ್ರಾರ್ಥನೆಯ ಜೊತೆಗೆ ಕೊಡ್ತಿದ್ದಾರೆ. ಆ ಮೊತ್ತ ಏನು ಕೊಟ್ಟರು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೆ ಕೊಟ್ಟರು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಯಾಕೆ ಕೊಟ್ಟರು ಅನ್ನೋವಂಥದ್ದು ಇಡೀ ಸಮಾಜ ಗುರುತಿಸುತ್ತೆ. ಮುಂದೊಂದು ದಿವಸ ನಿಮ್ಮ ಸಾಧನೆಗಳ ಮೂಲಕ ಈ ಸಂಸ್ಥೆ ಹೆಮ್ಮೆ ಪಡುವ ಹಾಗೆ ನಿಮ್ಮ ಹೆತ್ತವರು, ನಿಮ್ಮ
ಟೀಚರ್ಸ್ ಇಡೀ ದೇಶ ಹೆಮ್ಮೆ ಪಡುವ ಭಾರತದ ಯಶಸ್ಸಿನ ಶಿಖರಗಳಲ್ಲಿ ನೀವೆಲ್ಲ ಬೆಳಗಿ ಅನ್ನತಕ್ಕಂಥ ಆಶಯದೊಂದಿಗೆ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇವತ್ತು ಈ ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು, ಹಾಗೆ ಕೆಳಗಡೆ ಕೂತ್ಕೊಂಡು ಚಪ್ಪಾಳೆ ಹೊಡೆದವರಿಗೂ ಕೂಡ ಧನ್ಯವಾದಗಳು. ನಮಗೂ ಅರ್ಥ ಆಗುತ್ತೆ, 1 ಗಂಟೆ 15 ನಿಮಿಷ ಆಗಿದೆ. ಮಳೆ ಬಂದಾಗ ಸ್ವಲ್ಪ ವೆದರ್ ಕೂಲ್ ಆದಾಗ ನಮ್ಗೆ ಹಸಿವಾಗೋದು ಜಾಸ್ತಿ. ಆದರೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಜ್ಞಾನದ ಹಸಿವನ್ನ ನೀಗಿಸುವಂತ ರೀತಿಯಲ್ಲಿ ಸ್ಫೂರ್ತಿಯನ್ನು ನೀಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಜೊತೆಯಾಗಿದ್ದೀವಿ. ಹಾಗಾಗಿ ನಿಮ್ಮ ಪ್ರೀತಿಯ ಉಪಸ್ಥಿತಿ ಇನ್ನೊಂದು 10 ನಿಮಿಷ ಇರಲಿ ಅಂತ ಹೇಳ್ತಾ, ನಮ್ಮ 3rd ಬ್ಯಾಚ್ ಅಲ್ಲಿ ಜ್ಯೋತಿ ಕಟ್ಟಿಕರ, ರಾಕೇಶ್, ಯಜ್ಞೇಶ್, ಯತಿರಾಜ್ ಸಿಕ್ಕುಲಾಲ್, ರಶ್ಮಿ ಕೆ, ಸೂರಜ್, ಸಮೀಕ್ಷಾ, ಕಲ್ಪನಾ, ನಿಶಾಂತ್, ನಿತೀಶ್ ನಾಯಕ್, ಮೀರಾ, ವರ್ಷ ರೆಡಿ ಇದ್ದೀರಲ್ಲ ಇಷ್ಟು ಜನ? ಓಕೆ. ಸೊ 4th ಬ್ಯಾಚ್ ಅಲ್ಲಿ ಯಾರಿದ್ದಾರೆ ಅದನ್ನು ಕೂಡ ನಾನು ಅನೌನ್ಸ್ ಮಾಡ್ತೀನಿ. ದಯವಿಟ್ಟು ಒಮ್ಮೆ ಕೂತಲ್ಲಿಂದ ಎದ್ರೆ ನಮ್ಮ ವಾಲಂಟಿಯರ್ಸ್ಗೆ ಹೆಲ್ಪ್ ಆಗುತ್ತೆ. ದಿಶಾನ್ ಮಳಲಿ, ನಿಹಾಲ್ ಪೂಜಾರಿ ಮಂಗಳೂರು, ಸಾನ್ವಿ ಕಿನಿಕಂಬಳ ಪ್ರೌಢಶಾಲೆ, ಕಾವ್ಯ ಮಲ್ಲಿಕಟ್ಟೆ, ಭಾಗ್ಯ ಕರಿಯಪ್ಪ ಗುದಗಿ, ಭಾರ್ಗವಿ ಮಳಲಿ, ದೀಪ್ತಿ ಎಂ ನಾಯಕ್ ಕುಂಪಲ, ಹರ್ಷಿತಾ ಕುಳಾಯಿ ಮಂಗಳೂರು ಚಿತ್ರಾಪುರ, ಶಾಂತವ್ವ ಚಿತ್ರಾಪುರ ಕುಳಾಯಿ ಮಂಗಳೂರು, ಹಸ್ರಿನಾ ಮರಿಯಂ ಕಾಟಿಪಳ್ಳ ಮಂಗಳೂರು, ಪಲ್ಲವಿ ಮೆಡ್ಲಿನ್ ಸರ್ಕಾರಿ ಪ್ರೌಢಶಾಲೆ ಮುಲ್ಕಿ, ಶ್ರೇಯಾ ಶಾಮರಾಯ ಆಚಾರ್ಯ ಕಟೀಲು ಮಂಗಳೂರು. ಇಷ್ಟು ಜನ ರೆಡಿ ಇರಿ. ಸೊ ಈಗ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆಯ ಅಭಿನಂದನೆಯನ್ನು ಮತ್ತೊಮ್ಮೆ ಸಲ್ಲಿಸಬೇಕು ಅಂತ ಕೇಳಿಕೊಂಡು, ನಿಮ್ಮ ವಿದ್ಯಾರ್ಥಿ ಜೀವನ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ. ನಿಮ್ಮ ಮುಂದಿನ ಅಕಾಡೆಮಿಕ್ ಇಯರ್ ಅನ್ನೋದು ಈಗಾಗಲೇ ಆರಂಭ ಏನು ಕಂಡಿದೆ, ಅದರಲ್ಲಿ ಇನ್ನಷ್ಟು ಹೆಚ್ಚಿನ ಅಂಕಗಳನ್ನು ಪಡೆಯೋದರ ಮೂಲಕ ಮತ್ತೊಮ್ಮೆ ವೇದಿಕೆಯಲ್ಲಿ ಬಂದು ಸನ್ಮಾನ ಪಡೆಯುವಂಥ ಸಾಧನೆಗಳ ಸಾಕಾರ ಆಗಲಿ ಅಂತ ಹೇಳ್ತಾ ಅಭಿವಂದನೆಗಳು. ಈಗ ನಮ್ಮ 3ನೇ ಬ್ಯಾಚ್ನ ವಿದ್ಯಾರ್ಥಿಗಳು ರಶ್ಮಿ ಕೆ ಸರ್ಕಾರಿ ಪ್ರೌಢಶಾಲೆ ಗುರುಪುರ 572 ಮಾರ್ಕ್ಸನ್ನ, ಸೂರಜ್ ಸರ್ಕಾರಿ ಪ್ರೌಢಶಾಲೆ ಮುಚ್ಚೂರು 571 ಅಂಕಗಳನ್ನು, ಸಮೀಕ್ಷಾ ಕಿಲೆಂಜಾರು ಅರಮನೆ ಸರ್ಕಾರಿ ಪ್ರೌಢಶಾಲೆ ಕುಪ್ಪೆಪದವು ಮಂಗಳೂರು 570, ಕಲ್ಪನಾ ಸರ್ಕಾರಿ ಪ್ರೌಢಶಾಲೆ ರಥಬೀದಿ ಮಂಗಳೂರು 567 ಮಾರ್ಕ್ಸನ್ನು ಪಡೆದಿದ್ದಾರೆ, ನಿಶಾಂತ್ ಸರ್ಕಾರಿ ಪ್ರೌಢಶಾಲೆ ಗುರುಪುರ 566, ನಿತೀಶ್ ನಾಯಕ್ ಸರ್ಕಾರಿ ಪ್ರೌಢಶಾಲೆ ಆಮ್ಲಮಂಗೂರು 566 ಮಾರ್ಕ್ಸನ್ನು, ಮೀರಾ ಸರ್ಕಾರಿ ಪ್ರೌಢಶಾಲೆ ಹೊಯ್ಗೆ ಬಜಾರ್ 566 ಅಂಕಗಳನ್ನು, ವರ್ಷ ಸರ್ಕಾರಿ ಪ್ರೌಢಶಾಲೆ ಮಳಲಿ 566 ಮಾರ್ಕ್ಸನ್ನು ಪಡೆದು ಇವತ್ತು ಈ ಭವ್ಯವಾದ ವೇದಿಕೆಯಲ್ಲಿ ಗೌರವ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಬಹಳ ಚಂದದ ಒಂದು ಸರ್ಟಿಫಿಕೇಟ್ಗೆ ಗೋಲ್ಡನ್ ಕಲರ್ನ ಫ್ರೇಮ್ ಹಾಕಿ ಕೊಟ್ಟಿದ್ದಾರೆ. ಬಂಗಾರದ ಬಣ್ಣದ ಫ್ರೇಮ್ ಇದೆ. ನೀವು ಬೇಕಾದಷ್ಟು ಬಂಗಾರವನ್ನು ಪರ್ಚೇಸ್ ಮಾಡಿ ಅಂತಲ್ಲ, ನಿಮ್ಮ ಬದುಕಿನ ಸಾಧನೆಗಳು ಬಂಗಾರದಕ್ಕಿಂತಲೂ ಮಿಗಿಲಾದಂಥ ಮೌಲ್ಯವನ್ನು ಪಡ್ಕೊಳ್ಳಿ ಅನ್ನತಕ್ಕಂಥ ಆಶಯದೊಂದಿಗೆ ಈ ಒಂದು ಬ್ಯೂಟಿಫುಲ್ ಸರ್ಟಿಫಿಕೇಟನ್ನು ಫ್ರೇಮ್ ಹಾಕಿಸಿ ಕೊಟ್ಟಿದ್ದಾರೆ. ನಿಮ್ಮ ಮನೆಯ ಗೋಡೆಗಳೆಲ್ಲ ಅದು ಅಲಂಕರಿಸಲಿ. ನಿಮ್ಮ ಹೆತ್ತವರಿಗೆ ಎಂಥ ಮಕ್ಕಳನ್ನು ನಾನು ಹೆತ್ತೆ ಅನ್ನತಕ್ಕಂಥ ಹೆಮ್ಮೆ ಆಗಾಗ ಅದನ್ನು ನೋಡ್ತಿರ್ಬೇಕಾದ್ರೆ ಫೀಲ್ ಬರಲಿ ಅನ್ನತಕ್ಕಂಥ ಉದ್ದೇಶ. ಜೊತೆಗೆ ಸನ್ಮಾನವನ್ನು ಮಾಡಿದ್ದಾರೆ. ನನ್ನ ರೆಸ್ಪಾನ್ಸಿಬಿಲಿಟಿ, ನನ್ನ ಜವಾಬ್ದಾರಿ ಇನ್ನಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ವರ್ಷ ಇನ್ನಷ್ಟು ಹೆಚ್ಚು ಮಾರ್ಕ್ಸನ್ನು ತೆಗೆಯೋದು ಮಾತ್ರ ಅಲ್ಲ, ಭಾರತದ ಹೆಮ್ಮೆಯ ಪ್ರಜೆಗಳಾಗಿ ಬದುಕಿ ಅನ್ನತಕ್ಕಂಥ ಉದ್ದೇಶದೊಂದಿಗೆ ವೀರಗಾಥೆ ಅನ್ನೋಂಥ ಒಂದು ಪುಸ್ತಕವನ್ನು ಡಾಕ್ಟರ್ ಸಿಂಧು ಪ್ರಶಾಂತ್ ಅವರು ಬರೆದಂಥ ಪುಸ್ತಕ, ರಾಷ್ಟ್ರಪ್ರೇಮವನ್ನು, ಸೈನಿಕರ ಬಗೆಗಿನ ಕಳಕಳಿ, ಕಾಳಜಿ ಹಾಗೆ ಗೌರವವನ್ನು ಹೆಚ್ಚಿಸುವಂಥ ಒಂದು ಸ್ಫೂರ್ತಿದಾಯಕವಾದ ಪುಸ್ತಕವನ್ನು ಕೂಡ ಇವತ್ತು ಈ ಸನ್ಮಾನದ ಜೊತೆಗೆ ತಮಗೆ ನೀಡ್ತಿದ್ದಾರೆ. ಅಭಿನಂದನೆಗಳನ್ನ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಲ್ಲಿಸ್ತಾ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅಂತಹ ಸಂಸ್ಥೆಗಳ ಸಂಖ್ಯೆ ಹೆಚ್ಚಳವಾಗಲಿ. ಈ ಸಂಸ್ಥೆ ಕಳೆದ ವರ್ಷ 2,25,00,000 ರೂಪಾಯಿ ನೆಟ್ ಪ್ರಾಫಿಟ್ ಅನ್ನ ಗಳಿಸಿದೆ. ಬಹುಶಃ ಮುಂದಿನ ವರ್ಷ ಇನ್ನಷ್ಟು ಜಾಸ್ತಿ ಗಳಿಸುತ್ತೆ. ಯಾಕಂತ ಹೇಳಿದ್ರೆ ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ ಭಗವಂತನ ಆಶೀರ್ವಾದ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಹಿರಿಯರು ಹೇಳಿದಂಥ ಮಾತು. ಅದು ಅಕ್ಷರಶಃ ಸತ್ಯ ಕೂಡ. ಹಾಗಾಗಿ ಸಂಸ್ಥೆ ಬೆಳೀಲಿ, ಸಮಾಜ ಕೂಡ ಬೆಳೀಲಿ, ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಆರೋಗ್ಯದಲ್ಲಿ ಸಂಕಷ್ಟದಲ್ಲಿ ಇರ್ತಕ್ಕಂಥವರ ಬದುಕನ್ನು ಬೆಳಗಿಸುವಂಥ ಕಾರ್ಯಗಳು ಸಾಕಾರ ಆಗಲಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬ್ಯಾಚ್ ನಂಬರ್ 4 ರೆಡಿ ಇದ್ದೀರಲ್ಲ? ಓಕೆ. ಸೊ ಬ್ಯಾಚ್ ನಂಬರ್ 5 ಅಲ್ಲಿ ಯಾರಿದ್ದಾರೆ ಹೆಸರನ್ನ ಹೇಳ್ತೀನಿ, ಒಮ್ಮೆ ಯು ಪ್ಲೀಸ್ ಗೆಟ್ ರೆಡಿ.
ಯಶಸ್ವಿ ಚೇತನ್ ಗೌಡ ಎಡಪದವು. BM ಕೀರ್ತನ್ ಆಚಾರ್ಯ ಕಟೀಲು SDPT PU ಕಾಲೇಜ್. ಗ್ರೇಷನ್ ಸಿಕ್ವೇರಾ ಕಟೀಲು. ನವ್ಯ ನಿತ್ಯ ಸಹಾಯ ಮಾತಾ ಪ್ರೌಢಶಾಲೆ ಅರ್ಕುಳ. ನಿಸರ್ಗ ವೇಶ್ಯಟಿ ಸೈಂಟ್ ಸೆಬಾಸ್ಟಿಯನ್ ಏಡೆಡ್ ಹೈಸ್ಕೂಲ್ ಪೆರ್ಮನೂರು ಉಳ್ಳಾಲ. ಕಾರ್ತಿಕ್ ಸೆಕ್ರೆಡ್ ಹಾರ್ಟ್ ಪ್ರೌಢಶಾಲೆ ಕುಲಶೇಖರ ಮಂಗಳೂರು. ಸ್ಯಾಂಡ್ರೋ ಸೋನಿಯಾ ಸೈಂಟ್ ಆಗ್ನೆಸ್ ಪ್ರೌಢಶಾಲೆ ಮಂಗಳೂರು. ಮಧು SDM ಪ್ರೌಢಶಾಲೆ ವಾಮಂಜೂರು. ಶಬೀಬಾ ರೋಸಾ ಮಿಸ್ಸಿಕಾ ಪ್ರೌಢಶಾಲೆ ಕಿನಿಕಂಬಳ ಮಂಗಳೂರು. ಪೃಥ್ವಿರಾಜ್ S ಸೈಂಟ್ ಆಗ್ನೆಸ್ ಹೈಸ್ಕೂಲ್ ಮಂಗಳೂರು. ಕೀರ್ತನ M ಶೆಟ್ಟಿ ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಎಡಪದವು. ಯಶೋಧ ಮೆಡ್ಲಿನ್ ಸರ್ಕಾರಿ ಪ್ರೌಢಶಾಲೆ ಮುಲ್ಕಿ. ಇಲ್ಲಿ ನಾನು ಹೆಸರನ್ನ ಹೇಳಬೇಕಾದ್ರೆ ಹೆಸರನ್ನ ಉಚ್ಚಾರ ಪ್ರೊನೌನ್ಸಿಯೇಷನ್ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಇಲ್ಲಿ ಕಲೆಕ್ಟ್ ಮಾಡಿ ಟೈಪ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಆಗುತ್ತೆ, ದಯವಿಟ್ಟು ಅದನ್ನು ಕ್ಷಮಿಸಿ. ಸರ್ಟಿಫಿಕೇಟಲ್ಲಿ ಕರೆಕ್ಟ್ ನೇಮ್ ಇದೆ. ಸೊ ಈಗ ನಾವು 3rd ಬ್ಯಾಚ್ನ ವಿದ್ಯಾರ್ಥಿಗಳು, ಇವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. 120 ವಿದ್ಯಾರ್ಥಿಗಳು. ಬಹುಶಃ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಲಕ್ಷಾಂತರ ರೂಪಾಯಿ ಫೀಸನ್ನು ಕೊಟ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿದರೆ ಮಾತ್ರ ಲೈಫಲ್ಲಿ ಸಕ್ಸಸ್ಸನ್ನು ಕಾಣ್ತೀವಿ ಅಂತ. ಆದರೆ ಇಲ್ಲಿರುವಂಥ ಗಣ್ಯರಲ್ಲಿ ಬಹುತೇಕ ಜನ ಕನ್ನಡ ಮೀಡಿಯಮ್ಮಲ್ಲೇ ಓದಿದವರು. ಇವತ್ತು ಇಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿ ಫಾರಿನ್ ಯೂನಿವರ್ಸಿಟಿಗಳಲ್ಲಿ ಓದಿ ಬಂದವರಿಗೆ ಕೆಲಸ ಕೊಟ್ಟಂಥ ಕಂಪನಿಗಳನ್ನು ಶುರು ಮಾಡಿದವರು ಕೂಡ ಕನ್ನಡ ಮೀಡಿಯಮಲ್ಲಿ ಓದಿದವರು. ನಾರಾಯಣ ಮೂರ್ತಿಗಳು, ಸುಧಾಮೂರ್ತಿ ಅಂತಹ ಸಾಫ್ಟ್ವೇರ್ ಲೋಕದ ದಿಗ್ಗಜರು ಓದಿದ್ದು ಕೂಡ ಕನ್ನಡ ಮೀಡಿಯಂ ಸ್ಕೂಲ್ಗಳಲ್ಲೇ ಅನ್ನೋದನ್ನು ನಾವು ನೆನಪಿಟ್ಕೊಂಡು ನಾವು ಮುಂದೆ ಸಾಗಬೇಕು. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ ಧನ್ಯವಾದಗಳು ಎಲ್ಲ ವಿದ್ಯಾರ್ಥಿಗಳು. ದೀಪ್ತಿ M ನಾಯಕ್, ಹರ್ಷಿತಾ, ಶಾಂತವ್ವ, ಹಸ್ರಿನಾ ಮರಿಯಂ, ಪಲ್ಲವಿ, ಶ್ರೇಯಾ ಶಾಮರಾಯ ಆಚಾರ್ಯ. ದಿಶಾನ್ ಅವರು 564 ಮಾರ್ಕ್ಸನ್ನು ಪಡೆದಿದ್ದಾರೆ. ನಿಹಾಲ್ ಪೂಜಾರಿ ಸರ್ಕಾರಿ ಪ್ರೌಢಶಾಲೆ ಕಿನಿಕಂಬಳ 563. ಸಾನ್ವಿ ಗೌರ್ಮೆಂಟ್ ಹೈಸ್ಕೂಲ್ ಕಿನಿಕಂಬಳ 563 ಮಾರ್ಕ್ಸನ್ನು. ಕಾವ್ಯ ಗೌರ್ಮೆಂಟ್ ಹೈಸ್ಕೂಲ್ ಮಲ್ಲಿಕಟ್ಟೆ 563. ಭಾಗ್ಯ ಕರಿಯಪ್ಪ ಗುಡಗಿ ಅತ್ತಾವರ ಗೌರ್ಮೆಂಟ್ ಹೈಸ್ಕೂಲ್ 563. ಭಾರ್ಗವಿ ಗೌರ್ಮೆಂಟ್ ಹೈಸ್ಕೂಲ್ ಮಳಲಿ 563 ಮಾರ್ಕ್ಸನ್ನು. ದೀಪ್ತಿ M ನಾಯಕ್ ಗೌರ್ಮೆಂಟ್ ಹೈಸ್ಕೂಲ್ ಕುಂಪಲ 563. ಹರ್ಷಿತಾ ಗೌರ್ಮೆಂಟ್ ಹೈಸ್ಕೂಲ್ ಚಿತ್ರಾಪುರ ಕುಳಾಯಿ 550 ಮಾರ್ಕ್ಸನ್ನು ಪಡೆದಿದ್ದಾರೆ. ಶಾಂತವ್ವ ಗೌರ್ಮೆಂಟ್ ಹೈಸ್ಕೂಲ್ ಚಿತ್ರಾಪುರ ಕುಳಾಯಿ ಮಂಗಳೂರು 516 ಮಾರ್ಕ್ಸನ್ನು ಪಡೆದಿದ್ದಾರೆ. ಹಸ್ರಿನಾ ಮರಿಯಂ ಗೌರ್ಮೆಂಟ್ PU ಕಾಲೇಜ್ ಕಾಟಿಪಳ್ಳ ಮಂಗಳೂರು 560 ಮಾರ್ಕ್ಸನ್ನು. ಪಲ್ಲವಿ ಮೆಡ್ಲಿನ್ ಸರ್ಕಾರಿ ಪ್ರೌಢಶಾಲೆ ಮುಲ್ಕಿ 612 ಮಾರ್ಕ್ಸನ್ನು ಪಡೆದಿದ್ದಾರೆ. ಶ್ರೇಯಾ ಶಾಮರಾಯ ಆಚಾರ್ಯ SDPT PU ಕಾಲೇಜ್ ಕಟೀಲ್ ಮಂಗಳೂರು 604 ಮಾರ್ಕ್ಸನ್ನು 625ರಲ್ಲಿ ಪಡೆದಿದ್ದಾರೆ. ಅಭಿನಂದನೆಗಳು ಎಲ್ಲ ಸ್ಟೂಡೆಂಟ್ಸ್ಗೆ. ಸೊ ಯಾವುದೇ ಟ್ಯಾಕ್ಸ್ ಇಲ್ಲ, GST ಯಾವುದು ಕೂಡ ಕೊಡಬೇಕು ಅಂತಿಲ್ಲ. ನೀವು ಫೀಲ್ ಫ್ರೀ, ಚಪ್ಪಾಳೆ ಹುಡ್ಬೋದು. ಊಟ ಮಾಡಲಿಕ್ಕಿಂತ ಮುಂಚೆ ಜಾಸ್ತಿ ಊಟ ಮಾಡಬೇಕು, ತಿಂದದ್ದು ಸರಿಯಾಗಿ ಜೀರ್ಣ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೈಂಟಿಫಿಕಲಿ ಪ್ರೂವನ್ ಇದು. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ 5th ಬ್ಯಾಚಲ್ಲಿ ಯಶಸ್ವಿ ಚೇತನ್ ಗೌಡ, BM ಕೀರ್ತನ್ ಆಚಾರ್ಯ, ಗ್ರೇಷನ್ ಸಿಕ್ವೇರಾ, ನವ್ಯ, ನಿಸರ್ಗ B ಶೆಟ್ಟಿ, ಕಾರ್ತಿಕ್, ಹಾಗೆ ಸ್ಯಾಂಡ್ರೋ ಸೋನಿಯಾ, ಮಧು, ಶಬೀಬಾ, ಪೃಥ್ವಿರಾಜ್ S, ಕೀರ್ತನ್ M ಶೆಟ್ಟಿ, ಯಶೋಧ. ರೆಡಿ ಅಲ್ಲ? ಓಕೆ. ಸೊ 6th ಬ್ಯಾಚಲ್ಲಿ ದೀಪಾಶ್ರೀ, ಶಾನ್ವಿ VP, ಪ್ರಿಯಾ, ಕೈ ಫ್ರೀ ಇದ್ದರೆ ಮೇಲೆ ಎತ್ತಿ, ಅವರಿಗೆ ಐಡೆಂಟಿಫೈ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ದರ್ಶಿನಿ, ರೋಷನ್ ಡಿಸೋಜಾ, ಮೊಹಮ್ಮದ್. ಸೊ ಇಲ್ಲಿ ಸ್ವಲ್ಪ ಬರೆದಿರೋದ್ರಲ್ಲಿ ಸಣ್ಣ ಮಿಸ್ಟೇಕ್ ಇದೆ. ಸೈಂಟ್ ಸೆಬಾಸ್ಟಿಯನ್ ಅನುದಾನಿತ ಪ್ರೌಢಶಾಲೆ ಪೆರ್ಮನೂರು ಉಳ್ಳಾಲ 572 ಮಾರ್ಕ್ಸನ್ನು ಪಡೆದಿದ್ದಾರೆ. ಮೊಹಮ್ಮದ್ ಅಂತ ಇದೆ, ಆ ನಂತರದ ಹೆಸರು ಮಿಸ್ ಆಗಿದೆ, ಬಹುಶಃ ಸರ್ಟಿಫಿಕೇಟಲ್ಲಿ ಇರ್ಬೋದು. ಗಣೇಶ್ ಎಂ ಪೂಜಾರಿ, ಯಶಿಕಾ ಬಿಜೆ, ಸಹನಾ ಶ್ರೀನಿವಾಸ್ ಶಿರೂರು, ಪೂಜಿತ್, ಯಶ್ವಿತ್ ಹೆಚ್, ಫ್ರಾಂಕ್ಲಿನ್ ಜೋಸೆಫ್ ಡ್ಯಾಸ್,
ಓಕೆ. ಸೊ ಎಲ್ಲ ವಿದ್ಯಾರ್ಥಿಗಳನ್ನ ಈ ನಾವು ಬ್ಯಾಚ್ ವೈಸ್ ಏನು ಮಾಡಿದ್ದೀವಿ ಅದೇ ಪ್ರಕಾರದಲ್ಲಿ ಅದೇ ರೋನಲ್ಲೇ ಕೂರಿಸಿದ್ದಾರೆ. ಎಲ್ಲಿಯೂ ಕೂಡ ಕನ್ಫ್ಯೂಷನ್ ಆಗಬಾರ್ದು ಅನ್ನೋವಂಥ ಕಾರಣಕ್ಕೋಸ್ಕರ ಅತ್ಯಂತ ವ್ಯವಸ್ಥಿತವಾಗಿ ವೆಲ್ ಆರ್ಗನೈಸ್ಡ್ ಒಂದು ಪ್ರೋಗ್ರಾಮಲ್ಲಿ ನಾವೆಲ್ಲ ಸೇರಿದ್ದೀವಿ. ಶ್ರೀಶಾ ಕೋಆಪರೇಟಿವ್ ಸೊಸೈಟಿ ಒಂದು ಕಾರ್ಯಕ್ರಮವನ್ನು ಎಷ್ಟು ಪ್ರೊಫೆಷ್ನಲ್ ಆಗಿ ಅವರು ಮಾಡ್ತಾರೆ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಅಂತ ಹೇಳಿದರೆ ಇವತ್ತಿನ ಕಾರ್ಯಕ್ರಮ. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬಂದಿರುವಂಥ ಸಂಸ್ಥೆ. ಹಾಗೆ ನಮ್ಮ ಅಧ್ಯಕ್ಷರು ಆರಂಭದಲ್ಲೇ ಹೇಳಿದರು, ಪೇರೆಂಟ್ಸ್ ಯಾರಾದರೂ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ರಿಟರ್ನ್ಸ್ ಬೇಕು ಅನ್ನೋ ಯೋಚನೆ ಇದ್ರೆ 10% ವರೆಗೆ ಆ್ಯನ್ಯುವಲ್ ರಿಟರ್ನ್ಸನ್ನು ಈ ಸಂಸ್ಥೆ FDಗಳ ಮೇಲೆ ಕೊಡ್ತಿದೆ. ನಾವು ಕಷ್ಟಪಟ್ಟು ದುಡಿದ ಬೆವರಿನ ಹನಿಯ ಪ್ರತಿಫಲ ನಮ್ಮ ಇನ್ಕಮ್ ಅದು ಬೆಳಿಬೇಕು ಅಂತ ಹೇಳಿದರೆ ಒಳ್ಳೆಯ ಕಡೆ ಇನ್ವೆಸ್ಟ್ ಮಾಡಬೇಕು. ಸೊ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುವಂಥದ್ದು, ಅವ್ರು ಮಾಡುವಂಥ ಸಾಮಾಜಿಕ ಕಾರ್ಯಗಳು ಬಹುಶಃ ಅದು ನಮ್ಮ ಹಣವನ್ನು ಬೆಳೆಸುತ್ತೆ ಮಾತ್ರ ಅಲ್ಲ, ಸಮಾಜವನ್ನು ಕೂಡ ಬೆಳೆಸುತ್ತೆ. ಹಾಗಾಗಿ ಈ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಮುಂದಿನ ದಿನಗಳಲ್ಲಿ ನಿಮ್ಮ ಬದುಕಿನ ಅಗತ್ಯಗಳಿಗೆ ಆಸರೆ ಆಗುವಂಥ ಆರ್ಥಿಕ ಸಹಾಯವನ್ನು ನೀಡೋ ನಿಟ್ಟಿನಲ್ಲಿ ಬೆಳೀಲಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳ ಸಾಧನೆಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಓಕೆ, ಸನ್ಮಾನ ಅಂದರೆ ನಾಮಕೆ ವಾಸ್ತೆ ಏನೋ ಒಂದು ಅಮೌಂಟ್ ಕೊಡೋದು, ಒಂದು ರೋಸ್ ಕೊಟ್ಟು ಕಳಿಸೋದಲ್ಲ. ಇಲ್ಲಿ ಬಹಳ ಅರ್ಥಪೂರ್ಣವಾಗಿ ಮಾಲೆಯನ್ನು, ಶಾಲನ್ನು, ಹಾಗೆ ಒಂದು ಸರ್ಟಿಫಿಕೇಟ್ ನೋಡಿ, ಖಾಲಿ ಸರ್ಟಿಫಿಕೇಟ್ ಅಲ್ಲ, ಅದಕ್ಕೆ ಫ್ರೇಮ್ ಹಾಕಿ ಕೊಟ್ಟಿದ್ದಾರೆ. ತಗೊಂಡೋಗಿ ಎಲ್ಲೋ ಮೂಲೆಯಲ್ಲಿ ಇಡೋದಲ್ಲ, ಅದು ನಿಮ್ಮ ಮನೆಯ ಗೋಡೆಗಳಲ್ಲಿ ಇರಬೇಕು. ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಬರುವಂಥ ರೀತಿಯಲ್ಲಿ ಅದು ಕಾಣಬೇಕು ಅನ್ನತಕ್ಕಂಥ ಉದ್ದೇಶದೊಂದಿಗೆ ಇದನ್ನು ನೀಡ್ತಿದ್ದಾರೆ. ಸೊ ನಮ್ಮ 6th ಬ್ಯಾಚ್ಗೆ ಬರುವಂಥ ವಿದ್ಯಾರ್ಥಿಗಳು ದೀಪಾಶ್ರೀ, ಶಾನ್ವಿ VP, ಪ್ರಿಯಾ, ದರ್ಶಿನಿ, ರೋಷನ್ ಡಿಸೋಜಾ, ಮೊಹಮ್ಮದ್ ಸೈಂಟ್ ಸೆಬಾಸ್ಟಿಯನ್ ಅನುದಾನಿತ ಪ್ರೌಢಶಾಲೆ ಪೆರ್ಮನೂರು ಉಳ್ಳಾಲ, ಗಣೇಶ್ ಎಂ ಪೂಜಾರಿ, ಯಶಿಕಾ BJ, ಸಹನಾ ಶ್ರೀನಿವಾಸ್ ಶಿರೂರು, ಪೂಜಿತ್, ಯಶ್ವಿತ್ H, ಫ್ರಾಂಕ್ಲಿನ್ ಜೋಸೆಫ್ ಡ್ಯಾಸ್ ದಯವಿಟ್ಟು ರೆಡಿ ಇರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ಇದು ನಮ್ಮ 6th ಬ್ಯಾಚ್ನ ಸ್ಟೂಡೆಂಟ್ಸ್. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, MS ಗುರುರಾಜ್ ಸರ್ ಹೇಳಿದ್ದಾರೆ ನನಗೆ, ಸೊ ಯಾರು ಪ್ರತಿ ಬ್ಯಾಚ್ಗೂ ಜೋರಾದ ಚಪ್ಪಾಳೆ ಕೊಡ್ತಾರೆ ಅದರಲ್ಲಿ ಒಬ್ಬರಿಗೆ ಅಥವಾ ಎಲ್ರಿಗೂ ಬ್ಯಾಂಕ್ನ ಲೆಕ್ಕದಲ್ಲಿ 5,000 ದುಡ್ಡು ಕೊಟ್ಟರು ಬೆಲೆ ಕಟ್ಟಲಿಕ್ಕೆ ಆಗದೆ ಇರೋಷ್ಟು ಧನ್ಯವಾದವನ್ನು ಕೊಡ್ತೇನೆ ಅಂತ. ಎಲ್ಲ ದುಡ್ಡಲ್ಲೇ ಲೆಕ್ಕ ಹಾಕಬಾರ್ದು. ಈ ಕಾರ್ಯಕ್ರಮವನ್ನು ನಾವು ದುಡ್ಡಲ್ಲಿ ವ್ಯಾಲ್ಯೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ, ಅಷ್ಟು ಹೃದಯ ಶ್ರೀಮಂತಿಕೆಯಿಂದ ಕೂಡಿದಂಥ ಕಾರ್ಯ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳ ಬಾಳು ಬೆಳಗಲಿ ಅನ್ನೋದಾಗ ಸೊ ರಿಟರ್ನ್ಸ್ ಕೊಡ್ತಾರಲ್ಲ ಸರ್, ಇಟ್ಟರೆ ಡೆಪಾಸಿಟ್ ಇಟ್ಟರೆ 1 ಲಕ್ಷ ಇಟ್ಟರೆ 5 ಅಲ್ಲ 10,000 ಕೊಡ್ತಾರೆ ವರ್ಷಕ್ಕೆ ಬಡ್ಡಿ ರೂಪದಲ್ಲಿ. ಸೊ ನಮ್ಮ 5ನೇ ಬ್ಯಾಚ್ನ ವಿದ್ಯಾರ್ಥಿಗಳ ವೇದಿಕೆಯಲ್ಲಿದ್ದಾರೆ. ಒಂದು ಒಳ್ಳೆ ದಿನವನ್ನು ನಾವೆಲ್ಲ ಕಳೀತಿದ್ದೀವಿ. ಒಳ್ಳೆಯ ಸಂಸ್ಥೆ, ಒಳ್ಳೆಯ ವಿದ್ಯಾರ್ಥಿಗಳು, ಒಳ್ಳೆಯ ಮನಸ್ಸಿನ ಅತಿಥಿಗಳು, ಹಾಗೆ ಒಂದು ಒಳ್ಳೆಯ ಜಾಗದಲ್ಲಿ ಒಳ್ಳೆಯ ಕಾರ್ಯಕ್ರಮ ನಡೀತಿದೆ. ರಾಮಕೃಷ್ಣ ಮಠ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವರ ಬದುಕನ್ನು ಬೆಳಗಿಸಿದಂಥ ವಿದ್ಯಾದಾನವನ್ನ ಮಾಡಿದಂಥ ಒಂದು ಜಾಗ. ಮಾನವೀಯತೆಯ ಮೌಲ್ಯಗಳನ್ನು ಸದಾ ಜಗದಗಲ ಪಸರಿಸುವಂಥ ಒಂದು ಕಾರ್ಯವನ್ನು ಜಾತ್ಯತೀತವಾಗಿ ಮಾಡ್ಕೊಂಡು ಬಂದಿರುವಂಥ ಒಂದು ಸಂಸ್ಥೆ ಇದ್ರೆ ಅದು ಕೂಡ ನಮ್ಮ ರಾಮಕೃಷ್ಣ ಮಿಷನ್. ಅಂಥ ಒಂದು ಸುಕ್ಷೇತ್ರದಲ್ಲಿ ಈ ಸಂಸ್ಥೆ ಬೇರೆ ಬೇರೆ ಕಾರ್ಯಗಳನ್ನು ನಿತ್ಯ ನಿರಂತರವಾಗಿ ಮಾಡಿಕೊಂಡು ಬರ್ತಿದೆ. ಇದು ಸಹಸ್ರವಾಗಲಿ ಅನ್ನತಕ್ಕಂಥ ಆಶಯದೊಂದಿಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ HR ಈಶ್ವರ್ ಅವರು ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್ ಕೆಲವು ಟಿಪ್ಸನ್ನು ಹೇಳಿದ್ದಾರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡಬೇಡಿ, ಅದು ದಿನನಿತ್ಯದ ಜೀವನದಲ್ಲಿ ಒಂದಷ್ಟನ್ನಾದರೂ ಅದನ್ನು ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಅನ್ನೋದು ನಮ್ಮ ಆಶಯ.
ಸೊ ನಮ್ಮ 6th ಬ್ಯಾಚ್ ದೀಪಾಶ್ರೀ, ಶಾನ್ವಿ, VP ರೆಡಿ ಇದ್ದೀರಲ್ಲ? ಓಕೆ. ಹಾಗೆ ನಮ್ಮ 7th ಬ್ಯಾಚ್ ಅಲ್ಲಿ ದಕ್ಷ ಕುಲಾಲ್, ರಕ್ಷಿತಾ, ಕೀರ್ತನ, ಪವಿತ್ರ, ಲಕ್ಷ್ಮಪ್ಪ ಕೋಟಿ, ಪ್ರಿಮಲ್, ಅನುಷಾ ಡಿಸೋಜಾ, ಶ್ರೇಯಸ್, ರಾಜು ಸನದಿ. ಏಡೆಡ್ ಹೈಸ್ಕೂಲ್ ಪೆರ್ಮನೂರು ಉಳ್ಳಾಲ 575. ಪ್ರಿಯಾ ಅನುದಾನಿತ ರೂಟ್ಸ್ ಪ್ರೌಢಶಾಲೆ ವಿಜಯ ಮಂಗಳೂರು 575 ಮಾರ್ಕ್ಸ್ ಅನ್ನು ಪಡೆದಿದ್ದಾರೆ. ದರ್ಶಿನಿ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಹರೇಕಳ ಉಳ್ಳಾಲ 573 ಮಾರ್ಕ್ಸ್ ಅನ್ನು ಪಡೆದಿದ್ದಾರೆ. ರೋಷನ್ ಡಿಸೋಜಾ ಸೈಂಟ್ ಮೇರೀಸ್ ಹೈಸ್ಕೂಲ್ ಫಳ್ನೀರ್ ಮಂಗಳೂರು 572. ಮೊಹಮ್ಮದ್ ಸೈಂಟ್ ಸೆಬಾಸ್ಟಿಯನ್ ಅನುದಾನಿತ ಪ್ರೌಢಶಾಲೆ ಪೆರ್ಮನೂರು ಉಳ್ಳಾಲ 572 ಮಾರ್ಕ್ಸ್ ಅನ್ನು ಪಡೆದಿದ್ದಾರೆ. ಗಣೇಶ್ ಎಂ ಪೂಜಾರಿ ರೋಜಾ ಮಿಸ್ಸಿಕಾ ಹೈಸ್ಕೂಲ್ ಕಿನಿಕಂಬಳ ಮಂಗಳೂರು 572 ಮಾರ್ಕ್ಸ್ ಅನ್ನು ಪಡೆದಿದ್ದಾರೆ. ಯಶ್ಕಾ ಬಿಜೆ ಲೂಡ್ಸ್ ಹೈಸ್ಕೂಲ್ ವಿಜಯ ಮಂಗಳೂರು 572. ಸಹನಾ ಶ್ರೀನಿವಾಸ್ ಶಿರೂರು ಕಿಟಲ್ ಮೆಮೋರಿಯಲ್ ಹೈಸ್ಕೂಲ್ ಗೋರಿಗುಡ್ಡ ಮಂಗಳೂರು 572 ಮಾರ್ಕ್ಸ್ ಅನ್ನು ಪಡೆದಿದ್ದಾರೆ. ಯಶ್ವಿತ್ ಹೆಚ್ ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಎಡಪದವು 571 ಮಾರ್ಕ್ಸ್ ಅನ್ನು ಪಡೆದಿದ್ದಾರೆ. ಫ್ರಾಂಕ್ಲಿನ್ ಜೋಸೆಫ್ ಡ್ಯಾಸ್ ಸೈಂಟ್ ಸೆಬಾಸ್ಟಿಯನ್ ಅನುದಾನಿತ ಹೈಸ್ಕೂಲ್ ಪೆರ್ಮನೂರು ಉಳ್ಳಾಲ, ಇವರು 571 ಮಾರ್ಕ್ಸ್ ಅನ್ನ ಪಡೆದಿರುವಂಥದ್ದು ವೇದಿಕೆಯಲ್ಲಿದ್ದಾರೆ. ಇವರಿಗೆ ಗೌರವಾಭಿನಂದನೆಯನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಒಂದು ರಿಕ್ವೆಸ್ಟ್ ಇದೆ, ನೀವು ಮಾರ್ಕ್ಸ್ ಅನ್ನ ತೆಗಿಬೇಕಾದ್ರೆ ಎಷ್ಟು ಶ್ರದ್ಧೆಯಿಂದ ಸಿನ್ಸಿಯರ್ ಆಗಿ ನೀವು ಸ್ಟಡಿ ಮಾಡಿದ್ದೀರಿ, ಅದೇ ಸಿನ್ಸಿಯಾರಿಟಿ ಅನ್ನೋದು ಇಲ್ಲಿಂದ ಎದ್ದು ಹೋಗಬೇಕಾದ್ರೆ ನೀವು ಕುಡಿದ ಖಾಲಿ ಬಾಟಲ್ಗಳಿದೆಯಲ್ಲ, ವಾಟರ್ ಬಾಟಲ್ಗಳು ಅಥವಾ ಚಾಕ್ಲೇಟ್ ರ್ಯಾಪರ್ಸ್ ಏನಿದೆ ಅದನ್ನೆಲ್ಲ ತಗೊಂಡೋಗಿ ಹೊರಗಡೆ ಡಸ್ಟ್ಬಿನ್ ಇದೆ, ಅದರಲ್ಲಿ ಹಾಕೋದ್ರ ಮೂಲಕ ನೀವೆಲ್ಲ ಓದೋದ್ರಲ್ಲಿ ಮಾತ್ರ ಶಿಸ್ತಿನ ಸಿಪಾಯಿಗಳಲ್ಲ, ಎಲ್ಲ ಕೆಲಸದಲ್ಲೂ ಡಿಸಿಪ್ಲಿನ್ ಇದೆ ಅನ್ನೋದನ್ನ ತಾವು ತೋರಿಸ್ಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇನೆ. ಸೊ ನಮ್ಮ 7th ಬ್ಯಾಚ್ ಅಲ್ಲಿ ಒಟ್ಟಿಗೆ 6 ಜನ ವಿದ್ಯಾರ್ಥಿಗಳು. ದಕ್ಷ ಎಸ್ ಕುಲಾಲ್, ರಕ್ಷಿತಾ, ಕೀರ್ತನ, ಪವಿತ್ರ ಲಕ್ಷ್ಮಪ್ಪ ಕೋಟಿ, ಪ್ರಿಮಲ್ ಅನುಷಾ ಡಿಸೋಜಾ, ಶ್ರೇಯಸ್ ರಾಜು ಸನದಿ. ಎಲ್ಲ ಜಾತಿ ಧರ್ಮವನ್ನ ಜಾತ್ಯತೀತವಾಗಿ ಧರ್ಮಾತೀತವಾಗಿ ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ಗೌರವಿಸುವಂಥ ಒಂದು ಕಾರ್ಯ. ವಿದ್ಯೆ ಅನ್ನೋದಕ್ಕೆ ಯಾವುದೇ ಜಾತಿ ಧರ್ಮದ ಬೌಂಡ್ರಿ ಇಲ್ಲ. ಇವತ್ತು ವೇದಿಕೆಯಲ್ಲೂ ಕೂಡ ಎಲ್ಲ ಜಾತಿ ಧರ್ಮದ ಸಮನ್ವಯದ ಸಂಕೇತ, ಸಹಬಾಳ್ವೆಯ ಸಾಕಾರ ರೂಪದಲ್ಲಿ ಇವತ್ತು ಈ ಗೌರವಾರ್ಪಣೆಯ ಸಮಾರಂಭವನ್ನ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ನಡೆಸಿಕೊಂಡು ಬಂದಿದೆ. ಮತ್ತೊಮ್ಮೆ ಸನ್ಮಾನ ಅನ್ನೋದು ನಿಮಗೆ ಸದಾ ಜವಾಬ್ದಾರಿಯನ್ನ ಜಾಗೃತಗೊಳಿಸುವಂಥದ್ದು ಕಾರ್ಯವನ್ನ ಮಾಡ್ತಾ ಇರಲಿ. ಇನ್ನಷ್ಟು ಸಾಧನೆಗಳು ಸಾಕಾರ ಆಗಲಿ. ಮುಂದೆ ನೀವು ಓದಿ ಒಂದು ಒಳ್ಳೆ ಕಂಪನಿಯಲ್ಲಿ ನಿಮಗೆ ಕೆಲಸ ಸಿಕ್ಕಿದಾಗ, ನೀವು ಬಿಸ್ನೆಸ್ಸನ್ನು ಮಾಡಿದಾಗ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ನೀವು ವಿಟಮಿನ್ ಎಮ್ ಅನ್ನು ಗಳಿಸಿದಾಗ, ಅಂದರೆ ದುಡ್ಡನ್ನು ಗಳಿಸಿದಾಗ ಅದರಲ್ಲಿ ಒಂದಷ್ಟನ್ನು ಸೊಸೈಟಿಗೆ ಕೊಡುವಂಥ ಒಂದು ಕೆಲಸ, ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ ಅನ್ನೋ ಅಂಥ ಒಂದು ಆಶಯ ಕೂಡ. ಯಾವತ್ತು ಕೊಡುವ ಕೈ ಮೇಲಿರುತ್ತೆ, ಗಮನಿಸಿ, ಕೊಡುವ ಕೈ ಯಾವತ್ತೂ ಮೇಲೆ ಇರುತ್ತೆ. ಹಾಗಾಗಿ ಜೀವನದಲ್ಲಿ ನಮಗೆ ಉತ್ತರೋತ್ತರ ಯಶಸ್ಸು ಒಳ್ಳೆಯ ಕೆಲಸಗಳ ಮೂಲಕ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವತ್ತು ನಿಮ್ಮ ದಿನನಿತ್ಯದ ಬದುಕಲ್ಲಿ ಸದಾ ಇರಲಿ. ಒಳ್ಳೆಯ ಕೆಲಸ ಅಂತ ಹೇಳಿದಾಗ ನಾವೆಲ್ಲರೂ ಡೊನೇಟ್ ಮಾಡೋದಕ್ಕಾಗಲ್ಲ. ಮನೆಯಲ್ಲಿ ಅಮ್ಮ ಅಡುಗೆ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಸಹಾಯ ಮಾಡೋದ್ರಿಂದ ಹಿಡಿದು ಸ್ಕೂಲ್ಗೆ ಬರುವವರೆಗೆ ಬೇರೆ ಬೇರೆ ಕೆಲಸಗಳಲ್ಲಿ ನಮ್ಮಿಂದ ಆದಂಥ ಸೇವೆಯನ್ನ ಮಾಡೋದರ ಮೂಲಕ ನಮ್ಮ ಬದುಕನ್ನು ಇನ್ನಷ್ಟು ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದು ಆಗಲಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ಇಲ್ಲಿಗೆ 72 ವಿದ್ಯಾರ್ಥಿಗಳ ಸನ್ಮಾನವನ್ನು ನಾವು ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ನಡೆಸಿದ್ದು ಜಾಸ್ತಿ, ನಡೆಸಲಿಕ್ಕಿರೋದು ಕಡಿಮೆ. ಹಾಗಾಗಿ ಮುಂದಿನ 10 ನಿಮಿಷದಲ್ಲಿ ನಾವು ಕಂಪ್ಲೀಟ್ ಮಾಡಲಿಕ್ಕಿದ್ದೇವೆ ಕಾರ್ಯಕ್ರಮ.
ಪಡೆದಿರೋದು. ಶ್ರೇಯಸ್ ರಾಜು ಸನದಿ, ವಿದ್ಯಾಜ್ಯೋತಿ ಪ್ರೌಢಶಾಲೆ, ಜ್ಯೋತಿನಗರ, ಕುಂಜತ್ ಬೈಲ್, ಕಾವೂರು, ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಸೊ ಇನ್ಮೇಲೆ ನಾವು PU ಕಾಲೇಜ್ನ ವಿದ್ಯಾರ್ಥಿಗಳು, ಫಸ್ಟ್ ಬ್ಯಾಚಲ್ಲಿ PU ಕಾಲೇಜ್ನ ವಿದ್ಯಾರ್ಥಿಗಳಲ್ಲಿ ನಾವು ಬ್ಯಾಚ್ ನಂಬರ್ 8ಕ್ಕೆ ಬರ್ತಿದ್ದೀವಿ. ರಿಷಿಕಾ, ಇಲಾದ್ ಶೈಲಾ, ಭ್ರಾಮರಿ SP ಶೆಟ್ಟಿ, ಭಾಗ್ಯಲಕ್ಷ್ಮಿ ಆನಂದ್ ಗುಜ್ಜಾ ಮಾಗಡಿ, ತಸ್ಲಿಮಾ ದಲಾಯತ್, ಮನ್ವೀತ್ B, ಐಶ್ವರ್ಯ, ಮಲ್ಲಮ್ಮ ದೊಡ್ಡಪ್ಪ ಮಲಗಿ, ಸುಪ್ರಿಯಾ ಸಂಗಪ್ಪ ಕೊಡಗಲಿ, ವಿಜಯಲಕ್ಷ್ಮಿ, ಹರ್ಷಿತಾ ಆ್ಯಂಡ್ ಜೀವಿತಾ. ವಿಜಯಲಕ್ಷ್ಮಿ ಇಲ್ಲ, ಓಕೆ. ಸೊ ಯಾರೆಲ್ಲ ಇದ್ದೀರಾ ದಯವಿಟ್ಟು ಹೆಸರನ್ನ ಹೇಳಿದವರು ಇಲ್ಲಿ ಬಂದು ನಿಲ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಿಷಿಕಾ ಬಲ್ಮಠ ಮಂಗಳೂರು, ಇಲಾದ್ ಇಲ್ಲ, ಭ್ರಾಮರಿ SP ಶೆಟ್ಟಿ ಗೌರ್ಮೆಂಟ್ PU ಕಾಲೇಜ್ ಬಲ್ಮಠ ಮಂಗಳೂರು, ಭಾಗ್ಯಲಕ್ಷ್ಮಿ ಆನಂದ್ ಗುಜಮಾಗಡಿ ಬಲ್ಮಠ ಗೌರ್ಮೆಂಟ್ PU ಕಾಲೇಜ್, ತಸ್ಲಿಮಾ ದಲಾಯತ್ ಇವರು ಕೂಡ ಗೌರ್ಮೆಂಟ್ PU ಕಾಲೇಜ್ ಬಲ್ಮಠ ಮಂಗಳೂರು, ಮನ್ವೀತ್ B ಗೌರ್ಮೆಂಟ್ PU ಕಾಲೇಜ್ ಕಾಸ್ಟ್ರೇಟ್ ಮಂಗಳೂರು, ಐಶ್ವರ್ಯ ಗೌರ್ಮೆಂಟ್ PU ಕಾಲೇಜ್ ಕಾಸ್ಟ್ರೇಟ್ ಮಂಗಳೂರು, ಮಲ್ಲಮ್ಮ ದೊಡ್ಡಪ್ಪ ಮಲಗಿ ಗೌರ್ಮೆಂಟ್ PU ಕಾಲೇಜ್ ಬಲ್ಮಠ ಮಂಗಳೂರು, ಸುಪ್ರಿಯಾ ಸಂಗಪ್ಪ ಕೊಡಗಲಿ ಗೌರ್ಮೆಂಟ್ PU ಕಾಲೇಜ್ ರಥಬೀದಿ ಮಂಗಳೂರು, ವಿಜಯಲಕ್ಷ್ಮಿ ಇಲ್ಲ, ಹರ್ಷಿತಾ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ರಥಬೀದಿ ಮಂಗಳೂರು, ಜೀವಿತಾ ಗೌರ್ಮೆಂಟ್ PU ಕಾಲೇಜ್ ಕಾಸ್ಟ್ರೇಟ್ ಮಂಗಳೂರು. ಇಷ್ಟು ಜನ ಇವರ ಸನ್ಮಾನ ಆದ ನಂತರ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಮುಂದಿನ ಬಹುಶಃ PU ಈಗಾಗಲೇ ಆರಂಭ ಆಗಿದೆ. PU ಕಾಲೇಜ್ನ ಕ್ಲಾಸ್ಗಳು. PU ಅಲ್ಲೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ಪಡೆದು ನೆಕ್ಸ್ಟ್ ಶ್ರೀಶಾ ಸೊಸೈಟಿಯವರು ಮಾಡುವಂಥ ಕಾರ್ಯಕ್ರಮ ಮತ್ತೊಮ್ಮೆ ವೇದಿಕೆಗೆ ಬಂದು PU ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಕಾರಣಕ್ಕಾಗಿ ಗೌರವ ಸ್ವೀಕರಿಸುವಂಥ ದಿನಗಳು ಬರಲಿ ಅನ್ನೋ ಆಶಯದ ಜೊತೆಗೆ ಸೊ ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿದೆ, ಈಗಾಗಲೇ ಅವರು ಬ್ಯಾಚ್ ವೈಸ್ ನಿಮ್ಮನ್ನು ಕೂರಿಸಿದ್ದಾರೆ ಅಂದ್ಕೊಳ್ತೀನಿ ನಾನು. ಹಾಗಾಗಿ ದಯವಿಟ್ಟು ರೆಡಿ ಇರಿ. ಬ್ಯಾಚ್ ನಂಬರ್ 9ನಲ್ಲಿ ರಕ್ಷಿತಾ ಗೌರ್ಮೆಂಟ್ PU ಕಾಲೇಜ್ ಚೇಳಾರು ಮಂಗಳೂರು, ಚಂದ್ರಮ್ಮ ಬಲ್ಮಠ ಕಾಲೇಜ್ನಿಂದ ಬಂದಿದ್ದಾರೆ, ಯಶಸ್ವಿನಿ ಇವರು ಕೂಡ ಬಲ್ಮಠ PU ಕಾಲೇಜ್, ಸಿಂಧು ಕಾಸ್ಟ್ರೇಟ್ ಮಂಗಳೂರು, A ನಂದಿನಿ ಕಾಸ್ಟ್ರೇಟ್ ಕಾಲೇಜ್ನಿಂದ, ಭರತ್ ಕುಮಾರ್ ಇವರು ಕೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗುರುಪುರ ಮಂಗಳೂರು, ಶ್ರೇಯಾ B ಹೆಗಡೆ ಗೌರ್ಮೆಂಟ್ PU ಕಾಲೇಜ್ ಕಾವೂರು ಮಂಗಳೂರು, BM ಹಾಲಿಮತ್ ಗೌರ್ಮೆಂಟ್ PU ಕಾಲೇಜ್ ಬಲ್ಮಠ ಮಂಗಳೂರು, ಜಯಲಕ್ಷ್ಮಿ ಸಾನಿಕಾ ಗೌರ್ಮೆಂಟ್ PU ಕಾಲೇಜ್ ಬಲ್ಮಠ ಮಂಗಳೂರು, ಬಸಮ್ಮ ಸಂಗಪ್ಪ ಬಂಡಕೇರಿ PU ಕಾಲೇಜ್ ಚೇಳ್ಯಾರು ಮಂಗಳೂರು, ಶಾಹಿನಾ ಬಾನು ಗೌರ್ಮೆಂಟ್ PU ಕಾಲೇಜ್ ಬಲ್ಮಠ ಮಂಗಳೂರು, ಶ್ರೇಯಾ ಗೌರ್ಮೆಂಟ್ PU ಕಾಲೇಜ್ ಹಳೆ ಅಂಗಡಿ ಮಂಗಳೂರು. ಇಷ್ಟು ಜನ ರೆಡಿ ಇರಬೇಕು ಅಂತ ರಿಕ್ವೆಸ್ಟನ್ನು ಮಾಡಿಕೊಳ್ತಾ ಇದ್ದೇನೆ. ಮಂಗಳೂರು ತಾಲೂಕಿನ ಬೇರೆ ಬೇರೆ ಕಡೆಗಳಿಂದ ನೀವೆಲ್ಲ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀರಿ. ಬಹುಶಃ ಬೆಳಿಗ್ಗೆ ಬೇಗ ಹೊರಟು ಬೇರೆ ಬೇರೆ ಕಡೆಗಳಿಂದ ಬಂದು ಇಷ್ಟು ಹೊತ್ತುಗಳ ಕಾಲ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತ ಹೇಳಿದರೆ ಅದು ಸುಲಭದ ವಿಷಯ ಅಲ್ಲ. ಅದು ಕೂಡ ಈಗಿನ ನಮ್ಮ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ. ಅಂಥದ್ರಲ್ಲಿ ಕಳೆದ 3-4 ಗಂಟೆಗಳಿಂದ ಬಹಳ ಶಾಂತವಾಗಿ ಕೂತ್ಕೊಂಡು ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂಥ ಎಲ್ಲರಿಗೂ ಕೂಡ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಪರವಾಗಿ ಆಡಳಿತ ಮಂಡಳಿ ಅಧ್ಯಕ್ಷರು, ನಿರ್ದೇಶಕರು ಎಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾವು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ತಾಳ್ಮೆಯ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನು ನೀಡಿದೆ.
ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ಅನ್ನೋದು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಇಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಸಂಸ್ಥೆಗೆ ಸದಾ ಸ್ಫೂರ್ತಿಯ ಚಿಲುಮೆಯಾಗಿರುತ್ತೆ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ನಮ್ಮ ನೆಕ್ಸ್ಟ್ ಬ್ಯಾಚಲ್ಲಿ ರಕ್ಷಿತಾ, ಚಂದ್ರಮ್ಮ, ಯಶಸ್ವಿನಿ ಎಲ್ಲರೂ ಇದ್ದೀರಲ್ಲ? ಓಕೆ. ಸೊ ಬಹುಶಃ PU ಕಂಪ್ಲೀಟ್ ಮಾಡಿ ನೀವೆಲ್ಲ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್, ಬೇರೆ ಬೇರೆ ಡಿಗ್ರಿ, ಡಿಪ್ಲೊಮಾ ಈ ಎಲ್ಲ ಕೋರ್ಸ್ಗಳಿಗೆ ಜಾಯಿನ್ ಆಗಿರಬಹುದು. ಅಲ್ಲೆಲ್ಲ ನಿಮ್ಮ ಶೈಕ್ಷಣಿಕ ಜೀವನ ಸದಾ ಸಕ್ಸಸ್ಸನ್ನು ಕಾಣ್ತಾ ಇರಲಿ ಅನ್ನುವಂಥ ಒಂದು ಆಶಯವನ್ನು, ಹಾರೈಕೆಯನ್ನು ಶ್ರೀಶಾ ಕೋಆಪರೇಟಿವ್ ಸೊಸೈಟಿಯ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು, ಅಭಿವಂದನೆಗಳು. ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಬಾಯಿ ಸಿಹಿ ಮಾಡಬೇಕು ಅಂತ ನಮ್ಮ ಭಾರತದ ಬಿಗ್ ಬಿ ಅಮಿತಾಬ್ ಬಚ್ಚನ್ ಹೇಳ್ತಾರೆ. ಹಾಗಾಗಿ ಮಕ್ಕಳಿಗೆ ಚಾಕ್ಲೇಟನ್ನು ಕೂಡ ಕೊಡ್ತಿದ್ದಾರೆ. ಸೊ ಎಲ್ಲ ವಿಷಯದಲ್ಲೂ ಕೂಡ ಒಂದು ಸನ್ಮಾನ ಅನ್ನೋದು ಕಂಪ್ಲೀಟ್ ಆಗಬೇಕು, ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲವನ್ನ ಇನ್ಕ್ಲೂಡ್ ಮಾಡಿ ಒಳ್ಳೆಯ ಮನಸ್ಸಿನಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಮಕ್ಕಳೆಲ್ಲ ಸೀರಿಯಸ್ ಆಗಿರಬೇಡಿ. ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಪೇರೆಂಟ್ಸ್ ಎಷ್ಟು ಪ್ರೌಡ್ ಆಗಿದ್ದಾರೆ, ಹಾಗಾಗಿ ಮುಖದಲ್ಲಿ ಒಂದು ಸ್ಮೈಲ್ ಇರಲಿ. ಸೊ ಈಗ ಬ್ಯಾಚ್ ನಂಬರ್ 9, ಇದು ಬ್ಯಾಚ್ ನಂಬರ್ 9 ಆ್ಯಂಡ್ ಕೊನೆಯ 2 ಬ್ಯಾಚ್ಗಳಿದೆ. ಬ್ಯಾಚ್ ನಂಬರ್ 10ರಲ್ಲಿ ಭೂಮಿಕಾ, ಶಿವಮನ್ಯು, ಶ್ರೀಕಾಂತ್ ಭಟ್, ವೈಷ್ಣವಿ, ಶಾರ್ವರಿ, ನವನೀತ್, ಖುಷಿ, ಸೇಜಲ್ ಕೋಟ್ಯಾನ್, ಕ್ಷಮಾ ಕೆ ಭಂಡಾರಿ, ಶಿಲ್ಪಾ, ಯಶಸ್ ಕುಮಾರ್ ಶೆಟ್ಟಿ, ದಕ್ಷ ಕರ್ಕೇರ, ಇಂದುಶ್ರೀ. ಇಷ್ಟು ಜನ ರೆಡಿ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸಂಸ್ಥೆಯ ಅಧ್ಯಕ್ಷರು ಸನ್ಮಾನವನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗೆ ಬ್ಯಾಚ್ ನಂಬರ್ 10ರಲ್ಲಿ ಒಟ್ಟು 12 ವಿದ್ಯಾರ್ಥಿಗಳು. ಭೂಮಿಕಾ, ಶಿವಮನ್ಯು, ಶ್ರೀಕಾಂತ್ ಭಟ್, ವೈಷ್ಣವಿ, ಶಾರ್ವರಿ, ನವನೀತ್, ಖುಷಿ, ಸೇಜಲ್ ಕೋಟ್ಯಾನ್, ಕ್ಷಮಾ ಕೆ ಭಂಡಾರಿ, ಶಿಲ್ಪಾ, ಯಶಸ್ ಕುಮಾರ್ ಶೆಟ್ಟಿ, ದಕ್ಷ ಕರ್ಕೇರ, ಇಂದುಶ್ರೀ ಎಲ್ಲರೂ ಇದ್ದಾರೆ. ಓಕೆ. ಸೊ ಇದಾದ ನಂತರ ಕೊನೆಯ ಬ್ಯಾಚ್, ದಟ್ ಈಸ್ ಬ್ಯಾಚ್ ನಂಬರ್ 11ಅಲ್ಲಿ ಒಟ್ಟು 8 ಜನ ಇದ್ದಾರೆ. ಪ್ರೀತಮ್ ಎಸ್, ಧೃತಿ ಎಸ್ ಕೋಟ್ಯಾನ್, ನವನೀತ್ ಪೈ, ನೇಹಾ, ಶಶಾಂಕ್, ಭುವನ್ ಬಿ ಪೂಜಾರಿ, ಎನ್ ಹರ್ಷಿತಾ ಭಟ್, ಶ್ರಾವ್ಯ ಎಸ್ ಶೆಟ್ಟಿ. ಸೊ ಬ್ಯಾಚ್ ನಂಬರ್ 9ರಲ್ಲಿ ನಾವಿದ್ದೀವಿ ಈಗ. ಎಲ್ಲ ಮಕ್ಕಳಿಗೂ ವೀರಗಾಥೆ ಅನ್ನುವಂಥ ಪುಸ್ತಕವನ್ನು ಕೊಟ್ಟಿದ್ದಾರೆ. ತಗೊಂಡೋಗಿ ಒಂದು ಮೂಲೆಯಲ್ಲಿ ಇಡಬೇಡಿ, ದಯವಿಟ್ಟು ಓದಿ. ಬಹುಶಃ ನೀವು ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡಿದರೆ ಬೇರೆ ಬೇರೆ ಸ್ಟೇಟಸ್ಗಳನ್ನು, ಸ್ಟೋರಿಗಳನ್ನು ನಾವು ಹಾಕ್ತೀವಿ. ಅದೇ ಥರ ಈ ಪುಸ್ತಕದ ಜೊತೆಗೆ ಒಂದು ಸ್ಟೋರಿಯನ್ನು ಸ್ಟೇಟಸಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ಇನ್ನೊಂದಷ್ಟು ಜನ ಈ ಪುಸ್ತಕವನ್ನು ಓದಲಿ. ಆ ಮೂಲಕ ನಮ್ಮ ಸೈನಿಕರ ಸಾಹಸದ ಕಥೆಗಳು,
ನಮಗಾಗಿ ಅವ್ರು ಮಾಡ್ತಾ ಇರುವಂತ ತ್ಯಾಗ ಇನ್ನಷ್ಟು ಜನರ ಮನೆ ಮನಗಳನ್ನ ತಲುಪಲಿ. ಕಳೆದ 7 ವರ್ಷಗಳ ಅವಧಿಯಲ್ಲಿ ಈ ಸಂಸ್ಥೆ ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ. ಈ ವರ್ಷ ಬಹಳ ಮಹೋನ್ನತವಾದ ಒಂದು ಕಾರ್ಯ, 120 ಜನ ವಿದ್ಯಾರ್ಥಿಗಳನ್ನು ಗುರುತಿಸುವಂಥದ್ದು. ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶ್ರೇಯಸ್ಸು ಯಶಸ್ಸು ಸಿಗಲಿ ಅನ್ನೋದು ಶ್ರೀಶಾ ಕೋಆಪರೇಟಿವ್ ಸೊಸೈಟಿಯ ಒಂದು ಆಶಯ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ನೆರವೇರಿಸ್ತಾ ಇದ್ದಾರೆ. ಸೊ ಇದು ಹೇಗೆ ಅಂದರೆ, ನಮ್ಮ ಮನೆ ಮಕ್ಕಳು ಬಂದಾಗ ಮಾತ್ರ ನಾವು ಚಪ್ಪಾಳೆ ಹೊಡೆಯೋದಲ್ಲ. ಸೊ ಎಲ್ಲರಿಗೂ ಕೂಡ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳಿಗೆ, ಹೆತ್ತವರಿಗೆ, ಟೀಚರ್ಸ್ಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ನಮ್ಮ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಪರವಾಗಿ ಸಲ್ಲಿಸ್ತಾ, ಇದಾದ ನಂತರ ಲಾಸ್ಟ್ ಬ್ಯಾಚ್ 11ನೇ ಬ್ಯಾಚ್ ಹಾಗೆ ಕೊನೆಯ ಬ್ಯಾಚ್ ಕೂಡ ಪ್ರೀತಮ್ ಎಸ್, ಧೃತಿ ಎಸ್ ಕೋಟ್ಯಾನ್, ನೇಹಾ, ಶಶಾಂಕ್, ಭುವನ್ ಬಿ ಪೂಜಾರಿ, ಎನ್ ಹರ್ಷಿತ್ ಭಟ್. ಬ್ಯಾಂಕ್ನ ಉಪಾಧ್ಯಕ್ಷರು, ನಿರ್ದೇಶಕ ಮಂಡಳಿಯವರು ಕೂಡ ಇದ್ದಾರೆ. ಹಾಗೆ ಬ್ಯಾಂಕ್ನ ಮೆಂಬರ್ಸ್, ಕಸ್ಟಮರ್ಸ್, ಗ್ರಾಹಕರಿಗೆ, ಯಾಕಂದರೆ ಗ್ರಾಹಕರೆಲ್ಲ ನಂಬಿಕೆಯನ್ನು ಇಟ್ಟಾಗ ಮಾತ್ರ ಒಂದು ಸಂಸ್ಥೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಈ ಸಂಸ್ಥೆಯ ಮೇಲೆ ಇಟ್ಟಿರುವಂಥ ಅಭಿಮಾನಕ್ಕೆ ಎಲ್ಲ ಗ್ರಾಹಕರಿಗೂ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು, ಕೊನೆಯ ಒಂದು ಬ್ಯಾಚ್ ಮಾತ್ರ ಬಾಕಿ ಇದೆ. ಕೊನೆಯ ಒಂದು ಬ್ಯಾಚ್ ಮಾತ್ರ ಇದೆ. ಅಲ್ಲಿಗೆ ನಾವು ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕಿದ್ದೇವೆ. ಸೊ ದಯವಿಟ್ಟು ರಿಕ್ವೆಸ್ಟ್ ಇದೆ ಮತ್ತೊಮ್ಮೆ, ಸ್ವಚ್ಛ ಸುಂದರ ಮಂಗಳೂರು ನಮ್ಮ ಕನಸು. ಒಳ್ಳೆಯ ಆರೋಗ್ಯ ನಮಗೆ ಸಿಗಬೇಕು ಅಂತ ಹೇಳಿದರೆ, ನಿನ್ನೆ ಒಳ್ಳೆ ಎನ್ವೈರ್ಮೆಂಟ್ ಡೇನ ನಾವು ಸೆಲೆಬ್ರೇಟ್ ಮಾಡಿದ್ವಿ. ವರ್ಷಕ್ಕೊಂದು ದಿವಸ ಮಾತ್ರ ಅಲ್ಲ, ಪ್ರತಿದಿನ ಕೂಡ ಪರಿಸರ ದಿನವೇ. ಹಾಗಾಗಿ ಹಾಲ್ ಒಳಗಡೆ ನೀವು ಕೂತಿರುವಂಥ ಜಾಗದಲ್ಲಿ ಯಾವುದೇ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬಿಟ್ಟು ಹೋಗಬೇಡಿ, ಅಥವಾ ನೀವು ತಂದಿರುವಂಥ ತಿಂಡಿಯ ಪಾಕೆಟ್ಗಳು, ಚಾಕ್ಲೇಟ್ ರ್ಯಾಪರ್ಗಳನ್ನು ಇಡಬೇಡಿ. ಇದ್ರೆ ದಯವಿಟ್ಟು ಅದನ್ನು ತಗೊಂಡು ಹೊರಗಡೆ ಇರುವಂಥ ಡಸ್ಟ್ಬಿನಲ್ಲಿ ತಾವೆಲ್ಲ ಹಾಕಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡ್ತಾ, ಕಡೆಯ ಬ್ಯಾಚ್ಗೂ ಮುಂಚಿನ ಬ್ಯಾಚನ್ನ ನಾವು ಈಗ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ಎಲ್ಲ ಭಾಷಣ ಆದಮೇಲೆ ಕೊನೆಯದಾಗಿ ಸನ್ಮಾನ ಯಾಕೆ ಇಟ್ಟಿದ್ದಾರೆ ಅಂದರೆ, ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಅನ್ನೋದು ಬರೋದು ಯಾವಾಗಲೂ ಕೊನೆಯಲ್ಲೇ. ಹಾಗಾಗಿ ಕಾರ್ಯಕ್ರಮದ ಮುಖ್ಯ ಅಂಗ ಬಹಳ ಕಾತರದಿಂದ ಕಾಯಬೇಕು. ಆಗ ನೀವು ಒಂದು ವರ್ಷ ಮಾರ್ಕ್ಸನ್ನು ತೆಗೆಯೋದಕ್ಕೆ ತಪಸ್ಸಿನ ಹಾಗೆ ಓದಿದ್ದೀರಿ, ಎಷ್ಟು ಸ್ಯಾಕ್ರಿಫೈಸನ್ನು ನೀವು ಮಾಡಿದ್ದೀರಿ. ಅದೆಲ್ಲ ಆದಾಗ ಕೊನೆಗೆ ರಿಸಲ್ಟ್ ಬರಬೇಕಾದ್ರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಸೊ ಅದು ನಿಮಗೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸನ್ಮಾನವನ್ನು ಕೊನೆಯಲ್ಲಿ ಇಟ್ಟಿರುವಂಥದ್ದು. ಸೊ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಮಕ್ಕಳಿಗೆ ಗೌರವಾರ್ಪಣೆ ನಡೀತಿದೆ.
ಸೊ ನೀವೆಲ್ಲ ಬೇರೆ ಬೇರೆ ಡಿಗ್ರಿ ಕಾಲೇಜ್ಗಳು, ಎಂಜಿನಿಯರಿಂಗ್ ಕಾಲೇಜ್ಗಳು, ಪಾಲಿಟೆಕ್ನಿಕ್ಗಳಲ್ಲಿ ನಿಮ್ಮ ಸ್ಟಡೀಸನ್ನು ಈಗಾಗಲೇ ಆರಂಭ ಮಾಡಿದಿರಿ. ಮುಂದಿನ ದಿನಗಳು ನಿಮಗೆ ಇನ್ನಷ್ಟು ಸಾಧನೆಗಳನ್ನು ಮಾಡುವಂಥ ಸ್ಫೂರ್ತಿ, ಶಕ್ತಿ ಸಿಗಲಿ ಅನ್ನುವ ಆಶಯದೊಂದಿಗೆ ಗೌರವ ಸನ್ಮಾನವನ್ನು ತಮಗೆ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಸೊ ಎಲ್ಲ ವಿದ್ಯಾರ್ಥಿಗಳ ಬದುಕು ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣಲಿ ಅನ್ನುವ ಆಶಯದೊಂದಿಗೆ ಸೊ ಎಲ್ಲ ಸ್ಟೂಡೆಂಟ್ಸ್ಗೆ ಅಭಿನಂದನೆ, ಅಭಿವಂದನೆಗಳು. ಸೊ ಈಗ ನಾವು ಕಟ್ಟ ಕಡೆಯ ಬ್ಯಾಚ್ನಂತ ಬರ್ತಾ ಇದ್ದೇವೆ. 8 ಜನ ವಿದ್ಯಾರ್ಥಿಗಳು. ಎಸ್, ಬ್ಯಾಚ್ಲಿ ನಾವಿದ್ದೇವೆ. ಪ್ರೀತಮ್ ಎಸ್, ಧೃತಿ ಎಸ್ ಕೋಟ್ಯಾನ್, ಪ್ರೀತಮ್ ಎಸ್ ಕೆನರಾ PU ಕಾಲೇಜ್ ಮಂಗಳೂರು, ಧೃತಿ ಎಸ್ ಕೋಟ್ಯಾನ್ ಗೋವಿಂದಾಸ್ PU ಕಾಲೇಜ್ ಸುರತ್ಕಲ್ ಮಂಗಳೂರು, ನೇಹಾ ಶ್ರೀ ನಾರಾಯಣಗುರು ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಮಂಗಳೂರು, ಶಶಾಂಕ್ ಸೈಂಟ್ ಅಲೋಷಿಯಸ್ PU ಕಾಲೇಜ್ ಮಂಗಳೂರು, ಭುವನ್ ಬಿ ಪೂಜಾರಿ ಸೈಂಟ್ ಅಲೋಷಿಯಸ್ PU ಕಾಲೇಜ್ ಮಂಗಳೂರು, ಎನ್ ಹರ್ಷಿತ್ ಭಟ್ ರಾಮಕೃಷ್ಣ ಪದವಿ ಪೂರ್ವ ಕಾಲೇಜ್ ಮಂಗಳೂರು. ಸೇರುವುದು ಅನಿರೀಕ್ಷಿತ, ಅಗಲುವುದು ಅನಿವಾರ್ಯ, ಉಳಿಯುವುದು ನೆನಪುಗಳು ಮಾತ್ರ. ಈ ಕಾರ್ಯಕ್ರಮ ನಿಮ್ಮೆಲ್ಲರ ಬದುಕಿಗೆ ಸ್ಫೂರ್ತಿಯ ನೆನಪುಗಳಾಗಿ ಸದಾ ಸವಿ ಸವಿ ನೆನಪಾಗಿರಲಿ ಅನ್ನುವ ಆಶಯದೊಂದಿಗೆ ರೇಡಿಯೋದಲ್ಲಿ ಸುಮಾರು 16 ವರ್ಷಗಳ ಕಾಲ ನಾನು ಸವಿ ಸವಿ ನೆನಪು ಹಾಗೆ ನಮಸ್ಕಾರ ಮಂಗಳೂರು ಅನ್ನೋ ರೇಡಿಯೋ ಶೋವನ್ನು ನಡೆಸಿಕೊಡ್ತಿದ್ದೆ. ಸೊ ಆ ವಾಯ್ಸನ್ನು ನೀವು ರೇಡಿಯೋದಲ್ಲಿ ಕೇಳಿರ್ಬೋದು. ಇವತ್ತು ಶ್ರೀಶಾ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ನನಗೆ ಈ ಕಾರ್ಯಕ್ರಮ ನಿರೂಪಿಸುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಕಟ್ಟ ಕಡೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಸೌಂಡ್ ವ್ಯವಸ್ಥೆಯನ್ನು ಮಾಡಿದಂಥ ಸುರಭಿ ಸೌಂಡ್ಸ್ ಮಂಗಳೂರಿನ ದಾಮೋದರ್ ಭಾಗವತ್ ಅವರಿಗೆ ವಿಶೇಷವಾದ ಧನ್ಯವಾದವನ್ನು, ಹಾಗೆ ನಮ್ಮ ಸೌಂಡ್ ಇಂಜಿನಿಯರ್ ದೀಕ್ಷಿತ್ ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ನಡೆಸೋದಕ್ಕೆ ಆಡಿಟೋರಿಯಂ ಅನ್ನು ಕೊಟ್ಟಂಥ ರಾಮಕೃಷ್ಣ ಮಠದ ಪರಮಪೂಜ್ಯ ಸ್ವಾಮಿ ಜಿತಕಾಮಾನಂದ ಶ್ರೀ ಮಹಾರಾಜ್ ಅವರಿಗೆ, ರಾಮಕೃಷ್ಣ ಮಠದ ಸಿಬ್ಬಂದಿಗಳಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು, ನಮ್ಮ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಸ್ಗೂ ಕೂಡ, ಹಾಗೆ ಶ್ರೀಶಾ ಕೋಆಪರೇಟಿವ್ ಸೊಸೈಟಿಯ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದವನ್ನು ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳ, ನಿರ್ದೇಶಕರ ಪರವಾಗಿ ಸಲ್ಲಿಸಿಕೊಂಡು, ವಿಶೇಷವಾಗಿ ಬೆಳಗಿನಿಂದ ಇಷ್ಟು ಹೊತ್ತುಗಳ ಕಾಲ ತಾಳ್ಮೆ. ಸೊ ಇವತ್ತಿನ ನೆನಪುಗಳು ನಾಳೆಗೆ ಸವಿ ಸವಿ ನೆನಪುಗಳಾಗಿರುತ್ತೆ. ಈ ಗ್ರೂಪ್ ಫೋಟೋ, ಈ ಒಂದು ಪಿಕ್ಚರ್ ಅನ್ನೋದು ನಿಮಗೆ ಸದಾ ಸ್ಫೂರ್ತಿಯ ನೆನಪುಗಳಾಗಿರಲಿ ಅಂತ ಹೇಳ್ತಾ
ನನಗೆ ಆಭರಣ ಬರೋಕ್ಕೆ ತುಂಬ ಇಷ್ಟ. ತವರು ಮನೆಗೆ ಬಂದಿದ್ದಷ್ಟು ಸಂತೋಷ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಕಾರಣನೂ ಇದೆ. ಏನು ಗೊತ್ತಾ? ನಿಮಗಾಗಿ ನಮ್ಮ ಹತ್ರ ಯಾವಾಗಲೂ ಒಂದು ಮಾಸ್ಟರ್ ಪೀಸ್ ಇರುತ್ತೆ ಅಂತಾನ. ಹಾಯ್ ಪ್ರತಾಪ್. ನಮಸ್ಕಾರ ಮೇಡಮ್, ನೀವಿಲ್ಲಿ ಬರೋದು ನಮಗೆ ಬಹಳ ಸಂತೋಷ. ದಯವಿಟ್ಟು ಬನ್ನಿ, ಪ್ಲೀಸ್ ಕಮ್. ಈಗ ತಾನೇ ನಾನು ಹೇಳ್ತಾ ಇದ್ದೆ ಆಭರಣ ಬಗ್ಗೆ ನನಗೆ ಏನು ಇಷ್ಟ ಅಂತ. ಏನು ಇಷ್ಟ ಅಲ್ಲ, ಎಲ್ಲ ಇಷ್ಟ.